ಸಾಂಪ್ರದಾಯಿಕವಾಗಿ ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ಶಾಲು ಹೊದಿಸಿ ಸಿಯಾಳ ಹಾಗೂ ವೀಳ್ಯವನ್ನು ಹರಿವಾಣದಲ್ಲಿಟ್ಟು ಎಲ್ಲ ವೇದಿಕೆಯ ಗಣ್ಯರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನೇರವಾಗಿ ಸಭಾಂಗಣದಲ್ಲಿ ಸೀಮಿತ ಸಂಖ್ಯೆಯ ಪ್ರೇಕ್ಷಕರು, ಕುಟುಂಬದ ಸದಸ್ಯರು ಇದ್ರೂ ಕೂಡ ನೇರ ಪ್ರಸಾರದ ಮೂಲಕ ಸಾವಿರ ಸಂಖ್ಯೆಯ ಜನರು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಕಹಳೆ ಟಿವಿ, ಕಾಲ ಟಿವಿ, ರಿಪೋರ್ಟ್ ಮೀಡಿಯಾ, ತುಳು ವರ್ಲ್ಡ್, ಉಡುಪಿ ಲೈವ್, ನಮನ ಟಿವಿ ಹಾಗೂ ಆಡಿಯೋ ಮೂಲಕ ಧ್ವನಿಯನ್ನು ಕೇಳುವ ಮೂಲಕ ರೇಡಿಯೋ ಸಹಕಾರದೊಂದಿಗೆ ತುಳು ವರ್ಲ್ಡ್ ರೇಡಿಯೋ, ಸಂದೇಶ್ ರೇಡಿಯೋ ಹಾಗೂ ರೇಡಿಯೋ ಸಾರಂಗ್ ಈ ಎಲ್ಲ ವೀಕ್ಷಕರಿಗೆ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷರ ಸಭಾ ಕಾರ್ಯಕ್ರಮದ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಸಭಾ ಕಾರ್ಯಕ್ರಮ ಮುಂದುವರಿತಾ ಇದೆ. ಇದೀಗ ವೇದಿಕೆಯಲ್ಲಿ ಪ್ರಾರ್ಥನೆ ಶ್ರೀಮತಿ ವಾಣಿಶ್ರೀ ಸಪ್ಪರೆ ಅವರಿಂದ. వరవు సరవుడు ఎనను నరమాని మల్తించి వరవు సరవుడు ఎనను నరమాని మల్తించి సిరి గురుకుళేను ನೆನೆತದ ಆನೆ ಮೋನೆದಾದೆ ವಿರನು ಸಿರಿ ಗುರುಕುಳೇನು ನೆನೆತದ ಆನೆ ಮೋನೆದದೆ ವಿರನು ಕಾರಮುದೆಲಿಡು ಈ ತರೇನು ತಗಾದ್ ಬೇರಿ ಬಗ್ಗಾದ್ ನಟನುವೆ ಮಂದಾರ ಫೌಂಡೇಶನ್ ಟ್ರಸ್ಟಿನ ಅಧ್ಯಕ್ಷರಾದಂತಹ ಶ್ರೀಯುತ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರಿಂದ ಪ್ರಾಸ್ತಾವಿಕ ಮಾತು. ಸರ್ವೇಭ್ಯೋ ನಮಃ. ಮಾನ್ಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವರೆ, ಕುಲಪತಿ ಹಾಗೂ ಹಿರಿಯ ಹಿತೈಷಿಗಳಾದ ಡಾಕ್ಟರ್ ಹಿರಪಡಿ ತಾಯರೆ, ಶಾಸಕ ಉಮಾನಾಥ್ ಕೋಟ್ಯಾನ್ ಮತ್ತು ಕೇಂದ್ರ ವಾರ್ತಾ ಇಲಾಖೆ ಪ್ರಮುಖ ಅಧಿಕಾರಿಗಳಾದಂತಹ ಟಿ ಸಿ ಪೂರ್ಣಿಮಾ,
ಗೌರವ ಸ್ವೀಕರಿಸಲು ಬಂದಿರುವ ಇಬ್ಬರು ಮಹನೀಯರು ಹಾಗೂ ಎಲ್ಲ ಆತ್ಮೀಯ ಮಿತ್ರ ಬಂಧು ಅಭಿಮಾನಿಗಳೇ, ಒಟ್ಟು ಈ ಸಂದರ್ಭದ ಪರಿಸ್ಥಿತಿಯನ್ನು ಗಮನಿಸಿ ಎಲ್ಲ ಭಾಷಣಗಳನ್ನು ನಾವು ಸ್ವಲ್ಪ ಸಂಕ್ಷೇಪ ಮಾಡಬೇಕು ಮತ್ತು ಶುಡ್ ಬಿ ಮೋರ್ ಲೈಕ್ ಸಿಂಬಾಲಿಕ್. ಈ ದೃಷ್ಟಿಯಿಂದ ನನ್ನ ಪ್ರಸ್ತಾವನೆಯನ್ನು ಕೂಡ ನಾನು ಸಂಕ್ಷೇಪ ಮಾಡ್ತಾ ಇದ್ದೇನೆ. ಮಿತ್ರರೇ, ಮಂದಾರ ಕೇಶವ ಭಟ್ರು ಮತ್ತು ಮಂದಾರ ಅವಿನಾಭಾವದ ಎರಡು ಶಬ್ದಗಳು. ಮಂದಾರ ಶಬ್ದಕ್ಕೆ ಒಂದು ಕೀರ್ತಿಯನ್ನು ಶಾಶ್ವತತೆಯನ್ನು ಒದಗಿಸಿದವರು ಮಂದಾರ ಕೇಶವ ಭಟ್ರ ಬದಿಯಲ್ಲಿರುವವರು. ಹಾಗೆ ಮಂದಾರ ಎನ್ನುವುದು ಕುಡುಪು ಗ್ರಾಮದ ವಾಮಂಜೂರಿನ ಕೆಳಗಿರುವ ಒಂದು ಪ್ರದೇಶ. ಎರಡು ಕಾರಣಗಳಿಂದ ಮಂದಾರ ಪ್ರಸಿದ್ಧವಾಯಿತು ಮತ್ತು ಒಂದು ರೀತಿ ಮಾಧ್ಯಮಗಳಲ್ಲಿ, ಸುದ್ದಿಯಲ್ಲಿ, ಸರ್ಕಾರಿ ಮಟ್ಟದಲ್ಲೆಲ್ಲ ಬೇರೆ ಬೇರೆ ಕಾರಣಗಳಿಂದ ಅದು ಪ್ರಾಶಸ್ತ್ಯಕ್ಕೆ ಬಂತು. ಒಂದು ಒಳ್ಳೆಯ ಕಾರಣ, ಒಂದಷ್ಟು ಒಳ್ಳೆಯದಲ್ಲದ ಕಾರಣ. ಅದು ಪರಿಣಾಮ ಒಳ್ಳೆಯದೇ ಆಗ್ತದೆ. ಮಂದಾರ ಕೇಶವ ಭಟ್ರು ಮಂದಾರದಲ್ಲಿ ಹುಟ್ಟಿ ಬೆಳೆದವರು ಮತ್ತು ಬೇರೆ ಕಡೆ ವಾಸವಾಗಿದ್ದವರು. ಕವಿಯಾಗಿ, ಕಲಾವಿದನಾಗಿ ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ದೊಡ್ಡ ಪ್ರಸಿದ್ಧಿಯನ್ನು ಪಡೆದವರು. ನಮ್ಮ ದೃಷ್ಟಿಯಿಂದ ಅವರು ಕವಿಯಾಗಿ ಎಷ್ಟು ದೊಡ್ಡವರೋ ಅಷ್ಟೇ ಮತ್ತು ಅದಕ್ಕಿಂತ ದೊಡ್ಡವರು ಕಲಾವಿದರು. ಶ್ರೇಷ್ಠ ಭಾಗವತರು ಮತ್ತು ಶ್ರೇಷ್ಠ ಅರ್ಥಧಾರಿ, ಮತ್ತು ಆ ಎರಡರಲ್ಲಿಯೂ ಹಿಡಿತವುಳ್ಳ ಕೆಲವರಲ್ಲಿ ಅವರು ಒಬ್ಬರಾಗಿದ್ದರು. ಅರ್ಥಗಾರಿಕೆ ಇದ್ದವ ಸಾಮಾನ್ಯವಾಗಿ ಭಾಗವತನಾಗಿರುವುದಿಲ್ಲ. ನನಗೆ ಅವರು ಸುಮಾರು 30-40 ವರ್ಷದ ಆತ್ಮೀಯತೆಯನ್ನು ಉಳ್ಳವರು. ಅವರ ಕುಟುಂಬದ ಸ್ನೇಹ ನಮಗೆ. ಅವರಿಂದ ಮಂದಾರ ಪ್ರಸಿದ್ಧವಾಯಿತು. ಇತ್ತೀಚೆಗೆ ಮಂದಾರಕ್ಕೆ ಸಂಬಂಧಿಸಿದ ತ್ಯಾಜ್ಯದ ಸಮಸ್ಯೆ, ಚಳವಳಿ ಎಲ್ಲ ಆಗಿ ಅದಲ್ಲಿಯೂ ಮಂದಾರದವರೇ ಮುಂದೆ ನಿಂತು, ಮಂದಾರ ರಾಜೇಶ್ ಭಟ್ ಮತ್ತು ಮಂದಾರದ ಇಡೀ ಬಳಗ ಒಂದು ದಾಖಲೆ ನಿರ್ಮಾಣ ಮಾಡಿತ್ತು. ಆ ರೀತಿಯ ಹೋರಾಟ ನಡೆದದ್ದು ಮತ್ತು ಅಷ್ಟು ಬೇಗ, ಅಷ್ಟು ವ್ಯವಸ್ಥಿತವಾಗಿ ಇಷ್ಟು ದೊಡ್ಡ ಮಟ್ಟದ ಪರಿಹಾರ ಬಂದದ್ದು, ಆ ಬೇಡಿಕೆಯನ್ನು 1 ವರ್ಷ ಕಾಲ ಜೀವಂತವಾಗಿಟ್ಟದ್ದು, ಇದೆಲ್ಲ ಭಾಳ ವಿಶೇಷ. ನೀವು ಅದರಲ್ಲಿ ಹೋಗಿ ನೋಡಬೇಕು. 1000 ಲಕ್ಷಗಟ್ಟಲೆ ಟನ್ ಒಂದು ಗಾರ್ಬೇಜು ಒಂದು ಹಳ್ಳಿಯ ಮೇಲೆ ಬಿದ್ದರೆ ಅಲ್ಲಿ ಉಂಟಾಗುವ ಮಾನವ ದುರಂತ ಮತ್ತು ಪರಿಸರ ದುರಂತ, ಗಲೀಜು, ಅದನ್ನೆಲ್ಲ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಅದರೆಡೆಯಲ್ಲಿ ಮಂದಾರದವರು ಹುಟ್ಟಿ ಬೆಳೆದ ಮೂಲ ಮಂದಾರ ಮನೆ ಶತಮಾನೋತ್ಸವಕ್ಕಾಗಿ ಸಿದ್ಧವಾಗ್ತಾ ಇರುವಾಗಲೇ ಇದು ನಡೆಯಿತು. ಹೀಗೆ ಒಂದು ಕೋಇನ್ಸಿಡೆನ್ಸ್ನ ಹಾಗೆ ಅದು ಎರಡೂ ಮಹತ್ವಕ್ಕೆ ಬಂತು. ಈಗ ಸಮಸ್ಯೆ ಪರಿಹಾರವಾಗ್ತಾ ಇದೆ, ಅದರ ಬಗ್ಗೆ ನಾನು ಹೆಚ್ಚೇನು ಹೇಳುವುದಿಲ್ಲ. ಆದರೆ ಮಂದಾರದ ಮನೆಯವರು ಮುಖ್ಯವಾಗಿ ಮತ್ತು ಮಂದಾರ ಪರಿಸರದಲ್ಲ ಸೇರಿ ಮಂದಾರ ಕೇಶವ ಭಟ್ರು ಅವರ ಶತಮಾನೋತ್ಸವದ ವ್ಯಕ್ತಿತ್ವದ ನೆನಪಿಗಾಗಿಯೂ ಹೌದು, ಒಟ್ಟು ಮಂದಾರ ಶಬ್ದ ಏನನ್ನು ಹೇಳ್ತದೋ ಅದನ್ನು ಆಧರಿಸಿ ಸಾಹಿತ್ಯ, ಕಲೆ, ಸಂಸ್ಕೃತಿ ಇವುಗಳ ಸಂವರ್ಧನೆ ಮತ್ತು ಪರಿಸರ ಸಂರಕ್ಷಣೆ, ಹಾಗೆ ಸಂಗೀತ, ಸಾಹಿತ್ಯಾದಿ ಗೋಷ್ಠಿಗಳು, ನಾಟಕ, ಹೀಗೆ ಒಂದು ಸಾಂಸ್ಕೃತಿಕ ಮುಖ, ಇನ್ನೊಂದು ಸಾಮಾಜಿಕ ವಿಸ್ತರಣೆ, ಸಂವರ್ಧನೆಯ ಮುಖವನ್ನು ಇಟ್ಟುಕೊಂಡು ಒಂದು ಪ್ರತಿಷ್ಠಾನವನ್ನು ಮಾಡಬೇಕು ಅಂತ ಸಂಕಲ್ಪಿಸಿದರು ಯುವಕರೆಲ್ಲ. ಹಾಗೆ ಇನ್ನು ಇಳಿದು ಕೆಲಸ ಮಾಡಿ ಫೀಲ್ಡ್ ವರ್ಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದ ನನ್ನಂಥವರನ್ನು ಈಗ ಅಧ್ಯಕ್ಷ ಅಂತ ಮಾಡಿದ್ದಾರೆ. ಅದು ಕೂಡ ಆದಷ್ಟು ಬೇಗ ಬದಲಾಗಿ ತರುಣರು ಬರಬೇಕು ಅಂತ ನಾನು ಹಾರೈಸ್ತೇನೆ. ಇನ್ನು ಮುಂದೆ ತರುಣರ ಕಾಲ. ಈಗಿನ ಆರೋಗ್ಯದ ಒಂದು ಪರಿಸ್ಥಿತಿ ಬಂದ ಮೇಲಂತೂ ವರ್ಲ್ಡ್ ಈಸ್ ನಾಟ್ ಫಾರ್ ದ ಯಂಗ್ ಹಾಗೆ ಕಾಣುವ ಪರಿಸ್ಥಿತಿ ಉಂಟಾಗಿದೆ. ಈಗ ಅನುಕೂಲವೂ ಆಗಿದೆ. ಅವರು ಬರುವುದಿಲ್ಲ, ಅವರಿಗೆ ಸೌಖ್ಯ ಇಲ್ಲ. ಈಗ ಕೊರೋನಾ ಅಲ್ವಾ ಅಂತ ಹಿರಿಯರನ್ನು ಕೂಡ ದೂರ ಮಾಡುವ ಕಾಲವೂ ಕೂಡ, ಆರೋಗ್ಯವಂತರಾಗಿದ್ದವರನ್ನು ದೂರ ಮಾಡಿದ ಅನೇಕ ಉದಾಹರಣೆಗಳು ನನಗೆ ಸಿಕ್ಕಿದೆ. ಅವರು ಬರುವುದಿಲ್ಲ ಈಗ. ಆರೇ ಪುರುಸೊತ್ತಿದ್ದಿ ಬೊಕ್ಕ ಬರ್ಪಿದ್ದಾರೆ ಕೊರೋನಾತ ಅವ ಬರ್ತಿದ್ದ, ಆದರೂ ಬರುವುದಿಲ್ಲ ಅಂತ ಹೇಳ್ತಾರೆ. ಇದು ಎರಡು ಮುಖದಿಂದ ಬೆಳೀತಾ ಉಂಟು. ಹಾಗಾಗಿ ಸುಮ್ಮನೆ ವಿನೋದಕ್ಕಾಗಿ ಮಾತ್ರ ಅಲ್ಲ, ವಾಸ್ತವಿಕವಾಗಿ ಕೂಡ ಜಗತ್ತಿನಲ್ಲಿ ಏನೇನೋ ಪರಿಸ್ಥಿತಿಗಳು ಅದರಲ್ಲಿ ದುಷ್ಪರಿಣಾಮಗಳು ಸತ್ಪರಿಣಾಮಗಳು ಆಗ್ತವೆ. ಮಂದಾರ ಕೇಶವ ಭಟ್ರು ಯಕ್ಷಗಾನ ಪ್ರಸಂಗಗಳನ್ನು ಬರೆದವರು. 50-60 ವರ್ಷ ಕಾಲ ಅರ್ಥಧಾರಿಯಾಗಿ ಭಾಗವತರಾಗಿ ಬಹಳ ಬಹುಮೂಲ್ಯವಾದ ಕೊಡುಗೆಯನ್ನು ಕೊಟ್ಟವರು. ಆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಸಿದ್ಧಿಯಿಂದ ಮಂದಾರ ರಾಮಾಯಣ, ಅದು ಭಾಷಾ ಮಹಾಕಾವ್ಯ ಅಂತ ಕೇಂದ್ರ ಸಾಹಿತ್ಯ ಅಕಾಡೆಮಿಯಲ್ಲಿ ಮೊದಲ ಬಹುಮಾನವನ್ನು ಕೂಡ ಪಡೆಯಿತು. ಅದೊಂದು ವಿಶೇಷ. ಡಾಕ್ಟರ್ ಅನಂತಮೂರ್ತಿಯವರು ಅದಕ್ಕೊಂದು ಮಾಡಿದ ಬದಲಾವಣೆ ಅದು. ಶೆಡ್ಯೂಲ್ಡ್ ಲ್ಯಾಂಗ್ವೇಜಸ್ ಅಂತ, ನಮ್ಮಲ್ಲಿ ಭಾಷೆಗಳಲ್ಲಿ ಕೂಡ ವರ್ಗ ಜಾತಿ ವ್ಯವಸ್ಥೆ ಉಂಟು. 8th ಶೆಡ್ಯೂಲ್, ಅದು ಗುರುತಿಸಲ್ಪಟ್ಟ ಭಾಷೆ, ಇದು ಗುರುತಿಸಲ್ಪಡದ ಭಾಷೆ, ಇದು ಶಾಸ್ತ್ರೀಯ ಭಾಷೆ, ಇದಲ್ಲದ್ದು. ಮೂಲಭೂತವಾಗಿ ವರ್ಗೀಕರಣವೇ ತಪ್ಪು.
ನನ್ನ ದೃಷ್ಟಿಯಿಂದ ಶೆಡ್ಯೂಲೇ ಇರಬಾರ್ದು, 8 ಶೆಡ್ಯೂಲ್ ತೆಗಿಬೇಕು. 8 ಶೆಡ್ಯೂಲಿಗೆ ಇನ್ನಷ್ಟು ಭಾಷೆಗಳನ್ನು ಸೇರಿಸಬೇಕು ಅಂತ ಹೇಳ್ತಾರೆ. 25-30 ಭಾಷೆಗಳು ವೆಯ್ಟ್ ಮಾಡ್ತಾ ಇವೆ. ಅದು ಪ್ರಾಕ್ಟಿಕಲಿ ಆಗುವ ಕೆಲಸ ಅಲ್ಲ. ಯಾಕಂದ್ರೆ ಶೆಡ್ಯೂಲಿಗೆ ಸೇರಿಸಬೇಕು. IAS ಇಂದ ಹಿಡಿದು ಎಲ್ಲ ಎಕ್ಸಾಮಿಗೆ ಆ ಪತ್ರಿಕೆಯಲ್ಲಿ ಪೇಪರ್ಗಳನ್ನು ತಯಾರು ಮಾಡೋದು, ಅದು ಪ್ರಾಕ್ಟಿಕಲ್ ಸಮಸ್ಯೆಗಳು ತುಂಬ ಇದೆ ಅದಕ್ಕೆ. ಆದ್ದರಿಂದ ಎಲ್ಲ ಭಾಷೆಗಳನ್ನು ಒಂದು ಅಂತ ಭಾವಿಸುವುದಕ್ಕೊಂದು ಇರುವ ದಾರಿ ಅದು. ಅದಕ್ಕೆ ಆ ಕ್ಯಾಟಗರಿ ಇಲ್ಲದಿರುವಾಗ ಡಾಕ್ಟರ್ ಅನಂತಮೂರ್ತಿ ಅವರು ಹೇಳಿದರು ಭಾಷಾ ಸನ್ಮಾನ ಅಂತ ಒಟ್ಟಿಗೆ ಒಂದು ಮಾಡುವ. ಆಗಲೇ ಬಹುಶಃ ಬೋಡೋ, ತುಳು ಮತ್ತು ಯಾವುದೋ ಡೋಗ್ರಿ ಯಾವುದೋ ಕೆಲವು ಭಾಷೆಗಳಿಗೆ ಬಂತು. ಹಾಗೆ ತುಳುವಿಗೆ ಮೊದಲ ಕೇಂದ್ರೀಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದ ಇಬ್ಬರು, ಅವರು ಸ್ವತಃ ಆತ್ಮೀಯ ಮಿತ್ರರು, ಒಬ್ಬರು ಮಂದಾರ ಕೇಶವ ಭಟ್ರು, ಒಬ್ಬರು ಕೆದಮಡಿ ದತ್ತಪ್ರೇಗಳು. ದತ್ತಪ್ರೇಗಳೇ ಬಹುಶಃ ಅದನ್ನು ತೆಕ್ಕೊಂಡ್ರು ಕೂಡ ಕಾಣ್ತದೆ ಆ ಪ್ರಶಸ್ತಿಯನ್ನು. ಅದೊಂದು ನೆನಪಿಸಬೇಕಾದ ವಿಷಯ. ಮಂದಾರ ಕೇಶವ ಭಟ್ರ ಮಂದಾರ ರಾಮಾಯಣದಲ್ಲಿ ನಾನು ಭಾಗವಹಿಸಿದ ರೀತಿ ಸ್ವಲ್ಪ ಇಂಟ್ರೆಸ್ಟಿಂಗ್, ಅದು ಹೇಳಬೇಕು. ಅದು ಬರೀತಾ ಇದ್ದಾಗೆ ಥ್ರೂ ಔಟ್ ಹೆಚ್ಚು ಕಡಿಮೆ ನಾನು ಅದನ್ನು ಕೇಳಿದ್ದೇನೆ ಮತ್ತು ನಾವು ಡಿಸ್ಕಸ್ ಕೂಡ ಮಾಡಿದ್ದೇವೆ ಅದರ ವಸ್ತು ನಿರ್ವಹಣೆ ವಿಷಯ. ಅವರ ಬೀರದ ಬಳುಪು ಅದು ಕೃಷ್ಣನ ಜೀವನಕ್ಕೆ ಸಂಬಂಧಪಟ್ಟದ್ದು. ಮಂದಾರ ಕೇಶವ ಭಟ್ರ ಮಂದಾರ ರಾಮಾಯಣಕ್ಕೆ ತುಂಬ ಪ್ರಸಿದ್ಧಿ ಬಂದದ್ರಿಂದ ಕೃಷ್ಣ ಜೀವನಕ್ಕೆ ಸಂಬಂಧಪಟ್ಟ ಬೀರದ ಬಳುಪಿಗೆ ಸಲ್ಲಬೇಕಾದ ಪ್ರಾಶಸ್ತ್ಯ ಸಲ್ಲಿಲ್ಲ. ನನ್ನ ದೃಷ್ಟಿಯಿಂದ ಮಂದಾರ ರಾಮಾಯಣಕ್ಕಿಂತ ಕೆಲವು ವಿಷಯದಲ್ಲಿ ಅದು ಶ್ರೇಷ್ಠ ಕಾವ್ಯ, ಸ್ವಲ್ಪ ಸಣ್ಣದಾದರೂ ಕೂಡ. ಅದು ಇಡೀ ಒಂದು ಮಾನವ ಜನಾಂಗದ ವಿಲಾಸವನ್ನು, ಹೋಪ್ಸನ್ನು, ಅಭಿಲಾಷೆಗಳನ್ನು, ಆಸ್ಪಿರೇಷನ್ಸನ್ನು ಕೃಷ್ಣನ ಮೂಲಕ ಹೇಳುವಂತಹ ಒಂದು ಕವಿತೆ. ಅದ್ಭುತವಾಗಿದೆ, ಓದಿ ನೋಡಿ. ಏನಾಗ್ತದೆ, ಕೆಲವು ಸಲ ಕಲಾವಿದನಿಗೆ, ಕವಿಗೆ ಒಂದು ಕೃತಿಯಿಂದ ಎಲ್ಲ ಮಹತ್ವ ತಂದು ಬಿಡುತ್ತದೆ. ಪೂಜ್ಯ ಕುವೆಂಪು ಅವರಿಗೆ ಕುವೆಂಪು ರಾಮಾಯಣದ ಮೂಲಕ ಸಂದ ಹಾಗೆ ಅವರ ಕಾದಂಬರಿಗಳಿಗೆ ಸಲ್ಲಬೇಕಾದ ಮಹತ್ವ ಸಲ್ಲಿಲ್ಲ, ಅವರ ಕಾವ್ಯಗಳಿಗೆ ಸಲ್ಲಿಲ್ಲ. ಎಷ್ಟೋ ಕಲಾವಿದರಿಗೆ ಒಂದು ಪಾತ್ರ, ಒಂದು ವೇಷದಲ್ಲಿ ಒಂದು ಮಹತ್ವ ಸಂದು ಬಿಡ್ತದೆ. ಆಗ ಅವರು ಶ್ರೇಷ್ಠ ಕಲಾವಿದನಾಗಿ ಮಾಡಿದ ಉಳಿದ ಕೆಲಸ ಬಾಕಿ ಉಳಿದ. ಪಕ್ಕನೆ ನನಗೆ ಯಾವಾಗಲೂ ನೆನಪಾಗೋದು ಕಟೀಲು ಪುರುಷೋತ್ತಮ ಭಟ್ರು. ಅವರು ದೇವಿಯ ಮೂಲಕ ಪ್ರಸಿದ್ಧರಾದ್ದರಿಂದ ಅವರು ಸ್ತ್ರೀ ವೇಷಧಾರಿಯಾಗಿ, ಪುರುಷ ವೇಷಧಾರಿಯಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ ಪಾತ್ರಗಳು ಮರೆಯಾಯಿತು. ಹಾಗೆ ಕೇಶವ ಭಟ್ರ ಮಂದಾರ ರಾಮಾಯಣ ಶ್ರೇಷ್ಠವಾದರೂ ಕೂಡ ಅಷ್ಟೇ ಶ್ರೇಷ್ಠವಾದ್ದು ಬೀರದ ಬಳುಪು. ಬೀರದ ಬಳುಪು, ಬೀರ ಅಂತಂದರೆ ಪ್ರಾಚೀನ ಕಾವ್ಯಕ್ಕೆ ನಮ್ಮಲ್ಲಿ ಹೇಳುವುದು ಹೆಸರು, ವೇದ ಸಮಾನವಾದ್ದು ಅಂತ. ಬಳುಪು ಅದು ಕಾಣಿಸುವ ಬೆಳಕು ಅಂತ ಅರ್ಥ. ಇದನ್ನು ನೀವು ಅಗತ್ಯವಾಗಿ ಓದಬೇಕು. ಮಂದಾರ ರಾಮಾಯಣ ತುಳುವಿಗೆ ಒಂದು ಹೊಸ ಈಡಿಯಮನ್ನು ಕೊಟ್ಟ ಕಾವ್ಯ. ಯಾಕೆ ಅದು ಮಹತ್ವದ್ದು ಅಂದರೆ, ಎಲ್ಲ ಕಾವ್ಯ ಭಾಷೆಗಳಲ್ಲಿಯೂ 40-50ನೇ ಇಸ್ವಿಯ ನಂತರ ಮಹಾಕಾವ್ಯಗಳು ಸೃಷ್ಟಿಯಾಗಿದೆ. ಹೆಚ್ಚಿನವರು ತಮ್ಮ ಕಾವ್ಯವನ್ನು ಸೃಷ್ಟಿ ಮಾಡುವಾಗ, ಇವತ್ತು ಕನ್ನಡದಲ್ಲಿ ಬರೆಯುವರು ಕೂಡ ಸ್ವಲ್ಪ ಹಳೆಗನ್ನಡ ಬರೆಯುವುದು ಕ್ರಮ, ಸ್ವಲ್ಪ ಹಳತನ, ಯಕ್ಷಗಾನ ಪ್ರಸಂಗ ಆಗಲಿ, ಕಾವ್ಯ ಆಗಲಿ, ಯಾರೇ ಕುವೆಂಪು ಅವರಿಂದ, ಮೊಯ್ಲಿ ಅವರಿಂದ ಹಿಡಿದು ಯಾರೇ ಮಹಾಕಾವ್ಯಗಳನ್ನು ಬರೆದಿರಲಿ, ಸ್ವಲ್ಪ ಆರ್ಕೇಯಿಕ್, ಸ್ವಲ್ಪ ಓಲ್ಡರ್ ಲ್ಯಾಂಗ್ವೇಜ್, ಅದು ಪದ್ಧತಿ, ಅದು ಗಾಂಭೀರ್ಯಕ್ಕಾಗಿ. ಕೇಶವ ಭಟ್ರು ಅದಕ್ಕೆ ತದ್ವಿರುದ್ಧವಾದ ಒಂದು ಕೆಲಸವನ್ನು ಮಾಡಿ ಕರೆಂಟ್ ರನ್ನಿಂಗ್ ಲ್ಯಾಂಗ್ವೇಜ್ನಲ್ಲಿ ಬರೆದರು. ಆಡು ಮಾತನ್ನು ಇಡೀ ತಂದು ತುಂಬಿಸಿದರು ಅವರು ಅದರಲ್ಲಿ. ಆದ್ದರಿಂದ ಅದು ನಿಜವಾದ ಅರ್ಥದಲ್ಲಿ ಭಾಷಾ ಮಹಾಕಾವ್ಯ. ಭಾರತದ ಉಳಿದ 10-25-50 ನೆಗ್ಲೆಕ್ಟೆಡ್ ಅಥವಾ ಸ್ಮಾಲರ್ ಲ್ಯಾಂಗ್ವೇಜ್, ಸ್ಮಾಲರ್ ಇನ್ ಇನ್ವರ್ಟೆಡ್ ಕಾಮರ್ಸ್, ಸ್ಮಾಲರ್ ಅಂತ ಇಲ್ಲ ಭಾಷೆಯಲ್ಲಿ, ಸಣ್ಣದು ದೊಡ್ಡದು ಅಂತಿಲ್ಲ. ತುಂಬ ಜನರು ಮಾತಾಡಿದ ಕೂಡ ದೊಡ್ಡ ಭಾಷೆ ಅಲ್ಲ, ಆದರೆ ಅನುಕೂಲಕ್ಕೆ ಹೇಳಿದ್ದೇನೆ. ಸಣ್ಣ ಭಾಷೆಗಳಲ್ಲಿ ಮಹಾಕಾವ್ಯ ರಚನೆ ಮಾಡಿದವರು ಅಲ್ಲಿದ್ದ ಜಾನಪದವನ್ನು ತೆಕ್ಕೊಂಡ್ರು, ಆ ಸ್ಫೂರ್ತಿಯನ್ನು ತಗೊಂಡ್ರು. ಕೇಶವ ಭಟ್ರು 2 ಕಡೆ ಮಾತ್ರ ಭೂತದ ಒಂದು ಶೈಲಿ, ಒಂದು ತುಳುವಿನಲ್ಲಿ ಹಳೇ ಥರದ ಕಾವ್ಯವನ್ನು ಹೇಳುವ ಶೈಲಿ, 2 ಪ್ಯಾರ ಮಾತ್ರ ತಗೊಂಡಿದ್ದಾರೆ. ತನಗೆ ಅದು ಗೊತ್ತುಂಟಂತ ಅಷ್ಟೇ. ಉಳಿದಂತೆ ಅವರು ನಿತ್ಯ ಕುಡುಪು, ಮಂದಾರ, ಮಾಮಂಜೂರು, ಮಂಗಳೂರು, ಕುಳೂರು ಈ ಪ್ರದೇಶದಲ್ಲಿ ಅವರ ಸಂಚಾರದಲ್ಲಿ ಏನು ಅವರ ಕಿವಿಗೆ ಬಿತ್ತೋ ಸ್ಟೋರ್ ಆಗಿದೆ. ಅದು 60 ವರ್ಷದ ಮೇಲೆ ಪಕ್ಕನೆ ಅವರಿಂದ ಹೊರಗೆ ಒಂದು ಹರಿದು ಬಂದ ರೀತಿ ಅತ್ಯದ್ಭುತ. ತುಳುವಿನ ಏನೆಲ್ಲ ಎಕ್ಸ್ಪ್ರೆಷನ್ ಉಂಟ ಅದು ಆಲ್ಮೋಸ್ಟ್ ಅದರಲ್ಲಿ ಉಂಟು, ಎಕ್ಸಾಸ್ಟಿವ್ ಇನ್ ಲ್ಯಾಂಗ್ವೇಜ್. ಅದು ವಿಷಯ, ದರ್ಶನ, ಭಾಷೆ, ಪಾತ್ರ ಚಿತ್ರಣ ಮೊದಲಾದ 7-8 ಮಹಾಕಾವ್ಯದ ಪ್ಯಾರಾಮೀಟರ್ಸ್ ಉಂಟಲ್ಲ, ಅದನ್ನೊಂದು ಬದಿಗಿಟ್ಟು ನೋಡಿದರೂ ಬರೀ ಭಾಷಾ ದೃಷ್ಟಿಯಿಂದ ಅದು ಭಾಷಾ ಮಹಾಕಾವ್ಯ. ತುಳು ಭಾಷೆಯ ಲಾಲಿತ್ಯ, ಹೊಗಳಿಕೆ, ವರ್ಣನೆ, ಬೈಗಳದೊಂದು ಸಾಲು ನೋಡಬೇಕು. ತುಳುವಿನಲ್ಲಿ ಬೈಗಳೆಲ್ಲ ಎಷ್ಟುಂಟು ಅಂತ ಅಷ್ಟು ಚೆಂದ ಮಾಡಿದ್ದಾರೆ. ಅದು ಎಕ್ಸಾಂಪ್ಲರಿ. ಮತ್ತು ಐ ಆಮ್ ಎಟ್ ಅ ಲಾಸ್ ನಾಟ್ ಟು ಎಕ್ಸ್ಪ್ಲೈನ್ ಇಟ್ ಫುಲ್ಲಿ. ಕೇಶವ ಭಟ್ರ ಕಾವ್ಯದ ಮಹತ್ವ ಏನು ಅಂತ ನೀವು ಓದಿಯೇ ಅನುಭವಿಸಬೇಕು. ಎಷ್ಟೋ ಸಲ ಅದನ್ನು ನಾನು ವ್ಯಾಖ್ಯಾನ ಮಾಡುವಾಗಲೂ ನನಗೆ ಕಂಡಿದೆ, ಇದು ವ್ಯಾಖ್ಯಾನಕ್ಕೆ ಸಿಕ್ಕುವುದಿಲ್ಲ ಅಂತ ಒಂದು ಮಹಾಕಾವ್ಯವನ್ನು ಕೊಟ್ಟರು. ಮತ್ತು ಅಷ್ಟೇ ಅಕ್ಷರ, ಅಷ್ಟೇ ಲೈನು,
ಅದು ಲಲಿತಾ ಛಂದಸ್ಸು ಉಂಟದು, ಲಲಿತ ರಗಳೆ ಅಂತ 24 ಮಾತ್ರ ವಿಭಾಗದಲ್ಲಿ. ನಾನು ಛಂದಸ್ಸಿನ ಬಗ್ಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಅದು ಟೆಕ್ನಿಕಲ್. ಅಷ್ಟೇ ಸಾಲುಗಳಲ್ಲಿ ಅವರೇ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಅದು ಕೂಡ ಹೆಚ್ಚು ಗಮನಕ್ಕೆ ಬರಲಿದ್ದೇನೆ. ಕನ್ನಡದ ಮಹಾಕಾವ್ಯಗಳ ಪರಂಪರೆಯಲ್ಲಿ ಗಣಿಸಲ್ಪಡಬೇಕು ಅದೀಗ. ಕನ್ನಡದ ಮಹಾಕಾವ್ಯಗಳಲ್ಲಿ ಕೆಲವು ನಮ್ಮಲ್ಲಿ ಏನಾಗಿದೆ, ಕೆಲವು ಟ್ರೆಂಡ್ ಒಂದು ಹಿಡ್ಕೊಂಡು ಅದನ್ನೇ ಹೇಳಿಕೊಂಡಿರುವುದು ಇಡೀ ದಿವಸ. ಬೇರೆ ಏನಾಗಿದೆ ಒಂದು ಕ್ಷೇತ್ರದಲ್ಲಿ ಅಂತ ಭಾಳ ಜನರಿಗೆ, ವಿದ್ವಾಂಸರಿಗೆ ಕೂಡ ಗೊತ್ತಿಲ್ಲ, ಸಂಗ್ರಾಹಕರಿಗೆ ಮಾತ್ರ ಗೊತ್ತಿರ್ತದೆ. ಕೇಶವ ಭಟ್ರ ತುಳು ರಾಮಾಯಣದ ಒಟ್ಟಿಗೆ ಕನ್ನಡ ರಾಮಾಯಣವನ್ನು ಓದಿ ಆ ತುಳುವಿನ ಅಂದವನ್ನು, ಅನುವಾದ ಭಾಳ ಡಿಫಿಕಲ್ಟ್ ಅದು. ತುಳುವನ್ನು ಕನ್ನಡಕ್ಕಾಗಲಿ ಇಂಗ್ಲೀಷ್ಗಾಗಲಿ ಭಾರಿ ಕಟ್ಟ. ಅದನ್ನು ಅವರು ತಂದ ಕ್ರಮ ಉಂಟಲ್ಲ ಅತ್ಯದ್ಭುತ. ಅದು ಓನ್ಲಿ ಹೀ ಕ್ಯಾನ್ ಡು ಇಟ್. ಆದ್ದರಿಂದ ನೀವು ಅನುವಾದವನ್ನು ಗಮನಿಸಿ. ಎಲ್ಲ ಓದಲಿಕ್ಕೆ ಎಲ್ಲಿ ಆಗ್ತದೆ, ಹೌದು, ಆದರೆ ಕೂಡ ಓದಬೇಕು. ಆ ದೃಷ್ಟಿಯಿಂದ ಅದನ್ನು ಕೂಡ ಗಮನಕ್ಕೆ ತರ್ತಾ ಇದ್ದೇನೆ. ಅಂಥ ಒಬ್ಬ ವ್ಯಕ್ತಿ ಮಂದಾರ ಕೇಶವ ಭಟ್ರು. ಸರಳ, ಸುಲಭ, ತುಂಬ ಆತ್ಮಾಭಿಮಾನಿಯಾಗಿ ಅನೇಕಾನೇಕ ಪ್ರತಿಕೂಲಗಳನ್ನು, ಬಡತನಗಳನ್ನು ಎದುರಿಸಿ ತನ್ನ ಉತ್ತರಾಯುಷ್ಯದಲ್ಲಿ ತನ್ನ ಕಣ್ಣ ಮುಂದೆ ಇದ್ದ ತನ್ನ ಭೂಮಿಯನ್ನು ಕಳ್ಕೊಂಡು, ಭೂಸುಧಾರಣೆಯ ನೆಗೆಟಿವ್ ಪರಿಣಾಮಗಳು, ನಾವು ಭೂಸುಧಾರಣೆಯನ್ನು ಹೊಗಳ್ತೇವೆ. ತಾನು ಅಧ್ಯಾಪಕನಾಗಿ ಉಳಿಲಿಕ್ಕೆ ಭೂಮಿಯನ್ನು ಒಕ್ಕಲಿಗೆ ಕೊಟ್ಟ ಹೆಡ್ಡನೇ ಈಗಿನ ಭಾಷೆಯಲ್ಲಿ ಅವರ ಮುಂದೆ ಕಳೆದೋಯ್ತು. ಅದು ಈಗಲೂ ಲಿಟಿಗೇಷನ್ ಇಸ್ ಗೋಯಿಂಗ್ ಆನ್. ಅವರ ಮಗಳು ಶಾರದಾ ಅದನ್ನು ಹೋರಾಡ್ತಾ ಇದ್ದಾರೆ ಈಗ. ಇದೆಲ್ಲ ಕವಿಯ ಜೀವನದ ಹಿಂದಿನ ಸತ್ಯಗಳು. ಆದರೂ ಕೂಡ ಎಂದು ಯಾರ ಮುಂದೆ ಕೈ ಚಾಚದೆ ಸರಳವಾಗಿ ಗೌರವದಿಂದ ಬದುಕಿದವರು. ಅವರ ಮೊದಲ ರಾಮಾಯಣದ 2 ಎಸಳುಗಳು ಪ್ರಕಟವಾಗುವಾಗಲೂ, ಆಮೇಲೆ ಮಂದಾರ ರಾಮಾಯಣ ಇಡೀ ಪ್ರಕಟವಾಗುವಾಗಲೂ ಕೆಲಸ ಮಾಡಿದ ಹಲವರಲ್ಲಿ ನಾನು ಒಬ್ಬ. ಮುಖ್ಯವಾಗಿ ದಿವಂಗತ ಬಾಲಕೃಷ್ಣ ಶೆಟ್ಟಿ ಪೊಳಲಿಯವರ ನೇತೃತ್ವದಲ್ಲಿ ಆ ಕೆಲಸ ಆಯಿತು ಮತ್ತು ಒಂದು ಸ್ಥಾಪನೆ ಅದ್ಭುತವಾಗಿ ಆಯಿತದು. ಅದು ಯಾವಾಗಲೂ ಕೇಶವ ಭಟ್ರ ಒಟ್ಟಿಗೆ AB ಶೆಟ್ಟಿ ಪೊಳಲಿ ಕೂಡ ಸದಾ ಪ್ರಾತಸ್ಮರಣೀಯರು. ಅವರ ಕುಟುಂಬವನ್ನು ಹಲವು ವರ್ಷಗಳ ನಂತರ ನೋಡಿ ಒಂದು ಅಪರಾಧಿ ಮನೋಭಾವದಿಂದ ಮಾತಾಡಿದೆ ನಾನು ಅವರಲ್ಲಿ. ವಜ್ರಕ್ಕ ಮೇಲೆ ಬರಬೇಕು, ಅವ್ರು ಕೆಳಗೆ ಕೂತಿದ್ದಾರೆ, ಅವರು ಸನ್ಮಾನಿತರಲ್ಲಿ ಒಬ್ಬರು ಇವತ್ತು, ಅವರನ್ನು ಮೇಲೆ ಕರೆಸಿ ಇರ್ಮಿತ್ತು ಬತ್ತೇ ಕುಳ್ಳೆ ಹೇಳ ವಿಜಯಂಡ ಎಡ್ಡೆ ಅಬುಜು. ಈ ಮಂದಾರ ಕೇಶವ ಭಟ್ರು ಒಂದು ವಿಷಯ ನಾನು ಅಧ್ಯಕ್ಷನಾಗಿ ಹೇಳಬೇಕು. ಇದು ಮಂದಾರ ಕೇಶವ ಭಟ್ ಟ್ರಸ್ಟ್ ಅಲ್ಲ. ಕೇಶವ ಭಟ್ರನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಅವರನ್ನೇ ಹೈಲೈಟ್ ಮಾಡುವ ಟ್ರಸ್ಟ್ ಅಲ್ಲ ಇದು. ಅವರ ಯೋಗ್ಯತೆ, ಅವರ ವ್ಯಕ್ತಿತ್ವದ ಸ್ಫೂರ್ತಿಯಲ್ಲಿ ಮಂದಾರದವರು ಸೇರಿ ಸಮಾಜ ಮಂದಾರ ಟ್ರಸ್ಟ್. ಇದು ಸಾಮಾಜಿಕವಾದ ಸತ್ಕಾರ್ಯಗಳನ್ನು ಮಾಡತಕ್ಕಂಥ ಒಂದು ಟ್ರಸ್ಟ್. ಅದು ನೆನಪಿರಬೇಕು ನಮಗೆ. ಅದಕ್ಕಾಗಿ ಮಂದಾರದವರು ಅಭಿಮಾನಿಗಳು ಸೇರಬೇಕು. ಡಾಕ್ಟರ್ ಮೋಹನ್ ಆಳ್ವರಂಥವರು ಇಷ್ಟು ದೊಡ್ಡ ಪ್ರಕಲ್ಪವನ್ನು ಮಾಡಿದವರ ಮುಂದೆ ನಾವದನ್ನೆಲ್ಲ ಹೇಳಲಿಕ್ಕೆ ಕೂಡ ಕೂಡುದು. ಯಾಕಂದರೆ ಒಂದು ಸಂಸ್ಥೆ ಅಸ್ತಿತ್ವವನ್ನು ಸ್ಥಾಪಿಸಲಿಕ್ಕೆ ಕೂಡ ವರ್ಷಕ್ಕೊಂದು 5-10 ಲಕ್ಷ ರೂಪಾಯಿ ಬೇಕಿವತ್ತು. 5 to 10 lakhs rupees. ನಿಮ್ಮ ಕಿಸೆಯಲ್ಲಿದ್ದ ಆದರಲ್ವ, ನಿಮ್ಮ ಕಿಸೆಯಲ್ಲಿದ್ದ 1 ರೂಪಾಯಿ ನನ್ನ ಕಿಸೆಗೆ ಬರಬೇಕಾದ್ರೆ ಕಷ್ಟ ಉಂಟು, ಡಿಫಿಕಲ್ಟ್. ಅದನ್ನು ಪಡೆಯುವುದು ಮಾಡುವುದೆಲ್ಲ ಕಷ್ಟ ಇದೆ. 35 ಬ್ರ್ಯಾಂಚುಗಳು, 17 ಧರ್ಮಾಸ್ತ್ರಗಳನ್ನು ನಡೀತಾ ಇರುವ ಸಾಯಿ ವಿಹಾರದ ವಿಷಯವನ್ನು ಈಗ ಹೇಳಿ ನನಗೆ ಆಶ್ಚರ್ಯ ಆಯಿತು. ಇಟ್ಸ್ ನಾಟ್ ದ್ಯಾಟ್ ಈಸಿ. ಡಾಕ್ಟರ್ ಮೋಹನ್ ಆಳ್ವರನ್ನು ನಾನು ವಿಸ್ಮಯವಾಗಿ ನೋಡುವುದೇ ಅದಕ್ಕೆ. ಕಳೆದ ವರ್ಷ ಮಾತಾಡುವ ಎಂಥದ್ದು ಕೆಲಸ ಇದು, ಮನುಷ್ಯರು ಮಾಡುವ ಕೆಲಸವ? 2 ಅರ್ಥದಲ್ಲಿ ಮನುಷ್ಯರು ಮಾಡಬಾರ್ದು. ಇಷ್ಟು ದೊಡ್ಡ ಸಂಸ್ಥೆ ಈಗ ನೋಡಿ ಕೆಲಸ ಮಾಡ್ತಾ ಇಲ್ಲ 6 ತಿಂಗಳಿಂದ, ಅವ್ರು ನಗಾಡ್ತಾ ಇದ್ದಾರೆ. ವಾಟ್ ಮಸ್ಟ್ ಬಿ ಹಿಸ್ ಪ್ರಾಬ್ಲಮ್? ಅವರ ತಿಂಗಳ ಸ್ಯಾಲರಿ ಮತ್ತು ಕರೆಂಟ್ ಬಿಲ್ ಹೇಳಿದರೆ ನಮ್ಮ ತಲೆ ತಿರುಗುತ್ತದೆ. ನಾವು ನೋಡದಿದ್ದ ಸಂಖ್ಯೆಗಳದೆಲ್ಲ, ಸೊನ್ನೆಗಳೆಲ್ಲ ಗೊತ್ತೇ ಇಲ್ಲ ನಮಗೆ. ಅವರು ಪ್ರೋಗ್ರಾಮ್ ತಂದರೆ ಮಳಪು ಕಾಳ್ತಾರೆ. ಈಗಲೂ ಮಾಡುವ ಎಂಕ್ಲ ಅಲ್ಪ ಮಳಪು ಇರಬಲೆ, ಎಂಥದಕ್ಕೂ ಇರಬಲೆ. ಇಂಥವರ ಬೆಂಬಲ ಇರುವುದು ನಮಗೆ ಸಂತೋಷ. ಟ್ರಸ್ಟ್ ತುಂಬ ಆರಂಭದ ಹಂತದಲ್ಲಿದೆ. ಇದಕ್ಕೆ ಹೊಸ ನಾಯಕತ್ವ ಬರಬೇಕು. ಮೊದಲಾಗಿ ಹಣ ಹರಿದು ಬರಬೇಕು. ಯೋಜನೆಗಳು ನನ್ನ ಹತ್ರ ತುಂಬ ಉಂಟು. ಇಡೀ ಜಗತ್ತನ್ನು ಅಡಿಮೇಲೆ ಮಾಡುವ ಯೋಜನೆ ಪೂರ ನನ್ನಲ್ಲಿ ಉಂಟು. ಅದನ್ನು ಹಣ ತರೋದು ಯಾರು ಎಂಬುದು ಪ್ರಶ್ನೆ. ಗೌರ್ಮೆಂಟ್ ಕೊಡಬೇಕು ಅಂತ, ಗೌರ್ಮೆಂಟಿಗೆ ಅವರ ಕೆಲಸ ಇದೆ. ನಾನು ಹಾಗೆಲ್ಲ ಹೇಳುವುದಿಲ್ಲ, ಸಿಕ್ಕಿದ್ದಕ್ಕೆ ಗೌರ್ಮೆಂಟ್ ಕೊಡಬೇಕಂತ. ನಿಮಗೆ ಆರಂಭ ಮಾಡಲಿಕ್ಕೆ ಗೌರ್ಮೆಂಟ್ನವ್ರು ಹೇಳಿದ ಹೆಲ್ತ್, ಎಜುಕೇಷನು, ಸ್ಯಾನಿಟೇಷನ್ನು, ಸಿಟಿ ಮ್ಯಾನೇಜ್ಮೆಂಟು, ಕೊರೋನಾ, ಎಷ್ಟು ಕೆಲಸ ಉಂಟು ಸರ್ಕಾರಕ್ಕೆ. ಅಷ್ಟೇ ಕೆಲಸ ಇರುವಾಗ ಇದನ್ನು ಮಾಡ್ಬೋದೇ ಅನ್ನೋದು ಬೇರೆ, ಮಾಡಬೇಕಂತಿಲ್ಲ. ಸಂಸ್ಕೃತಿ ಇಲಾಖೆ ಮಂತ್ರಿ ಆಗಲಿಕ್ಕೆ ಹಿಂಜರಿಯುವ ಇಲಾಖೆ ಈಗಲೂ. ಲಾಸ್ಟ್ ಚಾಯ್ಸ್ ನನಗೆ ಬೇಡ ಅಂತ ಓಪನ್ ಹೇಳಿದವರಿದ್ದಾರೆ ಸಂಸ್ಕೃತಿ ಇಲಾಖೆ. ಯಾಕೆ ಅಂತ ನಾನು ವಿವರಿಸುವುದಿಲ್ಲ.
ಆದ್ದರಿಂದ ಸಾಂಸ್ಕೃತಿಕ ಆಧಾರದಲ್ಲಿ ಸರ್ಕಾರದ ಬೆಂಬಲಕ್ಕೆ ಗೌರವ ಉಂಟು. ಸರ್ಕಾರದ ಒಂದು ಪ್ರಶಸ್ತಿ, ಒಂದು ರಾಜ್ಯ ಪ್ರಶಸ್ತಿ, ಒಂದು ಅಕಾಡೆಮಿ, ಅದಕ್ಕೊಂದು ಗೌರವ ಇದೆ. ಆದ್ದರಿಂದಲೇ ಅದರಲ್ಲಿ ಪಾರ್ಶಿಯಾಲಿಟಿ ಉಂಟು, ಅದು ಲಾಬಿ ಮಾಡ್ತಾರೆ, ಇನ್ಫ್ಲುಯೆನ್ಸ್ ಅಂತ ಹೇಳೋದು ಅದರಿಂದಲೇ. ಯಾಕೆ ಅದು ಗ್ರೇಟ್ ಆದ್ದರಿಂದಲೇ. ಈಗ ಯೂನಿವರ್ಸಿಟಿಯ ಡಾಕ್ಟ್ರೇಟ್ ಅಥವಾ ಇದರಲ್ಲಿ ಎಡಬಡಿತಾ ಹೀಗೆ ಮಾಡಿದರು ಅಂತ ನಾನು ಹೇಳಬೇಕಾದ್ರೆ ಕಾರಣ ಏನು? ಇಟ್ ಇಸ್ ಎನ್ ಎಕ್ಸ್ಪೆಕ್ಟೇಷನ್. ಆದ್ದರಿಂದ ಅದು ಮುಖ್ಯವಾಗಿ ಡೆಕೋರೇಟಿವ್ ಮತ್ತು ಹ್ಯಾಲೋ. ಗೌರ್ಮೆಂಟ್ ಅಂತ ಸರ್ಕಾರಿ ಪ್ರಶಸ್ತಿ ಎಲ್ಲರ ಮನೆಯಲ್ಲಿ ನೋಡಿದ್ರೆ ಮಧ್ಯದಲ್ಲಿ ಇಡ್ತಾರೆ. ಅವರು ನಿನ್ನೆವರೆಗೆ ಬೈತಾ ಇದ್ದರು ಸರ್ಕಾರದ ಪ್ರಶಸ್ತಿಗಳನ್ನು. ಬಂದಾಗ ಅದು ಇಡ್ತಾರೆ, ಅದು ಇದೆ ಆದರೆ ಫೈನಾನ್ಸಿಂಗ್ ಆ್ಯಂಡ್ ಫುಲ್ ಸಪೋರ್ಟ್ ಹಾಗೆ ಸ್ಪೂನ್ ಫೆಡ್ ಬೇಬೀಸ್ ಆಗಬಾರ್ದು. ಗೌರ್ಮೆಂಟು ಜನಪ್ರಿಯ ಸರ್ಕಾರ, ನಮ್ಮದೇ ಜನಪ್ರತಿನಿಧಿ ಸರ್ಕಾರ, ನಾವೇ ಆರಿಸಿದ್ದು, ಅವರಿಂದ ಕೇಳುವುದು ತಪ್ಪಲ್ಲ. ಆದರೆ ಅದನ್ನೇ ನಿರೀಕ್ಷಿಸಿ ನಾವು ಕೆಲಸ ಮಾಡುವ ಹಾಗಿಲ್ಲ. ಆದ್ದರಿಂದ ಸಂಸ್ಕೃತಿಗೆ, ಸಾಹಿತ್ಯಕ್ಕೆ ಸಂಬಂಧಿಸಿ, ಪರಿಸರಕ್ಕೆ ಸಂಬಂಧಿಸಿ ಆಗಬೇಕು. ನಮಗೊಂದು ಮಂದಾರ ಟ್ರಸ್ಟಿಗೆ ಸ್ಥಳ ಕೂಡ ಅಲಾಟ್ ಆಗಿದೆ ಮಾಮಂಜೂರಿನ ಹತ್ರ. ಅಂದರೆ ಇನ್ ಥಿಯಾರಿಟಿಕಲಿ ಶಾಸಕರು ಇಲ್ಲಿ ಇರೋದ್ರಿಂದ ಅದನ್ನು ಹೇಳ್ತಾ ಇದ್ದೇನೆ. ಕೆಲವು ಸಲ ಒಂದು ಸರ್ಕಾರ, ಒಬ್ಬ ಶಾಸಕ ಮನಸ್ಸು ಮಾಡಿದರೆ ಏನು ಮಾಡ್ತಾರೆ ಅಂತ ನಿನ್ನೆ ನೋಡಿದೆ ನಾನು. ಒಬ್ಬರು ಪೊಲೀಸ್ ಅಧಿಕಾರಿ ಬಂದು ಹೇಳಿಯೇ ಬಿಟ್ಟರು, ದೊಡ್ಡ ಸೌಂಡಿನ ಬೈಕ್ ಓಡಿಸಿದವರಿಗೆ ದಂಡ ಹಾಕ್ತೇನೆ ಅಂತ. ಮರುದಿವಸ ನಿಂತೋಯ್ತು ಮಂಗಳೂರು. ನಾನು ಫಲಾನುಭವಿ, ಕಳೆದ 30 ವರ್ಷಗಳಿಂದ ನನ್ನ ಮನೆ ಹತ್ರ ಬೈಕ್ ಓಡ್ತಾಳು, ಕೇಳೋರಿಲ್ಲ. ನಿಜವಾಗಿ ಹೌದು. ದೀಸ್ ಆರ್ ಸ್ಮಾಲ್ ಪ್ರಾಬ್ಲಮ್ಸ್, ನೋ ಬಡಿ ಅಟೆಂಡ್ಸ್. ಕಡ್ದಿಟ್ಟ ರಸ್ತೆ 10 ವರ್ಷ ಕಟ್ಟಾಗದಿದ್ದದ್ದು ನಾನು ಮಂಗಳೂರಿನಲ್ಲಿ ತೋರಿಸ್ತೇನೆ. ಗೌರ್ಮೆಂಟ್ ಈಸ್ ಐದರ್ ಮೇ ನಾಟ್ ಬಿ ಸೆನ್ಸಿಟಿವ್ ಆರ್ ಸೆನ್ಸಿಬಲ್ ಆರ್ ಮೇ ನಾಟ್ ಬಿ ಪಾಸಿಬಲ್. ಪ್ರಾಸ್ತಾವಿಕ ಭಾಷಣಕ್ಕೆ ಸಂಬಂಧಪಡದ ವಿಷಯ ಇರ್ಬೋದು ಇದು. ಆದರೆ ನಾನು ಯಾಕೆ ಹೇಳ್ತೇನೆಂದರೆ, ನಮ್ಮ ಸಾರ್ವಜನಿಕ ವ್ಯವಸ್ಥೆಗಳು ಹೇಗೆ ಕೆಲಸ ಮಾಡ್ತವೆ ಅಂತ. ಆ ಮಧ್ಯದಲ್ಲಿ ಒಬ್ಬರು ಬಂದು ಬಿಟ್ಟರೆ ಎಲ್ಲ ಆಗ್ತದೆ. ಒಂದು ಸಲ 10 ವರ್ಷ ಆಗದಿದ್ದ ಕೆಲಸ ಒಬ್ಬ ಸಮರ್ಥನಾದ ಶಾಸಕನ ಅಧಿಕಾರಿ ಒಂದು ಫೋನ್ ತೆಗೆದಾಗ ಆಗ್ತದೆ. ಒಂದೇ ಒಂದು ವರ್ಷದಲ್ಲಿ ಮಂದಾರದ ಹೋರಾಟ ಒಂದು ಸಲ 3, ಒಂದು ಸಲ 14 ಕೋಟಿಯ ಪರಿಹಾರವನ್ನು ತಂದದ್ದು ಅದ್ಭುತವಾದಂಥ ದಾಖಲೆ. ಅದಕ್ಕಾಗಿ ನಾನು அந்த ಹೋರಾಟ ಸಮಿತಿ, ಮಂದಾರ ರಾಜೇಶ್ ಮತ್ತು ಉಳಿದ ಎಲ್ಲವರು ಅವರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ ಮತ್ತು ಗೌರವಿಸ್ತೇನೆ ಕೂಡ. ಇದು ಒಂದು, ಆದ್ದರಿಂದ ಇವತ್ತಿನ ಕಾರ್ಯಕ್ರಮ ಸೆಲೆಬ್ರೇಷನ್ ಕೂಡ. ಇದರಲ್ಲಿ 3 ಭಾಗ. ಒಂದು ಲಾಂಛನ ಬಿಡುಗಡೆ. ಲಾಂಛನ ಈಗಾಗಲೇ ಇದೆ ಅಲ್ಲಿ, ಆದ್ದರಿಂದ ನಾವು ಇನ್ವಿಟೇಷನಿಗೆ ಲಾಂಛನವನ್ನು ಹಾಕಲ್ಲ, ಶಾರದೆಯ ಚಿತ್ರವನ್ನು ಹಾಕಿದ್ದೇವೆ. ಇದರಲ್ಲಿ ಬೇರೆ ಬೇರೆ ಕಾರಣದಿಂದ ಬಂದಿರುವ ಅತಿಥಿಗಳೆಲ್ಲ ಇದಕ್ಕೆ ಸಂಬಂಧಪಟ್ಟವರೇ ಇದ್ದಾರೆ. ಅದೇ ನಾವು ಯಶಿರಾಜ ಎಲ್ಲ ಮಾತಾಡಿದೆವು. ಇನ್ನೂ ಎಷ್ಟು ಜನರನ್ನು ಸೇರಿಸುವುದು, ಈ ಸಂದರ್ಭದಲ್ಲಿ ಎಷ್ಟು ಜನರನ್ನು ಸೇರಿಸುವುದು ಕಷ್ಟವೇ. ಡಾಕ್ಟರ್ ಮೋಹನ್ ಆಳ್ವರು ನಮಗೆ ಆಶ್ರಯ ಕೊಟ್ಟಿದ್ದಾರೆ. ಇಬ್ಬರನ್ನು ನಾವು ವಿಶೇಷವಾಗಿ ಗೌರವಿಸ್ತಾ ಇದ್ದೇವೆ. ಒಂದು ಕೇಶವ ಭಟ್ರ ಬಗ್ಗೆ ಯಕ್ಷಗಾನ ಕಲೆಯಲ್ಲಿಯೂ ಕಾವ್ಯದಲ್ಲಿ ಅಪಾರ ಗೌರವ ಇದ್ದು, ಅವರ ಕೊನೆಯ ದಿನಗಳಲ್ಲಿ ಅವರ ಚಿಕಿತ್ಸೆಗೆ ತುಂಬ ಸಹಾಯ ಮಾಡಿ ಅವರ ಕುಟುಂಬಕ್ಕೆ 1 ಲಕ್ಷಾಂತರ ರೂಪಾಯಿ ಉಳಿಸಿಕೊಟ್ಟವರು ವೈದ್ಯರತ್ನ ಮತ್ತು ಅಖಿಲ ಭಾರತೀಯ ಮತ್ತು ಜಗತ್ತಿನಲ್ಲಿ ರೆಕಾಗ್ನೈಸ್ಡ್ ಡಾಕ್ಟರ್ ಭಾಸ್ಕರಾನಂದ ಕುಮಾರ್. ಅವರ ಬಗ್ಗೆ ನಮಗೆ ಎಷ್ಟೋ ಸಲ ನಮಗೆ ಗೊತ್ತಿರೋದಿಲ್ಲ. ಅವರು ಮೂಲ ಕಟೀಲ್ನವರು. ಅವರು ದನಕ್ಕೆ ವಿಶೇಷವಾಗಿ ಮತ್ತು ಪ್ರಾಣಿಗಳಿಗೆ, ಒಬ್ಬ ಮನುಷ್ಯರ ಎಲುಬಿನ ತಜ್ಞನ ಪ್ರಾಣಿಗಳಿಗೆ ಚಿಕಿತ್ಸೆ ಮಾಡಿ ಕಾಲು ಕೊಟ್ಟು ಅದು ರೆಕಾರ್ಡ್ ಆಗಿದೆ. ಬ್ರಿಟಿಷ್ ರಾಯಲ್ ಸೊಸೈಟಿ ಅಂತ ಆರ್ಥೋಪೆಡಿಕ್ಸ್ನಲ್ಲಿ ದಾಖಲಾಗಿದೆ ಆ ವಿಷಯ. ಆಸಕ್ತಿ ಇದ್ದವರು ಆ ಲೇಖನವನ್ನು ಅವ್ರ ಹತ್ರ ಪಡಿಬೋದು. ಕರುವಿಗೆ ಕಾಲು ಜೋಡಿಸಿ ಅದು ಸಾಧ್ಯ ಉಂಟು. ವಿಷಯ ಸಣ್ಣದು. ನೀವು ನೋಡಿದ್ಕೊಳ್ಳ ನಾವು ಹೇಳ್ತೇವೆ ಕರುವಿಗೆ ಕಾಲು ಜೋಡಿಸಲು ಎಂತ ಉಂಟು ಅದರಲ್ಲಿ, ಅದು ಆರ್ಥೋಪೆಡಿಕ್ಸ್ ಮಾಡ್ತಾ ಇರ್ತಾರೆ. ಮಾಡಿದವರಿದ್ದಾರಾ ಅಂತ. ಟುಡೇ ಡಾಕ್ಟರ್ ಭಾಸ್ಕರಾನಂದ ಅಕ್ರಾಸ್ 70 ಈಸ್ ಬೀಯಿಂಗ್ ಕಾಲ್ಡ್ ಬೈ ವೆಲ್ಲೂರ್, ಬೈ ತಿರುಪತಿ, ಬೈ ದಿಲ್ಲಿ. ಈಗ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಇಸ್ ಒನ್ ಆಫ್ ದಿ ಬೆಸ್ಟ್ ಇನ್ ದಟ್ ಲೈನ್. ಅವರ ಕ್ಷೇತ್ರದಲ್ಲಿ ದೇಶದ ಮತ್ತು ಜಗತ್ತಿನ ಸರ್ವಶ್ರೇಷ್ಠ ಡಾಕ್ಟರ್ಗಳಲ್ಲಿ ಅವರೊಬ್ಬರು. ನಾನು ಜವಾಬ್ದಾರಿಯಿಂದ ಮಾತಾಡ್ತೇನೆ ಅಷ್ಟೇ. ಮತ್ತು ಅದಕ್ಕಿಂತ ಒಳ್ಳೆ ಮನುಷ್ಯ. ಮತ್ತು ತನ್ನ ಸಕ್ಸಸ್ಸನ್ನು, ಹೆಸರನ್ನು ಎನ್ಕ್ಯಾಶ್ ಮಾಡಲಿಕ್ಕೆ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ. ಒಳ್ಳೆ ಕಲಾವಿದ, ವೇಷಧಾರಿ, ಅರ್ಥಧಾರಿ. ನಾನು ಅವರೊಟ್ಟಿಗೆ ರಂಗದಲ್ಲಿ ಭಾಗವಹಿಸಿದ್ದೇನೆ ಅನ್ನೋದು ನನ್ನ ಹೆಮ್ಮೆ. ಕೇಶವ ಭಟ್ರ ಆತ್ಮೀಯರು ಮತ್ತು ಪ್ರೀತಿಯಿಂದ ಕೇಶವ ಭಟ್ರಿಗೆ ಸಹಾಯ ಮಾಡಿದೆವು, ಅವರನ್ನು ಗೌರವಿಸ್ತೇವೆ. ಹಾಗೆ ತುಂಬ ಇದ್ದಾರೆ ಕೇಶವ ಭಟ್ರ ನಿಕಟವರ್ತಿಗಳು. ಹಾಗೆ ಇನ್ನೊಬ್ಬರು ನಮ್ಮ ಹೆಮ್ಮೆಯ ವಜ್ರಕ. ಇವರು ಯಾರು ಅಂತ ಹೇಳ್ತಾನೆ. ದಕ್ಷಿಣ ಕನ್ನಡದಲ್ಲಿಯೂ ತಾನು ಹೋದಲ್ಲೆಲ್ಲ ಸಾಹಿತ್ಯ ಸಂಸ್ಕೃತಿಯ ಸಂಘಟನೆಯನ್ನು ಮಾಡಿ, ಸಾಹಿತ್ಯ ಸಾಂಸ್ಕೃತಿಕ ಸಂಘಟನೆಯಲ್ಲಿ ಒಂದು ದಾಖಲೆ ನಿರ್ಮಿಸಿದಂಥ ಬಾಲಕೃಷ್ಣ ಶೆಟ್ಟಿ ಪೊಳಲಿ. ನಿಮ್ಮ ಹೆಸರು ಕೇಳಿರ್ಬೋದು, ಸ್ವಲ್ಪ ಮರೆತು ಹೋಗಿದೆ ಈಗ.
ಅವರು ಸಾಹಿತಿಯಾಗೂ ಶ್ರೇಷ್ಠರೇ, 10 ಪುಸ್ತಕ ಬರೆದಿದ್ದಾರೆ, ನಗೆಹನಿಯಿಂದ ಹಿಡಿದು ಕಾವ್ಯದವರೆಗೆ. ಆದರೆ ಅವರು ಆಗ ನಾನು ಹೇಳಿದ ಹಾಗೆ ಅವರು ಹೈಲೈಟ್ ಆಗೋದು ಆರ್ಗನೈಸರ್ ಆಗಿ, ಸಿಂಡಿಕೇಟ್ ಬ್ಯಾಂಕಲ್ಲಿ ಆಫೀಸರ್ ಆಗಿದ್ದರು. ನನ್ನ ಸ್ಕೂಲ್ ಮೇಟ್ ಅವರು. ಮಂಗಳೂರಿನಲ್ಲಿ ನಾವು ಕನ್ನಡ ಸಂಘ, ಮಂದಾರ ರಾಮಾಯಣ ಸಮಿತಿ, ಪೊಳಲಿ ಶಾಸ್ತ್ರಿ ಸಮಿತಿ ಎಲ್ಲ 10-25 ವರ್ಷ ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಸ್ವಲ್ಪ ಅಕಾಲ ನಿಧನ ಅವರದ್ದು, 62-63 ವರ್ಷ ಆಗೋದ್ರೊಳಗೆ. ಈಗ ತೀರಿ ಹೋಗಿ ದಶಕದ ಏತು ವರ್ಷ ಹಾಕ್ಕೊಳ್ಳಿ, ವರ್ಷ ಒಂದು ಗೊತ್ತಾಗೋದಿಲ್ಲ, 18 ವರ್ಷವೇ ಆಯಿತು. ಅವರು ಕೇಶವ ಭಟ್ರ ಮೇಲೆ ಇಟ್ಟ ಪ್ರೀತಿ ಅದು ಅದ್ಭುತ. ರಜೆಯಲ್ಲಿ ಅವರ ಮನೆಗೆ ಬರ್ತಿದ್ರು, ಮನೆಯವರಾಗೇ ಅವರಿದ್ದರು, ಈ ಅಕ್ಕ ತಂಗಿಯರ ಅಣ್ಣ ತಮ್ಮಂದರ ಒಟ್ಟಿಗೆ. ತಾನು ಬಡವನಾಗಿದ್ದು ಇವನು ಹೈಸ್ಕೂಲ್ ಶಿಕ್ಷಣದಿಂದ ಮುಂದೆ ಹೋಗುವುದಿಲ್ಲ ಅಂತ ಗೊತ್ತಾದ ಮೇಲೆ ಅವನನ್ನು ಹೈಸ್ಕೂಲಿಗೆ ಕಾಲೇಜಿಗೆ ಹೋಗುವಾಗೆ ಕೇಶವ ಭಟ್ರು ತಳ್ಳಿದವನನ್ನು ಸ್ಫೂರ್ತಿ ಕೊಟ್ಟು ಆ ಒಂದು ನೆನಪನ್ನು ಇಡೀ ಜೀವಮಾನ ಇಟ್ಟುಕೊಂಡಿದ್ದಾರೆ ಬಾಲಕೃಷ್ಣ ಶೆಟ್ಟಿ. ಕೃತಜ್ಞತೆ ಎಂಬ ಶಬ್ದಕ್ಕೊಂದು ಅರ್ಥ ಇದ್ದರೆ, ಆ ಜೀವಂತಿಕೆ ಇದ್ದರೆ ಅದು ಬಾಲಕೃಷ್ಣ ಶೆಟ್ಟಿ ಪೊಳಲಿ ಎಂಬವನಿಗೆ. ಅವರನ್ನು ನಾವು ಗೌರವಿಸಬೇಕಿತ್ತು, ಇವತ್ತು ಗೌರವಿಸಬಹುದಾಗಿತ್ತು, ಆದರೆ ಆ ಭಾಗ್ಯ ನಮಗಿಲ್ಲ. ಅದಕ್ಕೆ ಅವರ ಎಲ್ಲ ಸಾರ್ವಜನಿಕ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತು, ಒಂದು ದಯ ಯಾವ ಮಾತು ಎಂಕ್ಲಿಗೆ ದಯ ಅಂತ ಕೇಳಲಿಲ್ಲ ಯಾವಾಗಲೂ. ಹೆಂಡತಿಯರು ಒಂದು ಚೂರು ಅಡ್ಡ ಮಾತಾಡಿದರೆ ಗಂಡನದು ಯಾವುದೂ ಇಲ್ಲ, ಅದು ನಾವು ತಿಳ್ಕೊಳ್ಬೇಕು. ಹಾಗೆ ಸಾರ್ವಜನಿಕ ಕೆಲಸಕ್ಕೆ ಬೆನ್ನೆಲುಬಾಗಿ ನಿಂತು ಸಾಹಿತಿಗಳೆಲ್ಲ ಬೇಕಾದವರಾದ ವಜ್ರಾಕ್ಷಿ ಶೆಟ್ಟಿ ಅವರನ್ನು ಕಿಂಚಿತ್ ಗೌರವ ಮಾಡುತ್ತೇವೆ ನಾವು. ಎ ಬಿ ಶೆಟ್ಟಿ ಕೊಡಬಹುದಾದಷ್ಟನ್ನು ಕೊಡುವುದಿಲ್ಲ. ಮಂದಾರ ಕೇಶವ ಭಟ್ರನ್ನು ಜಗತ್ತಿಗೆ ಕಾಣಿಸಿದ ಒಬ್ಬ ಪುಣ್ಯಾತ್ಮ ಅವರು. ಈ ಎಲ್ಲ ಕೆಲಸ ನಮ್ಮ ವಿ ಸಿ ಅವರ ಸಮ್ಮುಖ ಉಪಸ್ಥಿತಿಯಲ್ಲಿ ನಡೀತಾ ಇದೆ. ವಿದ್ಯೆಗೆ ಕೇಂದ್ರ, ನಮಗೆ ಆತ್ಮೀಯರು, ನಮ್ಮ ಹೆಮ್ಮೆ ಮಂಗಳೂರು ಯೂನಿವರ್ಸಿಟಿ. ಎಡಪಡಿತಾರು ನಮ್ಮ ಹೆಮ್ಮೆ. ಬಹುಶಃ ನಮ್ಮ ಪ್ರದೇಶದ ನಮಗೆ ಗೊತ್ತಿರುವ ಅಧ್ಯಾಪಕ ವರ್ಗದ ಮೊದಲ ವಿ ಸಿ ಅವರೇ, ಅಂದರೆ ಕಾವೇರಿಪ್ಪನವರು ಆಗಿದ್ದಾರೆ ಕಾಣ್ತದೆ. ಹಾಗೆ ಅವರು ಒಂದು ಆಶ್ಚರ್ಯ ಅಂದರೆ, ವಿ ಸಿ ಆದ ಮೇಲೆ ಅವರಲ್ಲಿ ಅವರ ಮಾತು, ನಡಿಗೆ, ಭಾರ, ವ್ಯತ್ಯಾಸ, ವಿ ಸಿ ತನ ಕಾಣುವುದೇ ಇಲ್ಲ. ಅವರು ವಿ ಸಿ ಆಗಲ್ಲ ಇನ್ನು. ಅಂದರೆ ಈ ವಿ ಸಿ ಆದ ಕೂಡಲೊಂದು ವಿ ಸಿ ಆಗುವುದಂತ ಉಂಟು ಮನುಷ್ಯ. ನನ್ನಲ್ಲಿ ಬರ್ಬೋದೇನೋ, ನಾನು ಆಗದಿದ್ದರಿಂದ ಹೇಳುವುದು. ಹಾಗೆ ಇಲ್ಲ ಅವರು ಮೊದಲು ನಮ್ಮ ಎಡೆಬಡತಾಯರಾಗಿಯೇ ಇದ್ದಾರೆ. ಹಾಗೆ ಮೋಹನ ಆಳ್ವರು, ಅವರ ವಿಷಯ ನಾನು ಹೇಳುವುದಿಲ್ಲ, ಯಾಕಂದರೆ ಮಿನಿಮಮ್ ನನಗೆ ಅವರ ವಿಷಯ ಮಾತಾಡಲಿಕ್ಕೆ 1-2 ಗಂಟೆ ಬೇಕು. ಅದು ಮೋಹನ ಆಳ್ವರು ನನಗೆ ಆತ್ಮೀಯರು. ಅವರು ಏನು ಅಂತ ನನಗೆ ಇನ್ನೂ ಪೂರ್ತಿ ಅರ್ಥ ಆಗಲಿಲ್ಲ. ವಿಚಿತ್ರ ಮಾನವ, ಎಲ್ಲವೂ ಹೌದು. ಅವರು ಏಕಕಾಲದಲ್ಲಿ ಸಮಸ್ಯೆಗಳ ಮಧ್ಯೆ ಈಗ ನಗುತ್ತಾ, ಇಷ್ಟು ಪುರ್ಸೊತ್ತಿಲ್ಲದೆ ಎಲ್ಲ ಪುರ್ಸೊತ್ತು ಇರುವವರ ಹಾಗೆ ಅವರು 3 ಗಂಟೆ ಸಾರ್ವಜನಿಕ ಸಮಾರಂಭಗಳೆಲ್ಲ ಕೂತ್ಕೊಳ್ಳೋದು ನೋಡಿದ್ರೆ ನನಗೆ ಪಾಪವೂ ಕಾಣ್ತದೆ ಕೆಲವು ಸಲ. ಅಂತ ಒಂದು ಅದ್ಭುತ ಪೋಷಕ ಕೇಶವ ಭಟ್ರ ಮತ್ತು ಮಂದಾರ ಪ್ರತಿಷ್ಠಾನ ಮತ್ತು ಈ ಗೌರವಗಳು ಅವರ ನೇತೃತ್ವದಲ್ಲಿ ನಡೀತಾ ಇರುವುದು ನಮಗೆ ಹೆಮ್ಮೆ. ಹಾಗೆ ತುಂಬ ಕಾವ್ಯದ ಬಗ್ಗೆ, ಕಲೆಗಳ ಬಗ್ಗೆ ಆದರ ಇರುವವರು ನಮ್ಮ ಶಾಸಕರು. ಸ್ವತಃ ಅವರು ಶಾಸಕನಾಗುವ ಮೊದಲು ಅಕಾಡೆಮಿ ಒಂದರ ಅಧ್ಯಕ್ಷನಾಗಿದ್ದವರು. ಅದು ಬಹುಶಃ ಒಂದು ದಾಖಲೆ ಇದ್ದರೂ ಇರ್ಬೋದು, ಗೊತ್ತಿಲ್ಲ ನನಗೆ. ಸೊ ಅವರು ಶಾಸಕನಾಗಿರುವುದರಿಂದ ಎಕ್ಸ್ಪೆಕ್ಟೇಷನ್ಸ್ ಕೂಡ ಸಹಜವಾಗಿದೆ. ಮಂದಾರ ಟ್ರಸ್ಟಿಗೆ ಖಂಡಿತ ಅವರು ತಮ್ಮಿಂದಾದ ಸಹಾಯ ಮಾಡ್ತಾರೆ ಅಂತ ನಮಗೆ ವಿಶ್ವಾಸ. ಹಾಗೆ ನಮ್ಮ ಮಧ್ಯದಲ್ಲಿ ವಿಶೇಷ ವ್ಯಕ್ತಿಯೊಬ್ಬರಿದ್ದಾರೆ, ಟಿ ಸಿ ಪೂರ್ಣಿಮಾ. ಅವರ ಬಯೋಡೇಟಾ ಮೇಲೆ ಕಣ್ಣಾಡಿಸಿದೆ. ಅದು ನನಗೆ ತಲೆ ತಿರುಗಿತು. ಅಂದರೆ ಅದು ಸ್ಟಡಿ ಮಾಡಲಿಕ್ಕೆ ಬೇರೆ ಒತ್ತು ಬೇಕು, ಅದಕ್ಕೆ 1 ಗಂಟೆ ತಗೊಳ್ಬೇಕು. ನಾನು ಅದನ್ನು ಹೇಳುವುದಿಲ್ಲ. ಆದರೆ ಸರ್ಕಾರಿ ಅಧಿಕಾರಿ ಆಗಿದ್ದು ಫೈಲುಗಳ ಮಧ್ಯೆ, ದಸ್ಕತ್ತುಗಳ ಮಧ್ಯೆ, ಸಾರ್ವಜನಿಕ ಸಮಸ್ಯೆಗಳ ಮೇಲೆ ಬಿದ್ದಾಗಲೂ ಕೂಡ ಕಾವ್ಯವನ್ನು ಗಟ್ಟಿ ಇಟ್ಕೊಂಡಿದ್ದಾರೆ. ನಾನು ಸಣ್ಣ ಅಧಿಕಾರದಲ್ಲಿ ಒಂದು ಪ್ರಿನ್ಸಿಪಾಲ್ ಆಗಿ 2 ವರ್ಷ ಇರುವಾಗಲೇ ನನ್ನ ಬರವಣಿಗೆ ಸಫರ್ ಆಗಿದೆ, ತುಂಬ ಕಷ್ಟ ಆಗ್ತದೆ ಅದು. ಆದರೆ ಹೆಂಗಸರು ಆ ವಿಷಯದಲ್ಲಿ ಒಂದು ವಿಷಯ ಗಟ್ಟಿ ಇಟ್ಕೊಂಡು ಅವರು ಹಠದಿಂದ ಮಾಡ್ತಾರೆ. 16 ಪುಸ್ತಕ ಬರೆದಿದ್ದಾರೆ, ಕವಿತೆ ಬರೆದಿದ್ದಾರೆ, ವ್ಯಾಖ್ಯಾನ, ಭಾಷಣಗಳನ್ನು ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಇಂಥ ವಿಷಯಗಳನ್ನು ಕೊಂಡೋದಾಗ ಎಲ್ಲ ತುಂಬ ಪ್ರೀತಿಯಿಂದ ಬೆಂಬಲಿಸಿ ಪಬ್ಲಿಕ್ ಕಾಸಿಗೆ ಸಪೋರ್ಟ್ ಕೊಟ್ಟು, ಎಷ್ಟೋ ಸಲ ಅದಕ್ಕಾಗಿ ಬೇರೆ ಅಧಿಕಾರಿಗಳನ್ನು, ರಾಜಕಾರಣಿಗಳನ್ನು ಎದುರಾಕೊಳ್ಳಿಕ್ಕೂ ಹೆದರದೆ ಕೆಲಸ ಮಾಡಿದ್ದಾರೆ. ಮಂದಾರ ಟ್ರಸ್ಟಿಗೂ, ಮುಂದೆ ಮಂದಾರ ಕೇಶವ ಭಟ್ರ ಹೆಸರಿನಲ್ಲಿ ಆಗಬೇಕಾದ ಕಾರ್ಯಕ್ರಮಗಳಿಗೂ ಅವರಿಂದ ನಮಗೆ ತುಂಬ ನಿರೀಕ್ಷೆ ಇದೆ. ಹಾಗೆ 2 ಸತ್ಕಾರಗಳು, ಉದ್ಘಾಟನೆ, ಲಾಂಛನ ಬಿಡುಗಡೆ ಇವುಗಳ ಮೂಲಕವಾಗಿ ಆಗ್ತದೆ. ಇದು ಮಂದಾರ ಹೂ ಮಂದಾರ ಕೇಶವ ಭಟ್ರ ಹಾಗೆ ತುಂಬ ಅಬ್ಬರದ್ದು, ಭಾರಿ ಪ್ರಸಿದ್ಧಿ ಪಡೆದ ಹೂ ಅಲ್ಲ, ಆದರೆ ತುಂಬ ಯೂತ್ಫುಲ್. ಆ ಮರ ನೋಡಲಿಕ್ಕೂ ತುಂಬ ಚಂದ. ಮಂದಾರದಲ್ಲಿ ಬಿಳಿ, ಕೆಂಪು ಬೇರೆ ಬೇರೆ ಜಾತಿ ಉಂಟು, ಬಿಳಿ ಪ್ರಸಿದ್ಧವಾದದ್ದು.
ಹಾಗೆ ಮಂದಾರ ಎಂಬ ಹೆಸರು ಕೂಡ ಮಂದಾರಕ್ಕೆ ಸಂಬಂಧಿಸಿಯೇ ಉಂಟದು ವ್ಯಕ್ತಿತ್ವ. ಹಾಗೆ ನಾವು ತುಂಬ ಹೈ ಪ್ರೊಫೈಲ್ ಮಾಡದೆ ಮಂದಾರ ಶಬ್ದದ ಹಾಗೆ ಮಂದಾರ ಕೇಶವ ಭಟ್ರ ಹಾಗೆ ನಮ್ಮ ಟ್ರಸ್ಟ್ ಮುಂದುವರಿಬೇಕು ಅಂತ ನನ್ನ ಆಸೆ. ಸ್ವಾಗತದ ಮಾತುಗಳನ್ನು ನಾನು ಹೇಳಲಿಲ್ಲ, ಯಾಕಂದ್ರೆ ಸ್ವಾಗತ ಬೇರೆ ಇರುವುದರಿಂದ. ನಾನು ಈಗಾಗಲೇ ಉದ್ದವಾಗಿರುವ ಭಾಷಣವನ್ನು ಈಗ ನಿಮಗೆ ಮಾಡುವ ಒಂದೇ ಒಂದು ಉಪಕಾರ, ನಾನು ನನ್ನ ಭಾಷಣವನ್ನು ಗಿಡ್ಡ ಮಾಡೋದು. ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿಗೋಚರೇ ಪ್ರೇರೇಯತೆ ತತ್ವರ್ಗ ತದ್ವರಣ್ಯಮುಪಾಸ. ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ಡಾಕ್ಟರ್ ಆಗುವ ಮುಂಚೆ ನಾನು ಅವರು ಒಟ್ಟಿಗೆ ಹೋಗುವ ಒಂದು ಅವಕಾಶ ಇತ್ತು. ಕಲ್ಮಡ್ಕನಂದು ಊರು, ಯಕ್ಷಗಾನಕ್ಕಾಗಿ ಅವರು ಅಲ್ಲಿಗೆ ಬರುವಾಗ ಅವರನ್ನು ನನಗೆ ಪರಿಚಯ ಉಂಟು, ಅವರಿಗೆ ನಾನು ಯಾರಂತ ಗೊತ್ತಿರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಈ ಸಣ್ಣ ಸಣ್ಣ ನಿರೂಪಣೆ ಮಾಡೋ ಹವ್ಯಾಸ ಇದ್ದರಿದ್ದನ್ನು ನಾನು ಹೀಗೆ ಒಂದು ತೀಠೆಯಲ್ಲಿ ಅವ್ರ ಹತ್ರ ಕೇಳಿದೆ, ಅಲ್ಲ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಬೇಕಿದ್ರೆ ಹೇಗೆ ಮಾಡಬೇಕು ಅಂತ. ಅವ್ರು ಹೇಳಿದರು, ಹೇಗೆ ಮಾಡಬೇಕು ಅಂತ ಹೇಳ್ಬೋದು ವಿಷಯ ಗೊತ್ತಿದ್ದರೆ, ಎಂತ ಮಾತಾಡಬೇಕು ಅಂತ ಗೊತ್ತಿಲ್ಲದಿದ್ದರೆ ಒಂದು ಹೇಳ್ತೇನೆ, ಮಾತು ಜಾಸ್ತಿ ಆಡದೇ ಇರೋದು ಒಳ್ಳೆಯದು ಅಂತ ಹೇಳಿದರು. ಈ ನಿಟ್ಟಿನಲ್ಲಿ ಅವರು ಈಗಾಗಲೇ ವೇದಿಕೆಯ ಗಣ್ಯರು ಶ್ರೇಷ್ಠರು ತಮ್ಮ ಆಶಯಗಳೇನು, ಅವರಿಂದ ಏನು ನಿರೀಕ್ಷೆ ಎಲ್ಲವನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಇದೀಗ ಪ್ರತಿಷ್ಠಾನದ ವಿದ್ಯುಕ್ತ ಉದ್ಘಾಟನೆ ದೀಪ ಬೆಳಗುವುದರ ಮೂಲಕ ಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾಲಯ ಡಾಕ್ಟರ್ PS ಎಡಪಡಿತ್ತಾಯ ಅವರ ಜೊತೆ ವೇದಿಕೆಯ ಗಣ್ಯರೆಲ್ಲ ಸೇರಿಕೊಂಡು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಉದ್ಘಾಟಕರಿಂದ ಮಾತು. ಎಲ್ಲರಿಗೂ ನಮಸ್ಕಾರ. ಮಂದಾರ ಫೌಂಡೇಶನ್ ಆ ರೀತಿ ನಮಗೆಲ್ಲರಿಗೂ ಒಂದು ಪ್ರಾಸ್ತಾವಿಕವಾದಂಥ ನುಡಿಗಳನ್ನು ಆಡಿದಂಥ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರೇ, ಶ್ರೀಮತಿ ವಜ್ರಾಕ್ಷಿ ಬಾಲಕೃಷ್ಣ ಶೆಟ್ಟಿ ಅವರೇ, ವೈದ್ಯರತ್ನ ಡಾಕ್ಟರ್ ಕೆ ಭಾಸ್ಕರಾನಂದ ಕುಮಾರ್ ಅವರೇ, ವೇದಿಕೆಯಲ್ಲಿರುವ ಹಾಗೂ ಇತರ ಕಲೆ ಸಂಸ್ಕೃತಿಗಳ ಸಂಬಂಧವಾದ ಗೋಷ್ಠಿ, ತರಬೇತಿಯಂತೆ ಕಮ್ಮಟ, ಪ್ರದರ್ಶನ ಇತ್ಯಾದಿ ಯೋಜನೆಗಳನ್ನು ಹಮ್ಮಿಕೊಳ್ಳುವುದು, ಹಾಗೆ ವೈದ್ಯಕೀಯ ಪರಿಸರ ಸಂರಕ್ಷಣೆ ಹಾಗೂ ಕೃಷಿಪರ ಸೇವಾ ಕಾರ್ಯಗಳನ್ನು ಕ್ರಿಯಾತ್ಮಕವಾಗಿ ಜನಪರವಾಗಿ ಹಮ್ಮಿಕೊಂಡು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅದರ ಯಶಸ್ವಿಗಾಗಿ ಅನವರತ ಕಾರ್ಯತತ್ಪರರಾಗುವಂಥದ್ದು ಇದರ ಮೂಲೋದ್ದೇಶವಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ತುಳು ವಾಲ್ಮೀಕಿ ಮಂದಾರ ಕೇಶವ ಭಟ್ ಅವರ ನಾಶವಾದ ಮನೆಯನ್ನು ಅದರ ಮೂಲ ಶೈಲಿಗೆ ಧಕ್ಕೆ ಆಗದಂತೆ ಮರು ನಿರ್ಮಾಣ ಮಾಡುವಂಥದ್ದು ಈ ಮೂಲೋದ್ದೇಶ. ಜೊತೆಗೆ ಅದು ಕೂಡ ಸೇರಿರ್ತದೆ ನಾಡಿನ ಹಿರಿಯ ಕಲಾವಿದರು, ಸಂಸ್ಕೃತಿಯ ಹರಿಕಾರರು ಬಿಟ್ಟು ಹೋದ ಪುಸ್ತಕ ಇರಬಹುದು, ವಸ್ತುಗಳಿರಬಹುದು, ಆಸ್ತಿ, ಮನೆ, ಕಲಾಕೃತಿ, ಸಂಗೀತ ಪರಿಕರಗಳು ಹಾಗೂ ಇನ್ನಿತರ ವಸ್ತುಗಳನ್ನು ಮೂಲ ಸ್ವರೂಪಕ್ಕೆ ಧಕ್ಕೆಯಾದಂತೆ ಜೋಪಾನವಾಗಿಟ್ಟು ಅಧ್ಯಯನಕ್ಕಾಗಿ ಒದಗಿಸಿಕೊಡುವುದು ಕೂಡ ಈ ಮಂದಾರ ಫೌಂಡೇಶನ್ ಟ್ರಸ್ಟ್ನ ಆದ್ಯ ಕರ್ತವ್ಯ ಆಗ್ತದೆ ಅಂತ ಹೇಳುವಂಥದ್ದು ಅವರು ಅದನ್ನು ಹೇಳಿದ್ದಾರೆ. ಆದ ಕಾರಣ ಈ ಸಂದರ್ಭದಲ್ಲಿ ಇಂಥ ಒಂದು ಮಂದಾರ ಫೌಂಡೇಶನ್ ಟ್ರಸ್ಟನ್ನು ಒಂದು ಅಧಿಕೃತವಾಗಿ ಉದ್ಘಾಟಿಸಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಿ. ಉದ್ಘಾಟಿಸಲಿಕ್ಕೆ ನನಗೆ ತುಂಬ ಸಂತೋಷ ಆಗಿದೆ, ಹೆಮ್ಮೆ ಆಗ್ತಾ ಉಂಟು. ಆದ ಕಾರಣ ಇದು ಪ್ರಾರ್ಥನೆಯಲ್ಲಿ ಹೇಳಿದಾಗೆ ತರೆ ಬಗ್ಗಾತ್ ಅಂತ ಹೇಳಿದರು, ತಲೆ ತಗ್ಗಿಸಿ ಬೆನ್ನು ಬಾಗಿಸಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಂತ ಹೇಳಿದರು, ಪದ್ಯದಲ್ಲಿ ಹೇಳಿದರು ಅವರು. ತರೆ ತಗ್ಗಾದ ಬೆರಿ ಬಗ್ಗಾದ ನಟ್ಟೊಣುವೆ ಅಂತೇಳಿ ನಾನು ಕೂಡ ಅದನ್ನು ಹೇಳ್ತಾ ಇರುವಂಥದ್ದು. ಇಂತಹ ಒಂದು ಉದ್ಘಾಟನೆ ಮಾಡುವ ಮೂಲಕ ಮಂದಾರ ಇದು ಫೌಂಡೇಶನ್ ಟ್ರಸ್ಟ್ ಅತ್ಯುತ್ತಮವಾದ ಕೆಲಸ ಮಾಡಲಿ, ಅದಕ್ಕೆ ಬೇಕಾದಂಥ ಪೂರಕವಾದ ವಾತಾವರಣ ಕಲ್ಪಿಸಲಿಕ್ಕೆ ಖಂಡಿತ ಜನರು ಮುಂದೆ ಬರ್ತಾ ಇದ್ದಾರೆ.
ಮತ್ತು ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು ಯಾವುದೇ ಕೆಲಸ ಕಾರ್ಯವನ್ನು ಕೈಗೆತ್ತಿಕೊಂಡ್ರೆ ಅದನ್ನು ಬಹಳ ಅರ್ಥಪೂರ್ಣವಾಗಿ, ಗಂಭೀರತೆಯಿಂದ, ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ಮಾಡಿ ಪೂರೈಸುವವರು. ಮತ್ತು ಅವರಿಗೆ ಒಂದು ಜನರನ್ನು ಆಕರ್ಷಿಸುವ ಶಕ್ತಿ ಇದೆ. ಯಾಕಂತ ಹೇಳಿದ್ರೆ ಅವರು ಯಾವುದನ್ನು ತಲೆಬಿಸಿ ಮಾಡಿಕೊಳ್ಳದೆ, ನಮ್ಮ ಇದರಲ್ಲಿ ಮಂಡೆ ಬೆಚ್ಚ ಹಾಕೊಂಡು ಅಂತ, ಮಂಡೆ ಬೆಚ್ಚ ಇಲ್ಲ. ಕೆಲವೊಮ್ಮೆ ಉಳಿದವ್ರು ಹೇಳ್ಬೋದು ಅವರಿದ್ದರೆ ನಮಗೆ ಮಂಡೆ ವೆಚ್ಚ ಆಗ್ತದೆ ಅಂತ. ಯಾಕೆಂದರೆ ನಮ್ಮನ್ನು ಯೋಚನೆ ಮಾಡುವಾಗೆ ಅವರು ಪ್ರೇರಣೆ ನೀಡ್ತಾ ಇದ್ದಾರೆ. ಸೊ ಅದು ಅಂಥ ಒಂದು ಅವರ ಆತ್ಮೀಯರು ನಮಗೆಲ್ಲ. ಹಾಗಾಗಿ ಈ ಯಕ್ಷಗಾನ ಇರಬಹುದು, ಕಲೆ ಇರಬಹುದು, ಸಾಹಿತ್ಯ ಇರಬಹುದು, ಇದರ ಬಗ್ಗೆ ವಿಶೇಷವಾದ ಆಸಕ್ತಿ ಇರುವವರು, ಇನ್ನೊಬ್ಬರಿಗೆ ಆಸಕ್ತಿ ಮೂಡಿಸುವಲ್ಲಿ ಯಶಸ್ಸು ಪಡೆದವರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು. ಅಂಥ ಅವರ ಅಧ್ಯಕ್ಷತೆಯಲ್ಲಿ ಮಂದಾರ ಪ್ರತಿಷ್ಠಾನ ಇದು ಮಂದಾರ ಫೌಂಡೇಶನ್ ಟ್ರಸ್ಟ್ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಮುಂದೆ ಬರಲಿ ಹೇಳುವಂಥದ್ದು. ಈ ನಿಟ್ಟಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಕೂಡ ಅವರ ಜೊತೆಗೆ ಕೈ ಜೋಡಿಸಲಿಕ್ಕೆ ಖಂಡಿತ ಇಷ್ಟಪಡ್ತದೆ ಅಂತ ಹೇಳುವಂಥ ಮಾತುಗಳೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಕೊರೋನಾ ನಿಮಿತ್ತ ಕೆಲವರಿಗೆ ಬರುವ ಮನಸ್ಸಿದ್ದರೂ ಕೂಡ ಬರಲಿಕ್ಕೆ ಆಗದೇ ಇದ್ದವರು ನೇರವಾಗಿ ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ಅನಾನುಕೂಲ ಇದೆ ಅಂತ ಹೇಳುವ ನಿಟ್ಟಿನಲ್ಲಿ ಇದರಿಂದ ಇನ್ನೊಂದು ನಾವು ಯೋಚನೆ ಮಾಡ್ಬೋದು. ನೇರ ಪ್ರಸಾರ ಇರೋದರಿಂದ ಸಾಕಷ್ಟು ಹೆಚ್ಚು ಜನರಿಗೆ ಕೂಡ ಇದು ತಲುಪ್ತದೆ ಅಂತ ಹೇಳುವಂಥದ್ದು ಇವತ್ತಿಗೆ ನಮಗೆ ಸಿಕ್ಕಿದಂಥ ಉಡುಗೊರೆಯ ಸ್ವರೂಪದ ಒಂದು ದೃಷ್ಟಿಕೋನ. ಇದೇ ಪ್ರತಿಷ್ಠಾನದ ವತಿಯಿಂದ ಮಂದಾರ ರಾಮಾಯಣ ಸಪ್ತಾಹ ತುಳು ಸಾಹಿತ್ಯ ಅಕಾಡೆಮಿಯ ಸಹಯೋಗದೊಂದಿಗೆ ಮಾಡಿದ್ದದ್ದು 2 ದಿವಸದಲ್ಲಿ 65,000 ಜನ ನೋಡಿದ್ದಾರೆ. 65,000 ಜನ ಅಂದರೆ ಅಷ್ಟು ಜನ ಒಮ್ಮೆಗೆ ಎದುರುಗಡೆ ಬಂದು ಕುಳಿತುಕೊಳ್ಳಲಿಕ್ಕೆ ಕಷ್ಟ ಸಾಧ್ಯ. ಆದರೆ ನಮ್ಮ ಈ ಮಾಡರ್ನ್ ಟೆಕ್ನಾಲಜಿಯ ಮೂಲಕ ಹೆಚ್ಚು ಜನರಿಗೆ ತಲುಪಿಸುವ ಒಂದು ಸಾಧ್ಯತೆ ಕೂಡ ಈ ಮಾಧ್ಯಮದ ಮೂಲಕ ಸೃಷ್ಟಿಯಾಗಿದೆ ಅಂತ ಹೇಳುವಂಥದ್ದು ಖುಷಿ ಕೊಡುವಂಥ ವಿಚಾರ. ಇದೀಗ ಲಾಂಛನ ಬಿಡುಗಡೆಗೊಳ್ಳಲಿಕ್ಕಿದೆ. ಮೂಡಬಿದರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ, ಸದ್ದಿಲ್ಲದೆ ಈ ಕ್ಷೇತ್ರದಲ್ಲಿ ಕಾರ್ಯದ ಮೂಲಕ ಸುದ್ದಿಯಲ್ಲಿರುವಂಥ ಶ್ರೀಯುತ ಉಮಾನಾಥ್ ಕೋಟ್ಯಾನ್ ಅವರಿಂದ. ಈ ಲಾಂಛನ ಈ ಸಂಸ್ಥೆಯ ದೃಷ್ಟಿಕೋನ ಏನು, ಮಂದಾರ ಕೇಶವ ಭಟ್ರ ಬಗ್ಗೆ ಅವರ ಆಸಕ್ತಿಗಳು, ಇವುಗಳನ್ನೆಲ್ಲ ಹೇಳಿದ ಮೇಲೆ ಅದನ್ನು ಒಂದು ಲಾಂಛನ ಸ್ವರೂಪದಲ್ಲಿ ತರಬೇಕಿದ್ರೆ ಒಬ್ಬ ಕಲಾವಿದನಿಗೆ ಅವನದ್ದೇ ಆದ ಒಂದು ಯೋಚನಾ ಶಕ್ತಿ ಇರಬೇಕಾಗ್ತದೆ. ಮಂಡ್ಯದ ಇನ್ನೂ ಕೂಡ ಕಾಲೇಜು ವಿದ್ಯಾರ್ಥಿಯಾಗಿರುವಂಥ ಚಿನ್ಮಯ್ ಮಯೂರ್ ಅಂತ ಹೇಳುವಂಥ ಹುಡುಗ ಈ ಲಾಂಛನವನ್ನು ಮಾಡಿಕೊಟ್ಟಿದ್ದಾನೆ. ಒಂದು ಇಲ್ಲಿಂದಲೇ ಅವು ಬರಲಿಲ್ಲ, ಒಂದು ಚಪ್ಪಾಳೆಯ ಒಂದು ಬೆಂಬಲ ಹುಡುಗನಿಗೆ ದೊರಕಲಿ ಅಂತ ಕೇಳಿಕೊಳ್ತಾ ಇದೀಗ ಶಾಸಕರಿಂದ ಮಾತು. ಎಲ್ಲರಿಗೂ ನಮಸ್ಕಾರ. ಮಂದಾರ ಫೌಂಡೇಶನ್ ಟ್ರಸ್ಟ್ ಕೊಡುಪು ಮಂಗಳೂರು ಇದರ ಅಧಿಕೃತ ಉದ್ಘಾಟನೆ ಮತ್ತು ಲಾಂಛನ ಬಿಡುಗಡೆಯ ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಆಳ್ವಾಸ್ ಫೌಂಡೇಶನ್ ಮೂಡಬಿದ್ರೆ ಇದರ ಅಧ್ಯಕ್ಷರು, ನನ್ನ ಆತ್ಮೀಯರು, ಮಾರ್ಗದರ್ಶಕರಾದ ಡಾಕ್ಟರ್ ಎಂ ಮೋಹನ್ ಆಳ್ವರವರೇ, ಪ್ರಸ್ತಾವನೆಯನ್ನು ಮಾಡಿದಂತಹ ಮಂದಾರ ಪ್ರತಿಷ್ಠಾನದ ಗೌರವಾನ್ವಿತ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರೇ, ಹಾಗೆಯೇ ಉದ್ಘಾಟನೆಯನ್ನು ಮಾಡಿದಂತಹ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಡಾಕ್ಟರ್ PS ಎಡಪಡಿತಾರವರೇ, ಹಾಗೆಯೇ ತುಳು ವಾಲ್ಮೀಕಿ ಪುಸ್ತಕ ಬಿಡುಗಡೆ ಮಾಡಲಿಕ್ಕಿರುವಂತಹ ಸಹೋದರಿ ಡಾಕ್ಟರ್ TC ಪೂರ್ಣಿಮರವರೇ, ಹಾಗೆಯೇ ಇವತ್ತು ಗೌರವವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಂತಹ ವೈದ್ಯ ರತ್ನ ಡಾಕ್ಟರ್ K ಭಾಸ್ಕರಾನಂದ ಕುಮಾರ್ ಅವರೇ, ಹಾಗೆಯೇ ಶ್ರೀಮತಿ ಬಾಲಕೃಷ್ಣ ಪಳಲಿಯವರೇ, ಹಾಗೆಯೇ ವೇದಿಕೆಯಲ್ಲಿರುವಂಥ ಡಾಕ್ಟರ್ ರಾಜೇಶ್ ಆಳ್ವರವರೇ, ಹಾಗೆಯೇ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳೇ ಸೇರಿರ್ತಕ್ಕಂಥ ಎಲ್ಲ ಮಂದಾರ
ಕುಟುಂಬದ ಅಭಿಮಾನಿಗಳೇ, ಮಾಧ್ಯಮದ ಮಿತ್ರರೇ, ಮಂದಾರ ಇರುವಂಥದ್ದು ಬಹುಶಃ ಪಚನಾಡಿ ಓಮಂಜೂರಿನ ನನ್ನ ಮನೆಯ ಹತ್ತಿರದ ಗ್ರಾಮದಲ್ಲಿ. 1 ವರ್ಷದ ಹಿಂದೆ ಹೋದ ಮಳೆಗಾಲಕ್ಕೆ ಇಡೀ ಮಂಗಳೂರಿನ ಕಸದ ರಾಶಿಯಲ್ಲಿದೆ ಪಚನಾಡಿಯ ಡಂಪಿಂಗ್ ಯಾರ್ಡಿನ ಇಡೀ ಯಾರ್ಡಿನ ಗುಡ್ಡವೇ ಜರಿದು ಬಹುಶಃ ಹಲವಾರು ಮನೆಗಳು, ತೋಟ, ಕೃಷಿ, ನಮ್ಮ ಮಂದಾರರ ಮನೆ ಹೋಗಿದೆ. ನಾನು ಅವತ್ತು ನಮ್ಮ ಮಂದಾರದ ಕುಟುಂಬದವರ ಜೊತೆ ಅಲ್ಲಿಗೆ ಹೋಗಿ, ನಾನು, ಸಂಸದರು, ಆ ಭಾಗದ ಶಾಸಕರೆಲ್ಲ ಒಟ್ಟಿಗೆ ಹೋಗಿ ಎಲ್ಲ ನೋಡಿ, ಮಾನ್ಯ ನಮ್ಮ UD ಮಿನಿಸ್ಟ್ರನ್ನು ಹಾಗೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅದರ ಬಗ್ಗೆ ನಾವೆಲ್ಲ ಶಾಸಕರುಗಳು, ಆ ಬಳಿಕ ನಮ್ಮ UD ಮಿನಿಸ್ಟರ್ ಅಲ್ಲಿಗೆ ಬಂದು ಅದನ್ನು ಖುದ್ದು ನೋಡಿ, ಬಹುಶಃ ನಮ್ಮ ರಾಜೇಶ್ ಅವರು ಅದರ ಬೆನ್ನೆಯಿಂದ ಬಿದ್ದಿದ್ರು. ಬಹಳ ಮಂದಾರ ರಾಜೇಶ್ ಭಟ್ರವರು ಬೆನ್ನೆಯಿಂದ ಬಿದ್ದು ನಾವು ಸಹ, ಯಾಕೆಂತ ಹೇಳಿದರೆ ಅದೊಂದು ವಿಪರ್ಯಾಸ, ನೋಡಲಿಕ್ಕೆ ಕಷ್ಟವಾದಂಥ ಸಂಗತಿ. ಒಂದು ಕಡೆ ಆ ಇಡೀ ತ್ಯಾಜ್ಯದ ಗುಡ್ಡವೇ ಜರಿದು ಹಲವಾರು ಮನೆಗಳು, ಕುಟುಂಬಗಳು ನಾಶ ಆದರೆ, ಇನ್ನೊಂದು ಕಡೆ ಅದು ಹರಿದು ಹೋಗುದ ತ್ಯಾಜ್ಯದ ನೀರಿಯಲ್ಲಿ ಅಂತ ಕೇಳಿದರೆ ಮರವೂರು ಡ್ಯಾಮಿಗೆ ಕೆಳಗೆ ಬಿದ್ದದ್ದು, ತೋಡಿನಿಂದ ಹರಿದು ಹೋಗುದು ಮರವೂರು ಡ್ಯಾಮಿಗೆ. ಅದರಿಂದ ಸಾಧಾರಣ ಒಂದು 10-18 ಗ್ರಾಮಕ್ಕೆ ಕುಡಿಯುವ ನೀರು. ಕಡೆಗೆ ಅದರಲ್ಲಿ ಗಲಾಟೆ ಮಾಡಿ ಏನೇನೋ ಮಾಡಿ ಆ ಮಂಗಳೂರಿನ ಕಮಿಷನರನ್ನು ಸಮೇತ ನಾವು ಅಲ್ಲಿಂದ ಎತ್ತಂಗಡಿ ಮಾಡುವಂಥ ಒಂದು ಸ್ಥಿತಿಗೆ ಬಂದು ಮುಟ್ಟಿದ್ದೆವು. ಇವತ್ತು ಬಹಳ ಸಂತೋಷದ ಸಂಗತಿ ಅಂತ ಹೇಳಿದರೆ, ಆ ಒಂದು ಬೇಜಾರನ್ನು ಮಾತಾಡೋದಕ್ಕಿಂತ ಮೊದಲು ಇನ್ನೊಂದು ಸಂತೋಷ ಸಂಗತಿ ಅಂತ ಹೇಳಿದರೆ, ಮಂದಾರ ಕೇಶವ ಭಟ್ರ ಒಂದವರ ಕುಟುಂಬದವರು ಮತ್ತು ಅವರ ಅಭಿಮಾನಿಗಳು ಸೇರಿ ಇವತ್ತು ಅವರ ಒಂದು ಟ್ರಸ್ಟನ್ನು ಸ್ಥಾಪಿಸುವುದರ ಮುಖಾಂತರ ಬಹುಶಃ ಇವತ್ತು ದೊಡ್ಡ ದೊಡ್ಡ ಕಾದಂಬರಿಗಳನ್ನು, ಕವಿತೆಗಳನ್ನು, ಕವನ ಸಂಕಲನಗಳನ್ನು ಬರೆಯುವವರಿದ್ದಾರೆ. ಯಾಕೆಂತ ಹೇಳಿದರೆ ಕನ್ನಡದಲ್ಲಿ ಬರೀತಾರೆ, ಇಲ್ಲ ಇಂಗ್ಲೀಷಲ್ಲಿ ಬರೀತಾರೆ, ಇಲ್ಲದ್ರೆ ಬೇರೆ ಬೇರೆ. ಆದರೆ ತುಳುವಿನಲ್ಲಿ ಯಾರೂ ಬರೆಯದ, ಯಾಕೆಂತ ಕೇಳಿದರೆ ತುಳು ಒಂದು 2-3 ಜಿಲ್ಲೆಯಲ್ಲಿ ಮಾತ್ರ ಇರುವಂಥದ್ದು. ತುಳುನಾಡು ಅಂತ ಹೇಳಿದ ಕೂಡಲೇ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ, ಸ್ವಲ್ಪ ಭಾಗ ಕಾಸರಗೋಡು. ಆದರೆ ಇಂಥ ಒಂದು ರಾಮಾಯಣವನ್ನು ತುಳುವಿನಲ್ಲಿ ಬರೆಯಬೇಕು ಅಂತ ಅಂದುಕೊಂಡು ಅವರಿಗೆ ಕನ್ನಡದಲ್ಲಿ ಬರೆಯಬಹುದಿತ್ತು. ಕನ್ನಡದಲ್ಲಿ ಬರೆದರೆ ಬಹುಶಃ ಈ ರಾಜ್ಯ ಬೇರೆ ಬೇರೆ ಕಡೆಗಳಲ್ಲಿ ಇದು ಹೋಗ್ತಾ ಇತ್ತು. ಆದರೆ ನನ್ನ ಭಾಷೆ, ತುಳು ಭಾಷೆ ಅಷ್ಟು ಚಂದ ಮತ್ತು ತುಳು ಭಾಷೆಯಲ್ಲಿ ಅಷ್ಟು ವಿಶೇಷವಾದಂಥ ಒಂದು ಸತ್ವ ಮತ್ತು ಶಕ್ತಿ ಇದೆ ಅಂತ ಅಂದುಕೊಂಡು ಮಂದಾರ ಕೇಶವ ಭಟ್ರು ಅದನ್ನು ತುಳುವಿನಲ್ಲಿ ಮಂದಾರ ರಾಮಾಯಣವನ್ನು ಬರೆದರು. ತುಳುವಿನಲ್ಲಿ ಬರೆದು ಬಹುಶಃ ಅದು ಖ್ಯಾತಿಯನ್ನು ಪಡೆಯುವುದಿಲ್ಲ ಅಂತ ಹೇಳುವಂಥ ಸ್ಥಿತಿಗೆ ಬಂದಾಗ, ನಮ್ಮ ಜೋಶಿ ಅವರು ಹೇಳಿದಾಗೆ ಬರೆಯುವ ಶೈಲಿ ಮತ್ತು ಬರೆಯುವ ವಸ್ತುವನ್ನು ಯಾವ ರೀತಿಯಲ್ಲಿ ಕೊಂಡು ಹೋಗ್ತಾರೆ, ಅದು ಭಾಷೆ ಯಾವುದೇ ಇರಲಿ, ತುಳು ಇರಲಿ ಅಥವಾ ಇನ್ಯಾವುದೇ ಭಾಷೆ ಇರಲಿ, ಅದನ್ನು ಕೊಂಡು ಹೋಗುವ ರೀತಿ ಮತ್ತು ಬರೆಯುವ ಶೈಲಿಯಲ್ಲಿ ಇದು ರಾಷ್ಟ್ರೀಯ ಮನ್ನಣೆಯನ್ನು ಪಡೆಯುವಂಥ ರೀತಿಯಲ್ಲಿ ಮಂದಾರ ಕೇಶವ ಭಟ್ರು ಮಂದಾರ ರಾಮಾಯಣ ತುಳುವಿನಲ್ಲಿ ಬರೆದರು. ಅಂಥ ಒಂದು ಪುಣ್ಯಾತ್ಮನ ಆ ಮನೆ ಇವತ್ತು 100 ವರ್ಷ ಅವರಿಗೆ ಆಯಿತು. ಅಂಥ ಸಂದರ್ಭದಲ್ಲಿ ಆ ಮನೆಗೂ ನಾನು ಹೋಗಿದ್ದೇನೆ, ನನ್ನನ್ನು ರಾಜೇಶ್ ಭಟ್ರು ಕರ್ಕೊಂಡು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಅದನ್ನು ಉಳಿಸಬೇಕು, ಅದನ್ನು ಬೆಳೆಸಬೇಕು ಅಂತ ಅವರಿಗೆ ಬಹಳ ಆಸೆ ಇತ್ತು. ಬಹುಶಃ ಇವತ್ತು ಅದರ ಬಗ್ಗೆ ವಿಶೇಷವಾಗಿ ಅದನ್ನು ಉಳಿಸಲಿಕ್ಕೆ ಮತ್ತು ಬೆಳೆಸಲಿಕ್ಕೆ ಒಂದು ಪ್ರತಿಷ್ಠಾನವನ್ನು ಪ್ರಾರಂಭಿಸಿ, ಅದರ ಮೂಲಕ ಮಂದಾರ ಕೇಶವ ಭಟ್ರ ಒಂದು ಶಾಶ್ವತವಾದ ನೆನಪು ಉಳಿಬೇಕು ಮತ್ತು ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲ ನಡೆಯಬೇಕು ಮತ್ತು ಅವರು ಕೊಟ್ಟಿದ್ದಾರೆ ಅದನ್ನು ಎಲ್ಲ ಜನರಿಗೆ ಮುಟ್ಟುವಂಥ ರೀತಿಯಲ್ಲಿ ನಾವೆಲ್ಲ ಅದನ್ನು ಪಸರಿಸುವಂಥ ಕೆಲಸ ಈ ಫೌಂಡೇಶನ್ನ ಮೂಲಕ ಮಾಡಬೇಕು ಅಂತ ಹೇಳಿಕೊಂಡು ಇವತ್ತು ಈ ಒಂದು ಪ್ರತಿಷ್ಠಾನ ಪ್ರಾರಂಭ ಆಗಿದೆ. ಅವರದೊಂದು ಪ್ರತಿಷ್ಠಾನದ ಲಾಂಛನವನ್ನು ಇವತ್ತು ನಮ್ಮ ಕೈಯಲ್ಲಿ ಬಿಡುಗಡೆ ಮಾಡಿಸಿದ್ದಾರೆ. ಇದು ನನ್ನ ಕೈಯಲ್ಲಿ, ಇಡೀ ಮುಲ್ಕಿ ಮೂಡುಬಿದಿರೆ ಕ್ಷೇತ್ರದ ಜನರ ಕೈಯಲ್ಲಿ ಅದನ್ನು ಈ ಲಾಂಛನವನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂತ ಹೇಳಿದ್ರೆ ಈ ಕ್ಷೇತ್ರದ ಜನಪ್ರತಿನಿಧಿ ನಾನು, ಮತ್ತು ಬಹುಶಃ ನನ್ನಿಂದ ಆ ಒಂದು ಜಾಗದಲ್ಲಿ ಆದಂಥ ಅನಾಹುತಗಳಿಗೆ ಈಗಾಗಲೇ ಸರ್ಕಾರ ಅದಕ್ಕೆ ಸಾಧ್ಯವಿದ್ದಷ್ಟನ್ನು ಅನುದಾನವನ್ನು, ಅದು ಏನು ಲಾಸ್ ಆಗಿದೆ ಆ ಲಾಸನ್ನು ತುಂಬಿಸಲಿಕ್ಕೆ ಬಹುಶಃ ಹಲವಾರು ಕೋಟಿಗಳನ್ನು ಅವಳು ಹೇಳಿದಾಗೆ 1 ವರ್ಷದ ಒಳಗೆ ಬಿಡುಗಡೆ ಮಾಡಿದ್ದಾರೆ. ಇನ್ನೂ ಇರಬಹುದು ಅವರಿಗೆ ಬದಲಿ ಕೂತ್ಕೊಳ್ಳುವ ವ್ಯವಸ್ಥೆ, ವಸತಿ ವ್ಯವಸ್ಥೆಯನ್ನು ಬದಲಿ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿದ್ದಾರೆ. ಆದರೆ ಅವರ ಗೋಳು ಏನು ಅಂತ ಕೇಳಿದರೆ, ನಾವು ಇಲ್ಲಿ ಇದ್ದವರು ಇನ್ನು ನಮ್ಮನ್ನೊಂದು ಫ್ಲ್ಯಾಟಲ್ಲಿ ಕೊಂಡೋಗಿ ಹಾಕಿದರೆ, ಆ ಭಾಗದ ಜನರು ನಮ್ಮನ್ನೊಂದು ಫ್ಲ್ಯಾಟಲ್ಲಿ ಕೊಂಡೋಗಿ ಹಾಕಿದ್ದೀರಿ, ನಾವು ನಮ್ಮಷ್ಟಕ್ಕೆ ಸ್ವತಂತ್ರವಾಗಿ ನಾವು ಇಲ್ಲಿ ಬದುಕ್ತಾ ಇದ್ದೆವು, ನಮಗೆ ಬೇರೆ ಕಡೆಗೆ ನಮ್ಮನ್ನಿಂದ ಬದಲಾಯಿಸಿ ಅಲ್ಲಿಂದ ತೆರವುಗೊಳಿಸಿ ನಮ್ಮನ್ನು ಬೇರೆ ಕಡೆಗೆ ಅಥವಾ ಇಲ್ಲಿಯೇ ಇದನ್ನು ಸರಿ ಮಾಡಿ ನಮ್ಮನ್ನು ಕೂತ್ಕೊಳ್ಳಿಸಿ, ಬಹುಶಃ ತ್ಯಾಜ್ಯಕ್ಕೆ ವಿಶೇಷವಾದಂತಹ ಅದನ್ನು
ಯಾವ ರೀತಿಯಲ್ಲೂ ಕೆಳಗೆ ಬಾರದೇ ರೀತಿಯಲ್ಲಿ ಸುಮಾರು 7 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಅದಕ್ಕೆ ತಡೆಗೋಡೆಗಳನ್ನು ಈಗಾಗಲೇ ಶಾಶ್ವತವಾದ ತಡೆಗೋಡೆಯ ಕೆಲಸ ಸಹ ಬಹಳ ಬಿರುಸಿನಿಂದ ಸಾಗ್ತಾ ಇದೆ. ಆದ್ದರಿಂದ ಇವತ್ತು ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮ ಈ ಪ್ರತಿಷ್ಠಾನ ಆಗಲಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಿಮ್ಮೊಟ್ಟಿಗೆ ನಾವು ಸಹ, ನಾನು ಈ ಭಾಗದ ಶಾಸಕನಾದರೂ ನನಗೆ ನಮ್ಮ ಆ ಭಾಗದ ಶಾಸಕರ ಜೊತೆಗೂಡಿ ನಮ್ಮಿಂದ ಏನಾಗಬೇಕಾಗಿದೆ ನಮ್ಮ ಸಂಸದರು ಶಾಸಕರುಗಳನ್ನು ಸೇರಿಸಿಕೊಂಡು ಖಂಡಿತವಾಗಿ ಆ ಪ್ರತಿಷ್ಠಾನದ ಮತ್ತು ಆ ಪರಿಸರದ ಅಭಿವೃದ್ಧಿಗೆ ನಾವು ಕೈ ಜೋಡಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯಾವುದೇ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅದರ ಪೂರ್ವ ತಯಾರಿ ಅಂತ ಒಂದು ಇರ್ತದೆ. ಅದೊಂದು ಚಾಪುರ್ತುಡು ಪಾತಿರ್ನಂತ ನಮ್ಮಲ್ಲಿ. ನಾನು ನನ್ನ ಆತ್ಮೀಯ ಪ್ರಮೋದ್ ಸಪ್ರೆ, ಇದೇ ಮಂದಾರ ಕುಟುಂಬದ ಪ್ರಮೋದ್ ಸಪ್ರೆ, ರಾಜೇಶ್ ಭಟ್, ಹೀಗೆ ಇದರ ಪೂರ್ವ ಯೋಜನೆಗಳು ಹೇಗೆ ಹೋಗ್ಬೋದು ಅಂತೆಲ್ಲ ಸುಮ್ಮನೆ ಮಾತಾಡುವಾಗಂತ ಬಂದ ವಿಚಾರ ಶಾಸಕರ ಗಮನಕ್ಕೆ ತರಬೇಕು. ನಾನು ಈ ಭಾಗದಲ್ಲಿ ತ್ಯಾಜ್ಯ ಕುಸಿತ ಆಗಿ ಜನಗಳಿಗೆ ತೊಂದರೆ ಆದಾಗ ಮೊದಲಿಗೆ ಬಂದು ಆ ಬಗ್ಗೆ ಗಮನ ಹರಿಸಿ ಅದರ ಪರಿಹಾರಕ್ಕೆ ಏನು ಮಾಡುವುದೆಂಬ ಯೋಜನೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಂಥ ಪ್ರಥಮ ಜನಪ್ರತಿನಿಧಿ ಉಮಾನಾಥ್ ಕೋಟ್ಯಾನ್ ಅಂತ ಅವರು ನನ್ನ ಹತ್ರ ಆಗ ಹೇಳಿದ್ದು. ಆಗ ನಾನು ಯೋಚನೆ ಮಾಡಿದ್ದೆ, ಅವರಿಗೆ ಅಂದರೆ ಒಂದು ಒಳ್ಳೆ ಕೆಲಸ ಆಗುವ ಅವರ ಗಮನಕ್ಕೆ ನಾವು ಅದನ್ನು ತರಬೇಕು. ಅದು ಈ ಸಂದರ್ಭ ಒದಗಿ ಬಂತು ಅಂತ ಹೇಳುವಂಥದ್ದು ಖುಷಿ. ಇನ್ನೊಂದು ಶಾಸಕರದ್ದೇ ಮಾತು ಪುನಃ ನೆನಪಿಗೆ ಬಂತು. ನಾವು ಕೂತು ಮಾತಾಡುವಾಗಲೇ ಮಂದಾರ ಕೇಶವ ಭಟ್ರು ಹೇಳ್ತಿದ್ರಂತೆ, ರಾಮಾಯಣ ಅಂತ ಹೇಳುವಂಥದ್ದು ಒಂದು ಒಳ್ಳೆ ಪವಿತ್ರವಾದಂಥ ಬೀಜ, ಅದನ್ನು ನಮ್ಮ ತುಳು ಮಣ್ಣಿನಲ್ಲಿ ನೆಟ್ಟು ಇಲ್ಲಿಯ ಗೊಬ್ಬರದಿಂದ ಪೋಷಿಸಿದರೆ ಅದು ಹೇಗಾಗ್ತದೆ ಅಂತ ನೋಡಬೇಕಾದ್ದು ನನ್ನ ಕನಸು ಅಂತ ಹೇಳಿದ್ರಂತೆ. ಅದಕ್ಕೆ ನಾನು ತುಳುವಲ್ಲಿ ಬರೆದೆ ಅಂತ. ಈ 2 ವಿಚಾರ ಮನಸ್ಸಿಗೆ ಬಂತು, ಹಂಚಿಕೊಂಡಿದ್ದೇನೆ. ಇದೀಗ ತುಳು ವಾಲ್ಮೀಕಿ ಪುಸ್ತಕ ಬಿಡುಗಡೆ ಆಗಲಿಕ್ಕಿದೆ. ಅದರ ಸಂಪಾದಕರು ಒಳ್ಳೆ ನಾಟಕಕಾರ, ನಮ್ಮ ಯಂಗ್ಸ್ಟರ್ಸ್ ಲಾಯರ್ನಲ್ಲಿ ಲೀಡಿಂಗ್ ಲಾಯರ್ ಶ್ರೀಯುತ ಶಶಿರಾಜ್ ಕಾ ಅವರು ನಮ್ಮೊಂದಿಗಿದ್ದಾರೆ. ಈ ಪ್ರತಿಷ್ಠಾನದ ಗೌರವ ಕಾನೂನು ಸಲಹೆಗಾರರು ಕೂಡ ಹೌದು. ಸಂಪಾದಕೀಯ ದೃಷ್ಟಿಯಿಂದ 2 ಮಾತು. ವೇದಿಕೆಯಲ್ಲಿರುವ ಗಣ್ಯರೇ ಮತ್ತು ಸಭಿಕರೇ, ಕೃಷ್ಣ ಪ್ರಸಾದ್ ಅವರು ಹೇಳಿದಾಗ 2 ಮಾತಾಡ್ತಾನೆ, ಉಳಿದಂತೆ ನಮ್ಮ ಪುಸ್ತಕವೇ ಮಾತಾಡ್ತದೆ. ಮಂದಾರ ಕೇಶವ ಭಟ್ರ ಬಗ್ಗೆ ಆಗಲಿ ಅಥವಾ ಮಂದಾರ ರಾಮಾಯಣದ ಬಗ್ಗೆ ಆಗಲಿ ಹೇಳಲಿಕ್ಕೆ ಬಹಳ ಚಿಕ್ಕವ ನಾನು. ಪ್ರಾಯಶಃ ಈ ಕಾರಣಕ್ಕೆ ಬೇಕಾಗಿ ನಾನು ಮಂದಾರ ರಾಮಾಯಣ ಪುಸ್ತಕವನ್ನು ಓದಿದೆ. ಅದಕ್ಕಿಂತ ಮುಂಚೆ ಓದಬೇಕಿತ್ತು, ಯಾವತ್ತೂ ಓದಬೇಕಿತ್ತು ಅಂತ ಅನ್ನಿಸ್ತಿತು. ನನ್ನ ತಂದೆಯವರು ರತ್ನಾಕರ ರಾವ್ ಕಾವರು ಮಂದಾರ ಕೇಶವ ಭಟ್ರ ಶಿಷ್ಯ. ಕೂಳೂರು ಶಾಲೆಯಲ್ಲಿ ಅವರು ಪಾಠ ಮಾಡ್ತಾ ಇರುವಾಗ 5ನೇ ಕ್ಲಾಸು 6ನೇ ಕ್ಲಾಸು ಆಗಿರಬೇಕು. ಅವರು ಮಂದಾರ ಕೇಶವ ಭಟ್ರ ಬಗ್ಗೆ ಹೇಳ್ತಾ ಇದ್ದದ್ದು ನನಗೆ ನೆನಪಿತ್ತು. ಆದರೆ ಯಾವತ್ತೂ ಮಂದಾರ ರಾಮಾಯಣವನ್ನು ಓದುವ ಪ್ರಸಂಗ ಬಂದಿರಲಿಲ್ಲ. ನಾವು ನಮ್ಮ ವಕಾಲತ್ ಮತ್ತು ನಾಟಕದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆವು. ನನ್ನ ಹಳೆಯ ಗೆಳೆಯ, ಒಂದು ಕಳೆದ 10-20 ವರ್ಷಗಳಿಂದ ಗೆಳೆಯ ಆಗಿದ್ದ ಪ್ರಮೋದ್ ಸಪ್ರೆ ಅವರು ಸಿಕ್ಕಿದ ನಂತರ ಈ ಮಂದಾರ ಫೌಂಡೇಶನ್ ಟ್ರಸ್ಟ್ ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ರಾಜೇಶ್ ಆಳ್ವರ ಒತ್ತಾಸೆಯಲ್ಲಿ ಇದನ್ನು ಪ್ರಾರಂಭ ಮಾಡಿದ ನಂತರ, ಅದನ್ನು ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡಿದ ನಂತರ ಒಂದು ಹೀಗೆ ಮೀಟಿಂಗಲ್ಲಿ ಪ್ರಮೋದ್ ಸಪ್ರೆ ಅವರು ಹೇಳಿದರು, ಇದರ ಬಗ್ಗೆ ಒಂದು ಸಣ್ಣ ಪುಸ್ತಕ ಆಗಬೇಕು ಅಂತೇಳಿ. ನಾನು ಬರೆದದಲ್ಲ, ನಾನು ಸಂಪಾದಕಿಯಾಗಿ ಮಾತ್ರ ಅದನ್ನು ಕಾರ್ಯನಿರ್ವಹಿಸಿದ್ದೇನೆ. ಮಂದಾರ ಕೇಶವ ಭಟ್ರ ಆಪ್ತರ ವಲಯದಲ್ಲಿ ಗುರುತಿಸುವಂತಹ ಕೆಲವರು, ಅವರ ಕುಟುಂಬದವರು ಮತ್ತು ಅವರ ಶಿಷ್ಯಂದಿರು, ಅಭಿಮಾನಿಗಳು, ಒಂದು 10ರಿಂದ 15 ಜನರನ್ನು ನಾವು ಸಂಪರ್ಕಿಸಿ ಮಂದಾರ ಕೇಶವ ಭಟ್ರ ಬಗ್ಗೆ ನಾವು ಹೀಗೆ ಒಂದು ಟ್ರಸ್ಟ್ ಮಾಡ್ತಾ ಇದ್ದೇವೆ. ನಿಮಗೆ ಗೊತ್ತಿರುವಂಥ ವಿಚಾರಗಳನ್ನು ಮಂದಾರ ಕೇಶವ ಭಟ್ರ ಬಗ್ಗೆ ಮತ್ತು ಮಂದಾರ ರಾಮಾಯಣದ ಬಗ್ಗೆ ನಿಮಗೆ ಗೊತ್ತಿರುವಂಥ ವಿಚಾರಗಳನ್ನು ದಯವಿಟ್ಟು ತಿಳಿಸಿ ನೀವು ಬರೆದು ಕೊಡಬೇಕು ಅಂತೇಳಿ ಕೇಳಿಕೆಯ ಮೇರೆಗೆ ಅವರು ಕೂಡಲೇ ಪ್ರತಿಕ್ರಿಯೆ ನೀಡಿ ಒಂದು ಒಳ್ಳೆಯ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಕೊಟ್ಟಿದ್ದಾರೆ. ಅದನ್ನು ನಾವು ಒಂದು 15 ಲೇಖನವಾಗಿ ಒಂದು ತುಳು ವಾಲ್ಮೀಕಿ ಅಂತೇಳಿ ಒಂದು ಪುಸ್ತಕವನ್ನು ಮಾಡಿದ್ದೆ. ಪ್ರಾಯಶಃ ಮಂದಾರ ರಾಮಾಯಣ ಓದಿ ಆದಮೇಲೆ ಮತ್ತು ಈ 15 ಜನರ ಲೇಖನಗಳನ್ನು ಓದಿ ಆದಮೇಲೆ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರ ಗೈಡೆನ್ಸಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಇದೆಲ್ಲ ಓದಿ ಆದಮೇಲೆ ನನಗೆ ನಿಜವಾಗಿಯೂ ಮಂದಾರ ಕೇಶವ ಭಟ್ರ ಒಂದು ವಿಶ್ವರೂಪ ದರ್ಶನ ಆಯಿತು. ಇದು ಪ್ರತಿಯೊಬ್ಬ ತುಳುವರಿಗೂ ಕಂಪಲ್ಸರಿ ಓದಲೇಬೇಕಾದಂತಹ ಒಂದು ಪುಸ್ತಕ ಅಂದರೆ ಮಂದಾರ ರಾಮಾಯಣ. ಪ್ರಾಯಶಃ ನೀವು ಈ ಪುಸ್ತಕವನ್ನು ಓದಿ ಆದಮೇಲೆ ಅದರ ಪ್ರೇರಣೆಯಿಂದಾದರೂ ಮಂದಾರ ರಾಮಾಯಣ ಓದುವಿರಿ ಅನ್ನುವಂತಹ ಒಂದು ನನಗೆ ನಂಬಿಕೆ ಇದೆ. ಅದರ ಜೊತೆಗೆ ಬೀರದ ಬಲ್ಪು ಕೂಡ. ನಾನು ಸ್ಥೂಲವಾಗಿ ಎಲ್ಲ ಪುಸ್ತಕಗಳ ಬಗ್ಗೆ ನಾವು ಸ್ವಲ್ಪ
ಅದರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ ಪುಸ್ತಕದಲ್ಲಿ. ಹಾಗಾಗಿ ಇನ್ನು ಪುಸ್ತಕವೇ ಅದರ ಬಗ್ಗೆ ಹೇಳ್ತದೆ ಅನ್ನುವಂಥ ಮಾತಿನೊಂದಿಗೆ ನನಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದೀಗ ಡಾಕ್ಟರ್ ಟಿ ಸಿ ಪೂರ್ಣಿಮಾ IAS ಕೇಂದ್ರ ವಾರ್ತಾ ಇಲಾಖೆ ಇವರಿಂದ ಪುಸ್ತಕ ಬಿಡುಗಡೆ. ತುರ್ತು ಕಾರ್ಯನಿಮಿತ್ತ ಶಾಸಕರು ಬೀಳ್ಕೊಳ್ತಿದ್ದಾರೆ ತಮ್ಮ ವೇದಿಕೆಯಿಂದ. ದೊಡ್ಡ ವಿಷಯ ಏನಲ್ಲ, ಹೆಚ್ಚಿನ ಕಡೆಗಳಲ್ಲಿ ಇದಾಗುವಂಥದ್ದು. ತಮ್ಮ ಕಾರ್ಯಕ್ರಮ ತರಾತುರಿಯಲ್ಲಿ ಶಾಸಕರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಡಾಕ್ಟರ್ ಟಿ ಸಿ ಪೂರ್ಣಿಮಾ IAS. ನಾನು ಈ ಕಾರ್ಯಕ್ರಮಕ್ಕೆ ನಿರೂಪಣೆಗೆ ತಯಾರಿ ನಡೆಸುವಂಥ ಸಂದರ್ಭ ಅವರ ಬಯೋಡಾಟಾ ಕೂಡ ನನಗೆ ಪ್ರಮೋದ್ ಸಪ್ರೆ ಅವರು ಕೊಟ್ಟಿದ್ದರು. ನಮ್ಮ ಮಂಗಳೂರಿನಲ್ಲಿ ಒಂದು ಭಾಷೆ ಓದಿ ತಲೆ ತಿರುಗಿತು ಅಂತ ಹೇಳಿದರೆ ಅದರಿಂದ ಮೇಲೆ ಮತ್ತೆ ಏನಿಲ್ಲ. ಒಂದು ಕಾರ್ಯಕ್ರಮವನ್ನು ಹೇಳುವಾಗ ಅದು ಭಯಂಕರ ಅಂತ ಹೇಳಿದರೆ ಅದು ಸೂಪರ್ಲೇಟಿವ್ ಡಿಗ್ರಿ. ಈ ತಲೆ ತಿರುಗಿದವರಲ್ಲಿ ಈಗ 3 ಜನ ಆಯಿತು. ಒಂದು ತಲೆ ತಿರುಗಿದವರು ಪ್ರಮೋದ್ ಸಪ್ರೆ, ಕೃಷ್ಣ ಪ್ರಸಾದ್ರೆ, ಅವ್ರದ್ದೊಂದು ನೀವು ಓದಬೇಕು ಮಾರ, ನನಗೆ ತಲೆ ತಿರುಗಿತ್ತು ಅಂತ. ನಾನು ಓದಿದೆ, 2 ಜನರಿಗೆ ತಲೆ ತಿರುಗಿತ್ತು. ನನಗೆ ತಲೆ ತಿರುಗುವುದು ದೊಡ್ಡ ವಿಷಯ ಅಲ್ಲ. ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರಿಗೆ ತಲೆ ತಿರುಗಿದೆ ಅಂತ ಆದರೆ ಮತ್ತೆ ನಾನು ಇದನ್ನು ಹೇಳಬೇಕು ಅಂತ ಇಲ್ಲ ಏನು ಅಂತ. ಇದರಲ್ಲಿ ನನಗೊಂದು ಖುಷಿ ಕೊಟ್ಟಂಥ ವಿಚಾರ, 3 ಮುಖ್ಯಮಂತ್ರಿಗಳಿಗೆ ಅವರು ಕರ್ತವ್ಯ ನಿರ್ವಹಿಸಿದಂಥ ಪ್ರಥಮ ಮಹಿಳೆ ಅಂತ ಹೇಳುವಂಥದ್ದು ಖುಷಿ ಕೊಟ್ಟದ್ದು. 3 ಕರ್ನಾಟಕನ ಸರ್ಕಾರದ 3 ಮುಖ್ಯಮಂತ್ರಿಗಳಿಗೆ. ಇನ್ನು ಭಾರತ ಸರ್ಕಾರದ ಸೇವೆಗೆ ಕರ್ನಾಟಕ ಸರ್ಕಾರ ಕಳಿಸಿಕೊಟ್ಟಂಥ, ವಾರ್ತಾ ಇಲಾಖೆ ಕಳಿಸಿಕೊಟ್ಟಂಥ, ಕರ್ನಾಟಕದಿಂದ ಆಯ್ಕೆಯಾದಂಥ UPSC ಸಿಲೆಕ್ಷನ್ ಆದ ಪ್ರಥಮ ಮಹಿಳೆ ಅಂತ ಹೇಳುವಂಥದ್ದು, ಅದೊಂದು ಖುಷಿ. ಇನ್ನೊಂದು ಇಂಟಿಮೆಸಿ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಇದೆಲ್ಲ ಅವರು ಗೌರವಯುತವಾಗಿ ಕಾಣೋದು. ನನಗೊಂದು ಕಂಡಂಥ ಅತ್ಯಂತ ಖುಷಿಯ ವಿಚಾರ ಅಂದರೆ, ಸತ್ಯಸಾಯಿ ಎಜುಕೇಷನ್ ಟ್ರಸ್ಟಿಗೆ ಅವರು ಸದಸ್ಯರಾಗಿದ್ದರು ಪುಟ್ಟಪರ್ತಿಯಲ್ಲಿ ಅಂತ. ಅದರದ್ದು ಅಂಗಸಂಸ್ಥೆಯಾದ ವೈಟ್ ಫೀಲ್ಡಲ್ಲಿ ನಾನು ಸ್ಟೂಡೆಂಟ್ ಆಗಿದ್ದೆ ಅಂತ ಹೇಳುವಂಥದ್ದು ನನಗೊಂದು ಖುಷಿ, ಸತ್ಯಸಾಯಿ ಸೇವಾ ಸಂಸ್ಥೆಯಲ್ಲಿ. ಅದರಿಂದ ಅವರು ಏನು ಅಂತ ಹೇಳೋದಕ್ಕಿಂತ ಜಾಸ್ತಿ ಸಹೋದರಿಯ ಸ್ಥಾನದಲ್ಲಿ ಕಂಡು ಮಂದಾರ ಕೇಶವ ಭಟ್ರ ನೆನಪಿಗೋಸ್ಕರ ಈ ಕಾರ್ಯಕ್ರಮದಲ್ಲಿ ಅವರು ನಮ್ಮೊಂದಿಗಿದ್ದಾರೆ. ಮತ್ತು ಈ ಪ್ರತಿಷ್ಠಾನದ ಸದಸ್ಯರುಗಳಲ್ಲಿ ಕೂಡ ಗೌರವ ಸಲಹೆಗಾರರಾಗಿ ಅವರಿದ್ದಾರೆ. ಇದೀಗ ಅವರಿಂದ ಮಾತು. ಎಲ್ಲರಿಗೂ ನಮಸ್ಕಾರ. ಬಹಳ ಸಂತೋಷ ಅನ್ನಿಸ್ತಿದೆ ಇವತ್ತಿನ ಈ ವೇದಿಕೆಯಲ್ಲಿ ಘಟಾನುಘಟಿಗಳ ಮಧ್ಯೆ ನಾನೊಬ್ಬಳು ನನಗಿಂತ ಕಿರಿಯರಿಲ್ಲ ಅನ್ನುವ ವಿನಮ್ರ ಭಾವದ ಜೊತೆ ಉಪಸ್ಥಿತಳಿರೋದಕ್ಕೆ, ಈ ವೇದಿಕೆಯ ಅಧ್ಯಕ್ಷತೆಯ ಸ್ಥಾನವನ್ನು ಅಲಂಕರಿಸಿರುವಂತಹ ಈ ಸಂಪೂರ್ಣ ಕರಾವಳಿ ಭಾಗದ
ಅಘೋಷಿತ ಸಾಂಸ್ಕೃತಿಕ ರಾಯಭಾರಿಯೇ ಆಗಿರುವಂಥ, ಹಾಗೆ ನಾವು ಉಳಿದ ಭಾಗದವರು ನೋಡುವಂಥ ಡಾಕ್ಟರ್ ಮೋಹನ್ ಆಳ್ವ ಅವರೇ, ತಮ್ಮ ಪ್ರಾಸ್ತಾವಿಕ ಭಾಷಣದಿಂದ ನಮ್ಮೆಲ್ಲರ ಮನ ಹಾಗೂ ಗಮನವನ್ನು ಸೆಳೆದಂತಹ ಬಹಳ ಹಿರಿಯ ಚೇತನ, ಸುಪ್ರಸಿದ್ಧ ಯಕ್ಷಗಾನ ಪಟು ಅಥವಾ ಕಲಾವಿದರು, ಆ ವರ್ಗಕ್ಕೆ ಸೇರಿದವರು ಮತ್ತು ತಮ್ಮ ವಾಗ್ವೈಖರಿಯಿಂದ ಈಗಾಗಲೇ ನನಗೆ ಪೂರ್ವದಲ್ಲೇ ಪರಿಚಿತರೂ ಆಗಿರುವಂಥ ಹಿರಿಯರು ಡಾಕ್ಟರ್ ಎಂ ಪ್ರಭಾಕರ ಜೋಶಿಯವರು, ಮಂದಾರ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷತೆಯನ್ನು ತಗೊಂಡಿರುವಂಥವರು, ಅದರ ಮುಂಚೂಣಿಯನ್ನು ಹಿಡಿದಿರುವಂಥವರು. ಈಗ ಉದ್ಘಾಟನೆಯನ್ನು ಮಾಡಿ ತಮ್ಮ ಒತ್ತಾಸೆಯನ್ನು ನಮ್ಮ ಮಂದಾರ ಟ್ರಸ್ಟ್ಗೆ ಕೊಡಮಾಡುತ್ತೀನಿ ಅನ್ನುವ ಭರವಸೆಯ ಮಾತುಗಳನ್ನು ನಮಗೆ ಇಲ್ಲಿ ಕೊಟ್ಟಂತಹ ಶಿಕ್ಷಣವೇತ್ತರೂ ಆದಂತಹ ಡಾಕ್ಟರ್ ಎಡಪಡಿತಾಯ ಅವರು, ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು, ಈಗಾಗಲೇ ಮಂದಾರದ ಜನತೆಯ ಕೈ ಹಿಡಿದು ಅವರ ಜೊತೆ ನಿರಂತರವಾಗಿ ನಿಲ್ತಾ ಇರುವಂತಹ ಲಾಂಛನವನ್ನು ಬಿಡುಗಡೆ ಮಾಡಿ ಈಗ ನಿರ್ಗಮಿಸಿರುವಂತಹ ಸ್ಥಳೀಯ ಶಾಸಕರಾದಂಥ ಶ್ರೀಯುತ ಉಮಾನಾಥ ಕೊಟ್ಯಾನವರು, ಬಹಳ ಪ್ರಮುಖವಾಗಿ ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಮತ್ತೊಬ್ಬರು ಮಹಿಳಾಮಣಿಯವರು ವಜ್ರದಷ್ಟು ಕಠಿಣತೆಯನ್ನು ತಮ್ಮ ಸುಮಧುರ ಹೂಕುಸುಮದಷ್ಟು ಸುಮಧುರವಾದಂತಹ ತಂತ್ರಗಾರಿಕೆಯಿಂದ ಮೆರೆದು ಪೊಳಲಿಯವರಂತಹ ಒಬ್ಬ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಪಾತ್ರಧಾರಿಯಾಗಿರುವಂಥ ಶ್ರೀಮತಿ ವಜ್ರಾಕ್ಷಿಯವರು, ಅದೇ ರೀತಿ ಇವತ್ತಿನ ಗೌರವವನ್ನು ಸ್ವೀಕರಿಸಲಿಕ್ಕೆ ಇಲ್ಲಿ ಬಂದಿರುವಂತಹ ಸಾಂಸ್ಕೃತಿಕ ವ್ಯಕ್ತಿತ್ವ, ಒಂದು ಕಲ್ಚರಲ್ ಪರ್ಸನಾಲಿಟಿ ಶ್ರೀಯುತ ರಾಜೇಶ್ ಆಳ್ವ ಅವರು. ಬಹಳ ವಿಶೇಷ ಅನ್ನಿಸ್ತು ನನಗೆ, ಒಬ್ಬರ ವೈದ್ಯ ರತ್ನ, ಜಗತ್ ಪ್ರಸಿದ್ಧವಾಗುವಂಥವರು, ಅವರು ಕೂಡ ತಮ್ಮ ಕಲಾಗಾರಿಕೆಯ ಮೂಲಕ ಯಕ್ಷಗಾನ ಕಲೆಯನ್ನು ಇಲ್ಲಿ ಪ್ರತಿಪಾದಿಸ್ತಾ ಇಲ್ಲಿ ಕೂತ್ಕೊಂಡಿರುವಂಥದ್ದು. ಯಾಕಂದರೆ ಎರಡೂ ಡಿಫ್ರೆಂಟ್ ಆಗಿರುವಂಥ ವಿಭಿನ್ನವಾಗಿರುವಂತಹ ಪ್ರೊಫೆಷನ್ಗಳು. ವೈದ್ಯಕೀಯ ವೃತ್ತಿಯಲ್ಲೂ ಅಷ್ಟೇ ಮೇಲ್ ಬಂದು ಮತ್ತು ಯಕ್ಷಗಾನದಂತಹ ಒಂದು ಕಲೆಯಲ್ಲಿಯೂ ಕೂಡ ತಮ್ಮ ವ್ಯಕ್ತಿತ್ವವನ್ನು ಸ್ಥಾಪಿಸಿಕೊಂಡಿರುವಂತಹ ಈ ಧೀಮಂತ ಒಬ್ಬ ವ್ಯಕ್ತಿ ಈ ವೇದಿಕೆಯಲ್ಲಿ ಕುಳಿತಿದ್ದಾಗ ಖಂಡಿತವಾಗ್ಲೂ ನೀವೆಲ್ಲರೂ ಒಪ್ತೀರಿ, ನನಗಿಂತ ಕಿರಿಯರ್ ಇಲ್ಲ ಅನ್ನುವಂಥ ಭಾವ ನನಗೆ ಬರಲೇಬೇಕಾಗತ್ತೆ. ಅಂತಹ ಒಂದು ವೇದಿಕೆ, ಇಷ್ಟು ಸುಸನ್ನದ್ಧವಾಗಿರುವಂತಹ ವೇದಿಕೆಯಲ್ಲಿ ನನ್ನನ್ನು ದೂರದ ಮೈಸೂರಿನಿಂದ ತಂದು ನಾನು ಯಾವುದೋ ಒಂದು ಬ್ಲ್ಯಾಕ್ ಶಿಪ್ ಅನ್ನುವ ಹಾಗೆ ಇಲ್ಲಿ ಬಿಟ್ಬಿಟ್ಟಿದ್ದಾರೇನೋ ಅಂತ ನನಗೆ ಅನ್ನಿಸ್ತು ಆರಂಭದಲ್ಲಿ. ಆದರೆ ಇಲ್ಲ, ನನ್ನ ನಂಟು ಇಲ್ಲಿ ಯಾಕಿದೆ ಅನ್ನೋದನ್ನು ನಾನು ನನ್ನ ಚಿಕ್ಕ ಭಾಷಣದಲ್ಲಿ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂತೆಲ್ಲ ಮಹನೀಯರಿಗೆ ನನ್ನ ಮೊದಲ ನಮಸ್ಕಾರಗಳನ್ನು ಹೇಳ್ತಾ, ಇಲ್ಲಿ ಆಸೀನರಾಗಿರುವಂತಹ ನಿಮ್ಮೆಲ್ಲರಿಗೂ ಕೂಡ ನನ್ನ ಗೌರವವನ್ನು ಸಲ್ಲಿಸ್ತಾ ನನ್ನ ಚಿಕ್ಕ ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೀನಿ. ಮೈಸೂರಿಂದ ಬಂದಿದ್ದೀನಿ ಅಂದೆ, ನಿಮಗಾಗಿ ನಾನು ಹೊತ್ತು ತಂದದ್ದು ನಮ್ಮ ಮೈಸೂರು ದಸರೆಯ ಶುಭಾಶಯಗಳನ್ನು. ಮೊದಲಿಗೆ ಇಂತಹ ವಿಜಯದಶಮಿಯ ದಿನ ಮತ್ತೊಂದು ಶುಭಕಾಮನೆ ನಿಮಗೆ. ಕಂಗ್ರ್ಯಾಚುಲೇಷನ್ಸ್. ಮಂದಾರ ಫೌಂಡೇಶನ್ ಟ್ರಸ್ಟ್ ಇದೀಗ ತಾನೇ ಉದ್ಘಾಟನೆಗೊಂಡಿದೆ. ಮತ್ತೂ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂತಹ ಘಟಾನುಘಟಿ ನಾಯಕರು, ವ್ಯಕ್ತಿತ್ವಗಳು ನಮ್ಮ ಈ ಟ್ರಸ್ಟಿನ ಮುಂದಾಳತ್ವವನ್ನು ವಹಿಸಿದ್ದಾರೆ, ಇದನ್ನು ಮುಂದಕ್ಕೆ ತಗೊಂಡು ಹೋಗಲಿಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ ಅಂತ ಹೇಳಿದ ತಕ್ಷಣವೇ ನಿಮಗೆಲ್ರಿಗೂ ನಾನು ಮತ್ತೆ ಕಂಗ್ರ್ಯಾಚುಲೇಟ್ ಮಾಡಬೇಕು, ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದರೆ ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ. ಈಗಾಗಲೇ ಇದು ಬಹಳ ಸುಸೂತ್ರ ರೀತಿಯಲ್ಲಿ ಮತ್ತು ತುಂಬ ಸುಂದರವಾಗಿ ಯಶಸ್ವಿಯಾಗಿ ಈ ಕಾರ್ಯ ಆರಂಭಗೊಂಡಿದೆ. ಹಾಗಾಗಿ ಈಗಾಗಲೇ ನಮ್ಮ ಮಂದಾರ ರಾಜೇಶ್ ಭಟ್ರು ಇರ್ಬೋದು, ಸಪ್ರೆ ಅವರು ಇರ್ಬೋದು, ಅವರ ಸಂಪೂರ್ಣ ನಾಯಕತ್ವ ಏನಿದೆ, ಆ ತಂಡ ಏನಿದೆ, ಅವರು ಈ ಒಂದು ಗುರಿಯನ್ನು, ಫೌಂಡೇಶನ್ ಟ್ರಸ್ಟಿನ ಗುರಿಯನ್ನು ಸರಿಯಾದ ಮಾರ್ಗದಲ್ಲಿ, ಸರಿಯಾದ ಹೊರೈಸನ್ ಕಡೆಗೆ, ಕ್ಷಿತಿಜದ ಕಡೆಗೆ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂತಹ ಭರವಸೆಯನ್ನು ಕೂಡ ಮೂಡಿಸಿದ್ದಾರೆ. ಹಾಗಾಗಿ ಎಲ್ಲರನ್ನೂ ಅಭಿನಂದಿಸ್ತಾ, ಇವತ್ತು ತುಳು ವಾಲ್ಮೀಕಿ ಅನ್ನುವಂತಹ ಈ ಕೃತಿಯನ್ನು ಶಶಿರಾಜ್ ಕಾವೂರರು ಇದನ್ನು ಸಂಪಾದಿಸಿಕೊಟ್ಟಿದ್ದಾರೆ ನಮಗೆ. 18 ಭಾಗಗಳಿದ್ದಾವೆ. ಇದರಲ್ಲಿ 18 ಲೇಖನಗಳನ್ನು ಒಳಗೊಂಡಿದೆ. ತುಳು ವಾಲ್ಮೀಕಿ ಅನ್ನುವಂತಹ ಕೃತಿ ಮಂದಾರ ಕೇಶವ ಭಟ್ಟರನ್ನು ಕುರಿತಾಗಿ ಬಂದಿರೋದು. ಇದನ್ನು ತುಂಬ ಸಂತೋಷದಿಂದ ನಾನು ಬಿಡುಗಡೆ ಮಾಡ್ತಾ ಇದರ ಸಂಪಾದಕರನ್ನು ಕೂಡ ನಾನು ಅಭಿನಂದನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಇಲ್ಲಿರೋರೆಲ್ಲ
ಈ ಭಾಗದ ಜನರೇ ಆಗಿದ್ದಾರೆ, ನಾನೊಬ್ಳು ಹೊರತುಪಡಿಸಿ. ದೂರದಿಂದ ಬಂದಿದ್ದೇನೆ. ಆದರೆ ನನಗೆಲ್ಲೋ ನಾನು ಹೊರಗಿನವಳು ಅನ್ನುವಂತಹ ಭಾವನೆಯೇ ಬರದ ಹಾಗೆ ನಾನಿಲ್ಲಿ ಬೆಸ್ಕೊಂಡಿದ್ದೇನೆ ಈಗಾಗಲೇ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾಂತಾವರಕ್ಕೆ ಪದೇ ಪದೇ ಬರ್ತಾ ಇರ್ತೇನೆ. ಕಾಂತಾವರದಲ್ಲಿ ಹಲವು ಉಪನ್ಯಾಸಗಳನ್ನು ನಾನು ನೀಡ್ತಾ ಇರ್ತೇನೆ. ಅಲ್ಲಿ ಬಂದಾಗ ನಮ್ಮ ರಾಜೇಶ್ ಭಟ್ರು ನನ್ನ ಸಂಪರ್ಕಕ್ಕೆ ಬಂದರು, ನಿಕಟವರ್ತಿಗಳಾದೆವು. ಮಂದಾರ ಕೇಶವ ಭಟ್ಟರ ಬಗ್ಗೆ ಮೊದಲ ಭೇಟಿಯಲ್ಲೇ ಒಂದಿಷ್ಟು ತಿಳ್ಕೊಂಡಿದ್ದೆ. ನಂತರ ದಿನದಲ್ಲಿ ಯಾವುದೋ ಒಂದು ಮೋಹ ವ್ಯಾಮೋಹ ಈ ಸಾಹಿತ್ಯದ ಕ್ಷೇತ್ರದ ಕಡೆಗೆ, ಅವರ ಸಾಹಿತ್ಯ ಕ್ಷೇತ್ರದ ಕಡೆಗೆ ನನ್ನನ್ನು ಸೆಳಿತಾ ಬಂತು. ಇಲ್ಲಿ ನಾನು ಗುರುತಿಸ್ಕೊಂಡಿದ್ದು, ಯಾಕೆ ನಾನು ಐ ಆಮ್ ನಾಟ್ ಎ ಬ್ಲ್ಯಾಕ್ ಶೀಪ್, ನಾನು ಇದಕ್ಕೆ ಬೆಸ್ಕೊಂಡಿದ್ದೇನೆ ಅಂತ ಹೇಳಿದರೆ, ಇದೇ ಕಾಂತಾವರದ ಸಮೀಪದ ಬೆಳ್ಮಣ್ಣುವಿನಿಂದ ಬಂದಂತಹ ಒಬ್ಬ ಘನ ವ್ಯಕ್ತಿ. ನೀವೆಲ್ಲರೂ ಕೇಳಿರ್ತೀರಿ, ಗಾನ ವಿಶಾರದ ಬಿಡಾರಂ ಕೃಷ್ಣಪ್ಪನವರು ಅಂತ ಹೇಳಿ. ಅವರು ಮೈಸೂರಿನಲ್ಲಿ ಸ್ಥಾಪಿತರಾಗಿದ್ದರು. ಅವ್ರ ತಂದೆ ಬಿಡಾರಂ ವಿಶ್ವನಾಥಯ್ಯನವರು ಅಂತ ಹೇಳಿ. ಅವರಿಂದಾಗಿಯೇ ಬಿಡಾರಂ ಅನ್ನುವಂತಹ ಹೆಸರು ಅಲ್ಲಿ ಬಂದದ್ದು. ಅವರೆಲ್ಲರೂ ಇಲ್ಲಿಯ ಯಕ್ಷಗಾನವನ್ನು ನಮ್ಮ ಮೈಸೂರಿನ ನಾಟಕ ಎ ವಿ ವರದಾಚಾರ್ಯರ ನಾಟಕದ ಕಂಪನಿಗಳು ಅಲ್ಲಿಗೆ ಕರೆಸ್ಕೊಳ್ತಾ ಇದ್ರು, ಮಹಾರಾಜರಿಗೆ ದರ್ಶನ ಕೊಡಲಿಕ್ಕಾಗಿ, ಅದನ್ನು ಪ್ರದರ್ಶಿಸೋದಕ್ಕಾಗಿ. ಅಂತಹ ಸಂದರ್ಭದಲ್ಲಿ ಅವರು ಡೇರೆ ಹೂಡಿ ಅಲ್ಲಿ ಬಿಡಾರಗಳನ್ನು ಹೂಡಿ ನಿಲ್ತಿದ್ರು. ಅವರು ನಾಟಕ ಮಾಡ್ಲಿಕ್ಕೆ ಬಂದಿದ್ರು. ಆ ಬಿಡಾರಗಳನ್ನು ನೋಡಿ ಮಹಾರಾಜರು ರಸ್ತೆಯಲ್ಲಿ ಹೋಗುವಾಗ ಕೇಳಿದ್ರು, ಇದೆಲ್ಲ ಯಾರು, ಏನಿದು ಬಿಡಾರ ಅಂತ. ಇಲ್ಲಿ ಹೌದೌದು, ಆಟಕ್ಕಾಗಿ ಹೌದು, ಬಿಡಾರ ಯಾಕಿದು ಅಂತ ಹೇಳಿದಾಗ, ಇದು ಹೀಗೆ ದೂರದಿಂದ ಬಂದಿದ್ದಾರೆ, ಅಲ್ಲಿ ಕಾರ್ಕಳದಿಂದ ಬಂದಿದ್ದಾರೆ, ಇವರೆಲ್ಲರೂ ಬಹಳ ದೊಡ್ಡ ಯಕ್ಷಗಾನ ಕಲಾವಿದರುಗಳಿದ್ದಾರೆ ಅಂತ ಹೇಳಿದಾಗ, ಮೈಸೂರು ಮಹಾರಾಜರ ಒಂದು ಆಶ್ರಯ ಸಿಕ್ಕಿತವರಿಗೆ, ಮತ್ತು ಜೊತೆಗೆ ಆ ಪ್ರದರ್ಶನಗಳನ್ನು ನೋಡಿ ಸ್ವತಃ ಮೈಸೂರು ಮಹಾರಾಜರು ಸಂಪ್ರೀತರಾಗಿದ್ದರು. ಅವರಿಗೆ ಬಿಡಾರದವರು ಅಂತಲೇ ಹೆಸರಾಗಿ, ಬಿಡಾರದ ವಿಶ್ವನಾಥಯ್ಯನವರ ಮಗ ಬಿಡಾರದ ಕೃಷ್ಣಪ್ಪನವರು ಅಂತ, ಬಿಡಾರಂ ಕೃಷ್ಣಪ್ಪನವರು ನನ್ನ ಕುಟುಂಬಕ್ಕೆ ಬಹಳ 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 ಉಪಕೃತಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ನನ್ನ ದೊಡ್ಡಪ್ಪನಿಂದ ಹಿಡಿದು ನನ್ನ ತಂದೆಯವರೆಗೆ 5 ಜನ ಗಂಡು ಮಕ್ಕಳು ಮತ್ತು 5 ಜನ ಹೆಣ್ಣು ಮಕ್ಕಳು, ನನ್ನ ಸೋದರತ್ತೆಯರು ಮತ್ತು ನನ್ನ ದೊಡ್ಡಪ್ಪದಿರೆಲ್ಲರೂ ಕೂಡ ಬಿಡಾರಂ ಕೃಷ್ಣಪ್ಪನವರ ಶಿಷ್ಯರು. ಅದರಲ್ಲಿ ತಾವೆಲ್ಲರೂ ಕೇಳಿರಬೇಕು, ನನ್ನ ದೊಡ್ಡಪ್ಪನವರು ಮೈಸೂರು ಪಿಟೀಲು ಚೌಡಯ್ಯನವರು ಅಂತ. ಅವರ ವಂಶದಿಂದ ಬಂದ ಮಗಳಾಗಿ ನನಗೆ ಕಾಂತಾವರ ದೂರ ಅನಿಸೋದಿಲ್ಲ. ಉಡುಪಿ, ಕಾರ್ಕಳ, ಮಣಿಪಾಲ, ಮೂಡುಬಿದ್ರೆ ಇದ್ಯಾವುದು ನನಗೆಲ್ಲೋ ಯಾವುದೋ ದೇಶಕ್ಕೆ ಬಂದೆ ಅಂತ ಅನ್ನಿಸ್ತಾನೇ ಇಲ್ಲ. ಇಲ್ಲಿಯ ಭಾಷೆ ಭಿನ್ನ ಆಗತ್ತೆ, ಇಲ್ಲಿಯ ಸಂಸ್ಕೃತಿ ಭಿನ್ನ ಆಗತ್ತೆ, ಆದರೆ ನನಗೆ ಇದ್ಯಾವುದೋ ಒಂದು ಭಾವನಾ ತಂತು ನನ್ನ ಜೀವಭಾವಗಳನ್ನು ತುಂಬಿಕೊಳ್ತಾ ಬರುತ್ತೆ. ಹಾಗಾಗಿ ಯಾರಾದರೂ ಈ ಕಡೆಗೆ ಬರ್ತೀಯಾ, ಏನೋ ಕಾರ್ಯಕ್ರಮಕ್ಕಿದೆ ಬರ್ತೀಯಾ ಅಂತ ಹೇಳಿದ ಕೂಡಲೇ ನಾನು ತಕ್ಷಣವೇ ಓಡಿ ಬರ್ತೇನೆ. ನುಡಿಸಿರಿಗೆ ಹಲವು ಬಾರಿ ಬಂದಿದ್ದೆ. ನಾನು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಿಂದ ನುಡಿಸಿರಿಯಲ್ಲಿ ಕೂಡ ನಾನು ಮಾಧ್ಯಮಕ್ಕೆ ಕುರಿತಾದಂತಹ ಉಪನ್ಯಾಸಗಳನ್ನು ಮಾಡಿದ್ದೇನೆ, ಬಂದು ಹೋಗ್ತಾನೆ ಇರ್ತೇನೆ ಈ ಡೈರೆಕ್ಷನ್ಸಲ್ಲಿ. ಸೊ ಹಾಗಾಗಿ ಸ್ನೇಹಿತರೆ, ಐ ಆಮ್ ನಾಟ್ ಎ ಬ್ಲ್ಯಾಕ್ ಶೀಪ್ ಅಂತ ನೀವು ಒಪ್ಕೊಳ್ತೀರಿ. ಇವಾಗ ನನಗೆ ಯಾಕೆ ಈ ಭಾವನೆಗಳು ಬರ್ತವೆ ಅಂತ ಹೇಳಿ. ತದನಂತರ ಮಂದಾರ ಕೇಶವ ಭಟ್ಟರ ರಾಮಾಯಣದ ಬಗ್ಗೆ ನಾನು ತಿಳ್ಕೊಂಡಾಗ ನನಗೆ ಮತ್ತೆ ಗಮನ ಸೆಳ್ಕೊಂಡು ಹೋದದ್ದೇನೆಂದರೆ, ನಾನು ಕುವೆಂಪು ಅವರ ಫಾಲೋವರ್. ಅವರ ರಾಮಾಯಣ ದರ್ಶನವನ್ನು ಮತ್ತು ಅವರ ಸಮಗ್ರ ಸಾಹಿತ್ಯವನ್ನು ನಾನು ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡ್ಕೊಳ್ತೀನಿ. ತುಂಬ ಆಳ ಅಂತ ಹೇಳೋಕ್ಕೆ ಯಾವ ಸಾಹಿತ್ಯವೂ ನಮ್ಮ ಕೈಗೆ ಸಿಗುವಂಥದ್ದಲ್ಲ, ಅದರ ಡೆಪ್ತ್ ಅದಕ್ಕೆ ಗೊತ್ತಿರ್ತದೆ. ನಾವು ಸೂಪರ್ಫಿಷಿಯಲಿ ಸ್ವಲ್ಪ ಅದನ್ನೇ ಮಾಡಿಬಿಟ್ಟು ತುಂಬ ಆಳ ಅಂತ ಹೇಳ್ತೀವಲ್ಲ, ತಲಸ್ಪರ್ಶಿ ಅಧ್ಯಯನ ಮಾಡಿದ್ದೀವಿ ಅಂಥೇಳಿ, ಆ ಥರದ ಕ್ಯಾಟಗರಿ ಅಲ್ಲ ನಾನು. ಬಟ್ ಅವರ ಸಮಗ್ರ ಸಾಹಿತ್ಯವನ್ನು ಅಧ್ಯಯನ ಮಾಡಿಕೊಂಡಿದ್ದೆ. ಅದರಲ್ಲೂ ಸಾವಿನ ಪರಿಕಲ್ಪನೆಯನ್ನು ಕುರಿತಾದಂತಹ ಒಂದು ಸಂಶೋಧನೆಯನ್ನು ನಾನು ಸ್ವಇಚ್ಛೆಯಿಂದ ಮಾಡಿದ್ದೇನೆ. ಅದು ಯಾವುದೋ ಡಾಕ್ಟ್ರೇಟಿಗಾಗಿ ಮಾಡಿದ್ದಲ್ಲ, ನನ್ನ ಸ್ವಇಚ್ಛೆಯಿಂದ ಮಾಡಿ ದಿಟ್ಟದ ಮನೆ ಅನ್ನುವಂತಹ ಗ್ರಂಥ ರೂಪದಲ್ಲಿ ನಾನು ಈಗಾಗಲೇ ಪ್ರಕಟಿಸಿದ್ದೇನೆ. ಹಾಗಾಗಿ ಏನಾಗ್ತದೆ, ನನಗೆ ಎಲ್ಲೋ ಒಂದು ರಾಮಾಯಣ ಇದೆ, ಎಲ್ಲೋ ಒಂದು ರಾಮಾಯಣ ಬಂತು ಅಂದ ತಕ್ಷಣ ನನಗೊಂದು ಕ್ಯೂರಿಯಾಸಿಟಿ, ಕುವೆಂಪು ಶ್ರೀರಾಮಾಯಣ ದರ್ಶನ ನಮಗೆ ಹೇಗೆ ತಾಳೆ ಆಗ್ತದಿದ್ದು, ಇದರಲ್ಲಿ ಯಾವ ಹೊಸ ವಿಶೇಷಗಳನ್ನು ಇವರು ಹಾಕಿದ್ದಾರೆ, ಯಾವ ಯುಗಧರ್ಮದ ನೆಲೆಯಲ್ಲಿ ಯಾವ ಹೊಸ ಸಂಗತಿಯನ್ನು ಅವರು ತಂದಿರ್ತಾರೆ. ಯಾಕಂದ್ರೆ ನಿಮಗೆಲ್ರಿಗೂ ಗೊತ್ತು, ರಾಮಾಯಣ ದರ್ಶನಂನಲ್ಲಿ ಊರ್ಮಿಳೆಯನ್ನು ಮೇಲಕ್ಕೆ ತಂದದ್ದು, ಮಂಥರಿಗೆ ಬೇರೆ ಬಣ್ಣವನ್ನು ಬೆಳೆದದ್ದು, ಪ್ರತಿಯೊಂದು ನಮಗೆ ಗೊತ್ತಿರುವಂಥದ್ದು. ರಾಮಾಯಣ ದರ್ಶನವನ್ನು ಅವರು ಬೇರೆ ಹೊಸ ದೃಷ್ಟಿಕೋನದಿಂದ ನೋಡಿದರು, ಅದಕ್ಕೆ ಅವರೊಬ್ಬ ದಾರ್ಶನಿಕ ಕವಿ ಅಂತ ಆದರು. ನನ್ನ ಕ್ಯೂರಿಯಾಸಿಟಿ ಬೆಳೆಯೋದಲ್ಲಿ ಕೇಶವ ಭಟ್ರು ಹಾಗಾದರೆ ಎಂಥದ್ದು ಮಾಡಿದರು? ತುಳು ರಾಮಾಯಣ ಸರಿ, ವಿಶೇಷತೆ ಭಾಷೆಗಾಗಿ ಅಂತ ನೀವು ಹೇಳೋದಾದರೆ, ತುಳುವಿನಲ್ಲಿ ಬಂದ ಮಹಾಕಾವ್ಯ ಮಹಾಕೃತಿ ಅಂತ ಹೇಳೋದಾದರೆ, ಖಂಡಿತವಾಗಿಯೂ ಕವಿ ಮನಸ್ಸು ಬೇರೆಯದೊಂದನ್ನು ಯೋಚಿಸಿಯೇ ಇರುತ್ತೆ.
ಜನಸಾಮಾನ್ಯರಿಗಾಗಿ ಕೊಡಬೇಕಾದಂತಹ ಯುಗ ಧರ್ಮದ ಆಧಾರದಲ್ಲಿ ಅದು ಬೇರೆ ಏನನ್ನೋ ಯೋಚನೆ ಮಾಡಿರತ್ತೆ. ಇಲ್ಲದವ್ರದ್ದು ಭಿನ್ನ ಆಗಲ್ಲ ಅದು. ಹೀಗೆ ಯೋಚನೆ ಮಾಡ್ಕೊಳ್ತಾ ಇದ್ದೆ. ಬಟ್ ತುಳು ಓದಲಿಕ್ಕೆ ಬರಲ್ಲ ನನಗೆ. ಕನ್ನಡದಲ್ಲಿ ರಾಮಾಯಣ ಇದೆ, ತುಳು ರಾಮಾಯಣ ಅಂತ ಹೇಳಿದರು. ನನಗೆ ಈಗ ಗೊತ್ತಾಯಿತು, ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು ಹೇಳಿದರು. ನಾನು ನೋಡಿಲ್ಲ, ಓದಿಲ್ಲ, ಅದ್ರ ಬಗ್ಗೆ ಅರಿವು ಕಡಿಮೆ ಇದೆ ನನಗೆ. ಆದರೆ ಖಂಡಿತವಾಗ್ಲೂ ನಾನು ಅದನ್ನು ಓದಬೇಕಾಗಿದೆ ಇವಾಗ, ಯಾಕೆಂದರೆ ನನ್ನ ಅಧ್ಯಯನಕ್ಕಾಗಿ. ಇಲ್ಲಿ ಇವರು ಮಾತಾಡ್ತಾ ಹೇಳ್ತಾ ಇದ್ದಾಗ ನಾನು ಗಮನಿಸ್ಕೊಂಡದ್ದೇನು ಅಂದರೆ, ಖಂಡಿತವಾಗಿಯೂ ತುಳು ರಾಮಾಯಣವು ಕೂಡ ಒಂದು ಹೊಸ ದೃಷ್ಟಿಕೋನದಿಂದಲೇ ಹುಟ್ಟಿದೆ ಅಂತ. ಹೇಗೆ ನಿಮ್ಗೆ ಗೊತ್ತಿರಬೇಕು ಸ್ನೇಹಿತರೆ, ಶರಣ ಸಾಹಿತ್ಯ ಬಂದಂತಹ ಕಾಲದಲ್ಲಿ ಸಂಸ್ಕೃತ ಭೂಯಿಷ್ಠವಾದಂತಹ ಭಾಷೆ ಮತ್ತು ಹಳಗನ್ನಡ ರಸವನ್ನು ಹೊಂದಿದ್ದಂತಹ ಭಾಷೆ ಬಹಳ ಇತ್ತು. ಅದನ್ನು ದೇವಭಾಷೆ ಅಂತ ಹೇಳಿ ಗುರುತಿಸ್ತಿದ್ರು. ತುಂಬ ಜನಕ್ಕೆ ಕಮ್ಯುನಿಕೇಟ್ ಆಗೋಕ್ಕಾಗ್ತಾ ಇರಲಿಲ್ಲ. ಅದನ್ನು ಸರಳೀಕರಣಗೊಳಿಸಿದವರು ಶರಣರು. ಅದನ್ನು ದೇವಭಾಷೆಯನ್ನು ಜನಭಾಷೆಯನ್ನಾಗಿ ಮಾಡಿದವರು ಶರಣರು. ಅವರ ಸಾಹಿತ್ಯ ತುಂಬ ಸರಳವಾಗಿ, ನೇರವಾಗಿ ನಮಗೆ ತಲುಪುವ ಹಾಗೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಆಗಿ ಮಾಡಿದರು. ನನಗೆ ಇಲ್ಲಿ ಗಮನಕ್ಕೆ ಬಂದದ್ದು, ನಮ್ಮ ಡಾಕ್ಟರ್ ಜೋಶಿ ಅವರು ಹೇಳ್ತಾ ಇರುವಾಗ ಗಮನಿಸಿದ್ದೇನೆಂದರೆ, ಒಂದು ಕಠಿಣತರವಾಗಿರಬಹುದಾದ, ಒಂದು ಆದಂತಹ ಸೀರಿಯಸ್ ಅಂತ, ಗಾಂಭೀರ್ಯ ಅಂದರೆ ಬೇರೆ ಭಾಷೆಗಳು ಗಾಂಭೀರ್ಯ ಕಳ್ಕೊಂಡಿವೆ ಅಂತ ಅರ್ಥ ಬರೋದಿಲ್ಲ. ಅದೊಂದು ಕಠಿಣ ಮತ್ತು ಅರಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಬ್ಬಿಣದ ಕಡಲೆ ಅಂತಾಗಿರುವಂತಹ ಭಾಷೆಯನ್ನು ಸರಳೀಕರಣ ಮಾಡಿದ್ದಾರೆ. ತುಳುವೇ ಆಗಲಿ, ಅಲ್ಲಿಯೂ ಕೂಡ ಅವರೊಂದು ಸರಳೀಕರಣ ಮಾಡಿ ಜನರಿಗೆ ಅರ್ಥ ಮಾಡಿಸುವಂತಹ ಶಕ್ತಿಯನ್ನು ನಮ್ಮ ಕೇಶವ ಭಟ್ಟರ ತುಳು ರಾಮಾಯಣ ಹೊಂದಿದೆ, ಮಂದಾರ ರಾಮಾಯಣ ಹೊಂದಿದೆ ಅಂತ. ಯಾಕೆ ಇದು ತುಂಬ ಮುಖ್ಯವಾಗತ್ತೆ ಅಂದರೆ, ನಾನು ಎಷ್ಟೇ ತುಂಬ ಸುಂದರವಾದಂತಹ ಕಠಿಣವಾದಂತಹ ಶಬ್ದಾಲಂಕಾರಗಳಿಂದ ಕೂಡಿದಂತಹ ಶಬ್ದ ಭಂಡಾರವನ್ನೇ ಹೊತ್ತಂತಹ ಒಂದು ರಾಮಾಯಣವನ್ನು ರಚಿಸಿ ಇಟ್ಟರೆ, ಅದು 4 ಜನರಿಗೆ ತಲುಪದೆಯೇ ಹೋದರೆ ಅದರ ಬರದದ್ದು ಏನು ಪ್ರಯೋಜನ? ಒಂದು ಕಾವ್ಯ ಅಥವಾ ಒಂದು ಕೃತಿ ಪಂಡಿತರನ್ನು ಎಷ್ಟು ತಲುಪಬಹುದೋ ಪಾಮರರನ್ನು ಅಷ್ಟೇ ರಂಜಿಸಬೇಕಾಗತ್ತೆ. ಪಂಡಿತ ಪಾಮರ ರಂಜನೆಯ ಆ ಒಂದು ಏನು ಹೇಳ್ತಾರೆ, ಅದಕ್ಕೊಂದು ಸಮತೋಲನವನ್ನು ಕಾಯ್ದಿಟ್ಟುಕೊಂಡು ಒಂದು ಕೃತಿ ರಚನೆ ಆಗಬೇಕಾಗತ್ತೆ. ಅದರಲ್ಲೂ ಹೆಚ್ಚು ಯಾವ ಮಾಸ್ ಜಾಸ್ತಿ ಇದೆ, ಯಾವ ಪಾಮರರು ಜಾಸ್ತಿ ಇದ್ದಾರಾ, ಪಂಡಿತರು ಜಾಸ್ತಿ ಇದ್ದಾರಾ, ಇದನ್ನು ನೋಡಿಕೊಂಡು ಕೂಡ ಬರೆಯುವಂಥದ್ದಿರತ್ತೆ. ಆದರೆ ಅದೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಲೆಕ್ಕಾಚಾರ ಹಾಕಿ ಕೇಶವ ಭಟ್ರು ಬರೆದಿದ್ದಾರೆ ಅಂತ ನನಗೆ ಅನಿಸಲ್ಲ. ಅವರು ಬಹಳ ಸಹಜ, ಸುಂದರ, ಸರಳ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಹೊಂದಿದ್ದಿರಬೇಕು ಅಂತ ನನ್ನ ಸ್ಟಡಿ ಮೈಂಡ್ ಹೇಳುತ್ತೆ, ನನ್ನ ಅಧ್ಯಯನ ಹಾಗೆ ಹೇಳುತ್ತೆ, ನನ್ನ ಆಲೋಚನಾ ಕ್ರಮ ಹಾಗೆ ಹೇಳುತ್ತೆ. ಅವರು ಜನರಿಗೆ ಹೋಗಬೇಕಾಗಿತ್ತು. ಯಾಕೆ ಹೋಗಬೇಕು ರಾಮಾಯಣ? ಯಾಕೆ ಅವರು ಗಂಭೀರ್ಯವಾಗಿ ಗಟ್ಟಿಯಾಗಿ ಏನೋ ಅರ್ಥವೇ ಆಗದ ಹಾಗೆ ಯಾಕೆ ಬರೆಯಲ್ಲ? ಇವತ್ತಿನ ಫ್ರೀ ವರ್ಸ್ನಲ್ಲಿ ಬರುವಂತಹ ಎಷ್ಟೋ ಕಾವ್ಯವನ್ನು ಓದ್ತಾ ಇರ್ತೀನಿ, ನನಗೇನೂ ಅರ್ಥನೇ ಆಗಲ್ಲ. ಕವಿತೆಗಳು ಕೇಳಿದ್ರೆ ಹೇಳ್ತಾನೆ, ನಿಮಗೆ ಅರ್ಥ ಆಗಲಿಲ್ವಾ? ಹಾಗಾದ್ರೆ ಅದೊಂದು ಯಶಸ್ವಿ ಕವಿತೆ ಅಂತ. ಆ ಕವಿತೆ ಯಾರಿಗೂ ಅರ್ಥ ಆಗದೆ ಇರೋದೇ ಅದರ ಯಶಸ್ಸು ಅನ್ನುವಂತಹ ಭಾವನೆ ಇವತ್ತಿನ ಜನಕ್ಕೆ ಬಂದುಬಿಟ್ಟಿದೆ. ಆದರೆ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ, ಇವತ್ತಿಗೂ ನಾವು ರಾಮಾಯಣ ಮಹಾಭಾರತದ ಹೆಸರನ್ನು ನಮ್ಮ ನೆಲದಲ್ಲಿ ಹೇಳ್ತಾ ಇದ್ದೇವೆ. ಈ ನೆಲದಿಂದ ವಿದೇಶದ ನೆಲಗಳಿಗೂ ಕೂಡ ಈ ಹೆಸರುಗಳನ್ನು ಹೊತ್ತೊಯ್ದಿದ್ದಾವೆ ಅಂತ ಹೇಳಿದ್ರೆ ಅದರ ಮೌಖಿಕ ಶಕ್ತಿ. ಆ ಕಾವ್ಯ ಎಲ್ಲ ಸಾಮಾನ್ಯ ಜನತೆಗೂ ತಲುಪೋದಕ್ಕೆ ಸಾಧ್ಯ ಆಗಿದ್ದಂತಹ ಅದರ ಶಕ್ತಿ ಇದೆಯಲ್ಲ, ಅದರ ಕಾರಣಕ್ಕೆ. ಆ ಶಕ್ತಿಯಲ್ಲಿ ಬಂತು, ಭಾಷೆಯಿಂದ ಬಂತು. ಅದಕ್ಕೆ ಸುಗಮ ವಾಹಕವೇ ಭಾಷೆ ಅಲ್ವಾ? ಆ ಭಾಷೆಯ ಕಾರಣಕ್ಕೆ ಇವತ್ತಿಗೂ ನಮ್ಮಲ್ಲಿ ರಾಮಾಯಣ ಮತ್ತು ಮಹಾಭಾರತಗಳು ಜೀವಂತವಾಗಿವೆ. ಈ ಒಂದು ಕೆಲಸವನ್ನು ತುಳು ರಾಮಾಯಣವನ್ನು ಬರೆಯುವಂತಹ, ಅಂದರೆ ಮಂದಾರ ರಾಮಾಯಣವನ್ನು ಬರೆಯುವಂತಹ ಕೇಶವ ಭಟ್ರು ಆ ದಿನಮಾನಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ನಾವು ಇದನ್ನು ಪರಿಭಾವಿಸ್ಕೊಳ್ಬೋದು. ಅಕಾಡೆಮಿ ಪ್ರಶಸ್ತಿ ಬಂತು. ಆದರೆ ಇವತ್ತಿನ ಜನಕ್ಕೆ ಕೇಶವ ಭಟ್ಟರು ಎಷ್ಟು ತಲುಪ್ತಾ ಇದ್ದಾರೆ ನನಗೂ ಗೊತ್ತಿರಲಿಲ್ಲ. ಇಲ್ಲಿವರೆಗೆ ಬರುವಾಗ ಒಂದಿಷ್ಟು ಮಟ್ಟಿಗೆ ಅಧ್ಯಯನ ಮಾಡ್ತಿರ್ತೇನೆ ನಾನು, ಬಟ್ ಅದು ಗೊತ್ತಿರಲಿಲ್ಲ. ಇಲ್ಲಿ ಕಾಂತಾವರಕ್ಕೆ ಬಂದಾಗ, ಇಂಟ್ರಡ್ಯೂಸ್ ಆದಾಗಷ್ಟೇ ನನಗೆ ಸಿಕ್ಕಿತ್ತು ಈ ಮಾಹಿತಿ ಅನ್ನೋದು. ಬಿಟ್ಟರೆ ನಾವು ಕೇಶವ ಭಟ್ಟರನ್ನು ಕೇವಲ ಈ ತುಳುನಾಡಿಗೆ, ಕೋಸ್ಟಲ್ ಏರಿಯಾಗಳಿಗೆ, ಕರಾವಳಿ ಪ್ರದೇಶಗಳಿಗೆ ಸೀಮಿತ ಮಾಡಿಸಿಕೊಳ್ಳದೆ ಇದರ ಪ್ರಚಾರ ಕಾರ್ಯವನ್ನು ಕರ್ನಾಟಕದ ಇನ್ನಿತರ ಭಾಗಗಳಿಗೂ ತೆಗೆದುಕೊಂಡು ಹೋಗಬೇಕು. ಈ ಪ್ರಚಾರ ಪ್ರಕ್ರಿಯೆಯಲ್ಲಿ ನನಗನ್ಸುತ್ತೆ ನಮ್ಮ ಮಂದಾರ ಫೌಂಡೇಶನ್ ಟ್ರಸ್ಟ್ ಹೆಚ್ಚಿನ ಕೆಲಸ ಮಾಡಬೇಕು ಅಂತ. ನನ್ನನ್ನು ಯಾವಾಗ ರಾಜೇಶ್ ಭಟ್ರು ಕೇಳಿದರು, ಈ ವಿಚಾರ ಎಲ್ಲ ನನ್ನ ಹತ್ರ ಡಿಸ್ಕಸ್ ಮಾಡ್ತಾಯಿದ್ರು ಆರಂಭದಲ್ಲಿ. ಆಗ ನಾನು ಹೇಳಿದೆ, ನೀವು ಈ ಕೇಶವ ಭಟ್ಟರನ್ನು ನಿಮ್ಮ ಜಾಗಕ್ಕೆ ಮಾತ್ರ ಸೀಮಿತ ಮಾಡಿಕೊಳ್ಳಲಾರದೆ ಹೊರಭಾಗಕ್ಕೂ ತರ್ತೀರಿ ಅನ್ನೋದಾದರೆ ನಾನು ನಿಮ್ಮ ಜೊತೆ ನಿಲ್ತೇನೆ.
ತುಂಬ ಉದಾಹರಣೆಗೆ ಒಂದು ಮಾತು ಹೇಳ್ತೇನೆ. ನಾವು ಅಂಬೇಡ್ಕರ್ ಅವರನ್ನು ಕೂಡ ಎಲ್ಲೋ ಒಂದು ಚಿಕ್ಕ ವಲಯಕ್ಕೆ ಸೀಮಿತ ಮಾಡಿ ಇಟ್ಬಿಟ್ವಾ ಅಂತ, ಯಾವುದೋ ಒಂದು ಕಟ್ಟುಪಾಡಿನಲ್ಲಿ ಅವರನ್ನಿಟ್ಟು ಆ ವರ್ಗದೊಂದಿಗೆ ಮಾತ್ರ ಗುರುತಿಸುವಂತಹ ಕ್ರಿಯೆ ನಡೀತಾ ಇದೆ. ಇದು ತುಂಬ ಅಪಾಯಕಾರಿ. ಯಾಕೆಂದರೆ ಅಂಬೇಡ್ಕರ್ ಅದರ ಚೌಕಟ್ಟನ್ನು ಮೀರಿ ಬೆಳೆದಿರುವಂತಹ ವ್ಯಕ್ತಿ, ಅವರ ಸಿದ್ಧಾಂತಗಳು ಬೇರೆ. ಅದೇ ರೀತಿ ಕೇಶವ ಭಟ್ರು ತುಳುವಿನಲ್ಲಿ ರಾಮಾಯಣ ಬರೆದಿರಬಹುದು, ಆದರೆ ಇದರ ವಿಸ್ತಾರ ಬೇರೆಯೇ ಆಗಿರತ್ತೆ. ಇಂತಹ ವ್ಯಕ್ತಿಗಳನ್ನು ನಾವು ಯಾವುದೋ ಒಂದು ಕಾಲದ ಮಿತಿಯಲ್ಲಿ ಅಥವಾ ಜಾಗದ ಮಿತಿಯಲ್ಲಿ ಅಥವಾ ಒಂದು ಚಿಕ್ಕ ಸೀಮಿತತೆಯೊಳಗೆ ಹಿಡಿದಿಡ್ಲಿಕ್ಕಾಗಲ್ಲ. ಇವರೆಲ್ಲ ಅಸೀಮ ಪುರುಷರು ಅಂತ ನಾನು ಭಾವಿಸ್ಕೊಳ್ತೇನೆ. ಹಾಗಾಗಿ ಇವರನ್ನು ಸೀಮಾತೀತವಾಗಿ ನಿಮ್ಮ ವಲಯದಿಂದ ನಮಗೊಂಚೂರು ಬಿಟ್ಕೊಡಿ ಸರ್, ಕೇಶವ ಭಟ್ರನ್ನ ನಿಮ್ಮಲ್ಲಿ ಮನವಿ ಇದೆ ನಮಗೆ, ನಮ್ಮ ಕಡೆಗೆ ಇವರನ್ನು ಕಳಿಸಿಕೊಡಿ. ನಾವು ಇವರ ಕನ್ನಡದ ರಾಮಾಯಣವನ್ನು ಅಲ್ಲಿ ಒಂದಷ್ಟು ಜನರೊಟ್ಟಿಗೆ ಪ್ರಚಾರ ಮಾಡ್ತೇವೆ, ಇವರನ್ನು ಹಾಡಿಸ್ತೇವೆ, ನಾಟಕಗಳನ್ನು ಮಾಡಿಸ್ತೇವೆ, ಯಕ್ಷಗಾನಗಳನ್ನು ಮಾಡಿಸ್ತೇವೆ. ಇವರನ್ನು ಮರುಹುಟ್ಟು ಕೊಡೋಣ ಇವರಿಗೆ. ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಎಷ್ಟೆಷ್ಟೋ ಮಹನೀಯ ಕವಿಗಳು ನಮ್ಮ ಕನ್ನಡದಲ್ಲಿ ಆಗಿ ಹೋಗಿದ್ದಾರೆ, ಕಾರಂತಜ್ಜ ಆಗಿದ್ದಾರೆ. ಇವತ್ತಿನ ಜನ್ರೇಷನನ್ನು ಕೇಳಿ ನೀವು ಅವ್ರು ಯಾರು ಅಂತ ಕೇಳ್ತಾರೆ. ಯಾಕೆ? ವೃತ್ತಿಗಾಗಿ ಓದು ನಡೀತಾ ಇದೆ ಇವತ್ತು, ಜ್ಞಾನಕ್ಕಾಗಿ ಓದು ನಡೀತಾ ಇಲ್ಲ. ನನಗೊಂದು ವೃತ್ತಿ ಬೇಕು, ಒಂದು ಗ್ರ್ಯಾಜುಯೇಷನ್ ಬೇಕು, ತಗೋ ಹೋಗು ಆಳ್ವಾಸ್ಗೆ ಹೋಗಿ ಸೇರ್ಕೋ, ಒಳ್ಳೆ ಎಜುಕೇಷನ್ ಕೊಡ್ತಾರೆ, ಪಾಸ್ ಆಗು, ಹೋಗು ಇಂಟರ್ನ್ಯಾಷನಲ್ ಲೆವೆಲ್ ಆಗಿಬಿಡ್ತೀಯ. ಈ ಸ್ಥಿತಿಯಲ್ಲಿ ನಮ್ಮ ಪೋಷಕರುಗಳನ್ನ ನೋಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ನಮ್ಮ ಆಳ್ವಾಸಲ್ಲಿ ಅವ್ರದ್ದು ಪ್ರಿನ್ಸಿಪಾಲ್ ಚೇಂಬರ್ ನೋಡಿ ನಾನು ಸುಸ್ತಾದೆ. ಅದೇನು ಅಂಗಡಿ ಇಟ್ಟಿದ್ದೀರಾ ನೀವು, ಏನು ಮಾರ್ಲಿಕ್ಕ ಇದು ಅನ್ನೋಂಥ ಸ್ಥಿತಿಯಲ್ಲಿ ನನಗೆ ಅನಿಸ್ತು. ಇದೇಂಥದ್ದು ಅಂತ ಕೇಳಿದೆ. ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಅದು ಎಷ್ಟು ಪಾರ್ಟಿಸಿಪೇಟ್ ಮಾಡ್ತಾರೆ ಮಕ್ಕಳು, ಅದೆಷ್ಟು ಬ್ಯಾಗ್ ಮಾಡ್ಕೊಂಡು ಬರ್ತಾರೆ ಮಕ್ಕಳು. ಅದ್ಭುತ ಸರ್, ಹ್ಯಾಟ್ಸ್ ಆಫ್ ಟು ಯು. ಅವರು ಹೇಳಿದ್ರು ನಂದೇನಿಲ್ಲ ಮೇಡಮ್, ಇದೆಲ್ಲ ಆಳ್ವರ್ದು, ಅವರು ಮಾಡ್ಕೊಂಡಿರೋದು, ನನ್ನ ಪಾತ್ರ ಪ್ರಿನ್ಸಿಪಲ್ ಅಷ್ಟೇ, ನನಗೆಂತ ಗೊತ್ತಿಲ್ಲ. ಈ ರೀತಿಯಾಗಿ ನಾವು ಮಕ್ಕಳನ್ನು ಬೆಳೆಸುವಂತಹ ಡೈಮೆನ್ಷನ್ಸನ್ನು ಕೊಡ್ತಾನೆ ಇಲ್ಲ ಇವತ್ತು. ಬನ್ನಿ ನಮ್ಮ ಬೆಂಗಳೂರು, ಮೈಸೂರು, ಬೇರೆ ವಿಭಾಗಗಳಲ್ಲಿ ನಿಮಗೆ ತೋರಿಸ್ತೇವೆ. ಮಕ್ಕಳಿಗೆ ಕುದುರೆಗೆ ಜೀನು ಕಟ್ಟಿದ ಹಾಗೆ ಮ್ಯಾಥಮೆಟಿಕ್ಸ್ 100ಗೆ 80 ಬಂತ, ಇಲ್ಲ ಯು ಹ್ಯಾವ್ ಟು ಇಂಪ್ರೂವ್. ಫಿಸಿಕ್ಸ್ 90 ಬಂತ, ಇಲ್ಲ ನೀ 98 ಹೋಗು. ಇದು ನೋಡು, ಅವನಿಗೆ 99 ಬಂತು, ನಿಂಗೆ ಯಾಕೆ 98.5? ಆ 0.5 ಎಲ್ಲಿ ಬಿಟ್ಟೆ ನೀನು? ಈ ರೀತಿಯ ಲೆಕ್ಕಾಚಾರದಲ್ಲಿ ಇವತ್ತಿನ ವಿದ್ಯಾಭ್ಯಾಸ ನಡೀತಾ ಇದೆ. ಇನ್ನು ಕುವೆಂಪು ಎಲ್ಲಿ ನೋಡ್ತೀರಿ, ಕೇಶವ ಭಟ್ರನ್ನ ಎಲ್ಲಿ ನೋಡ್ತೀರಿ, ಭಾಸ್ಕರಾನಂದ ಕುಮಾರ್ ಸರ್ ಅವರು ಹೇಗೆ ಅವರು ಬೆಳೆದಿರ್ಬೇಕಂತ ಒಮ್ಮೆ ಯೋಚನೆ ಮಾಡಿ. ಆ ಕಾಲದಲ್ಲಿ 90% ಇರಲಿಕ್ಕಿಲ್ಲ ಸರ್, ಡೆಫಿನೆಟ್ಲಿ ನಾಟ್. ಹೇಗೆ ಬೆಳೆದರು, ಹೇಗೆ ಅವರ ವ್ಯಕ್ತಿತ್ವ ವಿಕಸನಗೊಂಡಿತು? ವ್ಯಕ್ತಿತ್ವ ಅಂತ ಹೇಳಿದ್ರೆ ಬರೀ ಕಾರ್ಪೊರೇಟ್ ವಲಯದ ವ್ಯಕ್ತಿತ್ವದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆ ಆತ್ಮ ಸಂಸ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಆತ್ಮ ಸಾಕ್ಷಾತ್ಕಾರಗೊಳಿಸ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಹೇಗೆ ಅವರು ಅದಾಗ್ಲಿಕ್ಕೆ ಸಾಧ್ಯ ಆಗತ್ತೆ? ಈ ರೀತಿಯಾಗಿ ಎಲ್ಲಿವರೆಗೆ ನಾವು ಮಕ್ಕಳಿಗೆ, ಇವತ್ತು ಹೋಯ್ತು ಬರವಣಿಗೆ ಇಲ್ಲ, ಎಲ್ಲ ಕಂಪ್ಯೂಟರ್ ಯುಗದಲ್ಲಿ ನಾನು ಕೂಡ ಕೈಯಲ್ಲಿ ಬರೆಯೋದು ಮರ್ತೋಗ್ತಾ ಇದ್ದೀನಿ. ಎಲ್ಲ ಕಂಪ್ಯೂಟ್ರು, ಅದು ಸ್ಪೆಲ್ ಚೆಕ್ ಕೂಡ ಅದೇ ಮಾಡುತ್ತೆ. ನಾವೇನು ಕಾಗುಣ್ತಾನು ಕಲಿಬೇಕಾಗಿಲ್ಲ ಇವತ್ತು, ಅದೇ ಎಲ್ಲ ಸ್ಪೆಲ್ಲಿಂಗ್ ಚೆಕ್ ಮಾಡ್ಕೊಂಡು ಬಿಡುತ್ತೆ. ಮತ್ತಿನ್ನು ಓದಿ ಅಂತ ಹೇಳಿದ್ರೆ ಪುಸ್ತಕ ಓದೋದೇ ಇಲ್ಲ, ಎಲ್ಲರೂ ಅದು ಕಂಪ್ಯೂಟರ್ ಇದರಲ್ಲಿ ಮೊಬೈಲಲ್ಲಿ ಬಂದಿದೆ ಅಲ್ಲ, ಅದರಲ್ಲಿ ಕಿಂಡಲ್, ಅದರಲ್ಲಿ ಓದ್ಕೊಳ್ಳೋದು, ಏನೋ ಒಂದು ಆ ಟೈಮಿಗೆ ಏನು ಬೇಕದು ಗೂಗಲ್ ಮಾಡ್ಕೊಂಡು ನೋಡ್ಕೊಳ್ಳೋದು, ಆ ಸಂದರ್ಭಕ್ಕೆ ಮುಗಿಸಿಬಿಡೋದು. ಇದು ನಮ್ಮ ವಿದ್ಯಾರ್ಥಿಗಳ ಮುಂದಿನ ಪೀಳಿಗೆಗಳ, ವಿದ್ಯಾರ್ಥಿ ಅಂತಲೇ ಹೇಳಲ್ಲ, ಮುಂದಿನ ಪೀಳಿಗೆಗಳ ಸ್ಥಿತಿಗತಿಗಳಾಗಿದೆ. ಅಂತಲ್ಲಿ ಹಾಗಿರುವಾಗ ನಾವು ಸಾಹಿತ್ಯವನ್ನು ಹೇಗೆ ಪೋಷಿಸೋದು, ಕಲೆಯನ್ನು ಹೇಗೆ ಪೋಷಿಸೋದು, ಆಟೋಟ ಚಟುವಟಿಕೆಗಳನ್ನು ಹೇಗೆ ಪೋಷಣೆ ಮಾಡೋದು, ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ, ಅವರ ಆತ್ಮೋನ್ನತಿಗೆ ಬೇರೆ ಏನು ಕೆಲಸ ಮಾಡೋದು, ಹೇಗೆ ಕೆಲಸ ಮಾಡೋದು, ಏನು ಕೇಳಿದ್ರೂ ಆನ್ಲೈನ್ನಲ್ಲೇ ಮಾಡಿ ಅಂತ ಹೇಳೋವಂಥ ಸ್ಥಿತಿ ನಮ್ಮದಾಗಿ ಬಿಟ್ಟರೆ, ಕೊರೋನಾ ಪೀರಿಯಡನ್ನು ಹೊರತುಪಡಿಸಿಯೂ ಕೂಡ ಎಲ್ಲವನ್ನೂ ಅದರಲ್ಲಿ ನೋಡಿಕೊಂಡು ಬದುಕಿ ಅಂತ ಹೇಳೋದಾದರೆ, ನಾವು ಇವರನ್ನೆಲ್ಲ ಮರುಹುಟ್ಟಿಗೆ ಹಚ್ಚಬೇಕಾಗಿದೆ. ನಾವು ಇತ್ತೀಚೆಗಷ್ಟೇ ದೆಹಲಿ ಕರ್ನಾಟಕ ಸಂಘದ ಜೊತೆ ಒಂದು ಪುಸ್ತಕ ಮಾಡಿದೆ, ನಿರಂಜನರ ಕೃತಿಗಳನ್ನು ಮತ್ತೆ ಬರ್ಸಿಸ್ದೆ ನಾನು, ಮರು ವ್ಯಾಖ್ಯಾನ ಮಾಡಿಸಿ ತುಂಬ ದೊಡ್ಡ ಘಟಾನುಘಟಿಗಳ ಕೈಯಲ್ಲಿ ಬರ್ಸಿಸಿ ಅದನ್ನು ಸಂಪಾದನೆ ಮಾಡಿಕೊಟ್ಟಿದ್ದೆ. ಸೊ ಅದನ್ನು ಮಾಡುವಾಗ ಅನ್ನಿಸ್ತು ನನಗೆ, ಎಂಥ ವ್ಯಕ್ತಿತ್ವಗಳೆಲ್ಲ ಮರೆಯಾಗಿ ಹೋಗ್ತಾ ಇದ್ದಾರೆ, ಎಲ್ಲಿಯೋ ಕೊಚ್ಚಿ ಹೋಗ್ತಾ ಇದ್ದಾರೆ. ಇವರನ್ನೆಲ್ಲ ಹುಟ್ಟಿಸೋದು ಮತ್ತೆ ಹುಟ್ಟಿಸ್ಬೇಕಾಗಿದೆ. ಅಟ್ಲೀಸ್ಟು ಈ ಕೇಶವ ಭಟ್ಟರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಬಂದಿದೆ, ಇದು ಇವರನ್ನೇ ಕುರಿತು ಮಾಡೋದಿಲ್ಲ, ಸಮಾಜಮುಖಿಯಾಗಿರುತ್ತೆ ಅಂತ ಹೇಳ್ತಿದ್ದಾರೆ, ಆದರೂ ಈ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತೆ. ಇಂತಹ ಕೆಲಸವನ್ನು ನಾವು ಮಾಡಬೇಕು. ಇದಕ್ಕೆ ಯಾವುದೇ ಸೀಮಿತತೆ ಉಳಿಬಾರ್ದು, ಇದಕ್ಕೆ ಅನಂತತೆ ಬೇಕು, ಇದು ಇನ್ನೂ ವಿಸ್ತಾರಗೊಳ್ಳಬೇಕು ಅಂತ ನಾನು ಪರಿಭಾವಿಸ್ಕೊಳ್ತೀನಿ. ಮತ್ತು ಬಹಳ ಸಂತೋಷದಿಂದ ಒಂದು ಕೊನೆ ಮಾತನ್ನು ಹೇಳಿ ನಾನು ವಿರಮಿಸ್ಲಿಕ್ಕೆ ಹೋಗ್ತೀನಿ.
ನಮ್ಮ ಮಂದಾರದ ಹುಡುಗರು ಏನಿದ್ದಾರೆ, ನಮ್ಮ ರಾಜೇಶ್ ಭಟ್ರು ಇರ್ಬೋದು, ಅವರ ಸಂಪೂರ್ಣ ತಂಡ ಏನಿದೆ, ಅವರಿಗೆ ದೊಡ್ಡ ಅಭಿನಂದನೆಯನ್ನು ನಾನು ಸಲ್ಲಿಸಬೇಕು. ರುಡ್ಯಾರ್ಡ್ ಕಿಪ್ಲಿಂಗ್ ಅವರ ಒಂದು ಪದ್ಯನ ನಾನು ಒಂದ್ಸಲ ಟ್ರಾನ್ಸ್ಲೇಟ್ ಮಾಡಿದ್ದೆ. ಇಫ್ ಅಂತ ಆ ಪದ್ಯದ ಹೆಸರು, ಇಫ್ ಅಂತ. ನೀನು ಎಲ್ಲವನ್ನೂ ಕಳೆದುಕೊಳ್ತಾ, ಇದು ಕಳೆದುಕೊಳ್ತಾ, ಅದು ಕಳೆದುಕೊಳ್ತಾ ಹೋದರೆ ಅಂತ, ಆದರೆ ಅನ್ನುವಂತಹ ಶಬ್ದದಿಂದ ನಿಲ್ಲತ್ತದು ಇಫ್ ಅಂತ. ತುಂಬ ಫೇಮಸ್ ಪದ್ಯ ಅದು. 1909ನಲ್ಲೇನೋ ಬರೀತಾರೆ ರುಡ್ಯಾರ್ಡ್ ಕಿಪ್ಲಿಂಗ್ ಅವರು. ಅದರಲ್ಲಿ ಹೇಳ್ತಾನೆ, ನಿನ್ನ ಬೆವರು ಸುರಿಸಿ ನೀನೇ ನಿನ್ನ ಜೀವನವನ್ನು ಒತ್ತೆ ಇಟ್ಟು ಕಟ್ಟಿದಂತಹ ಒಂದು ದೊಡ್ಡ ಮಹಲು, ದೊಡ್ಡದು ಭೌತಿಕ ಇದು, ಎಲ್ಲವೂ ಬಿದ್ದು ಕಡೆಯ ಇಟ್ಟಿಗೆಯೂ ಕಣ್ಣಿಗೆ ಮರೆಯಾಗುವಷ್ಟು ಬಿದ್ದು ಹೋದ ನಂತರವೂ ನಿನ್ನ ಮುರಿದು ಹೋದ ಟೂಲ್ಗಳನ್ನು ತಗೊಂಡು, ಆಯುಧಗಳನ್ನು ತಗೊಂಡು ಮತ್ತೆ ಅದನ್ನು ಮೊದಲ ಇಟ್ಟಿಗೆಯಿಂದ ಜೋಡಿಸ್ತೀನಿ ಅಂತ ಹೇಳೋಕ್ಕೆ ನಿನಗೆ ಸಾಧ್ಯ ಆದರೆ ಆವತ್ತು ನೀನು ಜಗತ್ತನ್ನು ಗೆಲ್ಲಬಲ್ಲೆ, ಆವತ್ತು ನೀನು ವಿಜಯವನ್ನು ಸಾಧಿಸಬಲ್ಲೆ, ಆವತ್ತು ನೀನು ಮನುಷ್ಯ ಶಕ್ತಿಯನ್ನು ತೋರಿಸಿಕೊಡಬಲ್ಲೆ ಅನ್ನುವಂತಹ ಮಾತನ್ನು ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ಹೇಳ್ತಾರೆ. ಇದು ನನ್ನ ಮಂದಾರದ ಹುಡುಗರು ಇವತ್ತು ಮಾಡಿದ್ದಾರೆ. ಸಂಪೂರ್ಣವಾಗಿ ತ್ಯಾಜ್ಯದಲ್ಲಿ ಮುಳುಗಿ ಹೋಗಿರುವಂತಹ, ಅವರ ಮನೆಗಳೇ ನಿರ್ನಾಮವಾಗಿ ನಾಶಗೊಂಡು ಬದುಕಿಗೆ ಏನಪ್ಪ ಅಂತ ಹೇಳಿ ಹೊರಗೆ ಓಡಿ ಬಂದಂತಹ ಜನ, ನನ್ನ ಸಂಪೂರ್ಣ ಮಂದಾರದ ಜನ ಏನಿದ್ದಾರೆ, ಅವರೆಲ್ಲರೂ ಮತ್ತೆ ಅದನ್ನು ಪುನರ್ನಿರ್ಮಿಸೋದಕ್ಕೆ, ಮಂದಾರನೇ ಕಟ್ಟಬೇಕಾಗಿಲ್ಲ, ಅಲ್ಲೇ ಹೋಗಬೇಕಾಗಿಲ್ಲ, ಅಂಥದ್ದೇ ಮತ್ತೊಂದು ಶಕ್ತಿಯನ್ನು ನಿರ್ಮಿಸೋದಕ್ಕೆ ಅವರು ಸಿದ್ಧಗೊಂಡಿದ್ದಾರಲ್ಲ, ಅವರ ಮನಸ್ಥಿತಿಗೆ ಹೇಳಿ ಸ್ನೇಹಿತರೆ, ಅಭಿನಂದಿಸಬೇಕೋ ಬೇಡವಾ? ನಿಮ್ಮ ಚಪ್ಪಾಳೆ ಮೂಲಕ ಅದನ್ನು ಸೂಚಿಸಬೇಕು ಅವರಿಗೆ. ಅಂತಹ ಧೀಶಕ್ತಿಯನ್ನು ಕೊಟ್ಟಂತಹ ಭಗವಂತನಿಗೆ, ಅಂತಹ ಧೀಶಕ್ತಿಯನ್ನು ಕೊಟ್ಟಂತಹ ಇಂತಹ ಮಹನೀಯರುಗಳು, ಪ್ರಭಾಕರ್ ಜೋಶಿ ಅವರಿದ್ದಾರೆ ಇಲ್ಲಿ, ಇವರೆಲ್ಲರೂ ಅವರಿಗೆ ಮಾರಲ್ ಸಪೋರ್ಟ್ ಆಗಿ ನೈತಿಕ ಬೆಂಬಲವನ್ನು ಕೊಟ್ಟು ನಿಂತವರು. ಮತ್ತೆ ಆ ಕಸದಿಂದ ಎದ್ದು ಬರುವಂತಹ ಸ್ಥಿತಿಯಲ್ಲಿ ಇದ್ದಾರೆ ಮತ್ತು ಉತ್ಸವಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ಉತ್ಸಾಹ. ಕರೋನಾದ ಪೀರಿಯಡ್ ಬೇರೆ, ಕಳೆದ ವರ್ಷ ಅವ್ರಿಗಾದಂತಹ ಆಘಾತ ಬೇರೆ, ಈ ಕಡೆ ನೆರೆ ಅಂತಲೂ ಕರೆಯಲ್ಲ ಅದನ್ನು, ನೆರೆ ಹಾವಳಿಯಿಂದ ಆದಂತಹ ಕಸದ ತೊಂದರೆ, ಅದು ನೆರೆಗೂ ಕನ್ಸಿಡರ್ ಆಗಲ್ಲ. ಸರ್ಕಾರದ ರೂಲ್ಸ್ಗಳು ನಿಮಗೆ ಗೊತ್ತಿರುತ್ತೆ, ಬರೀ ರೂಲ್ ಭಾಷೆಯನ್ನು ನಾವು ಮಾತಾಡ್ತೇವೆ, ಕಾನೂನಿನ ಭಾಷೆ ನಮ್ಮದು. ಸೊ ಅಂಥಲ್ಲಿ ಅವರು ಯಶಸ್ಸನ್ನು ಗಳಿಸಿ ಅಷ್ಟು ಜನ ಸಂತ್ರಸ್ತರನ್ನು ಮೇಲೆತ್ತು, ಒಬ್ಬೊಬ್ಬ ಸಂತ್ರಸ್ತರ ಪ್ರಯಾಸವೂ ಇಲ್ಲಿ ಪರಿಗಣಿಸಬೇಕಾದಂತಹ ವಿಷಯ. ಮತ್ತು ಮಂದಾರರ ಮನೆ ಏನು ಹಾಳಾಗಿದೆ ಇವತ್ತು, ಕೇಶವ ಭಟ್ಟರ ಮನೆ ಏನು ಹಾಳಾಗಿದೆ, ಅದನ್ನು ಅದೇ ಸ್ಥಿತಿಯಲ್ಲಿ ಮತ್ತೆ ನಿರ್ಮಿಸಿ ಇಟ್ಟುಕೊಳ್ಳೋದಕ್ಕೆ ನಮ್ಮ ಮಂದಾರ ಫೌಂಡೇಶನ್ ಟ್ರಸ್ಟ್ ಮುಂದಾಗಿರುವಂಥದ್ದು ಕೂಡ ಸ್ವಾಗತಾರ್ಹವಾದಂತಹ ವಿಷಯ. ಇಂತಹ ಕಾರಣಗಳಿಗಾಗಿ ಈ ಹೆಸರು ಹಾಳಾಗಬಾರ್ದು, ಇದು ಚಿರಸ್ಥಾಯಿಯಾಗಿ ಉಳಿಬೇಕು ಅನ್ನುವಂತಹ ಕಾರಣಗಳಿಗಾಗಿ ಅಂತಹ ಒಂದು ಸುಂದರ ಪುಷ್ಪದ ಹೆಸರು, ತುಂಬ ಡೆಲಿಕೇಟ್ ಸೂಕ್ಷ್ಮವಾಗಿರುವಂತಹ ಪುಷ್ಪ. ನಾವು ಹೇಗೆ ಪಾರಿಜಾತವನ್ನು ಪರಿಗಣನೆ ಮಾಡ್ತೀವಿ ಅಷ್ಟೇ ಈ ಭಾಗದಲ್ಲಿ ನಮಗೆ ಕೇಳಿಬರುವಂಥದ್ದು ಮಂದಾರದ ಹೂವು ಬಗ್ಗೆ ಕೇಳಿದ್ವಿ ನಾವು ಚಿಕ್ಕ ವಯಸ್ಸಿಂದ, ಬಟ್ ನೋಡಿಲ್ಲ. ಬಟ್ ಇಲ್ಲಿ ಬೆಳೆಯತ್ತೆ ಅದು. ನನ್ನ ಸ್ನೇಹಿತರ ಮನೆಗಿಲ್ಲಿ ಬಂದಾಗ ನಾನು ಆ ಹೂವನ್ನು ನೋಡಿದ್ದಿದೆ. ಹಾಗಾಗಿ ಅಂತಹ ಒಂದು ಸೂಕ್ಷ್ಮತರವಾದಂತಹ ಸುಮಧುರವಾದಂತಹ ಒಂದು ಸುಂದರ ಪುಷ್ಪದ ಹೆಸರನ್ನು ಇಟ್ಟಿರುವಂತಹ ನಮ್ಮ ಮಂದಾರ ಫೌಂಡೇಶನ್ ಟ್ರಸ್ಟ್ ನಿಜವಾದ ಸಮಾಜಮುಖಿ ಕೆಲಸವನ್ನು ಮಾಡಲಿ, ಇದರ ಶಕ್ತಿ 4 ದಿಕ್ಕುಗಳಿಗೂ ಹರಡಲಿ ಅಂತ ನಾನು ಹಾರೈಸ್ತಾ, ಇವತ್ತು ಬಂದಿರುವಂತಹ ಈ ತುಳುವಿನ ವಾಲ್ಮೀಕಿ ಅಂತಲೇ ಕರೆದು ಬಿಟ್ಟಿದ್ದಾರೆ ನಮ್ಮ ಕೇಶವ ಭಟ್ರನ್ನ. ನೋಡಿ, ವಾಲ್ಮೀಕಿ ಅಂತ ಹೇಳಿದ್ರೆ ಬರೀ ಅದೊಂದು ಹೇಳ್ತಾರೆ, ಅದು ಹುತ್ತ ಕಟ್ಕೊತು ಅಂತ. ಹುತ್ತ ಅಲ್ಲ ಸ್ನೇಹಿತರೆ, ಅದು ತಪಸ್ಸು. ಅದರೊಳಗಿದ್ದ ತಪಸ್ಸಿನ ಪರಿಗಣನೆ ಇದು ವಾಲ್ಮೀಕ ಅಂತ ಹೇಳುವಂಥದ್ದು. ಸೊ ಆ ಒಂದು ತಪಶ್ಶಕ್ತಿಯಿಂದ, ಧೀಶಕ್ತಿಯಿಂದ ಮಾಡಿರುವಂತಹ ಕೇಶವ ಭಟ್ಟರ ಹೆಸರು ಚಿರಸ್ಥಾಯಿಗೊಳಿಸಲಿ. ಇದರಿಂದ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಆಗ್ಬೋದು ಅಥವಾ ನನ್ನ ಕಚೇರಿ ಕಡೆಯಿಂದ ಆಗಬಹುದು ಯಾವುದೇ ನೆರವು, ಯಾವುದೇ ಸಂಕಲ್ಪವನ್ನು ನನ್ನ ಸ್ನೇಹಿತರು ಮಾಡ್ಕೊಂಡು ಬರಲಿ, ಸಪ್ರೆ ಅವರಾಗಲಿ, ರಾಜೇಶ್ ಭಟ್ರಾಗಲಿ, ಅಥವಾ ನನ್ನ ಯಾವುದೇ ಗೆಳೆಯರು ಇಲ್ಲಿರುವಂಥವ್ರು ಬಂದರೂ ಕೂಡ ನನ್ನ ಇತಿಮಿತಿಯೊಳಗೆ ಏನೆಲ್ಲ ಸಾಧ್ಯತೆಗಳಿದ್ದಾವೆ ಖಂಡಿತ ನಿಮ್ಮ ಜೊತೆ ನಿಲ್ತೇನೆ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ. ಮೇಡಮ್ ಅವರು ಮಾರ್ಕಿನ ಬಗ್ಗೆ ಹೇಳಿದಾಗ ನನಗೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ನನ್ನಾಗೆ ದಡ್ಡವ. ಅವ 10ನೇ ಕ್ಲಾಸ್ PUCಯಲ್ಲಿ ಪಾಸ್ ಮಾರ್ಕ್ ಬಿಟ್ಟು ಬೇರೆ ತೆಗಿಲೇ ಇಲ್ಲ. ಮೊನ್ನೆ ಅವನ ಮಗನಿಗೆ PUCಯಲ್ಲಿ 99 ಮಾರ್ಕ್ ಬಂತು. ನಾನು ಕೇಳಿದೆ, ಅಲ್ಲ ಮಾರೆ, ಅದು ಯಾರ ಅಭ್ಯಾಸ ಬಂದದ್ದು, ನೀನು ನಾನೆಲ್ಲ ಒಂದೇ ತರಗತಿ, ಮಗ ಹೇಗೆ 99 ತೆಗೆದ ಅಂತ. ಅದಕ್ಕೆ ಅವ ಹೇಳಿದ, ಅದರಲ್ಲಿ 54 ನಂದು ಅಂತ ಹೇಳಿದ.
ಅಂದರೆ ಅವನಿಗೆ ಸಿಕ್ಕಿದ್ದು 35, ಉಳಿದ 54 ಅವನ ಮಗ ತೆಗೆದಂತೆ, ಹಾಗೆ 99 ಆದದ್ದು ಅಂತ. ಒಂದು ಮಾತು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು. ಭಾಷಣ ಮಾಡೋದಕ್ಕೆ ಪ್ರಾರಂಭದಲ್ಲಿ ನಾನು ಎಲ್ಲರಿಗಿಂತ ಕಿರಿಯವಳು ಅಂತ ಈ ಮಾತು ಪ್ರಾರಂಭಿಸ್ತಾ ಇದ್ದೇನೆ ಅಂತ ಹೇಳಿದರು ಅವರು. ನಮ್ಮಲ್ಲಿ ಒಂದು ಮಾತಿದೆ, ಕಿಶೋರಾಲಾಪಸ್ಯ ಅಂತ ಹೇಳ್ತೇವೆ. ವಯೋವೃದ್ಧರು ಜ್ಞಾನವೃದ್ಧರು ತುಂಬಿದಂಥ ಸಭೆಯಲ್ಲಿ ಕಿಶೋರಾಲಾಪಸ್ಯ ಅದು ನಂದು ಮಾತ್ರ ಇದಾದದ್ದು. ಒಂದು ಫೋನ್ ಕಾಲಿಗೆ, ರಾಜೇಶ್ ಭಟ್ ಅವರ ಒಂದು ಫೋನ್ ಕಾಲಿಗೆ ಮೈಸೂರಿಂದ ಒಂದು ಲೋಡು ಸಂತ್ರಸ್ತರಿಗೆ ಸಾಮಾನು ಆ ಕ್ಷಣದಲ್ಲಿ ತಂದುಕೊಟ್ಟು ಒಮ್ಮೆಗೆ ಪ್ರತಿಕ್ರಿಯಿಸಿದ್ದಾರೆ ಅಂತ ಹೇಳುವಂಥದ್ದು ನಾವು ಮೆಚ್ಚಿಕೊಳ್ಳುವಂಥ ವಿಷಯ. ಬರೀ ಮಾತಲ್ಲಿ ಮಾತ್ರ ಅಲ್ಲ, ಸಹೋದರಿ ಸ್ಥಾನದಲ್ಲಿ ನೀವಿದ್ದುಕೊಂಡು ಈ ಪ್ರತಿಷ್ಠಾನ ಖಂಡಿತ ಸಾಧನೆಯ ಹಾದಿಯಲ್ಲಿ ಇರ್ತದೆ ಅಂತ ನಂಬಿಕೊಂಡಿದ್ದೇವೆ. ಇದೀಗಾಗಲೇ ಇದರ ಪ್ರಾರಂಭದ ಹಂತದಲ್ಲಿ ಮಂದಾರ ರಾಮಾಯಣದ ಮೇಲೆ 2 ಜನ PhD ಮಾಡಿದ್ದಾರೆ ಈಗಾಗಲೇ. ಒಬ್ಬರು ಡಾಕ್ಟರ್ ನಿಕೇತನ್, ಮಂದಾರ ರಾಮಾಯಣದ ವಿಶಿಷ್ಟತೆ ಮತ್ತು ಅನನ್ಯತೆ ಅಂತ ಹೇಳೋದ್ರ ಬಗ್ಗೆ ಡಾಕ್ಟರೇಟ್ ಮಾಡಿದ್ದಾರೆ. ಇನ್ನೊಬ್ಬರು ಡಾಕ್ಟರ್ ಶಂಕರ್ ಭಟ್, ಮಂದಾರ ರಾಮಾಯಣ ದರ್ಶನಂ ತುಲನಾತ್ಮಕ ಅಧ್ಯಯನ ಅಂತ ಹೇಳುವ ಸಬ್ಜೆಕ್ಟಲ್ಲಿ ಡಾಕ್ಟರೇಟ್ ಮಾಡಿದ್ದಾರೆ. ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಇದೀಗಾಗಲೇ ತಮ್ಮ ಪ್ರಾಸ್ತಾವಿಕ ಮಾತಿನಲ್ಲಿ ಗೌರವಾನ್ವಿತರು ನಮ್ಮೊಂದಿಗೆ ಇಲ್ಲಿ 2 ಜನ ಗುರುತಿಸಲ್ಪಟ್ಟಿದ್ದಾರೆ. ಮಂದಾರ ಕೇಶವ ಭಟ್ರ ಆತ್ಮೀಯತೆಯ ವರ್ಗದಲ್ಲಿರುವವರು. ಅವರು ಯಾಕೆ ಇವತ್ತು ನಮ್ಮಿಂದ ಗೌರವ ಸ್ವೀಕರಿಸ್ತಾರೆ ಅಂತ ಸವಿವರವಾಗಿ ಅವರು ತಿಳಿಸಿಕೊಟ್ಟಿದ್ದಾರೆ. ವೇದಿಕೆಯ ಮುಂಭಾಗಕ್ಕೆ ಬಂದು ಪ್ರತಿಷ್ಠಾನದ ವತಿಯಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದಿವಂಗತ ಬಾಲಕೃಷ್ಣ ಶೆಟ್ಟಿ ಪೊಳಲಿ ಇವರ ಪರವಾಗಿ ಅವರ ಧರ್ಮಪತ್ನಿ ಶ್ರೀಮತಿ ವಜ್ರಾಕ್ಷಿ ಬಾಲಕೃಷ್ಣ ಶೆಟ್ಟಿ ಇವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಾಲು ಹಾಕಿ ಸಿಯಾಳ ವಿಳ್ಯವನ್ನು ತಟ್ಟೆಯಲ್ಲಿಟ್ಟು ಒಣಹಣ್ಣುಗಳ ಬುಟ್ಟಿ, ಗೌರವ ಫಲಕ, ನೆನಪಿನ ಕಾಣಿಕೆಯೊಂದಿಗೆ ಗೌರವಾರ್ಪಣೆ. ಮಕ್ಕಳಿದ್ರೆ ಬನ್ನಿ ಸೇರಿಕೊಳ್ಳಿ ವೇದಿಕೆಗೆ. ವೈದ್ಯರತ್ನ ಡಾಕ್ಟರ್ ಕೆ ಭಾಸ್ಕರಾನಂದ ಕುಮಾರ್ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಇದೀಗ ಸನ್ಮಾನಿತರಿಂದ ಮನದಾಳದ ಮಾತು. ಗದ್ದುಗೆಡು ಕುಲ್ಲದನ ಮಾತ ಮಹನೀಯರೇ, ಮಂದಾರ ಕೇಶವ ಭಟ್ರನ ಅಭಿಮಾನಿಲೆ ಇತ್ತೇನೆ ಮಸ್ತ್ ಪುರ್ತ ತಂದು ಎಂಕ್ ಮುದ್ದ ಭಾಷಣ ಮಲ್ಪರೆ ಎಂಕಲ ಇಷ್ಟ ಇಜ್ಜಿ ಆಂಡಲ ಮಂದಾರದಾರನ ಬೊಕ ಎಂಕಲ್ನ ಸಂಬಂಧಗಳು ಒಂಜಿ ರೀತಿದ ತುಮುಲ ಉಂಡು ಪಾತೆರೋಡು ಅಂತ ಪಂಡ ದಾಯ ಪಣ್ಣಗ ಯಕ್ಷಗಾನ ಕ್ಷೇತ್ರವು ಯಾನ್ ಪೊಗಿ ಸಾಯಂ ಟೈಮುಡು ಎಂಕನ ಊರ್ದಾಕ್ಲು ಮಾತೆಲ್ಲ ಕೊಡ್ದು ನಾಡ ಭೀಷ್ಮ ಪರ್ವದ ಭೀಷ್ಮ ಮಲ್ಪಡು ಪಂಡಿ ಸರಿಯಾಗಿ ಭಾಗವತಿಗೆ ಜಿಂದಾಣ ಮಲ್ಪರ ಭಾರಿ ಕಷ್ಟ ಅಂದು ಗೊತ್ತಿದ್ದದೆ ಐಕೋಸ್ಕರ ಮಂದಾರ ಕೇಶವ ಭಟ್ಟರಿನ ತರ್ಪಡಾಂಡ್ ಕಟೀಲು ಅಂಚ ಯಕ್ಷಗಾನ ಭೀಷ್ಮ ಪರ್ವದ ಭೀಷ್ಮಾರ್ಜುನದ ಪದ್ಯಗಳನ್ನು ಬೆಳೆಸ ಒಂದು ಮಲ್ತಿ ಭೀಷ್ಮಗೆ ಮಂದಾರ ಕೇಶವ ಭಟ್ರು ಪದ್ಯ ಬಣ್ತೀರಿ ಒಂತ ಮಂಡಚ್ಚೇರ್ನ ಶೈಲಿ ನಿಧಾನವಾದ ಪಣೊಂದಿತ್ತೀರಿ ಅಭಿನಯ ಭಾರಿ ಅನುಕೂಲತೆ ಇತ್ತು ಲೆಕ್ಕ ತಾಪಣ ನಿಡ್ಲೆ ನರಸಿಂಹ ಭಟ್ರು ಏನನ್ನು ಹಾಳು ಮಲ್ತಿ ಜನಕ್ಲೇಡ 6 ಯಕ್ಷಗಾನ ಕ್ಷೇತ್ರವು ಇತ್ತು 4 ಆರ್ನ ಒತ್ತಾಗಿ ಅನ್ವೇಷ ಶುರು ಮಲ್ತೀನಿ ಅಭಿನಯ ನಿಮ್ಮ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ, ಭಾಗವತಿಗೆ ಸರಿಬೇಕು ಅಂತ ಪಣದು ಮಂದ ಬೇರೆದಾರಿನ ತರ್ಪಡಾದಿನಿ ಅಂಚ ಎನ್ನ ಯಕ್ಷಗಾನದ ಒಂಜಿ ರೀತಿಯ ಪ್ರವೇಶ ಅನ್ಪಣೋಲಿ ಐಡದ ಬೊಕ್ಕ ಮಸ್ತ್ ಆಕ್ಟಿವಿಟಿ ಜಾಸ್ತಿ ಆವೊಂದು ಉಡುಪಿಡು ಅಂಧೈಗ ಬಡುಪಿನ ನಾಟಕಗಳ ಏನು ಪ್ರವೇಶ ಮಲ್ತೆ ಅವು ಎನ್ನ ಸುರು ತಬಕ ಕಡೇತ ನಾಟಕ ಐಟ್ ಆಳ್ವೆರಲ ಯಾನ ಒಟ್ಟಿಗೆ ವೇಷ ಮಲ್ದ ಎನ್ನ ಸಹ ಕಲಾವಿದರು ಅಂಚ ಆ ನಾಟಕ ದಾಯಿಗ ಕಡೆ ತಂದು ಮಣ್ಣಗ ಅಪನ ಏರ ಪಂಡೇರು ವಿಮರ್ಶಕರು ಮನದಾನಿ ಭಾರಿ ವಿಮರ್ಶೆ ಮಾತಿತ್ತಂಡು ಅಷ್ಟೊತ್ತೊಮ್ಮೆ ಭಾರಿ ಲಾಯ್ಕ್ ಆತನ್ರಿ ಆಂಡ ಯಕ್ಷಗಾನದ ಗಾಳಿ ಮಸ್ತಿತ್ತು ನಿಲ್ವಂಡಿರು ಐಡ್ದವರ ಯಾನು ನಾಟಕ ಹೋಗುತ್ತಿಲ್ಲ ಅಂಜಲಿ ಕೊರಿಯೆ ಯಕ್ಷಗಾನ ನೋಡು ಮುಂದುವರಿತೆ ಯಾವಣ್ಣ ಎಂಕ್ ಬಹಳ ಒಂಜಿ ಆತ್ಮೀಯತೆಗೆ ಹೃದಯ ಮುಟ್ಟುಣ ವಿಷಯ ಬಣ್ಣ ಯಕ್ಷಗಾನ ಇನಿಗೆಲ್ಲ ಯಾನು ಎತ್ತೋ ಸಾರಿ ಕೆಲವು ಸಾರಿ ಭಾಷಣ ಮಲ್ಪನಾರು ಬಣ್ಪೇರಿ ಇದು ಯಕ್ಷಗಾನನೇ ಅಂಟು ಭಾಷಣ ಅಂತ ಆವಡಪ್ಪ ಎಂಚಿನೆತ್ತಣ್ಣ ಆ ಸುಖ ಇನಿ ಒಂಜಿ ಲೆಕ್ಕೊಡು ಮರಾಯಿನ ನಕ್ಕೊಂದು ಪರ ಇರು ಬಣ್ಲಕ್ಕ ಕಮ್ಮೆನ ನೆಂಪಾಪುಂಡೆ ಕಂಚ ಆ ಸ್ಥಿತಿಗೆ ಸೇರಿದೆ ದುಮ್ಮದ ಪಾರ ನೆನಪುಣಗ ಭಾರಿ ಖುಷಿ ಆಪುಂಡು ಇತ್ತ ಜೋಶಿ ರಂಜಿ ಪಾತೆರ ಪಂಡೇರು ಪೆತ್ತಗೆ ಕಾರು ಕೊರಿ ಡಾಕ್ಟರ್ ಮಾಡದು ನಿಖಲಿಗೆ ಆಶ್ಚರ್ಯ ಅವು ಸತ್ಯ ಬಂದ ಯಾನ ಆತ್ಮಲ್ಲ ಜನತ್ ಒಂದಿನ ಕುದುಂದು ಪಣ ಎಡ ಬತ್ತು ಬಂಡೇರು ಪೆತ್ತ ಗುಂಜಿ ಕಾರ ತುಂಡಾತಂಡು ಇತ್ತ ವೆಟರ್ನರಿ ಡಾಕ್ಟರ್ ಬಂಡೇರು ಅವು ಪ್ರತಿ ಸಾಲ ಗಾಯ ಮಲ್ತಂದು ಬರ್ಪುಂಡು ದಾದ ಮಲ್ಪುಣ ಈಕಂದು ಒಂಜಿ ಕೃತಕ ಕಾಲು ಕೊರಲಿ ಯಾಕಂಡ್ರಿ ನಾನಪ್ಪನ ಗಾಯ್ತ ಡೈರೆಕ್ಟರ್ ಆದಿತ್ತೆ ಪೋದು ತುಂಡು ನಾಡಾಯ್ತ ಎನಾಟಮಿ ಗೊತ್ತಾಯ್ತು ಕಣಕ್ಕೆ ಎನಾಟಮಿ ಪುಸ್ತಕ ಕೊರಿಯರು ಹ್ಯೂಮನ್ ಎನಾಟಮಿಡ್ ಈ ಪೆಟ್ಟೆಲ್ಲ ಬರ್ಪುಣ ಮಣಿಗಂಟದ ಐಟೆ ಪುಣ ಮುಂದು ಅವು ಸೊಂಟದ ಐಟೆ ಉಂಡು ಪೂರ ಮಾಡಿಫೈ ಮತ್ತು ದಾದನ ಒಂಜಿ ಆರ್ಟಿಫಿಷಿಯಲ್ ಮಲ್ತು ಕೊರಿಯ ಅಂಕ್ಲು ಅವು ಮಲ್ಲ ವಿಷಯ ಅತ್ತು ಅವು ನಡತ್ತೊಂದು ಬಲಿತೊಂದು ಉಪ್ಪಣಗ ಒಂದಿನ ನಾನು ಪೂರ್ಣಗ ಅಲ್ತ ಕೆಲಸದ ಬಂಡಿ ಎಂಚಿನ ಸ್ವಾಮಿ ಕಾರು ಕೊಡ್ತಾರೆ ಇತ್ತ ಉಂತನ ಅವಳು ಉಂತು ಮಾತಾಡಿದ್ದ ತಿರ್ಕೊಂಡು ನಾನು ಐನು ಮನೆ ಪಂದಗಳು ನನಗೆ ಕಾರ್ ಎತ್ತು ಬಿಟ್ಬಿಡಿ ಬಂಡಿರು ಅಂತೂ ಆ ಅಂಚ ಒಂಜಿ ವಿಷಯ ಆದಿತ್ತಂದು ಆಂಡ ಪ್ರಚಾರಕ್ಕೆ ಬರ್ರೆ ಕಾರಣ ಇಂಚಿನ ಕೇಳಿದ ಅಣ್ಣವರಿ ಬುಲ್ದುಮಾನದಾಯ ಮಣಿಪಾಲ ಬತ್ತಿತ್ತೆ ಅಪ್ಪನಾಗ ಅಪ್ಪನ ಆ ಕಾಲೋಡು ಬುಲ್ದುಮಾನದಾಕ್ಲಿ ಬತ್ತಿ ಕೂಡ್ಲಾಕ್ಲಿ ಒಂಜಿ ವಾಟ್ ಯು ಥಿಂಕ್ ಆಫ್ ಮಣಿಪಾಲ್ ಅಂತ ಕೇಳೋಣ ಒಂಜಿ ಜರ್ನಲಿಸ್ಟ್ನ ಇತ್ತನನಿ ಅಂಚ ಕೇಳ ಐ ಕುಂಟ್ ಬಿಲೀವ್ ಕೌ ಹ್ಯಾಸ್ ಬಿನ್ ಗಿವನ್ ಅನ್ ಆರ್ಟಿಫಿಷಿಯಲ್ ಲಿಂಬ್ ದಿಸ್ ದ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಬಂಡಿ ಮಕ್ಕ ಬಾತ ಪ್ರಚಾರ ಮಾಧ್ಯಮಗಳು ಬತ್ತಂಡು ನ್ಯೂ ಯಾರ್ಕ್ ಟೈಮ್ಸ್ ಹೊಡೆದಂಕ $300 ಬತ್ತಂಡು ಅಂಚ ಗೊತ್ತಿಜ್ಜಂದು ಒಂಜಿ ವಿಷಯತ್ ಎನ್ನಡ್ದು ಮಸ್ತ್ ಬುದ್ಧಿವಂತರು ಇಲ್ಲೂ ಕೂಡ ಮಸ್ತ್ ಜನ ಉಳ್ಳೇರು ಅಣ್ಣ ಭಾರತ ದೇಶಡು ಆ ಒಂಜಿ ಸಂದರ್ಭತ್ತಿನ ಎಂಕ್ ಎನ್ನ ಕೈಟು ಆದುಕೊಂಡು ಆ ಕಾಲಡು ಪೆತ್ತಗೆ ಬಹುಶಃ ಯಾನ್ ಕೊಡ್ತಾನೆ ಇಡೀ ವರ್ಲ್ಡ್ ಡೇ ಒಂಜಿಂದ 6 ಪಂಡೇರು 6 ಪಣ್ಣೆಡ್ದವ್ರು ಸತ್ಯ ಅಂತ ನಂಬಿಯಾನೆ ಈ ಪಾತ್ರೆಯನ್ನು ದಾಯಬಣ್ಣ ಪ್ರಮಾಣ ನಾಂಡ ಆಯ್ತೋ ಸಾರಿ ಅಂಚಿನ ಸಂದರ್ಭಲು ಜೀವಮಾನೋಡು ಮಸ್ತ್ ಬತ್ತನಿಲ್ಲ ಮಾತೇನೆ ಯಾನೇ ಗ್ರ್ಯಾಬ್ ಮಲ್ದಜಿ
ನಾನು ಕಳೆ ಒಂದನೇ ಹೆಚ್ಚು ಮಲ್ದ್ರೆ ಭಾರಿ ಕಡಿಮೆ ಅಂದು ಎನ್ನ ಗಡಿಕೆ ಬೊಕ್ಕ ಒಂಜಿ ಪಾತೆರ ಯಕ್ಷಗಾನದ ಮಟ್ಟಿಗೆ ಪ್ರಭಾಕರ್ ಜೋಶಿಯರು ಮಸ್ತ್ ಮೆರೆತಿರು ಓಲು ತಾಳ ಮದ್ಲಿಡು ರಂಗೊಡತ್ತು ರಂಗುಡು ಯಾನೆ ಆರತ್ತು ಇನ್ನೀಗದಾಯ ನಾನು ಏರಾಣಲೆತ್ತದ ಯಕ್ಷಗಾನೋಡು ಒಂಜಿ ಪಾತ್ರ ಮಲ್ಪಲಿ ಬಣ್ಣ ನಾನು ಯಾನ ಇಕ್ಸಿ ತಯಾರದಲ್ಲಿ ಬಣ್ಣೊಂದು ಮಂದಾರು ಕೇಶು ಭಟ್ರೆ ನೆನೆತೊಂದು ಎನ್ನ ಪಾತ್ರೆ ಮುಗಿಪಾವೆ ಬುಕೊಂಜಿ ಪಾತ್ರೆ ಪಣೋಡೆಯಾನ್ ಇದು ನಿಜ ಇನಿ ಬಾಲಕೃಷ್ಣ ಬಳ್ಳಲಿ ಅವರಿಗೆ ಆ ಪಿಂಜಿತ್ತಿ ಮರ್ಯಾದಿ ಅನ್ನ ಬಡದೆ ಅವೊಂದುಂಡು ಮಂದಾರ ಕೇಶವ ಭಟ್ರು ಪ್ರತಿ ಸಾರಿ ಆಸ್ಪತ್ರೆಗೆ ಬಂದಾಗಲ್ಲ ಅವ್ರನ್ನ ಒಟ್ಟಿಗಿತ್ತನಾರು ಪೊಳಲಿದಾರು ನಿಜವಾಗಿ ಅಂಚಿತ್ತಿನ ಶಿಷ್ಯನ ತಿಕ್ಕುಣನೇ ಭಾರಿ ಕಷ್ಟ ಅವು ಮಂದಾರದಾರನ ಮಲ್ಲ ಭಾಗ್ಯ ಆರ್ನ ಸೇವೆನ ನಿರಂತರವಾದ ಮಲ್ತ ಎತ್ತೀರಿ ಯಾನ್ ಕೇವಲ ಒಂಜಿ ಕೈಕಂಬದ ಲೆಕ್ಕ ಅಕ್ಲ ಆಸ್ಪತ್ರೆ ಬತ್ತಂದಾಂಡ ಅರೆ ತೊಂದರೆ ಮತ್ತೆ ಕೇಳೊಂದು ಇಂಚಿತ್ತಿನ ಡಿಪಾರ್ಟ್ಮೆಂಟ್ ಕಡ್ಪಣಿ ಅವತ್ತ ಡಾಕ್ಟ್ರಿಗೆ ಇಂಜು ಫೋನ್ ಮಲ್ತು ಪಣ್ಪುಣಿ ಮಾತಿರಲ್ಲ ಪುರ್ಲುಡು ತೂವೊಂದಿರ್ಬಿಡು ನಾನು ಹಿಡ್ದಿಚ್ಚಿ ಅಂದಲ್ಲ ಮಲ್ದಜಿ ಆಂಡಲ ಏನನ ಇನ್ನು ಲೆತ್ತದೆ ಸನ್ಮಾನ ಮಲ್ದಿರು ಆ ನಿಜವಾದ ಸನ್ಮಾನ ಎನ್ನಡದು ಹೆಚ್ಚು ಪೋಡಿತ್ತು ನಿಜವಾದ ಬಾಲಕೃಷ್ಣ ಶೆಟ್ಟರಿಗೆ ಅಂಚಿದೆ ಬಾಲಕೃಷ್ಣ ಭಟ್ ನಮ್ಮೊಟ್ಟಿಗೆ ಇಜ್ಜಿರು ಅವ್ನು ನೆನತು ನಮ್ಮ ಕರ್ತವ್ಯ ಅನ್ಪಣಂದು ನನ್ನ ಪಾತ್ರೆ ಮುಗಿಪಾಗ ನಾನು ಚಿಕ್ಕದಿರುವಾಗ ಯಕ್ಷಗಾನದಲ್ಲಿ ಹೇಗೆ ಆಸಕ್ತಿ ಬಂತು ಅಂತ ಹೇಳೋದಂತ ಅತ್ಯಂತ ನವಿರಾಗಿ ನಿರೂಪಿಸಿ ನಮಗಾಗ ಸ್ಟೇಜಲ್ಲಿ ದಿಂಗಣ ತೆಗೆದವ ದೊಡ್ಡ ಹೀರೋ ಎಷ್ಟು ಕುಣಿತಾನೆ ಅಷ್ಟೊಂದು ಮಾತೆಯನ್ನು ಪ್ರಾರಂಭ ಮಾಡಿದ ತಕ್ಷಣ ಅಯ್ಯೋ ಎಷ್ಟೊತ್ತು ಮಾತಾಡ್ತಾನೆ ಅಂತ. ಅದು ನಮ್ಮ ಚೈಲ್ಡ್ಹುಡ್ ದಿನಗಳು. ಪ್ರಖರವಾದ ಮಾತು ಪಾಂಡಿತ್ಯ ಏನು ಬೇಕು ಅಂತ ಗೊತ್ತಾದ ಮೇಲೆ ಯಕ್ಷಗಾನದ ವಿವಿಧ ಮಜಲುಗಳು ಗೊತ್ತಾದದ್ದು. ಈ ನಿಟ್ಟಿನಲ್ಲಿ ಒಮ್ಮೆ ಬಾಲ್ಯಾವಸ್ಥೆಗೆ ಕೊಂಡೋದ್ರು ಅವರು. ಯಕ್ಷಗಾನದಲ್ಲಿ ರಂಗದಲ್ಲಿ ನಾನೇ ಅಂತ ಹೇಳುವ ಜೋಶ್ ಕೇಳಿ ನನಗೆ ಒಮ್ಮೆ ನನ್ನ ಬಾಲ್ಯಾವಸ್ಥೆ ನೆನಪು ಅಂತ. ಯಕ್ಷಗಾನ ಇರುವುದೇ ಹಾಗೆ. ಒಂದು ಮಾತು ಹಂಚಿಕೊಳ್ಬೇಕು. ಒಬ್ಬ ಹಾಡುಗಾರನಿಗೆ ಇದ್ದಕ್ಕಿದ್ದಾಗೆ ಹಾಡಲಿಕ್ಕೆ ಆಗದಿದ್ದರೆ ಹೇಗಾಗಬಹುದು ಅಂತ ತೋರಿಸಿದ ಒಂದು ಫಿಲ್ಮ್ ಬಂತು ಕನ್ನಡದಲ್ಲಿ, ಮಲಯ ಮಾರುತದಲ್ಲಿ ವಿಷ್ಣುವರ್ಧನ್ ಆ್ಯಕ್ಟ್ ಮಾಡಿದರು. ಆ ನೋವು ಒಳಗೆ ಏನುಂಟು, ಕುದಿ ಏನುಂಟು ಅದೆಲ್ಲ ಹೊರಗೆ ಹಾಕಬೇಕು, ಆದರೆ ಹಾಡಲಿಕ್ಕೆ ಆಗ್ತಾ ಇಲ್ಲ. ಇದು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಮಂದಾರ ಕೇಶವ ಭಟ್ರು ಸ್ವತಃ ಪ್ರಸಂಗಕರ್ತರು, ಭಾಗವತಿಗೆ ಅರ್ಥಗಾರಿಕೆ ಎಲ್ಲವೂ ಮಾಡ್ತಾ ಇದ್ದಾಗ ಸ್ವರದ ಸಮಸ್ಯೆ ಬಂದಾಗ ಅವರನ್ನು ಮಣಿಪಾಲದ ಆಸ್ಪತ್ರೆಯಲ್ಲಿ ಅರೇಂಜ್ ಮಾಡಿ ಪುನಃ ಹಾಡುವ ಹಾಗೆ ಸ್ವರ ಬರುವ ಹಾಗೆ ಮಾಡಿದ್ರಲ್ಲಿ ನಮ್ಮ ಡಾಕ್ಟ್ರು ಅದಕ್ಕೆ ಉಪಕಾರ ಮಾಡಿದ್ದಾರೆ ಅಂತ ಅವರ ಮೊಮ್ಮಕ್ಕಳು ಇವತ್ತು ನೆನಪು ಮಾಡಿ ಮಾತಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಮಂದಾರರೊಟ್ಟಿಗೆ ಜೊತೆ ಆಗಿದ್ದುಕೊಂಡು, ಹಾಗೆ ಮಂದಾರ ಕೇಶವ ಭಟ್ರು ಇವತ್ತು ಇಷ್ಟು ಈ ಹಂತದಲ್ಲಿ ನೆನಪಿಸಿಕೊಳ್ಳಬೇಕಾದ ಸಂದರ್ಭ ತನಗ ಅವರಿಗೆ ವಿಸ್ತೃತವಾಗಿ ಜೊತೆಗಿದ್ದವರು ದಿವಂಗತ ಬಾಲಕೃಷ್ಣ ಶೆಟ್ಟಿ ಅವರ ನೆನಪಿನಲ್ಲಿ ಅವರ ಧರ್ಮಪತ್ನಿಗೆ ನಾವು ಇವತ್ತು ಸನ್ಮಾನ ಮಾಡಿದ್ದೇವೆ. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಮೊನ್ನೆ ಐಲೇಸ ಕಾರ್ಯಕ್ರಮದ ನಿರೂಪಣೆ ಸಡನ್ನಾಗಿ ಮೊಬೈಲ್ನಲ್ಲಿ ಲೈವ್ ಬರುವಾಗ ನೋಡುವಾಗ ನನಗೆ ಅವರದ್ದು ಮುಖಪರಿಚಯ ಕೂಡ ಇರಲಿಲ್ಲ. ಅತ್ಯುತ್ತಮವಾಗಿ ಒಂದು ಕಾರ್ಯಕ್ರಮವನ್ನು ಹೇಗೆ ನಿರೂಪಣೆ ಮಾಡ್ಬೋದು, ಆ ಹಾಡಿನ ಸಾಹಿತ್ಯದ ಬಗ್ಗೆ ವಿವರವನ್ನು ಕೊಡ್ತಾ ಶ್ರೀಯುತ ಅದು ಯಾರು ಅಂತ ಪ್ರಮೋದ್ ಸಪ್ರೆ ಅವ್ರದ್ದು ನಾನು ಕೇಳುವಾಗ ಅವರು ಹೇಳಿದ್ದು ನಾಡಿದ್ದು ವೇದಿಕೆಯಲ್ಲಿ ಇರ್ತಾರೆ ಅವರು. ಶ್ರೀ ಶಾಂತಾರಾಮ್ ವಿ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅವರು ದಯವಿಟ್ಟು ಎರಡು ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ. ನಾನು 2 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೇನೆ. ಇಂತಹ ಒಂದು ವಿದ್ವತ್ ಸಭೆಗೆ ಬರಬೇಕಾದ್ರೆ ಯೋಗ ಮತ್ತು ಯೋಗ್ಯತೆ ಬೇಕಂತೆ. ಯೋಗ್ಯತೆ ಬಗ್ಗೆ ನಾನು ಮಾತಾಡಲ್ಲ, ಆದರೆ ಯೋಗದ ಬಗ್ಗೆ ಒಂದು ಮಾತು. ನಾವು ಐಲೇಸ ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದು ನಮ್ಮ ಗಾಯಕ ಶ್ರೇಷ್ಠ ರಮೇಶ್ ಚಂದ್ರ ಅವರ ನೇತೃತ್ವದಲ್ಲಿ ಸಂಗೀತ, ಸಾಹಿತ್ಯ ಮತ್ತು ಸಂಸ್ಕೃತಿ ಅನ್ನೋ ಟ್ಯಾಗ್ ಲೈನ್ ಇಟ್ಕೊಂಡು ಈ ಸಂಸ್ಥೆಯನ್ನು ಹುಟ್ಟಾಕಿದ್ದು. ಅದರ ಮೊದಲ ಪ್ರಯತ್ನ ಅಂತ ಹೇಳಿ ನಾನು ತುಳು ಅಕಾಡೆಮಿ ಸಿರಿಚಾವಡಿಯಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದು. ಮೇಡಮ್ ಪೂರ್ಣಿಮಾ ಅವರು ಹೇಳಿದರು, ಅನಂತತೆ ಬೇಕು ಇಂಥ ಮಹನೀಯರಿಗೆ ಅಂತ. ನಮಗೂ ಅದೇ ಅನಿಸಿತ್ತು. ನಾವು ಐಲೇಸವನ್ನು ಇವತ್ತಿಗೆ 22 ದೇಶದಲ್ಲಿ ಹಂಚುತ್ತಾ ಇದ್ದೇವೆ. ವರ್ಚುವಲ್ ಮೀಡಿಯಾದ ಮುಖಾಂತರ ನಾವು ಇಟಲಿ, ನೈಜೀರಿಯಾ, ಸೌತ್ ಆಫ್ರಿಕಾ ಇಂಥ ಕಂಟ್ರಿಗಳನ್ನು ಮುಟ್ಟಿದ್ದೇವೆ, ಜರ್ಮನಿಯನ್ನು ಮುಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ನಮಗೆ ಒಂದು
ಭಾವಗೀತೆಗಳ ಒಂದು ಪುಸ್ತಕ ತರುವ ಅಂತ ನೆನಪಾಯಿತು. ನೆನಪಾಗಿ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಈ ಮುಖಾಂತರ ನಾವು ವಿಶ್ವಕ್ಕೆ ಪರಿಚಯ ಮಾಡಿಕೊಡಬೇಕು ಅನ್ನುವ ಒಂದು ದೃಷ್ಟಿ ಇಟ್ಕೊಂಡಾಗ ನಮಗೆ ನೆನಪಾದವರು ವೆಂಕಟರಾಜ ಪುಣಚಿತ್ತಾಯರು. ಬಹುಶಃ GSS ಅವರ ಕಾಣದ ಕಡಲಿಗೆ ಅನ್ನೋ ಹಾಡನ್ನು ನೀವು ಕೇಳಿದರೆ ಅದಕ್ಕೆ ಪರ್ಯಾಯವಾಗಿ ವೆಂಕಟರಾಜ ಪುಣಚಿತ್ತಾಯರ ಯಾನೊಂಜಿ ಕಣನೀರ ಬಿಂದು ಅಂತ ಒಂದು ಹಾಡಿದೆ. ಅದನ್ನು ಭವಿಷ್ಯ ನೀವು ಕೇಳಲೇಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಏನೇ ಹೇಳುತ್ತೆ ಅಂತ ಹೇಳಿದರೆ, ನೋವಿಗೂ ಒಂದು ನೋವಿದೆ ಅನ್ನೋದನ್ನು ಆ ಹಾಡು ತಿಳಿಸುತ್ತೆ. ಯಾನೊಂಜಿ ಕಣನೀರ ಬಿಂದು, ನಾನು ತುಂಬ ಕಷ್ಟದಲ್ಲಿ ಹುಟ್ಟಿದೆ, ನಿನ್ನ ಒಡಲಿನ ಅಗ್ನಿಯಲ್ಲಿ ಹುಟ್ಟಿದ ಒಂದು ಕಣನೀರ ಬಿಂದನ್ನು ನೀನು ಮಳೆಯ ನೀರಲ್ಲಿ ಸೇರಿಸಬೇಡ, ಸೂರ್ಯನ ಬಿಸಿಗೆ ಆವಿ ಮಾಡಬೇಡ, ನನಗೆ ನನ್ನದೇ ಅಸ್ತಿತ್ವ ಬೇಕು, ದೇವರೇ ನನ್ನನ್ನು ನಿನ್ನ ನೈವೇದ್ಯವಾಗಿ ಕೊಡ್ತಾ ಇದ್ದೇನೆ, ನನ್ನನ್ನು ಸಮುದ್ರದವರೆಗೆ ಮುಟ್ಟಿಸು ಅಂತ ಕೇಳ್ಕೊಳ್ಳುತ್ತೆ ಆ ಕಣನೀರ ಬಿಂದು. ಸೊ GSS ಶಿವರುದ್ರಪ್ಪ ಅವರ ಕಣ್ಣೀರಿನ ದುಃಖ ಅದು ವೆಂಕಟರಾಜ ಪುಣಚಿತ್ತಾಯರಿಗೆ ಮಾತ್ರ ಕೊಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಅವರ ಹೆಸರನ್ನು ಇಟ್ಕೊಂಡು ನಾವು ಈ ಪುಸ್ತಕವನ್ನು ಕುವೆಂಪು ನೂತ್ತೊಂಜಿ ನೆಂಪು ಅನ್ನೋ ಪುಸ್ತಕವನ್ನು ಹಚ್ಚಿ ಹಾಕಿದ್ದು. ಅದು ಇವಾಗ ಬಹುಶಃ ಇನ್ನೊಂದು 1 ತಿಂಗಳಲ್ಲಿ ಮರುಮುದ್ರಣಕ್ಕೆ ಹೋಗುತ್ತೆ ಅನ್ನೋದು ದೊಡ್ಡ ವಿಷಯ, ನಮ್ಮ ಅತಿ ದೊಡ್ಡ ಸಾಧನೆ ಅಂತ ಅನಿಸುತ್ತೆ. ಹಾಗಾಗಿ ಇದಕ್ಕೋಸ್ಕರ ನಾನು ನಮ್ಮ ಐಲೇಸದ ರೂವಾರಿ ರಮೇಶ್ ಚಂದ್ರ ಅವರನ್ನು ಅಭಿನಂದಿಸ್ತೇನೆ ಇಂಥ ಒಂದು ಇನಿಷಿಯೇಟಿವ್ ಆಗಿ ತಗೊಂಡದ್ದಕ್ಕೆ. 2ನೇ ವಿಷಯಕ್ಕೆ ಬಂದಾಗ 20 ವರ್ಷ ಮರೆಯಲಾಗದ ವರ್ಷ ಅಂತ ನಾನೇನಾದರೂ ಹೇಳಿದರೆ ನೀವು ಖಂಡಿತ ಮುಖ ಮುಚ್ಚಿಕೊಳ್ತೀರ ಅಲ್ವಾ. ಕರೋನಾ ಅನ್ನೋ ಒಂದು ನೆನಪು ಎಲ್ರಿಗೂ ಬರುವಂಥ ನೆನಪು. ಆದರೆ ನಾವು ಇದನ್ನು ಬೇರೆ ರೀತಿಯಲ್ಲಿ ನೆನಪಿಸ್ಕೊಂಡು ನಾನು 2 ದಿನಾಂಕವನ್ನು ಕೊಡ್ತೇನೆ ನಿಮಗೆ. 10/10/2020 ಇದು ವೆಂಕಟರಾಜ ಪುಣಚಿತ್ತಾಯರು ಹುಟ್ಟಿದ ದಿನ. 10 ಅಕ್ಟೋಬರ್ 1910ಕ್ಕೆ ಹುಟ್ಟಿದರು. 2020ಕ್ಕೆ ನಾವು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ವು. ಈ ಒಂದು ದಿನಾಂಕ ನೆನಪಿರಬೇಕು, 10/10/2020. ಇನ್ನೊಂದು ದಿನಾಂಕ 19/19/2020 ಅಲ್ವಾ. ಹತ್ತೊಂಬತ್ತು 19/19/2020 ಮಂದಾರ ಕೇಶವ ಭಟ್ರ 100ನೇ ವರ್ಷದ ಹೌದು. ಈ 2 ದಿನಾಂಕಗಳು ಬಹುಶಃ 2020ನೇ ವರ್ಷದ ವಿಶೇಷ ಅಂತ ನಾವು ನೆನಪಿಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು 20 ಮಹತ್ವದ ವರ್ಷ ಅಂತ ಹೇಳಿದ್ದು. ಇನ್ನೂ ಹೇಳಬೇಕು ಅಂತ ಹೇಳಿದರೆ, ನಾವು ಶೇಕ್ಸ್ಪಿಯರನ್ನು ನೆನಪಿಸ್ಕೊಳ್ತೇವೆ, ಕಾಳಿದಾಸನನ್ನು ಮರಿತೇವೆ, ವಾಲ್ಮೀಕಿಯನ್ನು ನೆನಪಿಸ್ಕೊಳ್ತೇವೆ ರಾಮಾಯಣ ಬಂದಾಗ, ರಮಾನಂದ ಸಾಗರ್ ಅವರನ್ನು ನೆನಪಿಸ್ಕೊಳ್ತೇವೆ, ಕೇಶವ ಭಟ್ರನ್ನು ಮರಿತೇವೆ. ಹಾಗಾಗಿ ನನಗೆ ಅನಿಸೋದು ಏನಂತ ಹೇಳಿದರೆ, 20 ವರ್ಷ ನಮಗೆ ನಮ್ಮೊಳಗಿನ ನಮ್ಮನ್ನು ಅಥವಾ ನಮ್ಮೊಳಗಿನ ನಮ್ಮವರನ್ನು ನೆನಪಿಸುವಂತಹ ಒಂದು ಅವಕಾಶ ಮಾಡಿಕೊಡ್ತು ಅಂತ ಹೇಳಿ. ಈ ವರ್ಷ ನಾವು ನಮ್ಮ ಮನೆಯಲ್ಲಿ ಕೂತ್ಕೊಂಡು ನಮ್ಮವರು ಯಾರಿದ್ದಾರೆ ಅನ್ನೋ ಹುಡುಕಾಟಕ್ಕೆ ಹೋದಾಗ ಬಹುಶಃ ಕೇಶವ ಭಟ್ರು ಸಿಕ್ಕಿದ್ರು, ವೆಂಕಟರಾಜ ಪುಣಚಿತ್ತಾಯರು ಸಿಕ್ಕಿದ್ರು. ಈಗ ನಾವು ಇಲ್ಲದರ ನಡುವೆ ಇರುವುದನ್ನು ಹುಡುಕ್ತಾ ಇದ್ದೇವೆ. ನಾನು ಕೊನೆಯ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಬಿಡ್ತೇನೆ. ಬಹುಶಃ 31ಕ್ಕೆ ವಾಲ್ಮೀಕಿಯವರ ಜನ್ಮದಿನಾಚರಣೆ. ಈ ಸಂದರ್ಭದಲ್ಲಿ ನಮ್ಮ ತುಳುವಿನ ವಾಲ್ಮೀಕಿಯನ್ನು ನೆನಪಿಸಿಕೊಳ್ಳುವುದಂತೂ ನಮಗೆ ಹೆಮ್ಮೆಯ ವಿಷಯ. ಅದಕ್ಕೋಸ್ಕರ ಈ ಐಲೇಸನ ಹುಟ್ಟಾಕಿ ಮಧು ಸಪ್ರೆಯರ ಪರಿಚಯದ್ದು ಆಕಸ್ಮಿಕ, ಅದಕ್ಕೆ ಪ್ರಮೋದ್ ಸಪ್ರೆಯವರ ಪರಿಚಯದ್ದು ಆಕಸ್ಮಿಕ, ಅದನ್ನು ಯೋಗ ಅಂತ ಹೇಳಿದ್ದು ನಾನು. ಅದಕ್ಕೋಸ್ಕರ ಆ ಯೋಗದಿಂದಾಗಿ ನಾನು ಇವತ್ತು ಈ ವೇದಿಕೆಯಲ್ಲಿದ್ದೇನೆ. ಇಲ್ಲ ಅಂದರೆ ಬಹುಶಃ ನಿಮ್ಮ ಜೊತೆ ಕೂತ್ಕೊಳ್ಳುವಂಥ ಯೋಗ್ಯತೆ ಖಂಡಿತವಾಗಿಯೂ ನನಗಿಲ್ಲ ಅಂತ ಅನಿಸುತ್ತೆ. ಕೊನೆಯಲ್ಲಿ ಇರುವುದೆಲ್ಲವನ್ನು ಬಿಟ್ಟು ನಾವು ಇರುವುದರಲ್ಲಿ ಹೇಗೆ ಬದುಕಬೇಕು ಅನ್ನೋದಕ್ಕೊಂದು ನಾನೊಂದು ಸಣ್ಣ ಒಂದು ಹಾಡು ಬರೆದಿದ್ದೆ, ಅದರ ಕೊನೆಯ ಚರಣವನ್ನು ಓದ್ತೇನೆ, ಅಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಇರುವುದ ಬಿಟ್ಟು ಇಲ್ಲದುದರ ಚಿಂತೆ, ಮಣ್ಣಿಲ್ಲವಂತೆ ಮರುಭೂಮಿಯಲ್ಲಿ, ಮರುಳಲ್ವೇ ಮರುಳಿಲ್ವಾ ಅಂತ. ಹಾಗಾಗಿ ಮಣ್ಣಿಲ್ಲ ಅಂತ ಮರುಭೂಮಿಯಲ್ಲಿ ಹುಡುಕುವುದಕ್ಕಿಂತ ಮರುಳಿದೆಯಲ್ಲ ಅಂತ, ಮರಳು ಅಂದರೆ ಹೊಯ್ಗೆ, ಅದನ್ನು ಹುಡುಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು. ಈ ಸಂದರ್ಭದಲ್ಲಿ ಕೇಶವ ಭಟ್ರನ್ನು ನೆನೆಸ್ಕೊಂಡು, ಅವರ ಎಲ್ಲ ಕುಟುಂಬವನ್ನು ನೆನೆಸ್ಕೊಂಡು
ಈ ಅವಕಾಶ ಕೊಟ್ಟದ್ದಕ್ಕೆ ಎಲ್ರಿಗೂ ವಂದನೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಶಾಂತಾರಾಮಣ್ಣ, ಯೋಗ ಮತ್ತು ಯೋಗ್ಯತೆ ಹೇಳಿ ನಿಮಗೆ ಕುಳಿತುಕೊಳ್ಳುವ ಯೋಗ್ಯತೆ ಇಲ್ಲ ಅಂತ ಇಂಡೈರೆಕ್ಟಾಗಿ ನನ್ನನ್ನು ಆಗಿಂದ ನಿಲ್ಲಿಸಿ ಇದ್ದೀರಿ ನೀವಾಗಿದ್ದರೆ. ಇಲ್ಲಿ ಕನ್ನಡ ತುಳು ಭಾಷೆಯ ಕವಿ ಕೂಡ ಹೌದು. ಇದೀಗ ಮಂದಾರ ಕೇಶವ ಭಟ್ ಇವರಿಗೆ ಅವರಲ್ಲಿ ದೈವತ್ವವನ್ನು ಕಂಡು 20 ವರ್ಷಗಳ ನಂತರ ಏಳದೇ ರಾಮಾಯಣಗಳ ಸರಣಿ ಕಾರ್ಯಕ್ರಮಗಳ ಮೂಲಕ ಮತ್ತೆ ಒಂದು ಮರುಹುಟ್ಟು ಕೊಟ್ಟಂತೆ ಅಂತ ನಾವು ಭಾವಿಸಿಕೊಳ್ತೇವೆ. ನೋಡಲಿಕ್ಕೆ ಸಣ್ಣ ಹುಡುಗರಾಗಿ ಕಾಣ್ತಾರೆ ನಮಗೆ ಕಾಣೋದಕ್ಕೆ. ಡಾಕ್ಟರ್ ರಾಜೇಶ್ ಆಳ್ವ ನಮ್ಮೊಂದಿಗೆ ಇದ್ದಾರೆ, ರಾಜೇಶ್ ಕೃಷ್ಣ ಆಳ್ವ. ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಇಂದು ಏನು ಈ ಪ್ರತಿಷ್ಠಾನ ಮಾಡಬೇಕು ಒಂದು ಕನಸು ಕಟ್ಟಿದ ಹಾಗೆ ಅದರ ಒಂದು ಮೂಲ ಪುರುಷರಾಗಿ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಇದೀಗ 2 ಮಾತು. ಸೇರ್ದಿನ ಮಾತ ಮಂದಾರ ಕೇಶವ ಭಟ್ನ ಅಭಿಮಾನಿಲೆ. ಈ ಗಿಡಿ ಸುಮಾರು 40 ವರ್ಷ ಬದುಕೊಂಡು 40 ವರ್ಷ ಬದುಕುನ ಗಿಡಿ 40 ವರ್ಷ ನಗ ಆಯ್ತಾ ಕೊಕ್ಕು ಬೆಂಡಾಪುಂಡು ಉಗುರು ಚಿರಿಂಟದು ಪೋಪುಂಡು ಉಗುರ್ಲ ಬೆಂಡಾಪುಂಡು ಸುಯಿ ಜಾಸ್ತಿ ಆತು ರೆಂಕೆಲ ಬಾರಾದು ಐಕ್ ರಾಯರ ಆಪುಜಿ ತಿನ್ಯರ ಆಪುಜಿ ಒವ್ವೇ ರೀತಿದ ತಿನಸು ಕೊನೆಯರ ಆಪುಜಿ ಅಂಚಿತ್ತಿನ ಗಿಡಿ ದಾದ ಮಲ್ಪುಣು ಪಂಡ 40 ವರ್ಷ ಆತನಕ ಒಂಜಿ ಎತ್ತರದ ಬಂಡೆ ದಾಡೆ ಪೋಪುಂಡು ಒಂಜ ಸೈಯೋಡತನ ಬದುಕೋಡು ರಡ್ಡೆ ಸಾದಿಪುಂಡು ಪಂಡ ಒವ್ವೇ ಪ್ರಾಣಿಗಳು ಸಯ್ಯರ ಪೋಪುಜ ಒವ್ವೇ ಕಷ್ಟಪತ್ತನ ಸಯ್ಯರ ಒಂದು ಆತ್ಮಹತ್ಯೆ ಮಲ್ಪೆರ ಪೋಪುಜ ಅವು ಎತ್ತರದ ಬಂಡೆದ ಮಿತ್ತು ಹೋತು ಉಂತುಂಡು ಆ ಎತ್ತರದ ಬಂಡೆದ ಮಿತ್ತು ಉಂತದು ಕೊಕ್ಕುನು ಆ ಬಂಡೆಗೆ ಹಾಕಿದು ರಟ್ಟ ಉಂಡು ಉಗುರುನು ಆ ಬಂಡೆಗೆ ಒರೆಸಿದು ಉಗುರುನು ರಟ್ಟ ಉಂಡು ಐಟ್ ಪುರೆಲು ಹಿಡಿದು ತನ್ನ ಸುಯಿನ ಪೂರ ಉದುರ್ಪಾದು ಅವು ಸುಮಾರು ಅಜಿಪ್ಪ ದಿನ ತಪಸ್ಸು ಮಲ್ಪುಂಡು. ಈ ಅಜಿಪ್ಪ ದಿನ ತಪಸ್ಸು ಮಲ್ತಿನ ಈ ಗಿಡಕ್ಕೆ ಹೊಸ ಕೊಕ್ಕು ಬರ್ಪುಂಡು, ಹೊಸ ಉಗುರು ಬರ್ಪುಂಡು, ಹೊಸ ರೆಕ್ಕೆ ಬತ್ತಿದು ಕೂಡ 30 ವರ್ಷ ಬದುಕೆರೆತ್ತಿನ ಪೂರ್ಣ ತಯಾರಿಡು ಅವು ರಾವುದು ಪೋಪುಂಡು. ಯಾನು ಈ ಕತೆ ಮೂಲು ದಾಯಗದ ಪಂಡ ಕೇಶವ ಭಟ್ರಂದು ಪನ್ಪುನ ಒಂಜಿ ವ್ಯಕ್ತಿತ್ವ ಅವು ಒಂಜಿ ಗಿಡಿತ್ತಲೆ ಕಣ್ಣೆ ಪಂಡ ಆರ್ನ ಬದುಕು ಅಂಚನೆ ಮಸ್ತ್ ಕಷ್ಟಗಳು ಪೂರ ಬದುಕಿನ ಆಂಡಲ ಆರು ಅಕಸ್ಮಾತ್ ಆರ್ನ ಬೇನೆ ಆರು ಅವು ತುಳು ಎಂಚು ಒಪ್ಪೋಡೊಂದು ಪಂಡ ಅವು ಆರ್ನ ತುಳುನಾಡು ಎಂಚು ಒಪ್ಪೋಡೊಂದು ಪಂಡ ಅವು ಒಂಜಿ ಸಂಕಲ್ಪ ದಾಯಗ ಪಂಡ ಇನಿ ಒಂಜಿ ತುಳುವ ಧರ್ಮ ಉಂಡು ಒಂದು ಪಂಡ ನಮ್ಮ ಇತ್ತೆ ಉಪ್ಪುನ ಪೂರ ಧರ್ಮ ಹೊಡೆದಿಲ್ಲ ಒಂಜಿ ಶ್ರೇಷ್ಠವಾಯಿನ ಧರ್ಮ ತುಳುವ ಧರ್ಮ ಉಂಡು ಒಂದು ತೊಜ್ಪದ ಕೊರ್ತೇರು ಐನು ಏರ್ಲ ಗೆತ್ತೊಂದು ಜೇರಂದು ಪನ್ಪುನ ಬೇನೆ ಅರಡೆತ್ತುಂಡು ಅವು ಇನಿಯತ್ತುಂಡ ಎಲ್ಲೆ ಅವು ಖಂಡಿತವಾತ್ಲ ಒಂದು ಅವು ಪಿದೈ ಬರ್ಪುಣದ ಪನ್ಪುನ ಉದ್ದೇಶ ಆರ್ನ ಪ್ರತಿ ಸಾಲಿಡ್ಲ ಅವು ಪಂಡೊಂದಿತ್ತೇರು ಕಡೆ ಮುಟ್ಟಲ್ಲ ಕಡೆತ ಒಂಜಿ ಆರ್ನ ಪ್ರಾರ್ಥನೆ ಕೇಂಡಲ್ಲ ಆ ಪ್ರಾರ್ಥನೆ ಪನ್ಪೇರು ಪಂಡ ಒಂದು ತುಳುವೇರು ಖಂಡಿತವಾತ್ಲ ಇನಿಯತ್ತನೆಲ್ಲ ಗೆತ್ತೊಣ್ಣುವೇರು ಪಂಡಿದು ಅಂಚಿತ್ತಿನ ಪೊರ್ತೊಡು ತುಳು ವರ್ಲ್ಡ್ ದ ಮುಖಾಂತರ ಐಕ್ ಒಂಜಿ ಕೊಕ್ಕು ಪುಟ್ಟಾಯರ ತುಳು ವರ್ಲ್ಡ್ಗೆ ಸಾಧ್ಯ ಆತಂಡ ಇನಿ ಐಕ್ ಒಂಜಿ ಉಗುರುಗಳೇನು ಪುಟ್ಟಾರ ಅಂಡ ತೆನಸಿನ ಕೊಂಡು ಬರ್ಪುನ ಉಗುರುಗಳನ್ನ ಪುಟ್ಟಾರ ತುಳು ವರ್ಲ್ಡ್ಗೆ ಸಾಧ್ಯ ಆತಂಡ ಐಕ್ ಕೊಕ್ಕು ಪುಟ್ಟುನ ಒಂಜಿ ದಿನ ಇನಿ ಈ ಮಂದಾರ ಫೌಂಡೇಶನ್ ಟ್ರಸ್ಟ್ ದಿನ ಖಂಡಿತವಾದ ನನ್ನ ಐಕ್ ರೆಕ್ಕೆ ಅವು ರಾವಡು ಆ ರಾವಡಂಡ ನಮ್ಮ ಪ್ರತಿಯೋರಿಲ್ಲ ಆಯ್ತಾ ಗರಿಕ್ಲ ಅದು ಆ ಗಿಡಿ ರಾವಣ ಲೆಕ್ಕನೆ ಪ್ರತಿಯೋರಿಲ್ಲ ಇನ್ನ ಗರಿ ಅದು ಒಟ್ಟು ಸೇರೋಂಡ ಖಂಡಿತವಾತ್ಲ ಮಂದಾರ ಕೇಶವ ಭಟ್ರನ ಒಂಜಿ ಉದ್ದೇಶ ಅವು ಒಂಜಿ ಹೊಸ ಧರ್ಮ ಉಂಡೈಟ್ ಅವು ತುಳುಟ್ಟುಂಡು ದಾಯಕ ಪಂಪೆ ಪಂಡ ಯಾನು ಮಂದಾರ ಕೇಶವ ಭಟ್ರನ ಈ ಕಾರ್ಯಕ್ರಮ ಮಲ್ಪೆರ ಪೋನಾಗ ಎಂಕ ಮಸ್ತ್ ಗಡಿಬಿಡಿಗಳು ಮಸ್ತ್ ತೊಂದರೆಗಳು ಬತ್ತಿತ್ತುಂಡು ಪಂಡ ಅಕಾಡೆಮಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಡ್ ಈ ಒಂಜಿ ಪ್ರೋಗ್ರಾಮ್ ಅಲ್ತದ ನಾವು ಅರ್ಧೋಡು ಉಂತುಂಡು ಪಂಡ ಯಾನು ನೇಪಾಳಡು ಒಲ್ಲೆಪಾಗ ನೇಪಾಳಡ್ದು ಎಂಕ ದಾದ ಮಲ್ಪೊಡು ಆಯ್ಜಿ ಆ ಪೊರ್ತು ಗಾರಿಗೂ ಗೇನೆತ್ತೇನೆ ಒಂದೊಂದು ಪೂರ ಈ ಮಂದಾರ ಕೇಶವ ಭಟ್ರಿಗೆ ಗೊತ್ತಿತ್ತು ಓಲ ಆವಡೊಂದು ಎಂಕ್ಲ ಮಂಗಳ ದೇವಡು ಮಲ್ಪೊಡು ಪಂಡಗ ಅವು ಉಂತದು ಅವು ಆರ್ನವು ಕೈತಲ್ದ ಊರುಡು ಶಕ್ತಿನಗರಡ ಅಂಡ ಆ ಕಾರ್ಯಕ್ರಮ ನೇಪಾಳಡ್ ಪೋದುಪ್ಪುನಾಗ ತುಳುವ ವಾಲ್ಮೀಕಿ ಪುಟ್ನ ಜಾಗ ಚಿತ್ಪಾವಂಡು ಪೋದಿತ್ತೆ ಅವಳು ಪೂರ ಪುಂಚೋಡು ಎಂಕು ತೂಣಾಗ ಒಂದು ಪುಂಚೋ ತೂಣಾಗ ಎಂಕ ಅದ್ಭುತ ಎಂಕು ನೆನಪಾಪುನ ಕುಡುಪುಡ್ಲ ಮಸ್ತ್ ಪುಂಚೋಲು ಉಂಡು ಪಂಡ ಕೇಶವ ಭಟ್ರು ಪುಟ್ಟ ದಿನ ಊರು ಎನ್ನೊಟ್ಟಿಗೆ ಕೇಶವ ಭಟ್ರೆ ನೇಪಾಳಗೆ ವೈದ್ಯರ ಅಂದು ಪಂಪುನ ಒಂಜಿ ಭಾವನೆ ಎಂಕಲ್ಪ ಪುಟ್ಟೆರ ಸುರುವಂಡ ಪಂಡ ನಾನು ಮಸ್ತ್ ಕಡೆಟ್ ಈ ಕೆಲವು ಎಲ್ಲಿಲ್ಲ ಪಂಡ ಪೂರ ಕಾಕತಾಳಿ ಆಂಡಲ್ಲ ಕಡೆಕ್ ಒಂಜಿ ವಿಷಯ ಪಂಡ ಮಂದಾರ ಕೇಶವ ಭಟ್ನ ಈ ದುರಂತ ಅದು ಪಂಡ ಈ ಎಂಕ್ಲ ಏಳದೆ ಮಂದಾರಮ್ಮನ ಸುರುಕು ಮಲ್ತಿನ 7ನೇ ದಿನ
ವಾಯ್ ಅಕಾಡೆಮಿ ಅವು ಬೊರ್ಚಿನ ಬಂತಂಡ ಅವೇ ಅಕಾಡೆಮಿ ಆಣಿ ಮುಗಿತಂಡು ಮಂದಾರ ರಾಮಾಯಣ ಕಾರ್ಯಕ್ರಮ ಮುಗಿನ ಆಣಿ ಅಕಾಡೆಮಿ ಎಲ್ಲ ಬರ್ಕಸ್ತಾದಿತ್ತಂಡು ಅವು ಕರೀದು 7 ದಿನ ಆನಾಗ ಮಂದಾರ ದುರಂತ ಬತ್ತದಿಂಡು ಇಡೀ ಮಂದಾರ ದುರಂತ ಬತ್ತದಿಲ್ಲ ಮಂದಾರ ಕೇಶವ ಭಟ್ರನ ತುಳಸಿ ಕಟ್ಟೆಯನ್ನು ಬುಡ್ದು ಒಂಜಿ ಕಜವು ಎದುರು ಬೈಜಿಂದ ಪಂಡ ಆರು ದೇವೇರು ಅಂದ ಅತ್ತಂದು ನಿಕ್ಲೆ ಬನ್ನೋಡು ಆ ತುಳಸಿ ಕಟ್ಟೆ ಪಂಡ ಆ ಇಲ್ಲದ ರಡ್ಡು ಅಟ್ಟಿ ಎತ್ತರೋಡು ಕಜವು ಬೈದುಂಡು ಆ ಕಜವು ಆ ಇಲ್ಲದ ತುಳಸಿ ಕಟ್ಟೆ ಕರೀದು ಒಂಜಿ ತಾರೆದ ದೈ ಉಳೈ ಬತ್ತುಂಡಲ್ಲ ಒಂಜಿ ಕಜವು ಸಣ್ಣ ಆಡೆ ಬೈಜಿ ಪಂಡ ಆರು ದಾದನ ಒಂಜಿ ಈ ತುಳುನಾಡದ ಜನಕ್ಲಿಗೆ ಕೊರ್ರೆ ಆರು ಬಯಕೊಂದು ಒಳ್ಳೆರಂದು ಬನ್ಪುಣೇನು ಅವು ಸಾಧ್ಯ ಖಂಡಿತವಾದ್ಲ ಅಲ್ಪ ನಮ್ಮ ನೆನಪಡೈನವಿ ಮಂದಾರ ಕೇಶವ ಭಟ್ನ ಏನು ಜಿಂಜ ಪಾತೆರೆ ಪೋಪುಜಿ ಪಂಡ ಇಂಕ್ ರಡ್ಡು ಕಡೆಟ್ಟು ಏಪಲ್ಲ ಇಂಕ್ ಧೈರ್ಯ ರಡ್ಡು ಕಡೆಟ್ಟು ಪಾತೆರೆ ಧೈರ್ಯ ಬರ್ಪುಜಿ ಒಂಜಿ ಧರ್ಮಸ್ಥಳ ವೀರೇಂದ್ರ ಹೆಗ್ಡೇರ್ನ ಎದುರಿಲ್ಲ ಕೊಂಚ ಮೋಹನಾಳೇರ್ನ ಎದುರಿಲ್ಲ ಪಂಡ ಖಂಡಿತ ಏನು ಆರಾಧಿಸುನ ಗೌರವಿಸುನ ಮಲ್ಲ ರಡ್ಡು ವ್ಯಕ್ತಿತ್ವಗಳು ಖಂಡಿತವಾದ್ಲ ರಾಷ್ಟ್ರಪತಿನ ಎದುರಿಲ್ಲ ಬೋತಿ ಅನುಕೂಲದು ಪಾತೆರ್ದೆ ಇಂಕ ಅವ್ರು ರಡ್ಡು ಪಾತ್ರದ ರಾಪುಜಿ ಅಂಡ ಖಂಡಿತವಾತ್ಲ ನಮ್ಮ ದಾಯಕ ಪಂಡ ಏನು ಮುಲ್ಪಂಡ್ ಪಂಡ ಮೋಹನ್ ಆಳ್ವೇರೆ ಗ್ರೇತಿಂಡ ಆ ಒಂಜಿ ಜಾಗ ಎಂಕ್ಲ ಅಪ್ಲಿಕೇಶನ್ ಪಡೆದಿತ್ತ ಕೋಟ ಶ್ರೀನಿವಾಸ ಪೂಜಾರಿಗೆ ಏನು ಎಂಕ್ಲ ಪೊಕ್ಕಡ ಅಪ್ಲಿಕೇಶನ್ ಪಡೆದಿತ್ತ ಅವಳು ಆ ಅಪ್ಲಿಕೇಶನ್ ಇಡು 1 ಎಕರೆ ಜಾಗಕ್ಕೆ ಅಂತೀನಿ 6 ಎಕರೆ ಜಾಗ ಮೆಕ್ಲಿಗೆ ಕೊರೋಡು ಪಂಡದು ಶಿಫಾರಸು ಮಲ್ತಿದ್ದೇರು ಅಂಚ ಪಂಡ ಖಂಡಿತವಾದ್ಲು ಒಂದು ಸಾಧ್ಯ ಆಪುಂಡು ದಾಯಕ ಪಂಡ ಮಂದಾರೇರನ್ನ ಆ ಪುಟ್ಟಿನ ಜಾಗ ಇನ್ನು ಎಂಚಿನ ಕಜೌದ ರಾಶಿ ಉಂಡ ಆ ಕಜೌದ ರಾಶಿದ ಮಿತ್ತು ಒಂಜಿ ಮಲ್ಲ ಸಾಮ್ರಾಜ್ಯ ತುಳುವ ಸಾಮ್ರಾಜ್ಯ ಕಟ್ಟ್ಯರ ಸಾಧ್ಯ ಅವಡು ಆ ಸಾಧ್ಯ ಆಯರ ಬಡದು ಪ್ರಭಾಕರ ಜೋಶಿ ಅಂಚಿಂದ ಮೋಹನಾಳಿಯವ್ರನ್ನ ಜೊತೆನ ಆ ರುವರಿಗಿಲ್ಲ ಅಲ್ಪ ಪುಟ್ಟುವೇರು ಅವು ಆಪುಂಡು ಐಕೊಂಜಿ ಒಂಜಿ ಕಾರಣ ಈ ಕಾರ್ಯಕ್ರಮ ಮುಳ್ಳು ಈ ಲೇಸು ಖಂಡಿತವಾತ್ಲ ನಮ್ಮ ಆಲೋಚನೆ ಮಾಡ್ತಾನೆ ಖಂಡಿತ ಯಶಸ್ಸು ಆಪುಂಡು ಈ ಆಲೋಚನೆ ಹಂಚೋಪುಂಡು ಪಂಡ ಈ ಜೋಗು ಜಲಪಾತ ಬೂರೊಂದುಪುಂಡು ಏನು ಉಂತವೆ ಜೋಗು ಜಲಪಾತ ಬೂರೊಂದುಪುಂಡು ಆ ಜೋಗು ಜಲಪಾತನ ತೂದು ಸರ್ ವಿಶ್ವೇಶ್ವರಯ್ಯರು ಪಂಡೇರು ಮೂಲೊಂಜಿ ಏತ್ ನೀರು ವೇಸ್ಟ್ ಆಪುಂಡು ಮುಲ್ಪೊಂಜಿ ಪವರ್ ಸ್ಟೇಷನ್ ಆವಡೊಂದು ಅಂಚ ಅವಳು ಪವರ್ ಸ್ಟೇಷನ್ ಆಂಡು ಅವೇ ಜೋಗು ಜಲಪಾತ ನಿಸಾರ್ ಅಹಮದ್ ತುಯ್ಯರು ಜೋಗಿ ನಸೀರಿ ಬೆಳಕಿನಿಂದ ಪದ ಕಟ್ಟಿಯರು ಅರ ವಿಶ್ವವಿಖ್ಯಾತರಾಯರು ಅವೇ ಜೋಗುನು ನಮ್ಮ ಈ ಸಿನಿಮಾದಾಕ್ಲು ತೂತು ಅಲ್ಪ ಚಿತ್ರೀಕರಣ ಮಲ್ತೇರು ಅಲ್ಪ ಅಕ್ಲು ಬೋರ್ಡರ್ ಕಾಸು ಮಲ್ತೇರು ಅವೇ ಜೋಗುನು ಎನ್ನಂಚಿತ್ತನ ನಾವು ಏರಾಣ ಲೈನ್ ನಡೆದು ಸಾಧ್ಯ ಆ ಪೂಜಿಂದ ಹೆಣ್ಣು ನಾಕ್ಲು ದಾದ ಮಲ್ಪೇರ ಜೋಗದ ಮಿತ್ತದು ಉಂತದು ದಡಲ ಬುರ್ದು ಸೈಪೇರು ಮುಲ್ಪ ಜೋಗು ಮಾಂತ ಈ ಪ್ರಕೃತಿ ಮಾಂತಗಳ ಸಮಾನವಾದ ಕೋರ್ಪುಂಡು ಕೊರೋನಲ ನಮ್ಗೆ ಸಮಾನವಾದ ಜೀವನ ಸೌಭಾಗ್ಯಗಳನ್ನು ಕೊರ್ತಂಡು ಐಟ್ ನಂಗೆ ಈ ಪ್ರಕೃತಿಗೆ ನಂಗೆ ಹೆಂಚಿ ಕೊರ್ರಿಯರ ಆಪುನೊಂದು ಎಣ್ಣೆಂಡ ಸ್ವಾರ್ಥ ಹೆಜ್ಜೆ ನಂಗೆ ದಾದ ಈ ಜಗತ್ತಿಗೆ ಕೊರ್ರೆ ಆಪುನೊಂದು ಎಣ್ಣೆಂಡ ಖಂಡಿತವಾದ್ಲ ಮೂಲು ಮಾಂತರಿಕೆಲ್ಲ ಯಶಸ್ಸು ಆಪುಂಡು ಈ ಒಂಜಿ ಮಂದಾರೇರನ ಎಂಚಿನ ಆಲೋಚನೆ ಉಂಟೋ ಆ ತುಳುವ ಬದುಕು ಎಂಚ ಕಟ್ಟೊಡೊಂದು ಆಲೋಚನೆ ಉಂಡ ಆ ಬದುಕು ಕಟ್ಟುನಂಚಿನ ವ್ಯವಸ್ಥೆ ಒಂಜಿ ವಿಶ್ವ ತುಳುವ ಧರ್ಮ ಸಮ್ಮೇಳನ ಅವು ಮೋಹನ ಆಳ್ವೇರ್ನ ಮುಖಾಂತರ ಅವು ಆವಡೊಂದು ಯಾನು ಈ ಹೊರತು ಪ್ರಾರ್ಥನೆ ಮಲ್ತಂತ ಎನ್ನ ರಡ್ಡು ಪಾತ್ರೆಯನ್ನು ಉಂತವೆ ಜೈ ಭಾರತ್ ಜೈ ಕರ್ನಾಟಕ ಜೈ ತುಳುನಾಡು. ರಾಷ್ಟ್ರಪತಿಯವರು ಎದುರು ತುಳುವಲ್ಲಿ ಮಾತಾಡೋದನ್ನ ಅಂತ ಹೇಳುವಂಥ ಧೈರ್ಯದಲ್ಲಿ ಹೇಳಿ ಕಾರಣ ಕೂಡ ಉಂಟಂದರೆ ಅವರು ತುಳುವಳ್ಳ ಅಧ್ಯಕ್ಷರು ಹೌದು, ಮತ್ತು ಅವರು ಡಾಕ್ಟರೇಟ್ ಪಡ್ಕೊಂಡಿದ್ದು ನಮ್ಮ ಮಾಜಿ ರಾಷ್ಟ್ರಪತಿ ಪ್ರತಿಭಾ ಆಳ್ವ ಅವರಿಂದ. ಅದು ಹೇಳಿದ್ದು ಸುಳ್ಳಲ್ಲ, ನಾನು ಅಲ್ಲಿ ಕೂಡ ಪ್ರತಿಭಾ ಪಾಟೀಲ್ ಅವರಿಂದ. ಅಂದರೆ ಅಲ್ಲಿ ಕೂಡ ಅವರು ತುಳುವಲ್ಲಿ ಮಾತಾಡಿ ಧೈರ್ಯ ಅದು ನಮಗಿರುವಂಥದ್ದು, ತುಳುನಾಡಿನ ಶಕ್ತಿ ಅಂತ ಹೇಳುವಂಥದ್ದು. ಕಾರ್ಯಕ್ರಮದ ಕೊನೆ ಹಂತ ಬರುವ ಮುಂಚೆ ತುಳು ವಾಲ್ಮೀಕಿ ಪುಸ್ತಕದಲ್ಲಿ ಒಂದು ಸಂಗ್ರಹಿತವಾದಂಥದ್ದು, ಮಂದಾರ ಕೇಶವ ಭಟ್ರಿಗೆ ನಾನು ಬರೆದಂಥ ಯಾವುದೇ ಪುಸ್ತಕಗಳು ಅಚ್ಚಾಗಲಿಲ್ಲ ಅಂತ ಹೇಳುವ ಬೇಸರ ಇರಲಿಲ್ಲಂತೆ, ಅದು ವೇಸ್ಟ್ ಆಗ್ತದೆ ಅಂತ ಹೇಳುವ ಬೇಸರವೂ ಅವರಿಗಿರಲಿಲ್ಲಂತೆ. ಮುಂದೆ ಒಂದು ದಿನ ಯಾರಾದರೂ ನಮ್ಮ ಕುಟುಂಬಸ್ಥರು ಬರ್ತಾರೆ, ಅದಕ್ಕೆ ಮತ್ತೆ ಒಂದು ಶಾಶ್ವತವಾಗಿ ಅದು ಆಗುವಾಗ ಆಗ್ತದೆ ಅಂತ ಅವರು ಆಗ ನಂಬಿಕೊಂಡಿದ್ರಂತೆ. ಅಂದರೆ ಈ ಕುಟುಂಬ ಅಂತ ಹೇಳುವಂಥದ್ದು ಅವರ ರಕ್ತ ಸಂಬಂಧವೇ ಆಗಿರಬೇಕಾಗಿಲ್ಲ. ಇಂದು ಆ ಕುಟುಂಬ ದೊಡ್ಡ ವಿಸ್ತಾರವಾಗಿ ಬೆಳೆದಿದೆ ಮತ್ತು ಅದು ಸಕಾಲಕ್ಕೆ ದೊಡ್ಡ ವೃಕ್ಷವಾಗಿ ಬೆಳೆಯುವಂಥ ಎಲ್ಲ ಅವಕಾಶ, ಪ್ರಜ್ವಲ ಅವಕಾಶಗಳು ಕಾಣ್ತಾ ಇದೆ. ಕಾರ್ಯಕ್ರಮದ ಕೊನೆ ಹಂತ. ನಾನೆಲ್ಲ ಚಿಕ್ಕವನಾಗಿದ್ದಾಗ, ಬಹಳ ಚಿಕ್ಕವನಾಗಿದ್ದಾಗ ಎಲ್ಲಿ ಹೋದರೂ ಕೂಡ ನಾನು ದಕ್ಷಿಣ ಕನ್ನಡದ ಅಂತ ಹೇಳಿದರೆ 2 ಜಾಗದಿಂದ ಗುರುತಿಸ್ತಿದ್ರು, ಒಂದು ಧರ್ಮಸ್ಥಳ, ಇನ್ನೊಂದು ಸುಬ್ರಹ್ಮಣ್ಯ. ಆದರೆ ಪ್ರವರ್ಧಮಾನಕ್ಕೆ ಬಂದ ಹಾಗೆ ಇತ್ತೀಚಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಅಂತ ಹೇಳಿದರೆ 3 ಜಾಗಗಳಿಂದ ಗುರುತಿಸ್ತಾರೆ. ಒಂದು ಸುಬ್ರಹ್ಮಣ್ಯ, ಧರ್ಮಸ್ಥಳ, ಅದರ ಜೊತೆಗೆ ನಮ್ಮ ಮೂಡುಬಿದಿರೆಯ ವಿದ್ಯಾ ಕೇಂದ್ರ, ವಿದ್ಯಾ ದೇಗುಲ, ಆಳ್ವಾಸ್ ಕ್ಯಾಂಪಸ್. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳುವ ಅಗತ್ಯ ಇಲ್ಲ ಅಂತ ಕಾಣ್ತಾ ಉಂಟು. ಇದೀಗ ಅಧ್ಯಕ್ಷೀಯ ನುಡಿ.
ವೇದಿಕೆಯ ಮೇಲಿದ್ದ ಇವತ್ತಿನ ಇಡೀ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ನನ್ನ ಸಹೃದಯ ಬಂಧು ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ PS ಎಡಪಡಿತರ ಅವರಿಗೆ ಕೈ ಮುಗಿದುಕೊಂಡು, ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರಿಗೂ ಕೈ ಮುಗಿದು ಸೇರಿದ ಸಹೃದಯ ಬಂಧುಗಳೇ, ನಮ್ಮ ಈ ತುಳುನಾಡಿನ ಮಹಾನ್ ವ್ಯಕ್ತಿಯಲ್ಲಿ ಒಬ್ಬರಾದಂಥ ತುಳು ವಾಲ್ಮೀಕಿ ಸಜ್ಜನ ಮಂದಾರ ಕೇಶವ ಭಟ್ರ ಬಗ್ಗೆ ನಾವು ಒಂದು ಮಂದಾರ ಫೌಂಡೇಶನ್ ಎಂಬ ಟ್ರಸ್ಟನ್ನು ಪ್ರಾರಂಭ ಮಾಡುವಂಥ, ಅಧಿಕೃತವಾಗಿ ಉದ್ಘಾಟನೆ ಮಾಡುವಂಥ ಸಮಾರಂಭ ಮತ್ತು ಲಾಂಛನದ ಬಿಡುಗಡೆ ಮತ್ತು ಪುಸ್ತಕದ ಬಿಡುಗಡೆಗಳನ್ನು ಮಾಡಿದಂಥ ಇಂಥ ಸಂದರ್ಭದ ಸಮಾರಂಭದಲ್ಲಿ ನಾವು ಇದ್ದೇವೆ. ಎಲ್ಲರೂ ಹೇಳಿದ ಹಾಗೆ, ನಾವೆಲ್ಲರೂ ತಿಳಿದ ಹಾಗೆ ತುಳು ವಾಲ್ಮೀಕಿ ಸಜ್ಜನ ಮಂದಾರ ಕೇಶವ ಭಟ್ರವರು ತಮ್ಮ 78 ವರ್ಷದ ಜೀವಿತ ಕಾಲದಲ್ಲಿ ಹಲವಾರು ರೀತಿಯ ಸಂದೇಶಗಳನ್ನು ನಾಡಿಗೆ ಕೊಡುತ್ತಾ, ಹಲವಾರು ಕೆಲಸಗಳನ್ನು ಮಾಡುತ್ತಾ ತುಳು ಭಾಷೆಗೂ ಕೂಡ ವಿಶೇಷವಾದಂಥ ಗೌರವವನ್ನು ತಂದುಕೊಟ್ಟವರು. ಇವತ್ತು ಓರ್ವ ಶಿಕ್ಷಕನಾಗಿ, ಕವಿಯಾಗಿ, ಯಕ್ಷಗಾನ ಕಲಾವಿದನಾಗಿ, ಭಾಗವತನಾಗಿ, ತಾಳಮದ್ದಳೆ ಅರ್ಥಧಾರಿಯಾಗಿ, ಅರ್ಥ ವಿಮರ್ಶಕರಾಗಿ, ಯಕ್ಷಗಾನ ಗುರುಗಳಾಗಿ, ಸಂಗೀತಗಾರರಾಗಿ, ಸಂಪನ್ಮೂಲ ವ್ಯಕ್ತಿಗಳಾಗಿ, ಸಾರ್ವಜನಿಕ ಜೀವನದಲ್ಲಿ ಮತ್ತು ಸಂಸಾರಿಕವಂಥ ಜೀವನದಲ್ಲಿ ಯಶಸ್ವಿ ಎನಿಸಿದಂಥ ಕೇಶವ ಭಟ್ಟರು ಬ್ರಾಹ್ಮಣ ತುಳು ಮತ್ತು ಸಾಮಾನ್ಯ ತುಳುವನ್ನು ಹಾಲು ಜೇನ್ನಂತೆ ಬಿಟ್ಟು ಒಟ್ಟು ಕೂಡಿಸಿದ ಹೆಮ್ಮೆ ಅವರದು. ಮಂದಾರ ರಾಮಾಯಣ ಇದು ಬಹಳ ದೊಡ್ಡ ಹೆಸರನ್ನು ನಮ್ಮ ತುಳು ಭಾಷೆಗೆ ತಂದು ಕೊಟ್ಟದ್ದು. ಬಹಳ ನಾವು ಗಮನಿಸಬೇಕಾದ ಅಂಶ, ಇವತ್ತು 1919ನೇ ಜನವರಿ 6ರಂದು ಜನ್ಮ ತಾಳಿದಂಥ ಮಂದಾರ ಕೇಶವ ಭಟ್ರವರು ನಿಜವಾಗಿ ಅವರ ಮಾತೃಭಾಷೆ ತುಳು ಮರಾಠಿ ಭಾಷೆ, ಆಮೇಲೆ ಮನೆಯಲ್ಲಿ ಕನ್ನಡದಲ್ಲಿ ಮಾತನಾಡ್ತಾ ಇದ್ದವರು. ಆದರೆ ಬಹಳ ದೊಡ್ಡ ಗುರುತಿಸಲ್ಪಟ್ಟಂಥ ಒಂದು ಭಾಷೆ ಅದು ತುಳು ಭಾಷೆ. 7ನೇ ತರಗತಿವರೆಗೆ ಅವರ ವಿದ್ಯಾಭ್ಯಾಸ ಆಗಿ 1952ರಲ್ಲಿ ವಿದ್ವಾನ್ ಪರೀಕ್ಷೆಯಲ್ಲಿ ತೇರ್ಗಡೆ ಆದಂಥ ಇವರು ಆಮೇಲೆ ಅವರು ಮಾಡಿದಂಥ ಹಲವಾರು ಕೆಲಸ, ಅದರಲ್ಲಿ ಮಂದಾರ ರಾಮಾಯಣ ಎಂಬುದು ಅದು ಬಹಳ ದೊಡ್ಡ ಹೆಸರನ್ನು ನಮ್ಮ ನಾಡಿಗೆ ತಂದು ಕೊಟ್ಟಿದೆ. ಇಡೀ ಜಗತ್ತು ಅದನ್ನು ತಿಳ್ಕೊಂಡಿದೆ. ಇವತ್ತು 1987ನೇ ಇಸವಿಯಲ್ಲಿ ಮಂದಾರ ರಾಮಾಯಣದ ಎಸಲ್ ಅಂತೇಳಿ ಒಂದು ಬರೆದು, ಆಮೇಲೆ ಅದೇ ವರ್ಷದಲ್ಲಿ ಮಂದಾರ ರಾಮಾಯಣದ ಎಸಲ್ 2 ಅದನ್ನು ಬರೆದು 1997ರಲ್ಲಿ ಮಂದಾರ ರಾಮಾಯಣದ ಸಂಪೂರ್ಣವನ್ನು ಬರೆದು ಇಡೀ ನಮ್ಮ ನಾಡಿಗೆ ಬಹಳ ದೊಡ್ಡ ಹೆಸರನ್ನು ಕೊಟ್ಟಿದ್ದಾರೆ. ಇಡೀ ಮಂದಾರ ರಾಮಾಯಣದಲ್ಲಿ ತುಳುನಾಡು ಮತ್ತು ತುಳು ಸಂಸ್ಕೃತಿಯನ್ನು ಮುಖ್ಯವಾಗಿ ತೋರಿಸುವಂಥ ಉದ್ದೇಶ ಅವರಿಗೆ ಇದ್ದದ್ದನ್ನು ನಾವು ಗಮನಿಸಿದ್ದೇವೆ. ಇಡೀ ಮಂದಾರ ರಾಮಾಯಣದಲ್ಲಿ ನಮ್ಮ ತನದ ಆ ತುಳುವಿನ ಇಡೀ ಸಾರ ಒಂದು ಇದ್ದದ್ದು ನಮಗೆ ಬಹಳ ಒಂದು ಸಂತೋಷವನ್ನು ಕೊಟ್ಟಿದೆ. ಇವತ್ತು ತಮ್ಮ ಹೆಸರಿನ ಪೂರ್ವದಲ್ಲಿ ಮಂದಾರವನ್ನು ಪೋಣಿಸಿಕೊಂಡು ಕೊಂಡವರು ಕೇಶವ ಭಟ್ರು. ಮಂದಾರ ಎಂಬ ಸ್ಥಳ ತುಳುನಾಡಿನ ಕುಡುಪು ಗ್ರಾಮದ ಒಂದು ಊರು. ಮಂದಾರ ಕೇಶವ ಭಟ್ರು ತಮ್ಮ ಮಹಾಕಾವ್ಯಕ್ಕೆ ಮಂದಾರ ರಾಮಾಯಣ ಎಂಬ ಹೆಸರು ನೀಡಿದ್ದರಿಂದ ಇದು ಜಗತ್ತಿನಾದ್ಯಂತ ಒಂದು ಚಿರ ಪರಿಚಿತವಾಗಿ ಬಂದದ್ದು. ಇದೆಲ್ಲವೂ ನಮಗೆ ಗೊತ್ತಿರುವಂಥ ವಿಚಾರ. ಈಗ ಬಹಳ ಮುಖ್ಯವಾಗಿ ಅವರು ಇವತ್ತು 78 ವರ್ಷ ಕಾಲ ಬದುಕಿದವರು. 1975ರಿಂದ 96ರ ಈ 2 ದಶಕಗಳ ಕಾಲ ಬಹಳ ಪ್ರಮುಖವಾದಂಥ ಕಾಲಘಟ್ಟ ಅವರದ್ದಾಗಿತ್ತು. ಇವತ್ತು ಅವರು ಸ್ವರ್ಗಸ್ಥರಾಗಿ 24 ವರ್ಷ ಕಳೆದಿದೆ. ಇವತ್ತು ಅವರು ಇರ್ತಿದ್ರೆ 102 ವರ್ಷ ಅವರಿಗೆ ವಯಸ್ಸು ಆಗ್ತಿತ್ತು. ಇಂಥ ಸಂದರ್ಭದಲ್ಲಿ ಅವರ ಒಂದು ಸ್ಮರಣೆಯನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಈ ಸ್ಮರಣೆಯ ಮುಖಾಂತರ, ಇವತ್ತು ಅವರ ಫೌಂಡೇಶನ್ನ ಮುಖಾಂತರ ಹಲವಾರು ಸಂದೇಶಗಳನ್ನು ನಾವು ನಾಡಿಗೆ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಅವರನ್ನು ಮೂಲವಾಗಿಟ್ಟುಕೊಂಡು ಆ ಪರಿಸರಕ್ಕೆ ಆದಂಥ ಬಹಳ ದೊಡ್ಡ ಅನಾಹುತ ಅದನ್ನು ನೋಡಿದವರಿಗೆ ಮಾತ್ರ ಗೊತ್ತಾಗ್ಬೋದು, ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ಆ ಊರಿಗೂ ಅವರ ಹೆಸರಿನಲ್ಲಿ ಮುಖ್ಯವಾಗಿಟ್ಟುಕೊಂಡು ಆ ಊರಿಗೂ ಒಂದು ನ್ಯಾಯ ಸಿಗಬೇಕಾದ್ದು ದೊಡ್ಡ ಕೆಲಸ. ಈ ದೃಷ್ಟಿಯಲ್ಲಿ ಇವತ್ತು ಅವರ ಸಂಬಂಧಿಕರಾದಂಥ ಪ್ರಮೋದ್ ಸಪ್ರೆಯವರು ಇರ್ಬೋದು, ರಾಜೇಶ್ ಭಟ್ರು ಇರ್ಬೋದು, ಇನ್ನು ನಮ್ಮ ರಾಜೇಶ್ ಆಳ್ವರು, ಪ್ರಭಾಕರ್ ಜೋಶಿಯವರು, ಎಲ್ಲ ಹಲವಾರು ಸನ್ಮಿತ್ರರು, ಸಹೃದಯ ಬಂಧುಗಳು ಸೇರಿಕೊಂಡು
ಈಗ ಮಾಡುವ ಅಂಥ ಹೋರಾಟ ನಿಜವಾಗಿ ಅರ್ಥಪೂರ್ಣವಾದಂಥ ಹೋರಾಟ. ಖಂಡಿತ ಈಗ ಬಹಳ ಸರಿಯಾದ ಸಮಯ ಇದೆ. ದೇವರ ಅನುಗ್ರಹ ಇದ್ದರೆ, ನಮ್ಮೆಲ್ಲರ ಹೋರಾಟ ಸಫಲತೆಗೆ ಬಂದರೆ, ಇವತ್ತು ಬಹಳ ಕ್ಲಿಯರಾಗಿ ಅದಕ್ಕೆ ಬೇಕಾಗುವ ವಿಷಯಗಳು ಇದೆ. ಒಂದು, ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಶಾಸಕರು, ಭಾಳ ನಮಗೆ ರಾಜಕೀಯ ಎಂಬುದು ಬಹಳ ಮುಖ್ಯ. ಶಾಸಕರು ಅದು ಭರತ್ ಶೆಟ್ಟಿ ಅವರು ಇರ್ಬೋದು, ಅಥವಾ ಪರೋಕ್ಷವಾಗಿ ಆ ಊರಿನಲ್ಲೇ ಜನ್ಮ ತಾಳಿದಂಥ ಉಮಾನಾಥ್ ಕೋಟ್ಯಾನ್ರವರು, ಅದಕ್ಕೆ ಸಂಪರ್ಕ ಇರುವಂಥ ನಮ್ಮ ಮೂಡುಬಿದಿರೆ ಶಾಸಕರು ಅವರು ಇರ್ಬೋದು. ಇನ್ನು ಮಂಗಳೂರಿನ ಮಹಾನಗರದಲ್ಲಿ ಮುಖ್ಯವಾಗಿ ಇರುವಂಥ ಶಾಸಕರು ವೇದವ್ಯಾಸ್ ಕಾಮತ್ರು ಇರ್ಬೋದು. ಈ ಮೂರರ ಜೊತೆ ಬಹಳ ಮುಖ್ಯವಾಗಿ ಸಂಸದರು ನಳಿನ್ ಕುಮಾರ್ ಕಟೀಲ್ದವರು ಇರ್ಬೋದು. ಇವರೆಲ್ಲ ನಮಗೆ ಚಿರಪರಿಚಿತರು. ಅವರಿಗೆ ನಾವು ಮನದಟ್ಟು ಮಾಡಿಕೊಂಡು ಅವರನ್ನು ಮುಖ್ಯವಾಗಿಟ್ಟುಕೊಂಡು ನಮ್ಮ ಹೋರಾಟವನ್ನು ಮುಂದುವರಿಸಬೇಕಾಗಿದೆ. ಇದರ ಮುಖಾಂತರ ಇವತ್ತು ಮಹಾನಗರದ ಪಾಲಿಕೆಯು ಕೂಡ ಇವತ್ತು ಏನು ಈ ಈ ರಾಜಕೀಯ ವ್ಯಕ್ತಿಗಳಿದ್ದಾರೆ ಅವರಿಗೆ ಸಂಬಂಧಪಟ್ಟಂಥ ಮಹಾನಗರದ ಪಾಲಿಕೆಯು ಕೂಡ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ. ಇದರ ಜೊತೆಯಲ್ಲಿ ಇವರಿಗೆ ಸಂಬಂಧಪಟ್ಟದ್ದೇ ರಾಜ್ಯ ಸರ್ಕಾರವೂ ಇದೆ. ಇಂಥ ಸಂದರ್ಭದಲ್ಲಿ ಖಂಡಿತ ಇದು ಕೆಳಗಿಂದ ಮೇಲಿನವರೆಗೆ ಸರಿಯಾದ ರೀತಿಯಲ್ಲಿ ಇದನ್ನು ಪ್ರಸ್ತುತಪಡಿಸಿದರೆ ನಮಗೆ ನ್ಯಾಯ ಸಿಗಬಹುದು ಎಂಬ ಒಂದು ಹೆಸರು, ಒಂದು ಆಶಾವಾದ ನಮ್ಮಲ್ಲಿ ಇದೆ. ಇದು ಖಂಡಿತ ಇನ್ನು ಮುಂದಿನ ಸಮಯದಲ್ಲಿ ಆಗಬೇಕು. ಇವತ್ತು ಉದ್ಘಾಟನೆಗೊಂಡಂಥ ಈ ಒಂದು ಫೌಂಡೇಶನ್ನ ಮುಖಾಂತರ ಬಹಳಷ್ಟು ಜನರನ್ನು ನಾವು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕೆಲಸ ಆಗಬೇಕಾಗಿದೆ ಎಂಬ ಮಾತನ್ನು ಈ ಸಲ ಹೇಳಿಕೊಂಡು, ಈ ಒಂದು ಮಂದಾರ ಫೌಂಡೇಶನ್ ಟ್ರಸ್ಟ್ ಉದ್ಘಾಟನೆ ಆಗುವುದು ಮತ್ತು ಮಂದಾರರವರ ಬಗ್ಗೆ ಎಲ್ಲ ಒಳ್ಳೆಯ ಮಾತುಗಳನ್ನು ನಮ್ಮ ಈ ಆವರಣದೊಳಗೆ ಕೇಳುವುದು ನಮಗೂ ತುಂಬ ಸಂತೋಷ. ಈ ಒಂದು ಜಾಗಕ್ಕೆ, ಈ ಆವರಣಕ್ಕೆ ಇದರಿಂದಾಗಿ ಹೊಸ ಒಂದು ಶಕ್ತಿ ಬಂತು ಅಂತ ನಾವು ತಿಳ್ಕೊಂಡು, ಖಂಡಿತ ಇನ್ನು ಮುಂದಿನ ಸಮಯದಲ್ಲಿ, ನಮ್ಮ ಸಮಯದಲ್ಲಿ ಆದಷ್ಟು ನಾವು ಇಂಥ ಫೌಂಡೇಶನ್ ಒಟ್ಟಿಗೆ ಸೇರಲಿಕ್ಕೆ ನಾವು ತಯಾರಿದ್ದೇವೆ ಎಂಬ ಮಾತನ್ನು ಹೇಳಿಕೊಂಡು, ಇಲ್ಲಿ ಬಂದಂಥ ಎಲ್ಲ ಅತಿಥಿಗಳಿಗೂ ಎಲ್ಲರಿಗೂ ಇದ್ದಂಥ ನಿಮಗೆಲ್ಲರಿಗೂ ಕೈ ಮುಗಿದುಕೊಂಡು, ಈಗ ಇಂಥ ಒಂದು ಕೊರೋನಾದ ಆಪತ್ತು ಇರುವಂಥ ಇಂಥ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಮಾಡುವುದು ಬಹಳ ಕಷ್ಟದಾಯಕವಾದಂಥ ಸಮಯ. ಇವತ್ತಿನ ದಿನವೂ ಕೂಡ ಬಹಳಷ್ಟು ಬೇರೆ ಬೇರೆ ನಮ್ಮ ಹಬ್ಬದ ದಿನವೂ ಕೂಡ ಇಂಥ ಸಮಯದಲ್ಲಿ ನಮಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದವರಿಗೆ ಇಂಥ ಕಾರ್ಯಕ್ರಮಗಳನ್ನು ಮಾಡುವಾಗ ಸ್ವಲ್ಪ ಕಷ್ಟ ಸಾಧ್ಯ. ಅಂದರೆ ನಮಗೆ ಆ ಹಿಂದಿನ ವೈಭವೀಕರಣ ಮಾಡದೆ ಈಗ ಇದನ್ನು ಒಂದು ಕಟ್ಟುಕಟ್ಟಳೆಯ ಪ್ರಕಾರ ನಡೆಯುವಂಥ ವಿಧಾನವನ್ನು ನೋಡುವಾಗ ನಮಗೆ ಸ್ವಲ್ಪ ನಮಗೆ ಕಷ್ಟವಾಗ್ತದೆ. ಆದರೂ ನಾವು ಇದಕ್ಕೆ ಹೊಂದಾಣಿಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ಇಲ್ಲಿದ್ದಂಥ ನಿಮಗೆಲ್ಲರಿಗೂ ಕೈ ಮುಗಿದುಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿರ್ವಹಿಸಿದಂಥ ಡಾಕ್ಟರ್ ಎಂ ಮೋಹನ್ ಆಳ್ವಾಸ್ ಫೌಂಡೇಶನ್ ಮೂಡುಬಿದಿರೆ, ಇದೀಗ ಮಂದಾರ ಫೌಂಡೇಶನ್ ಟ್ರಸ್ಟಿನ ಪರವಾಗಿ ಪ್ರೀತಿಯ ಗೌರವದ ಕಾಣಿಕೆ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರ ಮುಂದಾಳತ್ವದಲ್ಲಿ ಎಂ ಶಾರದಾಮಣಿ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಪ್ರಮೋದ್ ಸಪ್ರೆ, ಖಜಾಂಜಿ MR ಭಟ್, ಕಾನೂನು ಸಲಹೆಗಾರರು ಶಶಿರಾಜ್ ಕಾವೂರ್. ಒಂದು ವಿಶೇಷ ಸೂಚನೆ, ಈ ಸಭಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಧನ್ಯವಾದಕ್ಕೆ ಮುಂಚಿತವಾಗಿ ಧನ್ಯವಾದದ ನಂತರ ಸ್ವರಮಂದಾರ ಎಂಬ ವಿಶಿಷ್ಟವಾದಂಥ ಕಾರ್ಯಕ್ರಮ ಈ ವೇದಿಕೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿಬರಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ಕೂಡ ನೀವು ಆಸ್ವಾದಿಸಬೇಕು, ನಮ್ಮ ಜೊತೆಗಿರಬೇಕು ಅಂತ ಕೇಳಿಕೊಳ್ಳುತ್ತಾ ಇದೀಗ ಧನ್ಯವಾದ ಸಮರ್ಪಣೆ. ಮಂದಾರ ಫೌಂಡೇಶನ್ ಟ್ರಸ್ಟಿನ ಖಜಾಂಜಿ ಶ್ರೀಯುತ MR ಭಟ್ ಈ ಎಲ್ಲ ಸಾಧಕ ಬಾಧಕಗಳ ಹಿಂದೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಪ್ರಮೋದ್ ಸಪ್ರೆಯವರ ಮಾತಿನ ಮೂಲಕ ನಮ್ಮ ಒಂದು ಚಾದ ಹೊತ್ತಲ್ಲಿ ಮಾತಾಡಿಕೊಂಡಿರುವಾಗ ಹೇಳಿದಂಥ ವಿಚಾರ. ಈ ನಿಟ್ಟಿನಲ್ಲಿ ಶ್ರೀಯುತ MR ಭಟ್ ಇವರಿಂದ ವಂದನಾರ್ಪಣೆ. ಈಗಾಗಲೇ ನಿರೂಪಕರು ಹೇಳಿದ ಹಾಗೆ ಸಭಾ ಕಾರ್ಯಕ್ರಮ ಮುಗಿದ ನಂತರ ಸ್ವರಮಂದಾರ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ
ಹಲವಾರು ಸಾಹಿತಿಗಳು ಬರೆದಂಥ ಏನು ಇನ್ನೂ ಪ್ರಚಲಿತಕ್ಕೆ ಬಾರದೇ ಇರತಕ್ಕಂಥ ಅಥವಾ ಹೊಸ ಹಾಡುಗಳಿಗೆ ರಾಗ ಸಂಯೋಜನೆಯನ್ನು ಮಾಡಿ ಇವತ್ತು ರಮೇಶ್ ಚಂದ್ರ ಮತ್ತು ತಂಡದವರು ಇಲ್ಲಿ ಕಾರ್ಯಕ್ರಮವನ್ನು ನೀಡಲಿಕ್ಕಿದ್ದಾರೆ. ತಾವುಗಳೆಲ್ಲರೂ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲರಲ್ಲೂ ನಾನು ವಿನಮ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹೊಸ ಹಾಡು, ಹೊಸ ರಾಗ ಸಂಯೋಜನೆ, ಹೊಸ ಸಾಹಿತಿಗಳ ಒಂದು ಹಾಡನ್ನು ಪ್ರೇಕ್ಷಕರ ಮುಂದೆ ಇಡತಕ್ಕಂಥ ಪ್ರಯತ್ನದಲ್ಲಿ ರಮೇಶ್ ಚಂದ್ರ ಮತ್ತು ತಂಡ ಬೆಂಗಳೂರು ಇವರು ಇದ್ದಾರೆ. ತಾವು ಕೂಡ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅಂತ ವೇದಿಕೆಯಲ್ಲಿದ್ದವ್ರ ಹತ್ರ ಕೂಡ ಕೇಳ್ತಾ, ಒಂದೇ ಮಾತಿನಲ್ಲಿ ನಾನು ವೇದಿಕೆಯಲ್ಲಿರತಕ್ಕಂಥ ಎಲ್ಲರಿಗೂ ಮಂದಾರ ಟ್ರಸ್ಟ್ನ ಪರವಾಗಿ ಮತ್ತು ಮಂದಾರ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಸಭಾಂಗಣದಲ್ಲಿರ್ತಕ್ಕಂಥ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂಥ ಎಲ್ರಿಗೂ ನಾನು ಸಭಾ ಕಾರ್ಯಕ್ರಮದ ಮುಕ್ತಾಯಕ್ಕೆ ಮುಕ್ತಾಯ ಮಾಡ್ತಾ ಎಲ್ರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇದೇ ವೇದಿಕೆಯಲ್ಲಿ ಸ್ವರ ಮಂದಾರ ಹೇಳತಕ್ಕಂಥ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ತಾವುಗಳೆಲ್ಲರೂ ಉಪಸ್ಥಿತರಿದ್ದು ನಮ್ಮ ಜೊತೆ ಸಹಕರಿಸಬೇಕು ಅಂತ ಮಂದಾರ ಟ್ರಸ್ಟ್ನ ಪರವಾಗಿ ವಿನಮ್ರ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಈ ಕಾರ್ಯಕ್ರಮದ ನಿರೂಪಕರಾಗಿ ಕೃಷ್ಣ ಪ್ರಸಾದ್ ಅವರು ಉತ್ತಮವಾದಂಥ ನಿರೂಪಣೆ ಮಾಡಿದ್ದೇನೆ. ಅವರಿಗೆ ನಾನು ವಿಶೇಷವಾಗಿ ಮಂದಾರ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ಎಲ್ರಿಗೂ ವಂದನೆಗಳು. Hello, hello, hello. Test, hello, hello.
ಅಡಿ ಕೆಲವು ಹೊಸ ಹಾಡುಗಳು, ಹೊಸ ಕವಿಗಳಿಂದ ರಚಿಸಲ್ಪಟ್ಟಂಥ ಹಾಡುಗಳು ಅಥವಾ ಕವಿಗಳ ಹೊಸ ಹಾಡುಗಳು, ಯುವ ಸಂಗೀತ ನಿರ್ದೇಶಕರ ಹಾಡುಗಳು ಎಲ್ಲ ಸೇರಿಸಿಕೊಂಡು ಲಿಸ್ಟು ಪ್ರಕಾರ ಸ್ವಲ್ಪ ಹಾಡುಗಳು ಜಾಸ್ತಿ ಇತ್ತು. ಆದರೆ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮನ್ನು ತಲುಪುವಂಥ ಒಂದು ಪ್ರಯತ್ನದೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದೀಗಾಗಲೇ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಸ್ವರಮಂದಾರ ಕಾರ್ಯಕ್ರಮಕ್ಕೂ ಕೂಡ ನಿಮ್ಮ ಸಹಕಾರವನ್ನು ನಿರೀಕ್ಷಿಸುತ್ತಾ ಜೀವನಕ್ಕೆ ಸಂಗೀತ ಯಾಕೆ ಬೇಕು ಅಂತ ಕೆಲವರು ಆಲೋಚನೆ ಮಾಡುವವರಿದ್ದಾರೆ. ಸಂಗೀತ ಎಂತಕ್ಕೆ, ಯಾಕೆ, ಏನು ಅಗತ್ಯ, ಪ್ರೊಫೆಷನ್ ಆಗಿ ಏನೋ ಇದ್ರೆ ಆಯಿತು, ಸಂಪಾದನೆ ಮಾಡಿದ್ರೆ ಆಯಿತು ಅಂತ. ಇದೀಗ ನೀವು ವೇದಿಕೆ ನೋಡಿದ್ದೀರಿ. ವೇದಿಕೆಯ ಹಿನ್ನೆಲೆಯಲ್ಲಿ ಒಂದು ಅಲಂಕಾರ ಇದೆ. ಅತಿಥಿಗಳ ಮುಂಭಾಗದಲ್ಲಿ ಒಂದು ಟೇಬಲ್ ಇಡ್ತಾರೆ. ಟೇಬಲಿಗೆ ಒಂದು ಒಳ್ಳೆಯ ವಸ್ತ್ರ ಹಾಕ್ತಾರೆ. ಯಾಕೆ ಹಾಕ್ತಾರೆ? ಅದು ಅಲಂಕಾರ. ಸುಮ್ಮನೆ ಟೇಬಲ್ ಇಟ್ಟರೆ ಸಾಕು. ಈ ಸಂಗೀತ ಅಂತ ಹೇಳುವಂಥದ್ದು ಕೂಡ ಸಂಸ್ಕಾರದ ಸ್ವರೂಪದಲ್ಲಿ ಜೀವನಕ್ಕೆ ಅಲಂಕಾರವನ್ನು ತಂದುಕೊಡುವಂಥದ್ದು. ಈ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ನಿಮ್ಮ ಅನುಮೋದನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಇದ್ದಷ್ಟು ಜನ ಒಂದು ಸಣ್ಣ ಚಪ್ಪಾಳೆಯ ಸದ್ದು ನಮ್ಮ ಕಲಾವಿದರಿಗೆ ಪ್ರೇರಕ ಶಕ್ತಿಯಾಗಿ ಹುಟ್ಟಿಕೊಂಡ್ರೆ ನಾವು ಸಂಗೀತ ಕಾರ್ಯಕ್ರಮ ಪ್ರಾರಂಭ ಮಾಡುವುದು ಅಂತ ಅರ್ಥ. KS ನಿಸಾರ್ ಅಹಮದ್ ಅವರ ರಚನೆಯೊಂದಿಗೆ 2 ಬಾರಿ ರಾಜ್ಯ ಪ್ರಶಸ್ತಿ ವಿಜೇತ ಗಾಯಕ ನಮ್ಮ ಆತ್ಮೀಯ ಮಿತ್ರ ರಮೇಶ್ ಚಂದ್ರ ಅವರು ವೇದಿಕೆಯಲ್ಲಿ, ವಸಂತ್ ಕದ್ರಿ ಅವರ ಸಂಗೀತ ನಿರ್ದೇಶನದಲ್ಲಿ KS ನಿಸಾರ್ ಅಹಮದ್ ಅವರ ರಚನೆ. ಕೋರಬೇಡ ನಾದವಿರದ ಬದುಕೆ ಉನ್ಮಾದ ಕೋರಬೇಡ ಈ ನೆಲದ ಜಲವ ಸವಿದು ರವಿ ಕರುಣೆ ಮರೆಯಬೇಡ ನಾದವಿರದ ಬದುಕೆ ಉನ್ಮಾದ ಕೋರಬೇಡ. ಬಿಡುವಿರದ ತುಡಿತದಲ್ಲಿ ಬಲಿಯಾಗದಿರಲಿ ಬೆರಗು ಸುಡುಬಾಳಿನಂಚಿನಲ್ಲಿ ಮೆರೆದಿರಲಿ ಕಲೆಯ ಸೆರಗು ಬಿಡುವಿರದ ತುಡಿತದಲ್ಲಿ ಬಲಿಯಾಗದಿರಲಿ ಬೆರಗು ಸುಡುಬಾಳಿನಂಚಿನಲ್ಲಿ ಮೆರೆದಿರಲಿ ಕಲೆಯ ಸೆರಗು ಕಳೆಯಷ್ಟೇ ಇದ್ದರೇನು ಕನಸಿರದ
ಬಾಳು ಬಾಳೆ ಕಳೆಯೆಷ್ಟು ಇದ್ದರೇನೋ ಕನಸಿರದ ಬಾಳು ಬಾಳೆ ಮಳೆ ಬಿಲ್ಲು ಸಿಂಗರಿಸದ ಕರಿಮುಗಿಲಿನೊಂದು ಮಾಲೆ ನಾದವಿರದ ಬದುಕೆ ಉನ್ಮಾದ ಕೋರಬೇಡ ಈ ನೆಲದ ಜಲವ ಸವಿದು ರವಿ ಕರುಣೆ ಮರೆಯಬೇಡ ನಾದವಿರದ ಬದುಕೆ ಉನ್ಮಾದ ಕೋರಬೇಡ. ಉದಯಾಸ್ತಗಳಲ್ಲಿ ಲೋಕ ತಾನಲ್ಲ ಬರಿಯ ಮಣ್ಣು ಚೆಲುವೆದುರಿನಲ್ಲಿ ಸತತ ಹೊಸದಾಗಬೇಕು ಕಣ್ಣು ಉದಯಾಸ್ತಗಳಲ್ಲಿ ಲೋಕ ತಾನಲ್ಲ ಬರಿಯ ಮಣ್ಣು ಚೆಲುವೆದುರಿನಲ್ಲಿ ಸತತ ಹೊಸತಾಗಬೇಕು ಕಣ್ಣು ಚಣ ಚಣವು ಜೀವಮಾಗಿ ಮರುಹುಟ್ಟು ಪಡೆಯುತ್ತಿರಲಿ ಚಣ ಚಣವು ಜೀವಮಾಗಿ ಮರುಹುಟ್ಟು ಪಡೆಯುತ್ತಿರಲಿ ಹೊಸ ನೆಲವ ನೆಲೆಗೆ ತಾನು ನಿಲದಂತೆ ನಡೆಯುತ್ತಿರಲಿ ನಾದವಿರದ ಬದುಕೆ ಉನ್ಮಾದ ಕೋರಬೇಡ ನಾದವಿರದ ಬದುಕೆ ಉನ್ಮಾದ ಕೋರಬೇಡ ಈ ನೆಲದ ಜಲವ ಸವಿದು ರವಿ ಕರುಣೆ ಮರೆಯಬೇಡ ನಾದವಿರದ ಬದುಕೆ ಉನ್ಮಾದ ಕೋರಬೇಡ ಉನ್ಮಾದ ಕೋರಬೇಡ ಉನ್ಮಾದ ಕೋರಬೇಡ. ರಮೇಶ್ ಅಣ್ಣ ಒಂದು ನಿಮಿಷ ಪ್ರತಿಷ್ಠಾನದ ಪರವಾಗಿ ರಾಜೇಶ್ ಭಟ್ ದಯವಿಟ್ಟು ಬಂದು ಪ್ರೀತಿಯ ಕಾಣಿಕೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಮೇಶ್ ಅಣ್ಣ ಪದ್ಯ ಉಂಟು, ಸೀದಾ ಹೋಗಬೇಡಿ. ಬಹಳ ವರ್ಷಗಳ ಹಿಂದೆ, ಈಗಲ್ಲ, ಬೆರಳ ತುದಿಯಲ್ಲಿ ಎಲ್ಲ ಬೇಕಾದ ಚಾನಲ್ ನೋಡಲಿಕ್ಕೆ ಸಿಗೋದು. ಆಗ ನಮಗೆ ದೂರದರ್ಶನದ ಮಾತ್ರ, ಟಿ ವಿ ಬಂದ ಪ್ರಾರಂಭದಲ್ಲಿದ್ದದ್ದು ದೂರದರ್ಶನ ಮಾತ್ರ. ನಮ್ಮ ಊರಲ್ಲಿ ಅಂಥದ್ದು ದೂರದರ್ಶನ ಸಿಗ್ನಲ್ ಸಿಗಬೇಕು ಅಂತಿದ್ದರೆ ಮರದ ಮೇಲೆಲ್ಲ ಆ್ಯಂಟನ್ ಇಡಬೇಕಾಗಿತ್ತು. ಆಗ ಸುಮಾರು ಚಂದನದಲ್ಲಿ, ಡಿ ಚಂದನದಲ್ಲಿ ಒಂದು 11:30 ಗಂಟೆ 12 ಗಂಟೆಗೆ, ನನಗೆ ಸರಿಯಾಗಿ ನೆನಪಿಲ್ಲ, ಒಂದು 15-18 ವರ್ಷಗಳ ಹಿಂದೆ ಇರ್ಬೋದು ಅಂತ ನನ್ನ ನೆನಪು. ಮೊಬೈಲ್ ಅಂತೂ ಆಗ ಖಂಡಿತ ಇರಲಿಲ್ಲ. ಒಂದು 2-3 ಸಾಲುಗಳು ನನಗೆ ನೆನಪಿದೆ ಆಗ ಟಿ ವಿಯಲ್ಲಿ ಬಂದದ್ದು. ಅಪ್ಪೆದಾಂತಿನ ಇಲ್ಲ ತುಪ್ಪೆದಾಂತಿನ ಜಾಲು ಉಪ್ಪು ಪಾಡಂದಿ ನಟ್ಟಿಲು ಉಪ್ಪು ಪಾಡಂದಿ ನಟ್ಟಿಲು ಮೂಜೆಲ ಚಪ್ಪಂಡೆ ಚಾರು ಬಂಗಾರು. ನನಗದು ಯಾರ ಕವಿ ಬರೆದದ್ದು ಗೊತ್ತಿಲ್ಲ, ಯಾವ ಗಾಯಕ ಹಾಡಿದ್ದು ಅಂತ ಗೊತ್ತಿಲ್ಲ. ಆದರೆ ಒಂದು ಸಾಹಿತ್ಯ ಒಂದು ಮನುಷ್ಯನ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಅಂತ ಹೇಳೋದಕ್ಕೆ ಅದು ಸಾಕ್ಷಿ. ಇದರ ಅರ್ಥ ಹೀಗಿದೆ,
ಇಲ್ಲಿ ಮೇಡಮ್ ಅವರಿದ್ದಾರೆ, ತುಳು ಅರ್ಥ ಆಗದಿದ್ರೆ ಹೇಳೋದು. ಅಪ್ಪೆದಾಂತಿನ ಇಲ್ಲ ಅಂದರೆ ತಾಯಿ ಇಲ್ಲದ ಮನೆ, ತುಪ್ಪೆದಾಂತಿನ ಜಾಲ್ ಅಂದರೆ ಈ ಭತ್ತದಲ್ಲಿ ನಮ್ಮಲ್ಲಿ ಮನೆ ಕಟ್ಟಿದ ಹಾಗೆ ಅದು ಹಾಳಾಗದ ಹಾಗೆ ಒಂದು ಮಾಡಿನ ಹಾಗೆ ಮಾಡಿ ಇಡ್ತಾರೆ, ಅದಕ್ಕೆ ತುಪ್ಪೆ ಅಂತ ತುಳುವಲ್ಲಿ ಕರೆಯುವುದು. ತುಪ್ಪೆದಾಂತಿನ ಜಾಲ್ ಅದು ಇಲ್ಲದೆ ಇರುವಂಥ ಮನೆಯ ಅಂಗಳ. ಉಪ್ಪು ಬಾಡಂದಿನ ಅಟ್ಟಿಲ್, ಉಪ್ಪು ಇಲ್ಲದ ಪದಾರ್ಥ. ಇದು 3 ಜೀವನದಲ್ಲಿ ಬರೀ ಚಪ್ಪೆ ಅಂತ. ಅದಕ್ಕೊಂದು 4ನೇದು ನಾನು ಸೇರಿಸ್ತಾ ಇದ್ದೆ ಹೋದಲ್ಲೆಲ್ಲ, ತಾಟಿ ಬೊಟ್ಟಂದಿನ ಕೈಕುಲು ಅಂತ. ಅಂದರೆ ನೀವು ಚಪ್ಪಾಳೆ ಹೊಡಿಲಿಲ್ಲ ಅಂದರೆ ಅದು ಕೂಡ ಒಂದು ವೇದಿಕೆ ಚಪ್ಪೆ ಅಂತ ನನ್ನ ಅರ್ಥ. ಅದರಲ್ಲಿ ಒಳ್ಳೆಯ ಸುಸಂಸ್ಕಾರದ ಕಾರ್ಯಕ್ರಮ ನಡೆಯುವಾಗ ಇದು ಕೂಡ ನಡೀತಾ ಇರಬೇಕು. ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಆ ಒಂದು ಸಂತೋಷದ ವಿಷಯ, ಕಾರ್ಯಕ್ರಮ ಮುಗಿದ ಮೇಲೆ ಉಪ್ಪು ಹಾಕಿದ್ದೆ, ಊಟದ ವ್ಯವಸ್ಥೆ ಇದೆ, ಉಪ್ಪಿಲ್ಲದಲ್ಲ. ಆ ಭೋಜನವನ್ನು ಸ್ವೀಕರಿಸಿ ಪ್ರೀತಿಯಿಂದ ತೆರಳಬೇಕು ಅಂತ ಮನೆ ಮಂದಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ನಮ್ಮವರೇ ಆದಂಥ ಶಶಿರಾಜ್ ಕಾವರು, ಯುವ ಮನಸ್ಸಿನ ಕವಿ, ನನ್ನ ಆತ್ಮೀಯ ಮಿತ್ರ, ಅವರ ರಚನೆ, ಸಂಗೀತ ನಿರ್ದೇಶನ ನನ್ನ ಇನ್ನೋರ್ವ ಮಿತ್ರ ಪ್ರಮೋದ್ ಸಬ್ರೆ, ಹಾಡೋರು ನನ್ನ ಇನ್ನೊಬ್ಬ ಮಿತ್ರ ರವೀಂದ್ರ ಪ್ರಭು. ವೇದಿಕೆಯಲ್ಲಿ ಶಶಿರಾಜ್ ಕಾವೂರ್ ಅವರ ರಚನೆ, ಪ್ರಮೋದ್ ಸಬ್ರೆ ಅವರ ಸಂಗೀತ, ರವೀಂದ್ರ ಪ್ರಭು ಅವರ ಗಾಯನ. ಎಲ್ರಿಗೂ ನಮಸ್ಕಾರ. ಹಲೋ ನಿನ್ನ ಪ್ರೀತಿ ಮಾಡಲು ಯಾಕೆ ಬೇಕು ಕಾರಣ, ನಿನ್ನ ಪ್ರೀತಿ ಮಾಡಲು ಯಾಕೆ ಬೇಕು ಕಾರಣ, ನದಿ ಕಡಲಿನ ಮಿಲನದಲ್ಲಿ ಯಾವ ರಾಜಕಾರಣ, ನಿನ್ನ ಪ್ರೀತಿ ಮಾಡಲು ಯಾಕೆ ಬೇಕು ಕಾರಣ, ನಿನ್ನ ಪ್ರೀತಿ ಮಾಡಲು ಯಾಕೆ ಬೇಕು ಕಾರಣ, ನದಿ ಕಡಲಿನ ಮಿಲನದಲ್ಲಿ, ನದಿ ಕಡಲಿನ ಮಿಲನದಲ್ಲಿ ಯಾವ ರಾಜಕಾರಣ, ನಿನ್ನ ಪ್ರೀತಿ ಮಾಡಲು ಯಾಕೆ ಬೇಕು ಕಾರಣ, ನಿನ್ನ ಪ್ರೀತಿ ಮಾಡಲು ಯಾಕೆ ಬೇಕು ಕಾರಣ. ಮರಳಿನಲ್ಲಿ ಮನೆಯ ಮಾಡಿ ಎಷ್ಟು ಹೊತ್ತು ಕಾಯಲಿ, ಮರಳಿನಲ್ಲಿ ಮನೆಯ ಮಾಡಿ ಎಷ್ಟು ಹೊತ್ತು ಕಾಯಲಿ, ಮರಳಿನಲ್ಲಿ ಮನೆಯ ಮಾಡಿ ಎಷ್ಟು ಹೊತ್ತು ಕಾಯಲಿ, ಇರುಳಿನಲ್ಲಿ ಭರತ ಮೊರೆತ, ಇರುಳಿನಲ್ಲಿ ಭರತ ಮೊರೆತ ಕಷ್ಟ ಹೇಗೆ ಹೇಳಲಿ, ನಿನ್ನ ಪ್ರೀತಿ ಮಾಡಲು ಯಾಕೆ ಬೇಕು ಕಾರಣ, ನಿನ್ನ ಪ್ರೀತಿ ಮಾಡಲು
ಯಾಕೆ ಬೇಕು ಕಾರಣ? ಮತ್ತೆ ಮತ್ತೆ ನನ್ನ ಕಣ್ಣು ನಿನ್ನ ಮುಖವ ಕಂಡರೆ, ಮತ್ತೆ ಮತ್ತೆ ನನ್ನ ಕಣ್ಣು ನಿನ್ನ ಮುಖವ ಕಂಡರೆ, ನಿನ್ನ ಕನಸೆ ಬಿದ್ದರೆ, ನಿನ್ನ ಕನಸೆ ಬಿದ್ದರೆ ಯಾರಿಗೇನು ತೊಂದರೆ? ನಿನ್ನ ಪ್ರೀತಿ ಮಾಡಲು ಯಾಕೆ ಬೇಕು ಕಾರಣ? ನಿನ್ನ ಪ್ರೀತಿ ಮಾಡಲು ಯಾಕೆ ಬೇಕು ಕಾರಣ? ನದಿ ಕಡಲಿನ ಮಿಲನದಲ್ಲಿ, ನದಿ ಕಡಲಿನ ಮಿಲನದಲ್ಲಿ ಯಾವ ರಾಜಕಾರಣ? ನಿನ್ನ ಪ್ರೀತಿ ಮಾಡಲು ಯಾಕೆ ಬೇಕು ಕಾರಣ? ಜಾರಿದೊಂದು ಹುಲ್ಗೆ ನೀನು ನನ್ನ ಬಾಳಬಾಲಲಿ, ಜಾರಿದೊಂದು ಹುಲ್ಗೆ ನೀನು ನನ್ನ ಬಾಳಬಾಲಲಿ, ಹಾರಿದೊಂದು ದೀಪ ನೀನು, ಹಾರಿದೊಂದು ದೀಪ ನೀನು ನನ್ನ ಎದೆಯ ಗುಡಿಯಲಿ. ನಿನ್ನ ಪ್ರೀತಿ ಮಾಡಲು ಯಾಕೆ ಬೇಕು ಕಾರಣ? ನಿನ್ನ ಪ್ರೀತಿ ಮಾಡಲು ಯಾಕೆ ಬೇಕು ಕಾರಣ? ನದಿ ಕಡಲಿನ ಮಿಲನದಲ್ಲಿ, ನದಿ ಕಡಲಿನ ಮಿಲನದಲ್ಲಿ ಯಾವ ರಾಜಕಾರಣ? ನಿನ್ನ ಪ್ರೀತಿ ಮಾಡಲು ಯಾಕೆ ಬೇಕು ಕಾರಣ? ನಿನ್ನ ಪ್ರೀತಿ ಮಾಡಲು ಯಾಕೆ ಬೇಕು ಕಾರಣ? ಯಾಕೆ ಬೇಕು ಕಾರಣ? ಯಾಕೆ ಬೇಕು ಕಾರಣ? ರವಿ ರವಿ ಒಂದು ನಿಮಿಷ. ಪ್ರತಿಷ್ಠಾನದ ಪರವಾಗಿ ಪ್ರೀತಿಯ ಗೌರವದ ಕಾಣಿಕೆ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರೀತಿ ಹುಟ್ಟಲಿಕ್ಕೆ ಕಾರಣ ಬೇಕಾಗಿಲ್ಲ. ಅದರಲ್ಲಿ ಕೂಡ ಯೌವನಾವಸ್ಥೆಯಲ್ಲಿ ಯಾವ ಕಾರಣ ಇಲ್ಲದೆ ಯಾರಿಗೂ ಯಾರ ಜೊತೆಗೂ ಪ್ರೀತಿ ಆಗ್ಬೋದು. ನಮ್ಮ ದಕ್ಷಿಣ ಕನ್ನಡದವರು ಡುಂಡಿರಾಜ್ ಬಹಳ ಚೆನ್ನಾಗಿ ಬರೀತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟು. ಪ್ರಿಯ ನಿನ್ನ ಹೃದಯದೊಳಗೆ ಜಾಗ ಸಿಕ್ಕರೆ ಅಷ್ಟೇ ಸಾಕು ಎಂದಿದ್ದರು ಆಗ. ಯಾವಾಗ? ಮದುವೆಗೆ ಮುಂಚೆ ಅದೆಲ್ಲ. ಪ್ರಿಯ ನಿನ್ನ ಹೃದಯದೊಳಗೆ ಜಾಗ ಸಿಕ್ಕರೆ ಅಷ್ಟೇ ಸಾಕು ಎಂದಿದ್ದರು ಆಗ. ಈಗ ದಿನ ಒಂದೇ ರಾಗ, ನಾವು ಸೈಟುಕೊಳ್ಳುವುದು ಯಾವಾಗ, ಸೈಟುಕೊಳ್ಳುವುದು ಯಾವಾಗ ಅಂತ. ಅಂದರೆ ಬರೀ ಪ್ರೀತಿಯೇ ಇಟ್ಟುಕೊಂಡು ಜೀವನ ಮಾಡಲಿಕ್ಕೆ ಬರೋದಿಲ್ಲ, ಅದಕ್ಕೆ ಅರ್ಥ ಕೂಡ ಒಟ್ಟಿಗೆ ಬೇಕು. ಅದಕ್ಕೆ ಹುಡುಗಿಯರ ಕನಸುಗಳು ಹೇಗಿರ್ತದೆ ನೋಡಿ. ಮದುವೆ ಆಗಲಿಕ್ಕೆ ಬರುವ ನನ್ನ ಗಂಡ ಸ್ಲಿಮ್ ಆಗಿರಬೇಕು, ಟ್ರಿಮ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾರೆ. ಹೌದು, ಅದು ಅಷ್ಟೇ ಸಾಕಾಗೋದಿಲ್ಲ, ಅದರ ಜೊತೆ ATM ಕೂಡ ಆಗಿರಬೇಕಾಗ್ತದೆ. ಆಗ ಮಾತ್ರ ಪ್ರೀತಿಗೆ ಅರ್ಥ ಬರುವಂಥದ್ದು. ಅರ್ಥ ಇದ್ದಾಗ ಅರ್ಥ ಬರೋದು. ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ ಬಂಧುಗಳೇ. ಇದೀಗ ವೇದಿಕೆಯಲ್ಲಿ
ನಮ್ಮೊಂದಿಗೆ ಸಭಾ ಕಾರ್ಯಕ್ರಮದಲ್ಲಿದ್ದು ಆತ್ಮೀಯವಾಗಿ ಬರುತ್ತಂಥ ಟಿ ಸಿ ಪೂರ್ಣಿಮಾ ಅವರದ್ದು ರಚನೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಪ್ಯಾಡ್ನಲ್ಲಿ ಕೂತ್ರೆ ಅವರು ಪ್ಯಾಡಿಸ್ಟ್, ಒಳ್ಳೆ ರಿದಮ್ ಪ್ಯಾಡ್ ಅವರು. ಕೀಬೋರ್ಡ್ನಲ್ಲಿ ಕೂತ್ರೆ ಕೀಬೋರ್ಡ್ ನುಡಿಸ್ತಾರೆ. ನಿರೂಪಣೆಗೆ ಬಂದರು ಅಂತಾದರೆ ನನಗೆ ಜಾಗ ಇಲ್ಲದ ಹಾಗೆ ಮಾಡ್ತಾರೆ. ಹಾಡಲಿಕ್ಕೆ ನಿಂತರೆ ಹಾಡನ್ನು ಹಾಡ್ತಾರೆ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಂಡಂಥ ಅತ್ಯದ್ಭುತ ಪ್ರತಿಭೆ ಮುರಳೀಧರ್ ಕಾಮತ್ ಅವರ ಸಂಗೀತ ನಿರ್ದೇಶನದಲ್ಲಿ ಇನ್ನೋರ್ವ ಖ್ಯಾತ ಗಾಯಕ ದಿನೇಶ್ ಕಿನ್ನಿಗೋಳಿ ಅವರ ಕಂಠದಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಕೆದರುತ್ತ ಬೆಳ್ಳಕ್ಕಿಯು ಹಾರಿದೆ ಬಾನಲ್ಲಿ, ವಿಷ ಹರಿದಿದೆ ಉಷೆ ಹರಡಿದೆ ನೋಡುವ ಬಾನಲ್ಲಿ. ಗರಿ ಕೆದರುತ್ತ ಬೆಳ್ಳಕ್ಕಿಯು ಹಾರಿದೆ ಬಾನಲ್ಲಿ, ವಿಷ ಹರಿದಿದೆ ಉಷೆ ಹರಡಿದೆ ನೋಡುವ ಬಾನಲ್ಲಿ. ಯುಗದಾದಿಗೆ ಸುಸ್ವಾಗತ ಬಯಸುವ ನಾವಿಲ್ಲಿ, ಯುಗದಾದಿಗೆ ಸುಸ್ವಾಗತ ಬಯಸುವ ನಾವಿಲ್ಲಿ. ಮಧುಮಾಸದ ಮಹದಾಸೆಗೆ ನೀಡುವ ಹೂಮಲ್ಲಿ, ಹೂಮಲ್ಲಿ 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 ಹೂಮಲ್ಲಿ. ಗರಿ ಕೆದರುತ್ತ ಬೆಳ್ಳಕ್ಕಿಯು ಹಾರಿದೆ ಬಾನಲ್ಲಿ, ವಿಷ ಹರಿದಿದೆ ಉಷೆ ಹರಡಿದೆ ನೋಡುವ ಬಾನಲ್ಲಿ. ಹಸಿ ಹಸಿರಿನ ನಡು ನಡುವೆಯು ಪುಟಿಯುತ್ತಿದೆ ಒಲವು, ಬಾನಂಚಲಿ ಮೈದಡಿದಿದೆ ಒಂಬಣ್ಣದ ಚೆಲುವು. ಹಸಿ ಹಸಿರಿನ ನಡು ನಡುವೆಯು ಪುಟಿಯುತ್ತಿದೆ ಒಲವು, ಬಾನಂಚಿನ ಮೈದಳಿದಿದೆ ಒಂಬಣ್ಣದ ಚೆಲುವು. ಆನಂದದ ಪನ್ನೀರಿಗೆ ತೆರೆದಿದೆ ನಲಿವು, ಆನಂದದ ಪನ್ನೀರಿಗೆ ತೆರೆದಿದೆ ನಲಿವು. ನೋವಾಗಲಿ ನಲಿವಾಗಲಿ ಭುವಿ ತಣಿದಿರೆ ಫಲವು, ಈ ಫಲವು ತಣಿದಿರೆ ಫಲವು, ತಣಿದಿರೆ ಫಲವು ಭುವಿ ತಣಿದಿರೆ ಫಲವು. ಗರಿ ಕೆದರುತ್ತ ಬೆಳ್ಳಕ್ಕಿಯು ಹಾರಿದೆ ಬಾನಲ್ಲಿ, ವಿಷ ಹರಿದಿದೆ ಉಷೆ ಹರಡಿದೆ ನೋಡುವ ಬಾನಲ್ಲಿ. ಗರಿ ಕೆದರುತ್ತ ಬೆಳ್ಳಕ್ಕಿಯು ಹಾರಿದೆ ಬಾನಲ್ಲಿ, ವಿಷ ಹರಿದಿದೆ ಉಷೆ ಹರಡಿದೆ ನೋಡುವ ಬಾನಲ್ಲಿ.
ಜರಿಬಾನಿನ ಮೇಲ್ಬೆಳಕಿನಲ್ಲಿ ಮಾಮರದಲ್ಲಿ ಹುದುಗಾಡುವ ಕೋಗಿಲೆ ಕರೆಯೋಲೆ ಗಿರಿಕಾನನ ಜರಿಬಾನಿನ ಮೇಲ್ಬೆಳಕಿನಲ್ಲಿ ಮಾಮರದಲ್ಲಿ ಹುದುಗಾಡುವ ಕೋಗಿಲೆ ಕರೆಯೋಲೆ ನಳನಳಿಸುವ ನಸುಗಂಪಿನ ಮಾತಳಿರಿನ ಮಾಲೆ ಋತುರಾಜನ ಆಗಮನಕ್ಕೆ ಕೊನೆಯುವ ಹೂಸಾಲೆ 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 ಗರಿಕೆದರುತ್ತ ಬೆಳ್ಳಕ್ಕಿಯು ಹಾರಿದೆ ಬಾನಲ್ಲಿ ವಿಷ ಹರಿದಿದೆ ಖುಷಿ ಹರಡಿದೆ ನೋಡುವ ಬಾನಲ್ಲಿ ಗರಿಕೆದರುತ್ತ ಬೆಳ್ಳಕ್ಕಿಯು ಹಾರಿದೆ ಬಾನಲ್ಲಿ ವಿಷ ಹರಡಿದೆ ಖುಷಿ ಹರಡಿದೆ ನೋಡುವ ಬಾನಲ್ಲಿ ಚೈತ್ರೋದಯ ಮೈತ್ರೋದಯ ಹರಡುತ್ತಲಿಹ ಸೊಬಗು ಲಜ್ಜಾನ್ವಿತ ಸುಮಬಾಲೆಗೆ ಮದರಂಗಿಯ ಬೆಡಗು ಚೈತ್ರೋದಯ ಮೈತ್ರೋದಯ ಹರಡುತ್ತಲಿಹ ಸೊಬಗು ಲಜ್ಜಾನ್ವಿತ ಸುಮಬಾಲೆಗೆ ಮದರಂಗಿಯ ಬೆಡಗು ಭುವಿಯಾಗಸ ನಡುವೆಲ್ಲೆಡೆ ಹೊಂಗಿರಣದ ಮಿರುಗು ಭುವಿಯಾಗಸ ನಡುವೆಲ್ಲೆಡ ಹೊಂಗಿರಣದ ಮಿರುಗು ತನಿ ಸೃಷ್ಟಿಯ ಇನಿ ಸಂಭ್ರಮ ತಂದಿಹ ನವ ಮೆರುಗು ಈ ಮೆರುಗು ನವ ಮೆರುಗು ನವ ಮೆರುಗು ತಂದಿಹ ನವ ಮೆರುಗು ಗರಿಕೆದರುತ್ತ ಬೆಳ್ಳಕ್ಕಿಯು ಹಾರಿದೆ ಬಾನಲ್ಲಿ ವಿಷ ಹರಡಿದೆ ಉಷಿ ಹರಡಿದೆ ನೋಡುವ ಬಾನಲ್ಲಿ ಗರಿಕೆದರುತ್ತ ಬೆಳ್ಳಕ್ಕಿಯು ಹಾರಿದೆ ಬಾನಲ್ಲಿ ವಿಷ ಹರಿದಿದೆ ಉಷಿ ಹರಡಿದೆ ನೋಡುವ ಬಾನಲ್ಲಿ ಯುಗದಾದಿಗೆ ಸುಸ್ವಾಗತ ಬಯಸುವ ನಾವಿಲ್ಲೆ ಯುಗದಾದಿಗೆ ಸುಸ್ವಾಗತ ಬಯಸುವ ನಾವಿಲ್ಲೆ ಮಧುಮಾಸದ ಮಹದಾಸೆಗೆ ನೀಡುವ ಹೂಮಲ್ಲೆ ಹೂಮಲ್ಲೆ ದಿನೇಶ್ ಅವರ ಪ್ರತಿಷ್ಠಾನದ ವತಿಯಿಂದ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಕೋ ತೆಗೀರಿ, ಇದರದ್ದು ಎಕೋ ತೆಗೀರಿ. ಎಂಸಿದು ಮೈಕಿದು ಎಕೋ ತೆಗೀರಿ. ಓಕೆ. ಇಲ್ಲಿ ಸಾಹಿತ್ಯ ರಚಿಸಿದವರು ಕೂಡ ನಮ್ಮ ಎದುರುಗಡೆ ಕುಳಿತಾರೆ. ಒಂದು ವಿಶಿಷ್ಟ ಅನುಭವ. ದಿನೇಶ್ ಅವರು ಹಾಡಿದಾಗ ಸಂಗೀತ ನಿರ್ದೇಶಕರು ಇಲ್ಲ, ಅವ್ರಿಗೆ ಖುಷಿ ಆಯಿತು. ಅಂದರೆ ನಾವು ಸುಮ್ಮನೆ ಹೋದಲ್ಲಿ ನಿರೂಪಣೆ ಮಾಡೋವಾಗ ಹೇಳುವ ಕ್ರಮ ಉಂಟು. ಒಬ್ಬ ದೊಡ್ಡ ಕವಿ ಹತ್ರ ಪತ್ರಕರ್ತರು ಹೋಗಿ ಕೇಳಿದ್ರಂತೆ, ನೀವು ರಚಿಸಿದ ಪುಸ್ತಕಗಳಲ್ಲೆಲ್ಲ ಅತ್ಯಂತ ಪ್ರೀತಿಯ ಪುಸ್ತಕ ನಿಮಗೆ ಯಾವುದು ಅಂತ. ಅದಕ್ಕೆ ಕವಿಗಳು ಹೇಳಿದರು, ಹೇಗೆ ಒಬ್ಬ ತಾಯಿಗೆ ತನ್ನ ಎಲ್ಲ ಮಕ್ಕಳು ಸರಿಸಮೋ, ನಾನು ರಚಿಸಿದ ಎಲ್ಲ ಪುಸ್ತಕಗಳು ಅದು ನನಗೆ ಒಂದೇ ಲೆಕ್ಕ, ಒಮ್ಮೆ ಅದು ಬಿಡುಗಡೆ ಆದಮೇಲೆ ಮುಗಿದೋಯ್ತು ಅಂತ. ಅಷ್ಟಕ್ಕೆ ಪತ್ರಕರ್ತ ಇದ್ದರೆ ಈಗ ಪ್ರಚಾರಕ್ಕೆ ಬರುವುದಿಲ್ಲ. ಅವ ಕವಿಯ ಹೆಂಡತಿ ಹತ್ರ ಹೋಗಿ ಕೇಳಿದಂತೆ, ನಿಮ್ಮ ಗಂಡನ ಎಲ್ಲ ಪುಸ್ತಕಗಳಲ್ಲಿ ನಿಮಗೆ ಅತ್ಯಂತ ಪ್ರೀತಿಯ ಪುಸ್ತಕ ಯಾವುದು ಮೇಡಮ್ ಅಂತ. ಅದಕ್ಕೆ ಅವ್ರ ಹೆಂಡತಿ ಹೇಳಿದ್ರಂತೆ, ಅವರು ದಸ್ಕತ್ತಾಗಿಟ್ಟ ಚಕ್ಕ ಪುಸ್ತಕ ನನಗೆ ಭಾರಿ ಇಷ್ಟ ಅಂತ ಹೆಂಡತಿ ಹೇಳಿದ್ರಂತೆ. ಅಂದರೆ ಇದರ ಅರ್ಥ ಇಷ್ಟೇ, ಸಾಹಿತ್ಯ ಮತ್ತು ಸಂಗೀತ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಸಾಹಿತ್ಯ ಭಾವನೆಗಳು ಏನು ಅಂತ ಹೇಳುವಂಥದ್ದು ಹಾಡಿನ ಮೂಲಕ ವ್ಯಕ್ತವಾದಾಗ ಹೇಗೆ ತನ್ನ ಮಗ ಪ್ರಸಿದ್ಧಿಗೆ ಬಂದಾಗ ತಾಯಿಗೆ ಸಂತೃಪ್ತಿ ಹೊಂದುತ್ತಾನೋ ಅದೇ ರೀತಿ ಆ ಕವಿಗೆ ಸಂತೃಪ್ತಿ ಹೊಂದುತ್ತಾನೆ. ಈ ನಿಟ್ಟಿನಲ್ಲಿ ಮೇಡಮ್ ಅವರು ಒಳ್ಳೆಯದಾಗಿದೆ ಅಂತ ಹೇಳಿದರು. ಇದು ನಮ್ಮ ಮುರಳಿಯವರಿಗೆ ಸಲ್ತದೆ, ದಿನೇಶ್ ಅವರಿಗೆ ಸಲ್ತದೆ. ಅವರನ್ನು ಪರಿಚಯಿಸ ನಮ್ಮ
ಕುಟುಂಬ ವರ್ಗ ಕೂಡ ಸಲ್ಲಿಸ್ತದೆ. ವಂದನೆಗಳು ಮೇಡಮ್. ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ನಾವು ತುಳು ಜನಾಂಗ ಕುಂಬಳದ ಮಿತ್ತು ಕುಂಡೆ ಚಗುಲಿ ಲೆಕ್ಕ ಅಂತ ನಮ್ಮಲ್ಲಿ ಒಂದು ಮಾತು. ಕುಂಬಳಕಾಯಿ ಅಲ್ಲ, ಈಗ ಅದರಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಸೈಜು ಕೂಡ ಬಂದಿದೆ. ಮನುಷ್ಯನಿಗೆ ಬೇಗ ಸಣ್ಣ ಸಣ್ಣ ಕುಟುಂಬ, ಸಣ್ಣ ಸಣ್ಣ ಕುಂಬಳಕಾಯಿ ಕೂಡ ಬಂದಿದೆ. ಆದರೆ ಕುಂಬಳಕಾಯಿ ಅಂತ ಹೇಳೋದು ದೊಡ್ಡದಕ್ಕೆ ಅವಳು ಕೂಡ. ಈ ಕುಂಬಳದ ಮೇಲೆ ಸಣ್ಣ ಅಳಿಲು ಕೂತ್ಕೊಂಡ್ರೆ ಹೇಗೆ, ಹಾಗೆ ಕುಂಬಳದ ಮಿತ್ತು ಕುಂಡೆ ಚಗುಲಿ ಲೆಕ್ಕ ಅಂತ. ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಳು ಮಾತಾಡೋದು ಬಹಳ ಕಡಿಮೆ ಜನ ನಾವಿದ್ದೇವೆ, ದಕ್ಷಿಣ ಕನ್ನಡಕ್ಕೆ ಸೀಮಿತ. ಆದರೆ ಪ್ರಪಂಚಕ್ಕಾಗುವಾಗ ಅದು ಕುಂಬಳದ ಮೇಲೆ ಕುಂಡೆಚ್ಚ ಅಂತ. ಆದರೆ ದೇಹ, ದೇಶ ಮತ್ತು ಭಾಷೆ, ಈ 3 ವಿಚಾರಗಳಲ್ಲಿ ನಾವು ಅಭಿಮಾನವನ್ನು ಬೆಳೆಸಿಕೊಳ್ಳಬೇಕು. ಅದು ಜೀವನದ ಸಾರ್ಥಕ್ಯದ ಕ್ಷಣ. ಈ ನಿಟ್ಟಿನಲ್ಲಿ ಕವಿ ನಾರಾಯಣ ಕಿಲ್ಲೆ ಅವರ ತುಳು ಸಾಹಿತ್ಯದೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಶ್ರೀಲಕ್ಷ್ಮಿ ಭಾರದ್ವಾಜ್ ಹಾಡ್ತಾರೆ. ಸಂಗೀತ ನಿರ್ದೇಶನ ಪ್ರಮೋದ್ ಸಪ್ರೆ ಮಾಡಿದ್ದಾರೆ.
ಜೋ 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 ನೀವು ಹಾಡಿದ್ದು ಎಷ್ಟು ಒಳ್ಳೆಯದಾಗಿದೆ ಅಂದರೆ ಚಪ್ಪಾಳೆ ಸ್ವಲ್ಪ ಕಮ್ಮಿ ಇತ್ತು. ಯಾಕೆ ಗೊತ್ತುಂಟ? ಅದು ಜೋಜೋ ಪದ್ಯ ಅಲ್ಲ, ಅಲ್ಲಿಗೊಂದು ಸಣ್ಣ ಅಲ್ಲ. ಇಲ್ಲ, ಈಗ ಎಚ್ಚರಿಕೆ ಆಯಿತು. ಪ್ರೀತಿಯ ಕಾಣಿಕೆ ಮಂದಾರ ಕೇಶವ ಭಟ್ ಅವರ ಮಗಳು ಶಾರದಾಮಣಿಯವರಿಂದ. ಅಂದರೆ ನಮ್ಮಲ್ಲೆಲ್ಲ ಬಹಳ ಹಿಂದೆ ಅಜ್ಜಿಯೊಬ್ಬರಿಗೆ 8-10 ಮೊಮ್ಮಕ್ಕಳನ್ನು ಒಂದು ಜೋಜ ಹಾಡಿನಲ್ಲಿ ಮಲಗಿಸೋ ಸಾಮರ್ಥ್ಯ ಇತ್ತು. ಅಂಗೈಯಲ್ಲಿ ದೇವರ ದರ್ಶನವನ್ನು ಮಾಡಿಸುವಂಥ ಸಾಮರ್ಥ್ಯ ನಮ್ಮ ತಾಯಂದರು ಹೊಂದಿದ್ರು. ಈಗ ಮಕ್ಕಳು ಸಲ ಬದಲಾಗಿದ್ದಾರೆ. ಜೋಜೋ ಪದ್ಯಗಳಿಗೆಲ್ಲ ಮಲಗೋದಿಲ್ಲ, ಎಲ್ಲ ಸಿನಿಮಾ ಪದ್ಯ ಹಾಕಿದರೆ ಮಾತ್ರ ನಿದ್ದೆ ಮಾಡೋದು. ಅದೇ ರೀತಿ ತಾಯಂದ್ರಿಗೂ ಹಾಗೆ ಅಂಗೈಯಲ್ಲಿ ದೇವರ ದರ್ಶನದ ಬದಲು ದೂರದರ್ಶನದಲ್ಲಿ ದೇವರ ದರ್ಶನ ಮಾಡಿಸ್ತಾರೆ. ಕಾರ್ಯಕ್ರಮ ಮುಂದುವರಿತಾ ಇದೆ. ಶಶಿರಾಜ್ ಕಾವೂರ್ ಅವರ ರಚನೆ, ಪ್ರಮೋದ್ ಸಪ್ರೆ ಅವರ ಸಂಗೀತ ನಿರ್ದೇಶನ, ಮತ್ತು ವೇದಿಕೆಯಲ್ಲಿ ರಮೇಶ್ ಚಂದ್ರ ಅವರಿಂದ ಗಾಯನ. ಇಂದು ಈ ಹಾಡುಗಳೆಲ್ಲ ನಿಮಗೆ ಹೊಸದಾಗಿ ಕೇಳ್ಬೋದು. ನಾಡಿನಾದ್ಯಂತ ಭಾವಗೀತೆಗಳನ್ನು ಸಂಗೀತ ನಿರ್ದೇಶನ ಮಾಡಿ ತಾವೇ ಹಾಡಿ ಜನಮನಕ್ಕೆ ತಲುಪಿಸಿದಂಥ ಸಿ ಅಶ್ವಥ್ ಹಾಗೂ ಅನಂತಸ್ವಾಮಿ ಅವರ ಮಗ ರಾಜು ಅನಂತಸ್ವಾಮಿಯ ನಂತರ ಹೊಸ ಹೊಸ ಹಾಡುಗಳು ಬಂದದ್ದು ಕಡಿಮೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಕೊರೋನಾದ ಸಂದರ್ಭದಲ್ಲಿ ಒಂದು ಹೊಸ ಚಾಲೆಂಜ್ ಬಂತು. ಅದು ಸಂಯೋಚನೆ ಅಲ್ಲ, ಸಂಯೋಚನೆ. ಪ್ರವೀಣ್ ಡಿ ರಾವ್ ಅವರ ಸಂಯೋಚನೆ ಅಂತ ಹೇಳೋ ಒಂದು ಕಾನ್ಸೆಪ್ಟ್ ನಡಿಯಲ್ಲಿ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಪ್ರಮೋದ್ ಸಪ್ರೆ ಅವರಿಗೆ ಒಳ್ಳೆ ಹೆಸರಿತ್ತು ಮುಂಚೆ, ಲೋಕಲಲ್ಲಿ ಮಾತ್ರ, ಇಲ್ಲಿ ಮಾತ್ರ. ಕೊನೆಗೆ ಎಲ್ಲಿ ಆಯಿತು ಅಂದರೆ ನಾವು ಮಾತಾಡಿಕೊಳ್ಳೋದು, ಇಲ್ಲಿ ಅವರು ಯೋಚನೆ ಮಾಡೋದು ಪ್ರಮೋದ್ ಸಪ್ರೆ ಅವರು ಭಾಳ ಬ್ಯೂಸಿ, ಅವರು ಬೆಂಗಳೂರಲ್ಲಿದ್ದಾರೆ ಅಂತ ನಾವು ಯೋಚನೆ ಮಾಡೋದು. ಅವರು ನನ್ನ ಹತ್ರ ಹೇಳೋದು, ಇಲ್ಲ ಬೆಂಗಳೂರಲ್ಲಿ ಯಾರು ಕರೀಲಿಲ್ಲ, ಇಲ್ಲಿಯವರಾಗಿ ಎಣಿಸಿಕೊಂಡಿದ್ದಾರೆ ಮಾತ್ರ ಅಂತ. ಆದರೆ ಈ ಫೇಸ್ಬುಕ್ ಒಂದು ಎಲ್ಲಿ ತನಕ ನೆಲೆ ಕಂಡುಕೊಂಡಿದ್ದು ಅಂತಾದರೆ, ಪ್ರಮೋದ್ ಸಪ್ರೆ ಅಂತ ಹೇಳುವವರನ್ನು ಇವತ್ತು ಸಂಗೀತ ನಿರ್ದೇಶಕರಾಗಿ ಗುರುತಿಸುವಂಥ ಸಾಮರ್ಥ್ಯ ಈ ಕೊರೋನಾ ಪೀರಿಯಡ್ನಲ್ಲಿ ಬಂತು. ಅಂದರೆ ಇನ್ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಹೇಗೆ ಯೂಸ್ ಮಾಡಿಕೊಳ್ಳೋದು ಅಂತ ಹೇಳೋದಕ್ಕೆ ಈ ಸಂಯೋಚನೆ ಒಂದು ಕಾರಣ. ರಮೇಶ್ ಅಣ್ಣನ ಬಗ್ಗೆ ಬಿಡಿ, ಅದರ ಬಗ್ಗೆ ಮಾತಾಡಲಿಕ್ಕಿಲ್ಲ. ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೆ.
ಪಗ ನೆಂಪಾಯಿ ಪೊಣ್ಣು ಈ ತಂಪಾಯಿ ಗಾಳಿ ಬೀಜುನ ಪಗ ನೆಂಪಾಯಿ ಪೊಣ್ಣು ಈ ತಂಪಾಯಿ ಗಾಳಿ ಬೀಜುನ ಪಗ ನೆಂಪಾಯಿ ಪೊಣ್ಣು ಈ ಮೋಡಾಯಿ ಬೊಲ್ಪು ತಲ್ಪುನ ಪಗ ಮೋಡಾಯಿ ಬೊಲ್ಪು ತಲ್ಪುನ ಪಗ ನೆಂಪಾಯಿ ಕನುಟು ಈ ಮೋಡಾಯಿ ಬೊಲ್ಪು ತಲ್ಪುನ ಪಗ ನೆಂಪಾಯಿ ಕನುಟು ಈ ತಂಪಾಯಿ ಗಾಳಿ ಬೀಜುನ ಪಗ ನೆಂಪಾಯಿ ಪೊಣ್ಣು ಈ செருநுரே உற்கருது மல்தின மொறைபொடு கேண்டென்கு நின்ன துனிபூ செருநுரே உற்கருது மல்தின மொறைபொடு கேண்டென்கு நின்ன துனிபூ ಕರೆ ಬರಿಯೇ ಪೋಯಿನ ಮರ್ಲು ಮುಗಲದ ನಡುಟು ಕರೆ ಬರಿಯೇ ಪೋಯಿನ ಮರ್ಲು ಮುಗಲದ ನಡುಟು ನಿನ್ನ ಪುದರು ತೂದಿಂಕ್ ಅಜಪೋ ನಿನ್ನ ಪುದರು ತೂದಿಂಕ್ ಅಜಪೋ ತಂಪಾಯಿ ಗಾಳಿ ಬೀಜುನ ಪಗ ನೆಂಪಾಯಿ ಪೊಣ್ಣು ಈ ಬಟ್ಟಲು ಕಣ್ಣು ಎನ್ನಿ ನಗತಿಗಲೆಡು ಮಗುರುಂಡು ಬಗೆ ಬಗೆ ತಾ ಬಯಕೆ ಮಗುರುಂಡು ಬಗೆ ಬಗೆ ತಾ ಬಯಕೆ ನಿನ್ನ ಬಟ್ಟಲು ಕಣ್ಣು ಎನ್ನಿ ನಗತಿಗಲೆಡು ಮಗುರುಂಡು ಬಗೆ ಬಗೆ ತಾ ಬಯಕೆ ಮಗುರುಂಡು ಬಗೆ ಬಗೆ ತಾ ಬಯಕೆ ರಂಗ್ ರಂಗದ ಕನಟು ನಿನ್ನ ಚಿತ್ರ ಬಗೆ ತರಟು ರಂಗ್ ರಂಗದ ಕನಟು ನಿನ್ನ ಚಿತ್ರ ಬಗೆ ತರಟು ತೆಗಲುಂಡು ಉಡಲಿಡು ಮೋಕೆ ತೆಗಲುಂಡು ಉಡಲಿಡು ಮೋಕೆ ತಂಪಾಯಿ ಗಾಳಿ ಬೀಜುನ ಪಗ ನೆಂಪಾಯಿ ಪೊಣ್ಣು ಎನ ಎಲ್ಲದ ತುಡರು ಭಾಗ್ಯದ ಸಿರಿಯೇ ಎನ ಎಲ್ಲದ ತುಡರು ಭಾಗ್ಯದ ಸಿರಿಯೇ ಬದುಕದ ಬತ್ತಲೆ ಬೊಟ್ಟು ಈಯೇ ಬದುಕ
ತೆಗೆದ ಬತ್ತಲೆ ಬೊಟ್ಟು ಈಯೇ ಸ್ವರ್ಗದ ಸಾದಿಡು ಕೋಡಿಯ ತೋಡಾಂಡ ಸ್ವರ್ಗದ ಸಾದಿಡು ಕೋಡಿಯ ತೋಡಾಂಡ ಉಡಲದುಲೈ ಬೋಡು ಈಯೇ ಉಡಲದುಲೈ ಬೋಡು ತಂಪಾಯಿ ಗಾಳಿ ಬೀಜುನ ಪದ ನೆಂಪಾಯಿ ಪೊಣ್ಣು ಮೂಡಾಯಿ ಬೊಲ್ಪು ತಲ್ಪುನ ಪಗ ಮೂಡಾಯಿ ಬೊಲ್ಪು ತಲ್ಪುನ ಪಗ ನೆಂಪಾಯಿ ಕೊನಟು ತಂಪಾಯಿ ಗಾಳಿ ಬೀಜುನ ಪಗ ತಂಪಾಯಿ ಗಾಳಿ ಬೀಜುನ ಪಗ ತಂಪಾಯಿ ಗಾಳಿ ಬೀಜುನ ಪಗ ನೆಂಪಾಯಿ ಪೊಣ್ಣು ಥ್ಯಾಂಕ್ ಯು ರಮೇಶ್ ಅಣ್ಣ. ಶಾಂತಾರಾಮ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಸ್ವರಮಂದಾರದಲ್ಲಿ ಕೂಡ ವೇದಿಕೆ ಕೆಳಭಾಗದಲ್ಲಿ ನಿಂತು ನಮಗೆ ಸಹಕಾರವನ್ನು ಕೊಡ್ತಾ ಇರುವವರು. ಈ ನಿಟ್ಟಿನಲ್ಲಿ ಅವರನ್ನು ಪ್ರೀತಿಯಿಂದ ಗುರುಸ್ತಾ ಇದ್ದೇವೆ. ಸಲಹಾ ಮಂಡಳಿಯ ಸದಸ್ಯರು ಕೂಡ ಹೌದು. ಇವತ್ತಿನ ಕಾರ್ಯಕ್ರಮದ ವಿಶೇಷ ಏನಂದರೆ, ಇಲ್ಲಿ ಇರುವವರೆಲ್ಲ ಒಂದೇ ಕುಟುಂಬದ ಸದಸ್ಯರ ಹಾಗೆ ಸ್ವಾಗತಿಸೋದು, ಶಾಲ್ ಹಾಕಿ ಸನ್ಮಾನಿಸೋದು ಸ್ವಲ್ಪ ಆದಷ್ಟು ದೂರ ದೂರ ಆಗಿ ಎಷ್ಟೆಷ್ಟು ಆಗ್ತಾ ಉಂಟು. ಪ್ರಾರಂಭಕ್ಕೆ ಆಗಬೇಕಿತ್ತು, ಅಂದರೆ ಎಲ್ಲ ಮನೆ ಮಂದಿಯಾಗಿ ಜೊತೆಗೆ ಇರೋದರಿಂದ ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸಗಳು. ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಸಾಕಷ್ಟು ವಿಚಾರಗಳು ಮಾತಾಡಲಿಕ್ಕಿದೆ, ಸಾಕಷ್ಟು ಹಾಡುಗಳಿದೆ, ಸಮಯ ಮೀರ್ತಾ ಇದೆ. ಇದೀಗ ಯುವ ಕವಯತ್ರಿ ಸಂಧ್ಯಾ ಬಾಯರವರ ರಚನೆ, ಪ್ರಮೋದ್ ಸಪ್ರೆ ಅವರ ಸಂಗೀತ ನಿರ್ದೇಶನ, ಶ್ರೀಮತಿ ಪ್ರಮೋದ್ ಸಪ್ರೆ, ವಾಣಿ ಪ್ರಮೋದ್ ಸಪ್ರೆ ಅವರು ಹಾಡ್ತಾ ಇದ್ದಾರೆ. ಒಮ್ಮೆ ದಯವಿಟ್ಟು ಎದ್ದು ನಿಲ್ತೀರಾ ಅಲ್ಲಿ? ವಂದನೆಗಳು ಮೇಡಮ್. ಸರಿ, ಗುರುತಿಸೋದಕ್ಕಾಗಿ ಅಷ್ಟೇ. ಥ್ಯಾಂಕ್ ಯು. ಮನವು ಬಾನಿನಗಲ ಹರಡಿ ಮಳೆಯ ಬಿಲ್ಲ ಬರಸಿದೆ. ಮನವು ಬಾನಿನಗಲ ಹರಡಿ ಮಳೆಯ ಬಿಲ್ಲ ಬರಸಿದೆ. ಸಪ್ತವರ್ಣದಲ್ಲಿ ಮಿಂದ ಸಪ್ತವರ್ಣದಲ್ಲಿ ಮಿಂದ ಕಾವ್ಯವೊಂದ ರಚಿಸಿದೆ. ಕಾವ್ಯವೊಂದ ರಚಿಸಿದೆ. ಮನವು ಬಾನಿನಗಲ ಬಯಸಿ ಹಳೆಯ ಬಿಲ್ಲ ಬರಸಿದೆ. ಹಲವು ಬಾರಿ ನನ್ನ ಮನದಿ ನಿನ್ನ ಕಲ್ಪಿಸಿರುವೆನು. ಹಲವು ಬಾರಿ ನನ್ನ ಮನದಿ ನಿನ್ನ ಕಲ್ಪಿಸಿರುವೆನು. ಒಲವ ಭಾವ ಬಣ್ಣ ಬಳಿದು ಒಲವ ಭಾವ
ಬಣ್ಣ ಬಳಿದು ನಿನ್ನ ಚಿತ್ರಿಸಿರುವೆನು, ನಿನ್ನ ಚಿತ್ರಿಸಿರುವೆನು. ಮನವು ಬಾನಿ ನಗಲ ಹರಡಿ ಮಳೆಯ ಬಿಲ್ಲ ಬರಸಿದೆ. ಕೆನ್ನೆಗೆಂಪು ಚೆಂದುಟಿಗಳ ಕಣ್ಣು ಕನಸ ಮಾಲಿಕೆ, ಕೆನ್ನೆಗೆಂಪು ಚೆಂದುಟಿಗಳ ಕಣ್ಣು ಕನಸ ಮಾಲಿಕೆ. ಕೊರಗುತ್ತಿರುವೆ ಕೊನೆಗಾಣಿಸು, ಕೊರಗುತ್ತಿರುವೆ ಕೊನೆಗಾಣಿಸು. ಏರು ಪ್ರೇಮ ವೇದಿಕೆ, ಏರು ಪ್ರೇಮ ವೇದಿಕೆ. ಮನವು ಬಾನಿ ನಗಲ ಹರಡಿ ಮಳೆಯ ಬಿಲ್ಲ ಬರಸಿದೆ. ಜಾತ್ರೆಯಲ್ಲಿ ಸುಖದ ಹೊನ್ನ ತೇರ ನೆಳೆಯುವ, ಜೀವ ಜಾತ್ರೆಯಲ್ಲಿ ಸುಖದ ಹೊನ್ನ ತೇರ ನೆಳೆಯುವ. ಭಾವಶರದಿಯಲ್ಲಿ ತೇಲಿ ಭಾವಶರದಿ, 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 ಭಾವಶರದಿ ಎಲ್ಲಿ ತೇಲಿ ಬದುಕ ನೋವ ಕಳೆಯುವ, ಬದುಕ ನೋವ ಕಳೆಯುವ. ಮನವು ಬಾನಿ ನಗಲ ಹರಡಿ ಮಳೆಯ ಬಿಲ್ಲ ಬರಸಿದೆ. ಮನವು ಬಾನಿ ನಗಲ ಹರಡಿ ಮಳೆಯ ಬಿಲ್ಲ ಬರಸಿದೆ. ಸಪ್ತವರ್ಣದಲ್ಲಿ ಮಿಂದ, ಸಪ್ತವರ್ಣದಲ್ಲಿ ಮಿಂದ ಕಾವ್ಯವೊಂದ ರಚಿಸಿದೆ, ಕಾವ್ಯವೊಂದ ರಚಿಸಿದೆ. ಮನವು ಬಾನಿ ನಗಲ ಹರಡಿ ಮಳೆಯ ಬಿಲ್ಲ ಬರಸಿದೆ. ಸಾಹಿತಿಗಳು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಶಾರದಮಣಿಯವರಿಂದ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕು. ಸಂಧ್ಯಾಬಾಯರು, ಸಾಹಿತಿಗಳು ಈ ಹಾಡಿನ ರಚನೆ. ಅಲ್ಲ, ಎಲ್ರಿಗೆ ಕೂಡ ಕವಿಗಳಾಗಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದಕ್ಕೊಂದು ಮೂರನೇ ಶಕ್ತಿ ಬೇಕು, ಮೂರನೇ ಕಣ್ಣು ಬೇಕು ಕಾಣೋದಕ್ಕೆ. ಸೂರ್ಯೋದಯ ನಾವು ನೋಡ್ತೇವೆ, ಸೂರ್ಯಾಸ್ತ ನಾವು ನೋಡ್ತೇವೆ. ನಮಗೆ ವಿಶೇಷವಾದ ಪರಿಣಾಮ ಅಂತ ಏನು ಕಾಣೋದಿಲ್ಲ. ಸೂರ್ಯ ಮುಳುಗುತ್ತಾನೆ, ಹುಟ್ಟುತ್ತಾನೆ ಅಂತ. ಕಣ್ಣು ನೋಡಿತು, ಬಾಯಿ ತಿಂದಿತ್ತು, ಮೂಗು ಮೂಸಿತು, ಕಿವಿ ಕೇಳಿತು ಅಂತ ಹೇಳೋದಕ್ಕೆ ಕವಿ ಅಂತ ಹೇಳೋದಿಲ್ಲ. ಕಣ್ಣಲ್ಲೇ ಮಾತನಾಡಿದನು ಅಂತ ಹೇಳಿದರೆ ಅದಕ್ಕೊಂದು ಕವಿತ್ವದ ಶಕ್ತಿ ಬರೋದು. ಬಿದ್ದನು ಅಂದರೆ ಯಾರು ಹೇಳ್ದ? ಬಿದ್ದ ಅಂತ. ಭೂಮಿ ಎದ್ದು ಬಂದು ಬಡೀತೋ ಎಂಬ ಹಾಗೆ ಬಿದ್ದನು ಅಂದರೆ ಅಲ್ಲಿ ಒಂದು ಕವಿತ್ವದ ಶಕ್ತಿ. ಹಾಗೆ ಬೀಳುವುದೇ, ಆದರೆ ಬರೆಯುವಂಥ ಶೈಲಿ ಅದು ಎಲ್ರಿಗೂ ಬರೋದಿಲ್ಲ. ಒಂದು ಚಪ್ಪಾಳೆಯ ಸ್ಫೂರ್ತಿ ನಮ್ಮ ಯುವ ಕವಿಗೆ ದೊರಕಲಿ ಅಂತ ಕೇಳ್ಕೊಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮತ್ತು ಶಶಿರಾಜ್ ಕಾವೂರ್ ಅವರ ರಚನೆ, ಪ್ರಮೋದ್ ಸಪ್ರೆ ಅವರ ಸಂಗೀತ ನಿರ್ದೇಶನ, ದಿನೇಶ್ ಕಿನ್ನುಗುಳಿ ಅವರ ಗಾಯನ. ತುಳು ಸಾಹಿತ್ಯದ ಗೀತೆ.
ತಟ್ಯನಿಲಿ ಕೆಲ ನಿನ್ನ പൂബിരല് ബുഡ്പായി ರಂಗೋಲಿಯನಾನಿ ಲಿತ್ತುಂಡುಲಯಿ ತಟ್ಯನೇಲಿ ಕೆಲ ನಿನ್ನ പൂബിരല് ബുഡ്പായി ರಂಗೋಲಿಯನಾನಿ ಲಿತ್ತುಂಡುಲಯಿ ಜಾಲಮುದೇರಿಡುವಂತಿ ನಿನ್ನ ಕಣ್ಣು ತೂದುವರ ಜಾಲಮುದೇರಿಡುವಂತಿ ನಿನ್ನ ಕಣ್ಣು ತೂದುವರ ಮೋಕೆ ಉರ್ಕಾರೆಂಡು ಉಡರುದುಲೈ ತಟ್ಯನೇಲಿ ಕೆಲ ನಿನ್ನ പൂവിരല് ಬುಡ್ಪಾಯಿ ರಂಗೋಲಿಯನಾನಿ ಲಿತ್ತುಂಡುಲಯಿ ತಟ್ಯನೇಲಿ ಕೆಲ ನಿನ್ನ ಕರಿಯೋಡು ಮೆಲ್ಲ ಜತ್ತೊಂದು ಕೈಗೆ ಕೈ ಪತ್ತೊಂದು ನಮಯೇತು ನಡತಪನಗೆ ತುದೆತ ಕರಿಯೋಡು ಮೆಲ್ಲ ಜತ್ತೊಂದು ಕೈಗೆ ಕೈ ಪತ್ತೊಂದು ನಮಯೇತು ನಡತಪನಗೆ ದೆರ್ತ್ ಕಟ್ಟದು ಸೀರೆ ಮೊರಂಪು ಮುರ್ಕುನ ಮುಟ್ಟ ದೆರ್ತ್ ಕಟ್ಟದು ಸೀರೆ ಮುರಂಪು ಮುರ್ಕುನ ಮುಟ್ಟ ನೀರಿಡು ಗೊಬ್ಬುದಿನ ನೆಂಪು ಪೀನಿಗೆ ದೆರ್ತ್ ಕಟ್ಟದು ಸೀರೆ ಮೊರಂಪು ಮುರ್ಕುನ ಮುಟ್ಟ ನೀರಿಡು ಗೊಬ್ಬುದಿನ ನೆಂಪು ಪಿನಿಗೆ ತಡ್ಯನೇಲಿ ಕೆಲ ನಿನ್ನ പൂവിരല് ಬುಡ್ಪಾಯಿ ರಂಗೋಲಿಯನಾನಿ ಲಿತ್ತುಂಡುಲಯಿ ತಡ್ಯನೇಲಿ ಕೆಲ ನಿನ್ನ कट्टा पूनी टोरा नडत बना गया नानी कट्टा पूनी टोरा नडत बना गया नानी निन्न नेंपुडे जार्द बूरिनत्त निन्न नेंपुडे जार्द बूरिनत्त ಮುಟ್ಟಬತ್ತಿದು ಏನನು ಕೈ ಕೋರ್ದು ನಿರ್ತಿರಿ ಮುಟ್ಟಬತ್ತಿದು ಏನನು ಕೈ ಕೋರ್ದು ನಿರ್ತಿರಿ ತಡೆಯಂದೆ ಕಿಸ್ಕಂದು ತಿಲ್ತಿನತ್ತ ತಡೆಯಂದೆ ಕಿಸ್ಕಂದು ತಿಲ್ತಿನತ್ತ ತಡ್ಯನೇಲಿ ಕೆಲ ನಿನ್ನ പൂവിരല് ಬುಡ್ಪಾಯಿ ರಂಗೋಲಿಯನಾನಿ ಲಿತ್ತುಂಡುಲಯಿ ಜಾಲಮುದೇರಿಡುವಂತಿ
ನಿನ್ನ ಕಣ್ಣು ತೂದುವರ ಜಾಲ ಮುದಿಲಿಡುವಂತಿ ನಿನ್ನ ಕಣ್ಣು ತೂದುವರ ಮೋಕೆ ഉർക്കാറുണ്ട് ഉടലുലയി തട്ട്യ നീലിക്കല നിന്ന കോവിരല് ബുഡ്പായി ರಂಗೋಲಿಯನ ನಾನಿ ಲೆತ್ತುಡುಲಯಿ ತಟ್ಟ್ಯ ನೀಲಿಕಲ ನಿನ್ನ. ಥ್ಯಾಂಕ್ ಯು. ವೃತ್ತಿಯಲ್ಲಿ ವಕೀಲ, ಪ್ರವೃತ್ತಿಯಲ್ಲಿ ಕವಿ, ನಾಟಕಕಾರ, ರಂಗಕರ್ಮಿ, ಯುವ ಸಾಹಿತಿ ಅಂತಲೇ ಕರೆಯೋದು. ಅಂದರೆ ನಮ್ಮ ಆತ್ಮೀಯ ಮಿತ್ರ ಅಂತ ಹೇಳಿಕೊಳ್ಳೋದಕ್ಕೆ ನಮಗೆ ಹೆಮ್ಮೆ. ಶಶಿರಾಜ್ ಕಾವೂರವರು ಇನ್ನು ಮುಂದೆ ಕೂಡ ಸಾಕಷ್ಟು ಒಳ್ಳೆಯ ಸಾಹಿತ್ಯಗಳು ಮೂಡಿ ಬರಲಿ ಎಂಬ ಆಶಯ ನಮ್ಮದು. ನಿಮ್ಮದು ಕೂಡ ಅದೇ ಆಶಯ ಅಂತ ಭಾವಿಸಿಕೊಂಡಿದ್ದೇನೆ. ತುಳುವಲ್ಲಿ ಮಾತ್ರವಲ್ಲದೆ ಕನ್ನಡದಲ್ಲಿ ಕೂಡ ಚೆನ್ನಾಗಿ ಬರೆಯುವ ಸಾಮರ್ಥ್ಯ ಹೊಂದಿದವರು. ಒಂದು ಚಪ್ಪಾಳೆಯ ಸ್ಫೂರ್ತಿ ಮತ್ತು ಅವರ ಗುರುತಿಸಿಕೆ, ಅವರ ಇನ್ನೂ ಕೂಡ ಸಾಹಿತ್ಯ ಅವರಿಂದ ಬರಲಿ ಅಂತ ಹಾರೈಸುತ್ತಾ, ಮೋಸ್ಟ್ಲಿ ಇದರ ಒಳಗೆ ಸಭಾಂಗಣದ ಹೊರಗೆ ಅಥವಾ ಹೊರಗೆ ಕೇಳ್ತಾ ಇದ್ದಾರೆ ಅವರು ಹಾಡು. ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಅದರ ಮಧ್ಯೆ ಇಂದಿನ ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿ ಒಂದು ಒಳ್ಳೆಯ ವೃಕ್ಷವನ್ನು ಆಗಬೇಕು, ವೃಕ್ಷದಂತೆ ಆಗಬೇಕು ಅಂತ ಬೀಜದ ಕನಸನ್ನು ಕಂಡಂಥ ಡಾಕ್ಟರ್ ರಾಜೇಶ್ ಕೃಷ್ಣ ಆಳ್ವ ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮದಲ್ಲಿ ಆಗ ನಮ್ಮೊಂದಿಗೆ ಇದ್ದರು, ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸರಿ, ಯಾನಿ ಲೆಪ್ಪುನಾಗ ಎನ್ನ ಪುದರೋಲ್ಲ ಇರು ತತ್ತದಲ್ಲಿ ಇರ್ತಾನೆ ಅಂದ ಇದು ಭಾರಿ ಆಲೋಚನೆ ಆಗುತ್ತೆ. ಬರ್ರೆ ಒಂದು ಜೋರಾದ ಚಪ್ಪಾಳೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅವರು, ಇದನ್ನು ನೋಡ್ಲಿಕ್ಕೆ ಕಾರಣ. ಆಡಳಿತಾತ್ಮಕ ದೃಷ್ಟಿಕೋನದಿಂದ ಇವತ್ತು ಕಾಸರಗೋಡು ಕೇರಳದ ಭಾಗವಾದರೂ ಕೂಡ ಸಾಂಸ್ಕೃತಿಕವಾಗಿ ಕಾಸರಗೋಡು ಕರ್ನಾಟಕಕ್ಕೆ ಸೇರಿದ್ದು. ಈಗ ಕೂಡ ರಾಜಕೀಯ ವಲಯದಲ್ಲಿ ಮಾತ್ರ ಇನ್ನೂ ಕೂಡ ಅಲ್ಲಿ ಜನಗಳಲ್ಲಿ ಹೊಯ್ದಾಟ ಉಂಟು. ಕರ್ನಾಟಕ ಏಕೀಕರಣ ಮಾಡಿಕೊಳ್ಬೇಕು ಎಂಬ ಉದ್ದೇಶದಿಂದ ದೀರ್ಘವಾದ ಹೋರಾಟ ಮಾಡಿದವರು ಕಯ್ಯಾರ ಕಿಂಜಣ್ಣರಯ್ಯವರು. ಅದು ಇನ್ನೂ ಕೂಡ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಅವರ ಸಾಹಿತ್ಯದೊಂದಿಗೆ ನಮ್ಮ ಕಾರ್ಯಕ್ರಮ ಮುಂದುವರಿತಾ ಇದೆ. ಕಯ್ಯಾರ ಕಿಂಜಣ್ಣರಯ್ಯವರ ರಚನೆ, ಇದೀಗ ವೇದಿಕೆಯಲ್ಲಿ ರಮೇಶ್ ಚಂದ್ರ ಅವರ ಗಾಯನ. ಹಾಡಿನಲ್ಲಿ ಪ್ರಮೋದ್ ಸಪ್ರೆ ಅವರು ಕೂಡ ರಮೇಶ್ ಚಂದ್ರ ಅವರ ಜೊತೆ ಆಗಿದ್ದಾರೆ. ತುಳುವೆರೆಗೆ ದುಂಬುದ ಮರ್ಯಾದಿ ತುಳುವೆರೆ ಸುಕೊನೆ ಸತ್ಯದ ಸಾದಿ ತುಳುವೆರೆಗೆ ದುಂಬುದ ಮರ್ಯಾದಿ ತುಳುವೆರೆ ಸುಕೊನೆ ಸತ್ಯದ ಸಾದಿ ತುಳುವೆರೆನ ತುಳುನಾಡುಗ ಪೋಲೆ ತುಳುವೆರೆ ಬೇಲೆಡು ಬಿರ್ಸೆರ್ ತೂಲೆ ತುಳುವೆರೆನ ತುಳುನಾಡುಗ ಪೋಲೆ ತುಳುವೆರೆ ಬೇಲೆಡು ಬಿರ್ಸೆರ್ ತೂಲೆ ತುಳುವೆರೆನೆ ದುಂಬುದ ಮರ್ಯಾದಿ ತುಳುವೆರೆಗೆ ದುಂಬುದ ಮರ್ಯಾದಿ ತುಳುವೆರೆ ಸುಕೊನೆ ಸತ್ಯದ ಸಾದಿ ತುಳುವೆರೆನ ತುಳುನಾಡುಗ ಪೋಲೆ ತುಳುವೆರೆ ಬೇಲೆಡು ಬಿರ್ಸೆರ್ ತೂಲೆ ತುಳುವೆರೆನ ತುಳುನಾಡುಗ ಪೋಲೆ ತುಳುವೆರೆ ಬೇಲೆಡು ಬಿರ್ಸೆರ್ ತೂಲೆ.
ತುಳುವೆರೆ ತಿಂಗಳೆಡೆ ತಿರ್ಲನು ತೂದು ತುಳುವೆರೆ ಜೀವನಗಾದ ತುಳುವೆರೆ ತಿಂಗಳೆಡ ತಿರ್ಲನು ತೂದು ತುಳುವೆರೆ ಜೀವನಗಾದ ತುಳುವೆರೆ ದೇವೆರೆ ಗವು ಖುಷಿಯಾಂಡು ತುಳುವೆರೆ ದೇವೆರೆ ಗವು ಖುಷಿಯಾಂಡು ತುಳುವೆರೆಗಿ ಬಿಂಕೋದ ಪುದರಾಂಡು ತುಳುವೆರೆ ನಾ ತುಳುನಾಡಿಗೆ ಪೋಲೆ ತುಳುವೆರೆ ಬೇಲೆಡು ಬಿರ್ಸೆರು ತೂಲೆ ತುಳುವೆರೆಗೆ ತುಂಬುದ ಮರ್ಯಾದೆ ತುಳುವೆರೆಗೆ ತುಂಬುದ ಮರ್ಯಾದೆ ತುಳುವೆರೆ ಸುಕೊನೆ ಸತ್ಯದ ಸಾದಿ ತುಳುವೆರೆ ನಾ ತುಳುನಾಡಿಗೆ ಪೋಲೆ ತುಳುವೆರೆ ಬೇಲೆಡು ಬಿರ್ಸೆರು ತೂಲೆ ಜೀವನ ಬೆನ್ನಿದ ಬೇಲೆ ತುಳುವೆರೆ ಬದುಕೆ ಮಣ್ಣದ ಮೂಲೆ ತುಳುವೆರೆ ಜೀವನ ಬೆನ್ನಿದ ಬೇಲೆ ತುಳುವೆರೆ ಬದುಕೆ ಮಣ್ಣದ ಮೂಲೆ ತುಳುವೆರೆಗೆ ನಗು ನಾಯರು ಗೊಟ್ಟು ತುಳುವೆರೆಗೆ ನಗು ನಾಯರು ಗೊಟ್ಟು ತುಳುವೆರೆಗೆ ಸುಖ ಸಂತೋಷ ಒಟ್ಟು ತುಳುವೆರೆ ನಾ ತುಳುನಾಡಿಗೆ ಪೋಲೆ ತುಳುವೆರೆ ಬೇಲೆಡು ಬಿರ್ಸೆರು ತೂಲೆ ತುಳುವೆರೆಗೆ ತುಂಬುದ ಮರ್ಯಾದೆ ತುಳುವೆರೆಗೆ ತುಂಬುದ ಮರ್ಯಾದೆ ತುಳುವೆರೆ ಸುಕೊನೆ ಸತ್ಯದ ಸಾದಿ ತುಳುವೆರೆ ನಾ ತುಳುನಾಡಿಗೆ ಪೋಲೆ ತುಳುವೆರೆ ಬೇಲೆಡು ಬಿರ್ಸೆರು ತೂಲೆ ಕಂಡೊದ ಕೋಡಿಗೆ ಪೋಲೆ ತುಳುವೆರೆ ಪುಂಡುಡು ಮೈ ಮರ್ಲಾಲೆ ತುಳುವೆರೆ ಕಂಡೊದ ಕೋಡಿಗೆ ಪೋಲೆ ತುಳುವೆರೆ ಪುಂಡುಡು ಮೈ ಮರ್ಲಾಲೆ ತುಳುವೆರೆ ಜನನು ನೆನೆತದ ತೂಲೆ ತುಳುವೆರೆ ಜನನನ್ನು ನೆನೆತದ ತೂಲೆ ತುಳುವೆರೆ ಗೌಗುಣ ಧರ್ಮನೆ ಮೌಲೆ ತುಳುವೆರೆ ನಾ ತುಳುನಾಡಿಗೆ ಪೋಲೆ ತುಳುವೆರೆ ಬೇಲೆಡು ಬಿರ್ಸೆರು ತೂಲೆ ತುಳುವೆರೆಗೆ ತುಂಬುದ ಮರ್ಯಾದೆ ತುಳುವೆರೆಗೆ ತುಂಬುದ ಮರ್ಯಾದೆ ತುಳುವೆರೆ ಸುಕೊನೆ ಸತ್ವದ ಸಾರಿ ತುಳುವೆರೆ ನಾ ತುಳುನಾಡಿಗೆ ಪೋಲೆ ತುಳುವೆರೆ ಬೇಲೆಡು ಬಿರ್ಸೆರು ತೂಲೆ ತುಳುವೆರೆ ನಾ ತುಳುನಾಡಿಗೆ ಪೋಲೆ ತುಳುವೆರೆ ಬೇಲೆಡು ಬಿರ್ಸೆರು ತೂಲೆ ಲಾಲ 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 ಕಾರ್ಯಕ್ರಮದ ಕೊನೆಯ ಗೀತೆಯ ಮುಂಚಿತವಾಗಿ ಸಂಗೀತದಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಎಲ್ಲ ನಮ್ಮ ಆತ್ಮೀಯ ಮಿತ್ರರು ಇಂದು ನಮ್ಮೊಂದಿಗೆ ಸಹಕರಿಸಿದವರು ಕೊಳದಲ್ಲಿ ಶ್ರೀಯುತ ಲೋಕೇಶ್ ಸಂಪಿಗೆ ನಮ್ಮೊಂದಿಗೆ ಫ್ಲೂಟಲ್ಲಿ ಸಹಕರಿಸಿದ್ದಾರೆ. ಕೀಬೋರ್ಡ್ನಲ್ಲಿ ಶ್ರೀಯುತ ರಾಜೇಶ್ ಕಾರ್ಕಳ, ಮ್ಯಾಂಡೋಲಿನ್ನಲ್ಲಿ ಶ್ರೀಯುತ ದೇವರಾಜ್ ಆಚಾರ್, ರಿದಮ್ನಲ್ಲಿ ಶ್ರೀಯುತ ಮುರಳೀಧರ್ ಕಾಮತ್, ತಬಲದಲ್ಲಿ ಶ್ರೀಯುತ ರಾಜೇಶ್ ಭಾಗವತ್. ಪ್ರಮೋದ್ ಸೌಂಡಿನವರು, ಕಾವೂರು ಎಲೆಕ್ಟ್ರಿಕಲ್ಸ್, ಪ್ರಸಾದ್ ಸೌಂಡ್ಸ್ ನಮ್ಮ ಧ್ವನಿಯನ್ನು ನಿಮ್ಮಲ್ಲಿಗೆ ತಲುಪುವಲ್ಲಿ ಹಾಗೂ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳನ್ನು ಲೈವ್ ಆಗಿ ಮನೆಯಲ್ಲೇ ಕುಳಿತು ನೋಡುವಂಥ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ. ಶ್ರೀಯುತ ನಿತಿನ್ ಅವರನ್ನು ನೆನಪಿಸಿಕೊಳ್ತಾ ಇದ್ದೇವೆ. ತುಳು ವರ್ಲ್ಡ್ ಕಾರ್ಯಕ್ರಮದ ಮತ್ತು ಸಭಾ ಕಾರ್ಯಕ್ರಮ ಈಗ ನಮ್ಮ ಸ್ವರಮಂದಾರದ ಕಾರ್ಯಕ್ರಮದ
ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಮಾತಾಡಿ, ನಿಮಗೆ ಒಂದು ಖುಷಿಯಾದದ್ದು ಇಲ್ಲದ್ರೆ ಎಷ್ಟು ಮಾತಾಡ್ತಾನೆ ಅಂತ ಯೋಚನೆ ಮಾಡಬೇಕಿದ್ರೆ, ನನ್ನ ಹೆಸರು ಕೃಷ್ಣ ಪ್ರಸಾದ್, ಕಾರ್ಯಕ್ರಮದ ನಿರೂಪಣೆಯಲ್ಲಿ ಸಹಕರಿಸಿದ್ದೇನೆ. ನಮ್ಮ ಮಂದಾರ ಕುಟುಂಬದ ಒಬ್ಬ ಸದಸ್ಯನಾಗಿ ಇಲ್ಲಿ ಆಗಮಿಸಿದ್ದೇನೆ. ಕಾರ್ಯಕ್ರಮದ ಪ್ರಾರಂಭದಿಂದ ಕೊನೆಯ ತನಕ ನಮ್ಮೊಂದಿಗಿದ್ದು ಉತ್ತಮ ರೀತಿಯಲ್ಲಿ ಸುಸಂಸ್ಕೃತವಾದಂಥ ಸಭೆ ಅಂತ ಹೇಳುವಂಥ ಮರ್ಯಾದೆಗೆ ತಕ್ಕ ಹಾಗೆ ನಮ್ಮೊಂದಿಗೆ ಸಹಕರಿಸಿದ್ದೀರಿ. ವೇದಿಕೆಯ ತಕ್ಕ ಹಾಗೆ ಸಭಾಂಗಣ ಎರಡು ಕೂಡ ಚಂದ, ಒಂದು ಹಣೆಗೆ ಬೊಟ್ಟಿಟ್ಟ ಹಾಗೆ, ಅಲ್ಲಿ ಒಂದು ಜೀವತ್ವದ ಕಲೆ ಇದೆ. ಅಂಥ ಒಂದು ಜೀವ ತುಂಬಿದ ನೀವು ಸ್ವಲ್ಪವೇ ಜನ ಆದರೂ ಕೂಡ ನಮ್ಮೊಂದಿಗಿದ್ದು ಸಹಕರಿಸಿದ್ದೀರಿ. ನಿಮ್ಮಂಥ ಸುಸಂಸ್ಕೃತ ಪ್ರೇಕ್ಷಕ ವರ್ಗಕ್ಕೆ ತುಂಬು ಹೃದಯದ ವಂದನೆಗೂ ಸಲ್ಲಿಸ್ತಾ ಇದ್ದೇನೆ. ನೇರ ಮನೆಯಲ್ಲೇ ಕುಳಿತು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ, ಮಂದಾರ ಕೇಶವ ಭಟ್ ಇವರ ನೆನಪಿನಲ್ಲಿ ಸಾಮಾಜಿಕ ಅಭಿವೃದ್ಧಿಗಳನ್ನು ಕನಸುಗಳನ್ನು ಕಂಡುಕೊಂಡು ಹುಟ್ಟಿಕೊಂಡಂಥ ಈ ಪ್ರತಿಷ್ಠಾನ ಸರ್ವ ಕಾಲದಲ್ಲಿಯೂ ಸರ್ವ ಜನರಿಗೂ ಸಾರ್ವತ್ರಿಕವಾಗಿ ನೆನಪಿನಲ್ಲಿರುವಂಥ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ಹಾರೈಸುತ್ತಾ, ಮಂದಾರ ಕೇಶವ ಭಟ್ ಅವರದೇ ರಚನೆಯ ಹಾಡಿನೊಂದಿಗೆ ವಿರಮಿಸಲಿಕ್ಕಿದ್ದೇವೆ. ಮತ್ತೆ ನಿಮ್ಮ ಭೇಟಿ ಸಾಧ್ಯವಾಗಲಿ ಅಂತ ಹಾರೈಸಿ, ಮತ್ತೊಮ್ಮೆ ಜೈ ಭುವನೇಶ್ವರಿ, ಜೈ ಭಾರತಾಂಬೆ, ಜೈ ಕನ್ನಡಾಂಬೆ. ಅವರವರು ನಂಬಿಕೊಂಡು ಬಂದ ದೇವರು ಸಕಲರಿಗೆ ಸಕಲವನ್ನು ಸಕಾಲದಲ್ಲಿ ದಯಪಾಲಿಸಲಿ ಅಂತ ಹಾರೈಸಿ ವಿರಮಿಸ್ತಾ ಇದ್ದೇವೆ. जय भुवनेश्वरी राजराजेश्वरी, जय कर्नाटक कुलदेवी, 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 जय भुवनेश्वरी राजराजेश्वरी, जय कर्नाटक कुलदेवी, जय कर्नाटक कुलदेवी, जय कर्नाटक कुलदेवी, जय कर्नाटक कुलदेवी. श्यामलांगी वनराजी विराजिते, श्यामलांगी वनराजी विराजिते, कोमलांगी ललित कला विलसिते, कोमलांगी ललित कला विलसिते, भीमरूपिणी विरूपाक्ष प्रिये, भीमरूपिणी विरूपाक्ष प्रिये, कामितार्थ वरदे करुणालये, कामितार्थ वरदे करुणालये. जय भुवनेश्वरी राजराजेश्वरी, जय
ಕರ್ನಾಟಕ ಕುಲದೇವಿ ಜಯ ಕರ್ನಾಟಕ ಕುಲದೇವಿ ಜಯ ಭುವನೇಶ್ವರಿ ರಾಜರಾಜೇಶ್ವರಿ ಜಯ ಕರ್ನಾಟಕ ಕುಲದೇವಿ 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 वीरधीर कवि वन्द्य कलाप्रिय वीरधीर कवि वन्द्य कलाप्रिय कीर विनोदे श्रीचक्रालये कीर विनोदे श्रीचक्रालये वारितरंग विहार मयूरे वारितरंग विहारे मयूरे शूर जननि साधु जनोद्धारे वारितरंग विहारे मयूरे वारितरंग विहारे मयूरे शूर जननि साधु जनोद्धारे शूर जननि साधु जनोद्धारे शूर जननि साधु जनोद्धारे जय भुवनेश्वरी राजराजेश्वरी जय कर्नाटक कुलदेवी जय कर्नाटक कुलदेवी जय भुवनेश्वरी राजराजेश्वरी जय कर्नाटक कुलदेवी 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 ಎಲ್ಲರೂ ಹಾಡಿ जय कर्नाटक कुलदेवी जय कर्नाटक कुलदेवी जय कर्नाटक कर्नाटक कुलदेवी ಇವತ್ತಿನ ಕಾರ್ಯಕ್ರಮವನ್ನು ಇವತ್ತಿನ ಕಾರ್ಯಕ್ರಮದ ನಿರೂಪಕರಾದಂಥ ಕೃಷ್ಣ ಪ್ರಸಾದ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಮ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಂದಾರ ಪ್ರತಿಷ್ಠಾನದ ಪರವಾಗಿ ಇವರನ್ನು ಮಂದಾರ ಪ್ರತಿಷ್ಠಾನದ ಪರವಾಗಿ ನಾನು ಗೌರವಿಸಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಪ್ರಮೋದ್ ಸಪ್ರೆ ಅವರು ದಯವಿಟ್ಟು ಮುರಳೀಧರ್ ಕಾಮತ್ ಮತ್ತು ತಂಡದವರಿಗೆ ಎಲ್ರಿಗೂ ಪ್ರೀತಿಯ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಮಂದಾರ ಪ್ರತಿಷ್ಠಾನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ಸಹಕರಿಸಿದ ನಿಮಗೆಲ್ಲರಿಗೂ ಮಂದಾರ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಅದೇ ನಿತಿನ್ ಅವರು ದಯವಿಟ್ಟು ವೇದಿಕೆ ಬರಬೇಕು.
ನಿತಿನ್ ಅವರು, ಅದೇ ರೀತಿ ದೇವಾನಂದ್ ಭಟ್ರು ದಯವಿಟ್ಟು ವೇದಿಕೆ ಬರಬೇಕು ಸರ್. ಬನ್ನಿ. ಇನ್ನೊಂದು ತನ್ನಿ ಬೇಗ. ನಿತಿನ್ ಬಂದರು, ಅವ್ರಿಗೆ ಕೊಡಬೇಕು. ಹಾಗೆ ಸಭಾಂಗಣದಲ್ಲಿದ್ದಂಥ ಎಲ್ಲರಲ್ಲಿ ವಿನಂತಿ, ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಇಲ್ಲಿ ನಮ್ಮ ಪಕ್ಕದ ಇಲ್ಲೇ ಎಡಬದಿ ನಮ್ಮ ಏನು ಸಭಾಂಗಣ ಉಂಟು ಅದರ ಎಡಬದಿಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇವತ್ತು ನಿಮ್ಮೆಲ್ಲರ ಹಾರೈಕೆಯೊಂದಿಗೆ ಆರಂಭಗೊಂಡಂಥ ಮಂದಾರ ಪ್ರತಿಷ್ಠಾನ ಟ್ರಸ್ಟ್, ಮಂದಾರ ಫೌಂಡೇಶನ್ ಟ್ರಸ್ಟ್ ಏನಿದೆ, ಇದು ಇನ್ನು ಮುಂದೆ ನಿರಂತರ ಈ ತಮ್ಮ ದೇವಾನಂದ್ ಭಟ್ರು ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ಸೌಂಡ್ನವರು ದಯವಿಟ್ಟು ಬನ್ನಿ ಸರ್. ಪ್ರಸಾದ್ ಅವರು ಬನ್ನಿ ಸರ್. ಪ್ರಸಾದ್ ಅವರು ಇವತ್ತಿನಿಂದ ಅಧಿಕೃತವಾಗಿ ಮಂದಾರ ಪ್ರತಿಷ್ಠಾನದ ಕೆಲಸಗಳು, ಸಮಾಜಮುಖಿ ಕೆಲಸಗಳೇನಿದೆ ಅದನ್ನು ಮಾಡತಕ್ಕಂಥ ಪ್ರಯತ್ನದಲ್ಲಿ ನಾವು ಮುಂದಡಿಡ್ತೇವೆ. ನಮ್ಮ ಜೊತೆ ನೀವುಗಳೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ತಕ್ಕಂಥ ವಿನಮ್ರ ವಿನಂತಿಯನ್ನು ಮಂದಾರ ಪ್ರತಿಷ್ಠಾನದ ಪರವಾಗಿ ಮಾಡ್ತಾ ಇದ್ದೇನೆ. ಸರ್ ಬನ್ನಿ, ವೇದಿಕೆ ಬನ್ನಿ. ಮತ್ತೊಮ್ಮೆ ಸೇರಿದ ಎಲ್ರಿಗೂ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಶುಭವಾಗಲಿ.